ಇರುವಂತಹ ಶ್ರೀಯುತ ವೆಂಕಪ್ಪ ಗೌಡ ಸುಳ್ಯ ಅವರು ಕೂಡ ಹಲವು ವರ್ಷಗಳಿಂದ ನಮ್ಮ ಈ ಹೋರಾಟದಲ್ಲಿ ಕೈ ಜೋಡಿಸಿದಂತಹ ಒಂದು ವ್ಯಕ್ತಿ. ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ನಮ್ಮ ಕಾರ್ಯಕ್ರಮದಲ್ಲಿ ಈ ಹೋರಾಟಕ್ಕೆ ಬೆಂಬಲವಾಗಿ ನಮ್ಮೊಂದಿಗೆ ಇರುವವರು ಶ್ರೀಯುತ ಎ ವಿ ತೀರ್ಥರಾಮ, ರಾಜಕೀಯ ಮುಖಂಡರು ಸುಳ್ಯ, ಇವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಬೇರೆ ಬೇರೆ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡಿ ನಮ್ಮೊಂದಿಗೆ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯೊಂದಿಗೆ ಜತೆಗೂಡಿ ಸುಮಾರು ದಿನಗಳಿಂದ ಈ ಹೋರಾಟಕ್ಕೆ ಸಹಕಾರವನ್ನು ನೀಡ್ತಾ ಇರುವವರು ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರಾದಂತಹ ಶ್ರೀಯುತ ಸೈಯದ್ ಮೀರಾ ಸಾಹೇಬ್ ಕಡಬ, ಇವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಕೂಡ ಸೇರಿದ ಸಮಸ್ತರ ಪರವಾಗಿ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಶ್ರೀಯುತ ಕೃಷ್ಣ ಶೆಟ್ಟಿ ಕಡಬ, ಅದೇ ರೀತಿ ಶ್ರೀಯುತ ಪಿ ವರ್ಗೀಸ್ ಕಡಬ, ಶ್ರೀಯುತ ಸರ್ವೋತ್ತಮ ಗೌಡ ಕಡಬ ನೆಲ್ಯಾಡಿ, ಅದೇ ರೀತಿ ಶ್ರೀಯುತ ಹರೀಶ್ ಕಂಜಿಪಿಲಿ, ಅದೇ ರೀತಿ ಶ್ರೀಯುತ ವೆಂಕಟ್ ದಂಬಕೋಡಿ, ಅದೇ ರೀತಿ ಶ್ರೀಮತಿ ಆಶಾ ತಿಮ್ಮಪ್ಪ ಗೌಡ, ಇವರೆಲ್ಲರೂ ನಮ್ಮೊಂದಿಗೆ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಸಹಕಾರ ನೀಡುತ್ತಾ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಸೇರಿದ ಸಮಸ್ತರ ಪರವಾಗಿ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಸ್ತೂರಿ ರಂಗನ ಹೋರಾಟದಲ್ಲಿ ಹಲವು ವರ್ಷಗಳಿಂದ ಕೈ ಜೋಡಿಸಿಕೊಂಡು ನಮ್ಮೊಂದಿಗೆ ನಿರಂತರ ಒಂದು ಪ್ರವಾಸ ಅಥವಾ ಸಮಾಲೋಚನಾ ಸಭೆಗಳಲ್ಲಿ ಭಾಗವಹಿಸ್ತಾ ನಮ್ಮೊಂದಿಗೆ ಕೈ ಜೋಡಿಸಿದವರು ಶ್ರೀಯುತ ಮಹಮ್ಮದ್ ಅಲಿ ಹೊಸಮಠ, ಧಾರ್ಮಿಕ ಮುಖಂಡರು, ಹೊಸಮಠ ಮಸ್ಜಿದುನ್ನೂರ್ ಮಸೀದಿಯ ಅಧ್ಯಕ್ಷರಾದಂಥ ಶ್ರೀಯುತ ಮಹಮ್ಮದ್ ಅಲಿ, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಅವರಿಗೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಶ್ರೀಯುತ ಸುಧೀರ್ ಶೆಟ್ಟಿ ಕಡಬ, ರಾಜಕೀಯ ಮುಖಂಡರು, ಇವರು ಕೂಡ ನಮಗೆ ಬೆಂಬಲವಾಗಿ ಈ ಒಂದು ಸಭೆಯಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಜಕೀಯ ನಾಯಕರು ಶ್ರೀಯುತ ವೆಂಕಟ್ ಒಳ್ಳಲಂಬೆ, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸಮಸ್ತ ಜನರ ಪರವಾಗಿ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಪ್ರತಿಭಟನಾ ಸಭೆಗೆ ವಿವಿಧ ಸಂಘಟನೆಯ ಪದಾಧಿಕಾರಿಗಳು, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ಸರ್ವ ಸದಸ್ಯರು, ಎಲ್ಲ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಹಾಗೆಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರುಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮೊಂದಿಗೆ ಕೈ ಜೋಡಿಸಿವೆ. ಹೇಳಿದರೆ ತುಂಬ ಹೆಸರಿದೆ. ಎಲ್ಲರಿಗೂ ಒಟ್ಟಾಗಿ ಈ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯಲ್ಲಿ ಸಹಕರಿಸಿರುವ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗಳಿಂದ ಕೂಡ ನಮ್ಮೊಂದಿಗೆ ಸಹಕಾರಕ್ಕಾಗಿ ನಮ್ಮೊಂದಿಗೆ ಬಂದಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ರೆವರೆಂಡ್ ಫಾದರ್ ಬಯಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ
ಸಹಕರಿಸಿದ ಎಲ್ಲರಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಅತ್ಯಂತ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ರೈತ ಗೀತೆ ಶ್ರೀಮತಿ ಸುಭಾಷಿಣಿ ಮಾನಾಡು ಮತ್ತು ಬಳಗದವರಿಂದ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೇಹ ಪರ ಸಾಧನವು, ಕಷ್ಟದೊಳನ್ನವ ದುಡಿವನೆ ತ್ಯಾಗಿ, ಕಷ್ಟದೊಳನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಭೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಲೋಕದೊಳನೆ ನಡೆಯುತ್ತಲಿರಲಿ ತನ್ನಿ ಕಾಯವ ಬಿಡನೆಂದು, ಲೋಕದೊಳನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳು ದಿಸಲಿ ರಾಜ್ಯಗಳಳೆಯಲಿ ಹಾರಲಿ ಗದ್ದುಗೆ ಮುಕುಟಗಳು, ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು, ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು, ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವಗಾಶಿಸದೆ, ನೇಗಿಲ ಕುಲದೊಳು ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ, ನೇಗಿಲ ಕುಲದೊಳು ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಕ್ಷಮಿಸಬೇಕು. ನಮ್ಮ ಈ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಗೆ ಪ್ರಥಮ ಮಾಹಿತಿಯನ್ನು ನಾವು ಪಡೆದುಕೊಂಡದ್ದು ಮಾಧ್ಯಮಗಳ ಮೂಲಕ. ಈಗಾಗಲೇ ನಮ್ಮೊಂದಿಗೆ ಈ ಮಾಧ್ಯಮದ ಮಿತ್ರರು ನಮ್ಮೊಂದಿಗೆ ಎಲ್ಲರೂ ಬಂದಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಪುನಃ ಒಮ್ಮೆ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಸ್ತೂರಿ ರಂಗನ್ ವರದಿಯ ವಿರುದ್ಧ ಕೇವಲ ಇದು ಬೃಹತ್ ಪ್ರತಿಭಟನಾ ಸಭೆಯಲ್ಲ, ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಬದುಕುತ್ತಾ ಇರುವಂಥ ಜನರ ಬದುಕಿನ ಹೋರಾಟ. ಕಾರ್ಯಕ್ರಮವನ್ನು
ದೀಪ ಪ್ರಜ್ವಲನೆಯ ಮೂಲಕ ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಗೈಯುವುದರ ಮೂಲಕ ಉದ್ಘಾಟಿಸಬೇಕಾಗಿ ವೇದಿಕೆಯಲ್ಲಿರುವಂಥ ಎಲ್ಲರನ್ನೂ ಕೂಡ ಅತ್ಯಂತ ಗೌರವದಿಂದ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಭಾಗೀರಥಿ ಮುರುಳ್ಯ, ಮಾನ್ಯ ಶಾಸಕರು ಸುಳ್ಯ, ಇವರು ದೀಪ ಪ್ರಜ್ವಲನೆಗೊಳಿಸಬೇಕಾಗಿ ವಿನಂತಿ. ಈ ಹೊತ್ತು ನಡೀತಾ ಇರುವಂತ ಬೃಹತ್ ಪ್ರತಿಭಟನಾ ಸಭೆಯ ಸೂಕ್ತ ಬಂದೋಬಸ್ತ್ ಮಾಡಿರುವಂಥ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಅತ್ಯಂತ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರಜ್ವಲಿಸಿದ ದೀಪದ ಬೆಳಕು ಹೋರಾಟದ ಹಾದಿಯಲ್ಲಿ ಹೊಸ ಬೆಳಕನ್ನು ಮೂಡಿಸಲಿ ಅನ್ನುವಂಥ ಆಶಾವಾದ ನಮ್ಮದು. ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕ್ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶ್ರೀ ಮುಳಿಯ ಕೇಶವ ಭಟ್ ಮತ್ತು ಪ್ರಮುಖರಾದಂಥ ಶ್ರೀ ಸಂತೋಷ್ ಕುತ್ತಮಟ್ಟಿ ಅವರು ಉಪಸ್ಥಿತರಿದ್ದಾರೆ. ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪ್ರಮುಖರಾದಂತಹ ಶ್ರೀ ಶೈಲೇಶ್ ಅಂಬೇಕಲ್ ಇದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಕೂಡ ಇವತ್ತು ಸುಭಾಷ್ ಚಂದ್ರ ಬೋಸರ ಒಂದು ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೈನಿಕನಂತೆ ಹೋರಾಡಿದಂಥ ಸೈನಿಕರ ಒಂದು ವ್ಯವಸ್ಥೆಯನ್ನು ಈ ದೇಶದಲ್ಲಿ ಜಾರಿಗೊಳಿಸಿದಂಥ ಸುಭಾಷ್ ಚಂದ್ರ ಬೋಸರ ಹಾಗೆ ನಾವು ಕೂಡ ಸೈನಿಕರಂತೆ ಈ ಒಂದು ಇದಕ್ಕೆ ಹೋರಾಟ ಮಾಡಬೇಕು ಎಂಬ ಒಂದು ಅಂಶವನ್ನು ಇಟ್ಟುಕೊಂಡು ನಾವು ಈ ಒಂದು ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಒಂದು ಹೋರಾಟದಲ್ಲಿ ಅತ್ಯಂತ ಮುತುವರ್ಜಿಯಿಂದ ಈ ಹೋರಾಟದ ನೇತೃತ್ವವನ್ನು ಶ್ರೀಯುತ ಕಿಶೋರ್ ಶಿರಾಡಿ ಅವರ ಜೊತೆ ಹಂಚಿಕೊಂಡವರು ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರಾಗಿರುವಂಥ ಸೈಯದ್ ಮೀರಾ ಸಾಹೇಬ್ ಅವರು. ಅವರೀಗ ವೇದಿಕೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಮಾಮೂಲಿ ಅಂತ ಪಾಠ. ಈ ದಿನ ನಮ್ಮ ಕಡಬ ತಾಲೂಕು ಹತ್ತಿರದ ಬೆಳ್ತಂಗಡಿ ತಾಲೂಕು, ಬಲಭಾಗದಲ್ಲಿರ್ತಕ್ಕಂಥ ಸುಳ್ಯ ತಾಲೂಕು ಎಲ್ಲವೂ ಸೇರಿಕೊಂಡು ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆದ್ದಲ್ಲ. 2011ರಲ್ಲಿ ಪ್ರಪ್ರಥಮವಾಗಿ ಏನು ಕಸ್ತೂರಿ ರಂಗನ್ ವರದಿ ಬಂದಿತ್ತೋ ಅದನ್ನು ಎಲ್ಲ ಕಡೆ ಪ್ರತಿಭಟನೆ ಮಾಡಲಿಕ್ಕೆ ಪ್ರಾರಂಭ ಆಗಿತ್ತೋ ಅದರಲ್ಲಿಯೂ ಕೂಡ ಪ್ರಥಮವಾಗಿ ನಾವು ಕಡಬದಲ್ಲಿ ಕಿಶೋರ್ ಶಿರಾಡಿ, ನಾನು ಹಾಗೂ ಕೆಲವು ಮಿತ್ರರು ಇಲ್ಲಿ ಇದ್ದಾರೆ. ತುಂಬ ಜನ ಇದ್ದಾರೆ. ಇಲ್ಲಿ ಹೆಸರು ಹೇಳಿಕ್ಕೆ ಹೋದರೆ 1 ಗಂಟೆ ಅದೇ ಬೇಕಾದಿತ್ತು. ಒಂದು ದಿನ ಬೆಳಿಗ್ಗೆ 10:30 ಗಂಟೆಯಿಂದ ಸಂಜೆ
5 ಗಂಟೆವರೆಗೆ ಧರಣಿ ಮುಷ್ಕರವನ್ನು ಮಾಡಿ ಆಗ ತಹಶೀಲ್ದಾರ್ ಇಲ್ಲ, ಡೆಪ್ಟಿ ತಹಶೀಲ್ದಾರು ಕಡಬದಲ್ಲಿದ್ದರು. ತಾಲೂಕು ತಹಶೀಲ್ದಾರು ಬಂದು ಮನವಿಯನ್ನು ಪಡ್ಕೊಂಡು ಹೋಗಿದ್ದರು. ಅಲ್ಲಿಂದ ಪ್ರಾರಂಭ ಆಗಿತ್ತು. ಹಲವಾರು ಕಾರ್ಯಕ್ರಮಗಳಲ್ಲಿ ಹಲವಾರು ಗ್ರಾಮಗಳಲ್ಲಿ ಇದರ ಬಗ್ಗೆ ಚಿಂತನೆ ನಡೆದಿತ್ತು. ಪ್ರತಿಯೊಬ್ಬರು ಹೇಳುವಂಥದ್ದು ಗ್ರಾಮೀಣ ಪ್ರದೇಶ, ಆಗ ಇಷ್ಟು ವಾಟ್ಸಪ್ ಏನಿಲ್ಲ ಇತ್ತು, ಫೋನ್ ಇತ್ತು, ಅದು ಲೋಕಲ್ ಫೋನು. ಇನ್ನು ಆಪನೋಪನ ವಿಷಯನ, ಇದು ಸುಳ್ಳು, ಈ ರೀತಿಯ ಒಂದು ಪ್ರಚಾರ ಆಗಿತ್ತು. ತದನಂತರ ಆಗಲೂ ಕೂಡ ಕಿಶೋರ್ ಶಿರಾಡಿ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವರು ಅದರ ಬೆನ್ನತ್ತಿದ್ರು, ನಾವು ಬೇರೆ ಬೇರೆ ವಿಚಾರಗಳಲ್ಲಿ ಬೆನ್ನತ್ತಿದ್ದೇವೆ. ಸರ್ಕಾರದಿಂದ ಏನು ಆದೇಶ ಇದೆ, ಸೆಂಟ್ರಲ್ ಗೌರ್ಮೆಂಟ್ನವರು ಏನು ಆದೇಶ ಕೊಟ್ಟಿದ್ದಾರೆ, ಕಸ್ತೂರಿರಂಗನವರು ಏನು ವರದಿಯನ್ನು ಕೊಟ್ಟಿದ್ದಾರೆ, ಮಲೆನಾಡಿನ ಏನು ಪಶ್ಚಿಮ ಘಟ್ಟದ ಬಗ್ಗೆ ಏನು ಆದೇಶಗಳು ನಡೆದಿದೆ, ಈ ಪ್ರತಿಯೊಂದನ್ನು ರಾಜ್ಯ ಮಟ್ಟ ಹಾಗೂ ಮಟ್ಟ ಇಲ್ಲಿ ಪಡ್ಕೊಳ್ಳುವಂಥ ಕೆಲಸವನ್ನು ಕಿಶೋರ್ ಶಿರಾಡಿಯವರು ಮಾಡಿದರು. ಒಂದೊಂದಾಗಿ ಎಳೆಯಾಗಿ ತಗೊಂಡಾಗ ಇದು ಗೊತ್ತಾಯಿತು, ಇದು ಕುದ್ರೆಮುಖದಲ್ಲಿ ಆದ ಗತಿ ನಮಗೆ ಬರ್ತದೆ ಅಂತ. ನಿಮ್ಗೆ ಗೊತ್ತಿದೆ, ಹತ್ತಿರ ಕುದ್ರೆಮುಖ ದೂರ ಇಲ್ಲ. ಈಗ ಬೈಂದೂರಿನ ಶಾಸಕರು ಬಂದಿದ್ದಾರೆ, ವೇದಿಕೆಯಲ್ಲಿ ಧರ್ಮಗುರುಗಳು ಇದ್ದಾರೆ, ವೇದಿಕೆಯಲ್ಲಿ ಜಿಲ್ಲಾ ಪರಿಷತ್ ಸದಸ್ಯರುಗಳಿದ್ದಾರೆ, ವೇದಿಕೆಯಲ್ಲಿ ವಿವಿಧ ಸಂಘ ಸಂಸ್ಥೆಯ ಇಲ್ಲಿ ದುಡಿದಂಥವರಿದ್ದಾರೆ. ಇವರೆಲ್ಲ ಅವತ್ತಿಂದ ನಮ್ಮೊಟ್ಟಿಗೆ ಸಹಕಾರ ನೀಡಿದ್ದಾರೆ. ಜಾತಿ ಮತ ಪಕ್ಷ ಇದರಲ್ಲಿ ಬರಲಿಲ್ಲ ಅಂತ ಹೇಳಿದರೆ, ಇದು ಒಬ್ಬನಿಗೆ ಆ್ಯಕ್ಸಿಡೆಂಟ್ ಆಯಿತು, ಅವನು ಮೃತ ಬಿಡುವ ಒಂದು ಪರಿಸ್ಥಿತಿಯಲ್ಲಿದ್ದಾಗ ರಕ್ತದ ಒತ್ತಡ ಅಗತ್ಯ ಇದ್ದಾಗ ಅದು ರಕ್ತ ಯಾರ್ದು ಆಗ್ತದೆ, ಆ ಗ್ರೂಪ್ ಇದ್ರಾಯ್ತು. ಆ ರೀತಿಯಲ್ಲಿನ ಈ ಭಾವನೆಯಲ್ಲಿ ಇದು ನಡ್ಕೊಂಡು ಬಂದಂಥದ್ದು. ಕುದ್ರೆಮುಖಕ್ಕೆ ಹೋಗಿ ವೀಕ್ಷಣೆ ಮಾಡಿದಾಗ ಹೆಚ್ಚಿಲ್ಲ, 25-30 ವರ್ಷಗಳಿಂದ ಬಂದಂಥ ವಿಚಾರಗಳು. ಆವಾಗ ಅಲ್ಲಿ ಇದೇ ರೀತಿ ಊರಿತ್ತು, ಇದೇ ರೀತಿ ಜನರು ಇದ್ದರು, ಇದೇ ರೀತಿ ತೋಟಗಳು ಬೆಳೆಗಳು ಎಲ್ಲವೂ ಇತ್ತು. ಈ ಕುದ್ರೆಮುಖದ ಈ ಪಶ್ಚಿಮ ಘಟ್ಟ ತಪ್ಪಲನ್ನು ಪಡ್ಕೊಂಡಾಗ ಒಬ್ಬೊಬ್ಬರಾಗಿ ಎಬ್ಬಿಸ್ತಾ ಹೋದರು. ಅದರ ದಾಖಲೆಯನ್ನು ಸಮೇತ ಇವತ್ತು ಕಿಶೋರ್ ಶಿರಾಡಿ ಹೇಳಲಿಕ್ಕಿದೆ. ಎಲ್ಲಿವರೆಗೆ ಅಂತೇಳಿದರೆ, ಪ್ರತಿ ಎಕರೆಗೆ 10 ಲಕ್ಷ ಸಿಗ್ತದೆ, 20 ಲಕ್ಷ ಸಿಗ್ತದೆ ಅಂತ, ಕಡೆಗೆ 20 ಪೈಸೆ ಸಮೇತ ಕೊಡದೆ ಅವರನ್ನು ಒಕ್ಕಲೆಬ್ಬಿಸಿದಂಥ ಘಟನೆಗಳು, ಕೋರ್ಟು ಆದೇಶಗಳು ಎಲ್ಲವೂ ನಮ್ಮಲ್ಲಿದೆ. ಅದನ್ನು ಈಗ ಬಹಿರಂಗಪಡಿಸಲಿಕ್ಕಿದ್ದಾರೆ. ಇವತ್ತು ನಾವು ಕುದ್ರೆಮುಖ, ಶೃಂಗೇರಿ ಅಥವಾ ಶಿವಮೊಗ್ಗಕ್ಕೆ ಹೋಗಬೇಕಾದ್ರೆ ಹತ್ತಿರದ ದಾರಿ ಕಾರ್ಕಳ ಬಜಗೋಳಿ ರಸ್ತೆ. ಎಲ್ಲರೂ ಗೊತ್ತಿದೆ ನಿಮಗೆಲ್ಲ, ಹೇಳಬೇಕಂತೇಳಿ ಇಲ್ಲ, ಆದರೆ ನಾನು ಒಂದು ಮನವರಿಕೆ ಮಾಡ್ತೇನೆ ಅಷ್ಟೇ. ಅಲ್ಲಿ ಗೇಟ್ ಹಾಕಿದ್ದಾರೆ. ಈ ಗೇಟ್ ಹತ್ರ ನಾವು ನಿಂತು ನಮ್ಮ ಆಧಾರ್ ಕಾರ್ಡು, ನಮ್ಮ ID ಕಾರ್ಡು, ನಮ್ಮ ಇದೆಲ್ಲ ಪ್ರತಿಯೊಂದು ಕೊಟ್ಟು ಪುಸ್ತಕದಲ್ಲಿ ಸಹಿ ಹಾಕಿ ವಾಹನ ಸಂಖ್ಯೆ, ವಾಹನ ನಂಬರನ್ನು ನಮೂದಿಸಿ ಫಸ್ಟಿಗೆ 60 ರೂಪಾಯಿ ಇತ್ತು, ಈಗ 180 ರೂಪಾಯಿ ಅಲ್ಲಿ ಪಾವತಿ ಮಾಡಿ 1 ಗಂಟೆ 20 ನಿಮಿಷದ ಒಳಗೆ ಆ ಬೌಂಡ್ರಿ ದಾಟ್ತಕ್ಕಂಥ ಕೆಲಸ ಆಗುವಂಥದ್ದು ಈಗ ನಡೀತಾ ಇದೆ. 1 ಗಂಟೆ 60 ನಿಮಿಷ ಆದರೆ ಇವ ಶಿಕಾರಿಗೆ ಹೋಗಿದ್ದಾನೆ ಅಥವಾ ಏನೋ ತೊಂದರೆ ಮಾಡಿದ್ದಾನೆ ಕಾಡು ಪ್ರಾಣಿಗಳಿಗೆ ಅಂಥೇಳಿ ಅವನ ವಾಹನ ಹೋಗಲಿಕ್ಕೆ ಬಿಡೋದಿಲ್ಲ. 2 ದಿನ ಆಗಿಬಿಟ್ರೆ ಅವನ ಮೇಲೆ ಕೇಸೆ. ಇದೀಗ ನಮ್ಮ ಕಣ್ಣು ಮುಂದೆ ನಡ್ತಕ್ಕಂಥದ್ದು. ನಿಮಗಿದು ಗೊತ್ತಿದೆ, ಹತ್ತಿರದ ಚಾಮರಾಜನಗರ ನಮ್ಮ ರಾಜ್ಯದ ನಮ್ಮ ಜಿಲ್ಲೆ. ಚಾಮರಾಜನಗರ ಆಗಿ ಬಂಡೀಪುರ ಹೋಗ್ತಕ್ಕಂಥದ್ದು. ಹಿಂದೆ ಹೋಗ್ತಾಯಿದ್ರು ಬರ್ತಾಯಿದ್ರು ಕೇರಳ ಬಾರ್ಡರ್ಗಳಿಗೆ. ರಾತ್ರಿ ಇತ್ತು ಹಗಲಿತ್ತು ಎಲ್ಲ ನಮ್ಮ ಫಾದರ್ಗಳಿಗೆಲ್ಲ ಗೊತ್ತಿದೆ. ಕೇರಳದವರು ಕರ್ನಾಟಕದ ಒಡನಾಟ ಇತ್ತು. ಈಗ ಅದನ್ನು ಕೂಡ ಬಂದ್ ಮಾಡಿ ಹಗಲು ಹೊತ್ತಿನಲ್ಲಿ ಮಾತ್ರ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ. ಅದು ರಾತ್ರಿ ಯಾರಿಗೂ 7 ಗಂಟೆ ನಂತರ ಸತ್ರಲ್ಲ, ಅವ ಆಂಬುಲೆನ್ಸ್ನಲ್ಲಿ ತರಲಿ ಏನು ಬರಲಿ, ಆ ಗೇಟುಗಳು ಓಪನ್ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಪ್ರಕೃತ ಈಗ ಕಳೆದ ವಾರ ನಿಮಗೆ ಗೊತ್ತಿದೆ, ಧರ್ಮಸ್ಥಳ ರೋಡಿಗೆ ಆ ಒಂದು ಟಚ್ ಕೊಟ್ಟಿದ್ದಾರೆ. ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲ ಇರ್ತಕ್ಕಂಥದ್ದು ಫಾರೆಸ್ಟ್ ಒಳಗೆ. ಆ ಟಚ್ ಕೊಟ್ಟು ಇದು ಕೂಡ ಬಂದ್ ಮಾಡಿದರೆ ನಾವೇನು ಮಾಡಬೇಕು, ಇದು ತಿಳ್ಕೊಳ್ಳುವಂಥದ್ದು ವಿಚಾರ. ಈ ಬಗ್ಗೆ ಹಲವಾರು ಬಾರಿ ನಮ್ಮ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ.
ಮಾನ್ಯ ಯಡಿಯೂರಪ್ಪ ಸರ್ಕಾರ ಇರುವಾಗ ಅಶೋಕ ಮುಖ್ಯಮಂತ್ರಿ ಆದಾಗ ರೆವಿನ್ಯೂ ಮಿನಿಸ್ಟರ್ ಆದಾಗ ಇಲ್ಲ ನಾವು ಅದನ್ನು ನಿಲ್ಲಿಸ್ತೀವಿ ಅಂತ ಇದೇ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ಮಾಡಿದರು. ತೀರ್ಮಾನ ಮಾಡಿ ಕಸ್ತೂರಂಗನ ವರದಿ ನಾವು ಮಾಡೋದಿಲ್ಲ ಹೇಳಿದರು. ಮಾಡಿ ವರ್ಷ ಹಲವಾರು ಆಯಿತು, ಪುನಃ ಜೀವ ಆಯಿತು. ಪುನಃ ಜೀವ ಆದಾಗ ಸುಪ್ರೀಂ ಕೋರ್ಟ್ ಕೇಳಿತು, ಏನು ರಾಜ್ಯ ಸರ್ಕಾರದ ನಿಮ್ಮ ಉದ್ದೇಶ ಏನು ಅಂತ. ಆವಾಗ ಯಡಿಯೂರಪ್ಪ ಹೋದರು, ಕುಮಾರಸ್ವಾಮಿ ಅವರು ಬಂದರು. ಅಲ್ಲಿ ಕೂಡ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಯಿತು. ಮೊನ್ನೆ ಶಾಸಕರು ಇದ್ದಾರೆ, ಅವ್ರಿಗೆ ಗೊತ್ತಿದೆ ವಿಚಾರ. ಹಾಗೆ ಸುಪ್ರೀಂ ಕೋರ್ಟ್ಗೆ ಒಂದು ಮನವಿ ಕೊಟ್ಟರು, ಇಲ್ಲ ನಾವು ಕಸ್ತೂರಂಗನ ವರದಿಯನ್ನು ಜಾರಿ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ. ಏನಾಯ್ತು ಅದು? 3 ವರ್ಷ ಸುಪ್ರೀಂ ಕೋರ್ಟ್ನವರು ಕಾದರು. ಅಷ್ಟೇ, ನಾವು ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂಥದ್ದು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡುವಂಥದ್ದು. ಅಸೆಂಬ್ಲಿಲಿ ಮಾಡಲಿಲ್ಲ. ಇಲ್ಲಿ ಇದೀ ನಾವು ಸೋತೋತದ್ದು ಇದು. ಮೊನ್ನೆ ಶಾಸಕರೇ ಕ್ಯಾಬಿನೆಟ್ನಲ್ಲೇ ಮಾಡೋದು, ಅಸೆಂಬ್ಲಿಯಲ್ಲಿ ಇಡೋದಿಲ್ಲ. ನೀವೆಲ್ಲ ತುಂಬ ಜನ ಶಾಸಕರುಗಳಿದ್ದೀರಿ, ವಿವಿಧ ಪಕ್ಷ ವಿವಿಧ ಧರ್ಮದವರಿದ್ದೀರಿ. ಅಲ್ಲಿ ಇಡೋದೇ ಇಲ್ಲ, ಇಡೋದೇ ಅಸೆಂಬ್ಲಿಯಲ್ಲಿ ಇದನ್ನು ಮಂಜೂರಾತಿ ಮಾಡಲಿಲ್ಲ. ಬರೇ ಕ್ಯಾಬಿನೆಟ್ನಲ್ಲಿ ನಾವು ಮಾಡೋದಿಲ್ಲ ಹೇಳೋದು, ಕಳಿಸೋದು. ಇದು ಮಾಡುವಂಥದ್ದು 4ನೇ ಬಾರಿ, ಏನು ಪ್ರಯೋಜನ ಆಗಲಿಲ್ಲ. ಪುನಃ ಈಗ ಕಸ್ತೂರಂಗನ ಈ ಸರ್ಕಾರ ಬಂದು 1 ವರ್ಷ 7-8 ತಿಂಗಳಾಯಿತು. ಕಳೆದ 3 ತಿಂಗಳ ಮುಂಚೆ ಕಸ್ತೂರಂಗನ ವರದಿ ನಾವು ಬಹಿರಂಗ ಮಾಡೋದಿಲ್ಲ, ಇದು ಜಾರಿಗೆ ತರುವುದಿಲ್ಲ ಅಂಥೇಳಿ ಕ್ಯಾಬಿನೆಟ್ನಲ್ಲಿ ಆಗಿದೆ. ನಮ್ಮ ಇನ್ನು ಹೋರಾಟ ಏನಂತೇಳಿದರೆ ಕ್ಯಾಬಿನೆಟ್ನಲ್ಲಿ ಮಾಡಿ ಪ್ರಯೋಜನ ಇಲ್ಲ, ಇದು ಕೇಂದ್ರ ಸರ್ಕಾರಕ್ಕೆ ತಲುಪಬೇಕು. ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಬರ್ತದೆ ಅಂತ ಹೇಳಿದರು, ಬರ್ಬೋದು, ಶಾಸಕರು ಇದ್ದಾರೆ. ಹಾಗೆ ನೀವೆಲ್ಲ ಇದ್ದೀರಿ, ನಿಮ್ಮ ಒತ್ತಡದಲ್ಲಿ ಕೇಂದ್ರದಲ್ಲಿ ಇದಾಗಬೇಕು. ಮಾತ್ರ ಅಲ್ಲ, ಏನು ಹಸಿರು ಪೀಠ ಇದೆ ಅಲ್ಲಿಗೆ ಮುಟ್ಟಬೇಕು. ಇಡೀ ದೇಶದಲ್ಲಿ ಹಸಿರು ಪೀಠವನ್ನು ಮೆಡ್ರಾಸ್ನಲ್ಲಿ ಹಾಕಿದ್ದಾರೆ. ಅವರಿಗೆ ಹೇಳುವವರಿಲ್ಲ, ಕೇಳುವವರಿಲ್ಲ. ಅವರಿಗೆ ಸಪೋರ್ಟ್ ಕೊಡ್ತಕ್ಕಂಥವರು ಗೋವಾದಲ್ಲಿ ಕೆಲವರಿದ್ದಾರೆ. ಒಂದು ಸಮಿತಿ ಮಾಡಿ ನಾವು ಆನೆ ಸಾಕಬೇಕು, ನಾವು ಹುಲಿ ಸಾಕಬೇಕು, ನಾವು ಕರಡಿ ಸಾಕಬೇಕು, ಈ ಪಶ್ಚಿಮ ಘಟ್ಟ ಉಳಿಬೇಕು, ನಾವು ಅದರ ಬಗ್ಗೆ ಹೋರಾಟ ಮಾಡುವರು ಅಂತ. ಇಲ್ಲಿ ಸಾವಿರಾರು ಜನರ ಜೀವ ಹೋದಂಥದ್ದು ಅವ್ರಿಗೆ ಬರೋದಿಲ್ಲ. ಎಷ್ಟೋ ಜನ ಇಲ್ಲಿ ಕೊಂಬಾರ್ನಲ್ಲಿ ಕೊಂದಾಕಿದ್ರು, ಬೆಳಿನಳ್ಳಿಯಲ್ಲಿ ಕೊಂದಾಕಿತ್ತು, ಇಲ್ಲೇ ಶಿರಾಡಿ ಹತ್ತ ಕೌಕರಾಡಿಯಲ್ಲಿ ಕೊಂದಾಕಿತ್ತು. ಇದನ್ನು ಹೇಳುವವರು ಇಲ್ಲ, ಕೇಳುವವರಿಲ್ಲ. ಅವ್ರಿಗೆ ಅದು ಬೇಡ, ಅವರಿಗೆ ಹಣ ಬೇಕು. ಅವರೊಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಗೆ ಹೊರದೇಶದಿಂದ ಹಣ ಬರ್ತಾಯಿದೆ, ಈ ದೇಶದಿಂದ ಅಲ್ಲ. ಇದನ್ನೆಲ್ಲವನ್ನು ತಿಳ್ಕೊಂಡಿದ್ದಾವೆ, ಮಾಹಿತಿ ಹಕ್ಕಿನಲ್ಲಿ ಪಡ್ಕೊಂಡಿದ್ದಾವೆ. ಅವರೇನು ಮಾಡೋದು, ಈ ಹಸಿರು ಪೀಠಕ್ಕೆ ಒತ್ತಡದವರು. ಇದು ನಡೀತಾ ಇರ್ತಕ್ಕಂಥ ಕೆಲಸ. ಇದು ನಾವು ಇವತ್ತು ಇಲ್ಲಿ ಹೋರಾಟ ಮಾಡಿದ್ದೇವೆ, 3 ತಾಲೂಕಿನವರು. ಮುಂದಿನ ದಿನ ಬರುವ ತಿಂಗಳು ಅಸೆಂಬ್ಲಿ ಜರುಗ್ತಾ ಇದೆ. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕೂಡ ಒಂದು ಸಣ್ಣ ಹೋರಾಟ ಮಾಡುವ ಒಂದು ನಿಶ್ಚಯವನ್ನು ಮಾಡಿದ್ದೇವೆ. ಶಾಸಕರು ತುಂಬ ಜನ ಬೆಂಬಲ ಕೊಟ್ಟಿದ್ದಾರೆ. ಅಲ್ಲಿಗ ಬರುವಂಥ ಒಂದು ವ್ಯವಸ್ಥೆ ಇದೆ. ಆ ರೀತಿ ಹೋಗಿ ಕೇಂದ್ರ ಸರ್ಕಾರ ಇದನ್ನು ನಿಲ್ಲಿಸಿದರೆ ಮಾತ್ರ ನಾವು ಸಹಿ ಆಗ್ತವೆ. ಈ ಹೋರಾಟ ನಿಜವಾದ ಹೋರಾಟ ಅದು ಕೇರಳದಲ್ಲಿ ಇವತ್ತಲ್ಲ, ಅದು 8-9 ವರ್ಷ ಹಿಂದೆ ಕೇರಳದಲ್ಲಿ ಹೋರಾಟ ಆಯಿತು. ನಮ್ಮ ಹಾಗೆ ಚಾಪೆ ತಂದು ಮಲಗಲಿಲ್ಲ. ರೋಡ್ನಲ್ಲಿ ಸಾವಿರಾರು ಜನ ಮಲಗಿದ್ರು, ಮಹಿಳೆಯರು ಮಲಗಿದ್ರು. ಯಾವ ಪೊಲೀಸ್ನವರನ್ನು ಅಷ್ಟು ಜನರನ್ನು ಎಬ್ಬಿಸಲಿಕ್ಕೆ ಶಕ್ತಿ ಬರಲಿಲ್ಲ. ಸರ್ಕಾರ ಮಂಡಿಯಿತು. ಇವತ್ತು ಟ್ರೆಂಚ್ ಆಯಿತು, ಸರ್ವೆ ಆಯಿತು, ಜಾಯಿಂಟ್ ಸರ್ವೆ. ಕೇರಳ ಸರ್ಕಾರ ಆದೇಶ ಮಾಡಿ ಎಲ್ಲ ಸರ್ವೆ ಇಲಾಖೆಗಳನ್ನು, ಫಾರೆಸ್ಟ್ ಸರ್ವೆ ಇಲಾಖೆಗಳನ್ನು ಒಂದುಗೂಡಿಸಿ ಅಲ್ಲಿ ಸರ್ವೆ ಆಯಿತು. ಸರ್ವೆ ಆದ ಮೇಲೆ ಆ ಕೇರಳ ಸರ್ಕಾರ ಟ್ರೆಂಚ್ ಮಾಡಿತ್ತು. ಆ ಟ್ರೆಂಚ್ ಮಾಡಿದಾಗ 12 ಫೀಟು ಅಗಲ, 12 ಫೀಟು ಗುಂಡಿ. ಆನೆ ಬರಲಿಕ್ಕಿಲ್ಲ, ಪ್ರಾಣಿ ಬರಲಿಕ್ಕಿಲ್ಲ, ಜನ ಹೋಗಲಿಕ್ಕಿಲ್ಲ. ಅದು ಅದರಷ್ಟಕ್ಕೆ ಒಳ್ಳೆಯ ರೀತಿಯಲ್ಲಿದೆ. ನಾವು ನಮ್ಮಷ್ಟಕ್ಕೆ ಒಳ್ಳೆಯ ರೀತಿಯಲ್ಲಿ ಇದ್ದಾವೆ. ಅಲ್ಲಿ ಅಕ್ರಮ ಆಗ್ತದೆ, ಸಕ್ರಮ ಆಗ್ತದೆ, ವಿಕಾರ ಆಗ್ತದೆ, ಅಪ್ಪನ ಮಗನಿಗೆ ಬರ್ತದೆ. ಅಲ್ಲಿ ಸರ್ವೆ ಪ್ಲಾಟಿಂಗ್ ಆಗ್ತಾಯಿದೆ. ನಾವು ಅದೇ ದೇಶದವರು ತಾನೆ, ನಾವು ಭಾರತ ದೇಶದವರು. ನಮಗೆ ಯಾಕೆ ಈ ವ್ಯತ್ಯಾಸ? ಅಲ್ಲಿ ಆಗ್ತದೆ, ಆಂಧ್ರದಲ್ಲಿ ಮಾಡಿದ್ದಾರೆ, ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಇನ್ನೂ ಕಣ್ಣು ಬೆಳಲಿಲ್ಲ. ಇದರಿಂದಾಗಿ ಎಷ್ಟೋ ಬಡ ರೈತರ 18 ವರ್ಷ ಆಯಿತು ವಿನಯಕುಮಾರ್ ಸರ್ಕಾರ, ಹಿಂದಿನ ಸರ್ಕಾರ ಇರುವಾಗ, ದೇವರಾಜರ ಸರ್ಕಾರ ಇರುವಾಗ ಒಂದು ಗ್ಲಾಸ್ ನೀರು ಕೊಟ್ಟರೆ ಭೂನ್ಯಾಯ ಮಂಡಳಿಯಲ್ಲಿ ಎಷ್ಟೋ ಜನಕ್ಕೆ ಇಲ್ಲಿ ಭೂಮಿ ಕೊಟ್ಟು
ಆ ಭೂಮಿ ಪಡ್ಕೊಂಡವರು ತೀರಿ ಹೋಗಿದ್ದಾರೆ, ಅವ್ರ ಮಕ್ಕಳಿಗೆ ಬರಬೇಕು. ಪಾಲ್ ಮಾಡಲಿಕ್ಕೆ, ಭೂಮಿ ಪಾಲ್ ಮಾಡಲಿಕ್ಕೆ ಸರ್ವೆ ಮಾಡುವಂಗಿಲ್ಲ. ಪ್ರತಿಯೊಂದು ಸರ್ವೆ ಇಲಾಖೆಗೆ ಹೋದರೆ ಅದು ಪ್ಲಾಟಿಂಗ್ ಆಗ್ತಿದೆ, ಫಾರೆಸ್ಟ್ದಾಗ ಕಾಯ್ತದೆ, ಅದು ಫಾರೆಸ್ಟಿನ ಹತ್ತಿರ ಆ ಸರ್ವೆ ನಂಬರ್ ಅವರಲ್ಲಿ ಇನ್ಕ್ಲೂಡ್ ಆಗಿದೆ ಅಂಥೇಳಿ ಹೇಳ್ತಕ್ಕಂಥದ್ದು. ಇದೇ ಹತ್ತಿರದ ತಹಶೀಲ್ದಾರ್ ಮೋಸ್ಟ್ಲಿ ಅಲ್ಲಿ ಬೇರೆ ಬಂದಿದ್ದಾರೆ, ಒಳ್ಳೆಯದಾಯ್ತು ನೀವು ಬಂದದ್ದು, ಕಿವಿ ಕೊಡಿ. ನಾವು ಒಂದು 2 ವರ್ಷದಿಂದ ಬೀಳ್ನಳ್ಳಿಯಲ್ಲಿ ಒಂದು 113 ಕುಟುಂಬ ಇದೇ ರೀತಿ 27, 28, 29 ವರ್ಷವಾಗಿ ಅಕ್ರಮ ಸಕ್ರಮ ಆದ್ದು. ತಂದೆ 30 ವರ್ಷ 70 ವರ್ಷದಿಂದ ತಂದೆಯಿಂದ ಮಕ್ಕಳಿಗೆ ಬಂದಂಥ ಸ್ಥಳ ಬೈಲಿನಲ್ಲಿದೆ. ಅದು ಸರ್ವೆ ನಂಬರ್ 175. ಫಾರೆಸ್ಟ್ ಇಲಾಖೆಯ ಸರ್ವೆ ನಂಬರ್ ಕೂಡ 175 ಅಂತ ಹೇಳಿದರೆ ಅದು 3,500 ಎಕರೆ ಇದೆ. ಇರಲಿ 4,000 ಎಕರೆ, ಇದು ಬರೀ ಇರೋದು 300 ಎಕರೆ. ಇವರು ಏನು ಮಾಡಿದ್ದಾರೆ, ಗಡಿ ಇದೆ, ಬ್ರಿಟಿಷರ ಕಾಲದಲ್ಲಿ ಹಾಕಿದ ಗುಪ್ಪೆ ಇದೆ. ಆ ಗುಪ್ಪೆ 1 ಕಿಲೋಮೀಟ್ರ್ ಒಳಗೆ ಇವರು ಇರತಕ್ಕಂಥದ್ದು ಊರವರು. ಇನ್ನೂ ಪ್ಲಾಟಿಂಗ್ ಮಾಡಲಿಲ್ಲ, ಅರ್ಜಿ ಕೊರಲೆ ಅಂತ ಹೇಳೋದು, ಹಣ ತಕ್ಕೊಳ್ಳೋದು, ಕಡ್ರಪುಡುಬೆ ಅಂತ ಹೇಳೋದು, ಸರ್ವೇರ್ ಹೋಗೋದು, ಅಳತೆ ಮಾಡೋದು. ಇವಾಗ ಸರ್ವೇರು ಬಂದಿದೆ ಅಂಥೇಳಿ ಕಾಫಿ ತಿಂಡಿ ಬಂಡ ಚಿಕನ್ ಈಗ ಮಾಡೋದು, ಊಟ ಎಲ್ಲ ಕೊಟ್ಟು ಸಂಜೆ ಹೇಳೋದು ಇದು 75ರಲ್ಲಿದೆ, ಇದು ಮಾಡಲಿಕ್ಕೆ ಬರೋದಿಲ್ಲ ಅಂತ. ಇದು ಎಷ್ಟೋ ವರ್ಷದಿಂದ ನಡೀತಕ್ಕಂಥದ್ದು. ಮನವಿ ಕೊಟ್ಟು ಈಗ ಮೊನ್ನೆ ಫಾರೆಸ್ಟ್ ಇಲಾಖೆಯವರು, AC ಅವರು, ತಹಶೀಲ್ದಾರರು, ಫಾರೆಸ್ಟ್ ಇಲಾಖೆಯವರು ಎಲ್ಲ ಬಂದಿದ್ದರು, ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದರು. ಎಲ್ಲ 1.5 ಕಿಲೋಮೀಟ್ರ್ ಗುಂಡಿದೆ ಅಂತೇಳಿ ಆಗಿದೆ. ಆದ ಕಾರಣ ಅದು ಕೈ ಬಿಟ್ಟಿದ್ದಾರೆ, ಇನ್ನೂ ಸರ್ವೆ ಆಗಲಿಲ್ಲ. ಇದರ ಬಗ್ಗೆ ಹೋರಾಟ ಮಾಡಬೇಕು, ಜನ ಹೇಳಬೇಕು. ಇನ್ನೂ ಚರ್ಚೆ ಮಾಡ್ತಾಯಿದ್ದು, ಚರ್ಚೆ ಮಾಡಬಾರ್ದು. ತುಂಬ ವಿಚಾರವನ್ನು ಶಾಸಕರುಗಳು ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಮಾತಾಡಲಿಕ್ಕಿದೆ. ನಾನು ಚುಟುಕಾಗಿ ಹೇಳಲಿಕ್ಕೆ ಹೇಳಿದ್ದಾರೆ, ಚುಟುಕಾಗಿ ಹೇಳಿದ್ದೇನೆ. ಮಾನ್ಯ ಪುತ್ತೂರಿನ ಮಾಜಿ ಶಾಸಕರು ಅವರು ಕೂಡ ಬಂದಿದ್ದಾರೆ, ಭಾಳ ಸಂತೋಷದ ವಿಚಾರ. ಅವರು ವೇದಿಕೆಗೆ ಬರಬೇಕಂತ ಕೇಳಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇನ್ನು ಮಧ್ಯಾಹ್ನ ನಮ್ಮ ಮನವಿ ಪಡ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರದ ಮಟ್ಟದಿಂದ ಬರಲಿಕ್ಕಿದ್ದಾರೆ. ಅದೇ ರೀತಿ ಸುಳ್ಯ LD ಬ್ಯಾಂಕ್ ಅಧ್ಯಕ್ಷರು ಬಂದಿದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕಂತ ತಮ್ಮನ್ನು ಕೂಡ ಕೇಳ್ಕೊಳ್ತಾ ಇದ್ದಾವೆ. ಎಲ್ಲ ಕಡೆಗೆ ಸಾಲ ಕೊಡ್ತಕ್ಕಂಥವ್ರು, ಸಾಲ ವಸೂಲು ಮಾಡ್ತಕ್ಕಂಥವ್ರು ನೀವು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾನೆ. ಅದೇ ರೀತಿ ನನಗೆ ಕೂಡ 1-2 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾವು 2011ರಿಂದ ಈ ಹೋರಾಟದಲ್ಲಿ ಇದ್ದೇವೆ. ಇಲ್ಲಿ ಕೂಡ ನಾವು ಫಸ್ಟಿಗೆ ನಮ್ಮಿಂದ ಒಂದು ಸಣ್ಣ ತಪ್ಪಾಗಿದೆ, ಗುಂಡ್ಯದಲ್ಲಿ ಹೋರಾಟ ಮಾಡೋದಂತ ಮಾಡ್ಕೊಂಡು ಬಂದು ನೋಡುವಾಗ ಇರೋದೇ ಇಷ್ಟು ಅಗಲ ರಸ್ತೆ, ಅಲ್ಲಿ ಜಾಗ ಜಾಸ್ತಿ ಇಲ್ಲ. ಗ್ರಾಚಾರಕ್ಕೆ ಯಾರಾದರೂ 2 ಬಸ್ಸಿಗೆ 2 ಲಾರಿಗೆ ಕಲ್ಲು ಹೊಡೆದ್ರೆ ಕಿಶೋರ್ ಶಿರಾಡಿಯವರನ್ನು ಫಸ್ಟಿಗೆ ಹೇಳ್ಕೊಂಡು ಹೋಗ್ತಾರೆ ಅನ್ನಷ್ಟು ನನ್ನನ್ನು, ಯಾಕಂದರೆ ನನಗೆ ಅನುಭವ ಆಗಿದೆ. ನಾವು ಹಲವಾರು ಹೋರಾಟದಲ್ಲಿ ಹಲವಾರು ಕೋರ್ಟ್ನಲ್ಲಿ ಕೇಸು ಅನುಭವಿಸಿದವರು. ಆ ರೈಲ್ವೆಗೆ ಬೇಕಾಗಿದ್ದರಿಂದ ಡಬ್ಬಲ್ ಜನ ಇದ್ದರು, ಹೋರಾಟ ಮಾಡಲಿಕ್ಕೆ, ಸ್ಟ್ರೈಕ್ ಮಾಡಲಿಕ್ಕೆ ಹೋಗಿ ಎಕ್ಸ್ಪ್ರೆಸ್ ರೈಲ್ ನಿಲ್ಲಿಸಿ ಕಡೆಗೆ 1 ವಾರ ಆಗುವಾಗ ನೋಟಿಸ್ ಬಂದದ್ದು ನಮ್ಮದು. ಈಗ 9 ವರ್ಷ ಆಯಿತು, ಇನ್ನೂ ನಾನು ಕೋರ್ಟಿಗೆ ಹೋಗ್ತಾ ಇದ್ದೇನೆ. ಹಾಗೆ ಆಗಬಾರ್ದು ಅಂಥೇಳಿ ಈ ಸ್ಥಳವನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ಈ ದೇವಸ್ಥಾನದವರು ಇಲ್ಲಿ ಹತ್ತಿರದವರು ಒಳ್ಳೆಯ ಒಂದು ವಿಶಾಲವಾದ ಒಂದು ಜಾಗವನ್ನು ನಮಗೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಹೇಳಿ, ಇವತ್ತು ನಮ್ಮ ವಿಚಾರದಲ್ಲಿ ಪತ್ರಿಕೆಗಳು ಈಗೆಲ್ಲ ಹಲವಾರು ವರ್ಷದಿಂದ ಅವರು ಮಾಧ್ಯಮ ಮಿತ್ರರು ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇದು ರಾಜ್ಯ ಮಟ್ಟಕ್ಕೂ ಕೂಡ ತಲುಪಿದೆ, ಎಲ್ಲರಿಗೂ ತಲುಪಿದೆ. ಇನ್ನೂ ತಲುಪಿಸುವಂಥ ಕೆಲಸ ಅವರು ಮಾಡಲಿ ಅಂತ ಹೇಳ್ಕೊಂಡು ಮಾತಾಡಲಿಕ್ಕೆ ಅವಕಾಶ ನೀಡಿದ ನನಗೆ ತಮಗೆಲ್ಲರಿಗೂ ವಂದಿಸಿ, ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ರಾತ್ರಿಗಳು ಶ್ರಮವಹಿಸಿದ್ದಾರೆ, ತಮಗೆಲ್ಲರೂ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಲೆನಾಡು ಜನಹಿತ ರಕ್ಷಣಾ ಸಮಿತಿ. ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪುತ್ತೂರಿನ ಮಾನ್ಯ ಮಾಜಿ ಶಾಸಕರಾದ ಶ್ರೀಯುತ ಸಂಜೀವ್ ಮಠಂದೂರು ಅವರಿಗೆ ಎಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿರುವಂಥ ಶ್ರೀಯುತ ಸೋಯಿ ವರ್ಗೀಸ್ ಇವರಿಗೂ ಕೂಡ ಗೌರವಪೂರ್ವಕವಾದಂಥ ಸ್ವಾಗತ. ಶ್ರೀಯುತ ಭಾಸ್ಕರ್ ಇಚ್ಲಂಪಾಡಿ ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಬಾಲಕೃಷ್ಣ ಬಾಣಜಾಲು ಇವರು ವೇದಿಕೆಗೆ ಆಗಮಿಸಬೇಕು, ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ರಘು ಸಾಮಾಜಿಕ ಮುಖಂಡರು ಸಕಲೇಶ್ಪುರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಾವು ವೇದಿಕೆಗೆ ಆಗಮಿಸಬೇಕು. ತಮಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಶ್ರೀಯುತ ಮಂಜು, ಮಾನ್ಯ ಶಾಸಕರು ಸಕಲೇಶ್ಪುರ, ಇವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ, ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ತಮಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ರೆವರೆಂಡ್ ಫಾದರ್ ಆದರ್ಶ್, ಧರ್ಮಗುರುಗಳು, ಗುತ್ತಿಗಾರ ಚರ್ಚ್, ಈ ಹೋರಾಟದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದವರು, ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಯುತ ರಾಕೇಶ್ ಕಿಡಿಂಜಿ ಅವರು ಉಪಸ್ಥಿತರಿದ್ದಾರೆ. ತಮಗೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಚಂದ್ರ ಕೋಲ್ಚಾರ್ ಇವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತ. ಹಾಗೆ ನವೀನ್ ನೇರಿಯ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿಗಳು, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಶಿರಾಡಿ ಇದರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕಸ್ತೂರ್ ರಂಗನ್ ವಿರೋಧಿ ಪ್ರತಿಭಟನೆ ನಡೆಯುತ್ತಿದ್ದೇವೆ. ಅದರ ಚುಕ್ಕಾಣಿಯನ್ನು ಹಿಡಿದಂತಹ ಕಿಶೋರ್ ಶಿರಾಡಿ ಅವರೇ, ವೇದಿಕೆಯಲ್ಲಿರುವಂತಹ ಶಾಸಕರುಗಳೇ, ಜನಪ್ರತಿನಿಧಿಗಳೇ, ಧರ್ಮಗುರುಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ, ಆತ್ಮೀಯ ಬಂಧು ಮಿತ್ರರೇ, ಪಶ್ಚಿಮ ಘಟ್ಟದ ಅಂಚಿಲಿನಲ್ಲಿರುವ ರೈತರಾದ ನಾವು ತಲೆತಲಾಂತರಗಳಿಂದ ಅನುಭವಿಸಿಕೊಂಡು ಬಂದಿರುವಂತಹ ಭೂಮಿಯಲ್ಲಿ ನಿರಾಳವಾಗಿ ಬದುಕಲು ಅಸಾಧ್ಯವಾಗಿದೆ ಎಂಬುದು ಬೇಸರದ ವಿಷಯವಾಗಿದೆ. ಯಾಕೆಂದರೆ ಕಳೆದ ಕೆಲವು ವರ್ಷಗಳಿಂದ ರೈತರ ನೆಮ್ಮದಿಯನ್ನು ಹಾಳು ಮಾಡುವಂತಹ, ರೈತರ ರಕ್ತವನ್ನು ಹೀರಿ ಕುಡಿಯುವಂತಹ ಹಲವು ಕಾಯ್ದೆಗಳು ರೈತರ ಮೇಲೆ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾದದ್ದು ಒಂದು ಕಸ್ತೂರ್ ರಂಗನ್ ವರದಿ. ಅದರ ಒಳಗಡೆ ಪುಷ್ಪಗಿರಿ ವನ್ಯಧಾಮ ಆ ಕಾಯ್ದೆ ಇದೆ, ಆನೆ ಸಂರಕ್ಷಣಾ, ಆನೆ ಕಾರಿಡಾರ್ ಕಾಯ್ದೆ ಇದೆ, ರಿಸರ್ವ್ ಫಾರೆಸ್ಟ್ ಇದೆ, ಹುಲಿ ಸಂರಕ್ಷಣಾ ಅಭಯಾರಣ್ಯಗಳ ಕಾಯ್ದೆಗಳಿದೆ. ಈಗಾಗಲೇ ಈ ಕಾಯ್ದೆಗಳ ಮಧ್ಯೆ ಒಂದು ಚಕ್ರವ್ಯೂಹದಲ್ಲಿ ನಾವು ಸಿಲುಕಿದಂತಾಗಿದೆ. ಅದರ ಮೇಲೆ ಗಾಯದ ಮೇಲೆ ಬರೆ ಎನ್ನುವಂಥ ರೀತಿಯಲ್ಲಿ ಕಸ್ತೂರ್ ರಂಗನ್ ವರದಿ ನಮ್ಮ ತಲೆ ಮೇಲೆ ತೂಗುಗತ್ತಿಯಾಗಿ ನಿಂತಿದೆ. ಅದನ್ನು ವಿರೋಧಿಸುವುದು ರೈತರಾದ ನಮ್ಮ ಜವಾಬ್ದಾರಿ. ಆದರೆ ಈ ಕಸ್ತೂರ್ ರಂಗನ್ ವರದಿಯ ಸಮಸ್ಯೆ ಬಗ್ಗೆ ಆಳವಾದ ಅರಿವಿಲ್ಲದ ಮುಗ್ಧ ಜನರನ್ನು ತಪ್ಪು ಮಾಹಿತಿಗೆ ತಿದ್ದಿ ಇನ್ನೂ ಹಲವರು ನಿದ್ರೆಯಲ್ಲಿ ಜಾರಿದೇ ಇರುವುದು ಬೇಸರವಾಗಿದೆ. ಇಲ್ಲದಿದ್ದರೆ ಇಲ್ಲಿ ನಿಲ್ಲದಂತಹ ಜನ ಇನ್ನೂ ಸಹ ಸಾವಿರಾರು ಜನ ಬರಬೇಕಿತ್ತು. ಜನರನ್ನು ತಪ್ಪು ಮಾಹಿತಿಗೆ ಕೊಂಡೊಯ್ಯುವುದು ನಮ್ಮ ತಪ್ಪು. ಅಂಥವರು ಅಂಥ ಕೃತ್ಯದಿಂದ ಹಿಂದೆ ಹೋಗಬೇಕು ಅಂತ ಹೇಳಲು ನಾನು ಈ ಸಂದರ್ಭವನ್ನು ಉಪಯೋಗಿಸಿಕೊಳ್ಳುತ್ತೇನೆ. ಯಾಕೆಂದರೆ ನಮ್ಮ ನೆಲ, ನಮ್ಮ ಭೂಮಿ ಬಿಟ್ಟು ಹೋದರೆ ನಾವು ಬದುಕಿದರೆ ಪ್ರಯೋಜನ ಉಂಟಾ? ಇನ್ನು ನಿದ್ರೆಯಿಂದ ಹೇಳದ ಜನರಲ್ಲಿ ನಾನು ಹೇಳ್ತೇನೆ, ಇನ್ನು ಈ ಪ್ರತಿಭಟನೆ ಗುಂಡ್ಯಾಕೆ ಸೀಮಿತವಲ್ಲ. ಬೆಂಗಳೂರಿಗೆ ಹೋಗಬೇಕಾದ್ರೂ ಬೆಂಗಳೂರಿಗೂ, ಡೆಲ್ಲಿಗೆ ಹೋಗಬೇಕು ಡೆಲ್ಲಿಗೆ ಹೋಗಲು ನಾವು ಬಾಧ್ಯರಿದ್ದೇವೆ ಅಂತ ಹೇಳಲು ಬಯಸುತ್ತೇನೆ. ಬಂಧುಗಳೇ, ಇಲ್ಲಿ ನಾವೆಲ್ಲರೂ ನೆರೆದಿದ್ದೇವೆ. ಈ ಕಸ್ತೂರ್ ರಂಗನ್ ವರದಿಯ ಬಗ್ಗೆ ಆಳವಾದ ಅರಿವು, ಸಮಸ್ಯೆ ಬಗ್ಗೆ ಗೊತ್ತಿರುವವರು ಒಮ್ಮೆ ಕೈ ಎತ್ತಿ. ಕೆಲವರಿಗೆ ಮಾತ್ರ ಗೊತ್ತಿದೆ. ಇದು ಒಂದಿಬ್ಬರ ಪ್ರಶ್ನೆ ಅಲ್ಲ, ಒಂದು ಪಕ್ಷದ ಪ್ರಶ್ನೆ ಅಲ್ಲ, ರಾಜಕೀಯದ ಪ್ರಶ್ನೆ ಅಲ್ಲ, ನಮ್ಮ ಬದುಕಿನ ಹೋರಾಟವಾಗಿದೆ. ತಲೆತಲಾಂತರಗಳಿಂದ ಬಂದಂತಹ ನಮ್ಮ ಭೂಮಿ ಕಾಯ್ದುಕೊಳ್ಳುವ ಹೋರಾಟವಾಗಿದೆ. ಇವತ್ತು ಹೋರಾಟ ಮಾಡದಿದ್ದರೆ, ನಮ್ಮ ಧ್ವನಿ ಎತ್ತದಿದ್ದರೆ, ನಾಳೆ ನಮ್ಮ ಮಕ್ಕಳು ನಮಗೆ ಶಾಪ ಹಾಕುವಂತಹ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಒಳ್ಳೆಯ ಕಾರ್ಯಕ್ಕೆ ಎಲ್ಲರೂ ಬೆಂಬಲ ಸೂಚಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದರಿಂದ ತಾವುಗಳೆಲ್ಲರೂ ಇಲ್ಲಿ ಬಂದಿದ್ದೇವೆ. ಕಳೆದ 2012ರಿಂದ ಮಲೆನಾಡು ಹಿತರಕ್ಷಣಾ ವೇದಿಕೆ ವಿವಿಧ ಹೋರಾಟಗಳಲ್ಲಿ, ರೈತರ ಬೇಡಿಕೆಗಳನ್ನು ಈಡೇರಿಸುವ ವಿವಿಧ ಹೋರಾಟಗಳಲ್ಲಿ ತೊಡಗಿದ್ದೇವೆ. 2016ರಿಂದ 18ರಿಂದ ನಾನು ಸಹ ಹಲವು ಕಡೆ ಭಾಷಣವನ್ನು ಮಾಡಿದ್ದೇವೆ. ಇಷ್ಟು ವರ್ಷವಾದರೂ ಅದೇ ಭಾಷಣವನ್ನು ಮಾಡುವ ಪರಿಸ್ಥಿತಿ ಉಂಟಾಗಿದೆ. ಯಾಕೆಂದರೆ ಈ ಕಸ್ತೂರ್ ರಂಗನ್ ವರದಿಯಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ.
ಕಸ್ತೂರಂಗನ್ ವರದಿ ಅಂದರೆ ಏನು? 2011ರಲ್ಲಿ ಪರಿಸರವನ್ನು ರಕ್ಷಣೆ ಮಾಡಬೇಕು. ಸ್ವಲ್ಪ ವಿಸ್ತೃತವಾಗಿ ಹೇಳ್ತೇನೆ ಕಿಶೋರ್ರವರೇ. ಕಸ್ತೂರಂಗನ್ ಪರಿಸರ ತಜ್ಞರು ಪರಿಸರ ಹಾನಿ ಆಗಬಾರದು ಎಂಬ ನಿಟ್ಟಿನಲ್ಲಿ, ಪಶ್ಚಿಮ ಘಟ್ಟ ರಕ್ಷಣೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಪರಿಸರ ತಜ್ಞರಾದ ಮಾಧವ ಗಾಡ್ಗಳರ ನೇತೃತ್ವದಲ್ಲಿ ಒಂದು ಸಮ್ಮತಿಯನ್ನು ರಚಿಸಿತು ಕೇಂದ್ರ ಸರ್ಕಾರ. 2011 ಆಗಸ್ಟ್ 31ರಲ್ಲಿ ಮಾಧವ ಗಾಡ್ಗಳವರು ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಮರ್ಪಿಸಿತ್ತು. ಗಾಡ್ಗಿಲ್ ವರದಿಯಲ್ಲಿ 94% 97% ಪಶ್ಚಿಮ ಘಟ್ಟವು ಪರಿಸರ ಸೂಕ್ಷ್ಮ ವಲಯ ಎಂದು ಗುರುತಿಸಿಕೊಂಡರು. ಅಲ್ಲಿ ಯಾವುದೇ ಜನವಸತಿ ಆಗುವುದಿಲ್ಲ ಎಂದು ಹೇಳಿದರು. ಯಾವುದೇ ಅಭಿವೃದ್ಧಿ ಕಾಮಗಾರಿ ಆಗುವುದಿಲ್ಲ ಎಂದು ಶಿಫಾರಸು ಮಾಡಿದರು. ಈ ವರದಿಗೆ ವ್ಯಾಪಕವಾದ ಟೀಕೆಯೊಳಗಾಗಿ ವಿರೋಧೊಳಗಾಗಿತ್ತು. ಆ ವರದಿ ಸರ್ಕಾರ ಚರ್ಚೆಗೂ ತೆಗೆಯದೆ ಅಲ್ಲಿಂದ ಕೈಬಿಟ್ಟರು. ಆಮೇಲೆ ಅದರಲ್ಲಿರುವ ಕುಂದುಕೊರತೆಗಳನ್ನು ಹೋಗಲಾಡಿಸಿ, ಲೋಪದೋಷಗಳನ್ನು ಹೋಗಲಾಡಿಸಿ ಒಂದು ವರದಿಯನ್ನು ತಯಾರಿಸಲು ಮಾಜಿ ಇಸ್ರೋ ವಿಜ್ಞಾನಿಯಾದಂತಹ ಕಸ್ತೂರಂಗನ್ ಅವರ ನೇತೃತ್ವದಲ್ಲಿ 10 ಸದಸ್ಯರ ಒಂದು ಸಮಿತಿಯನ್ನು ರಚಿಸಿತ್ತು. ಮಾಧವ ಗಾಡ್ಗಳ ಅವರು ಪರಿಸರಕ್ಕೆ ಒಂದೊಂದು ಜಾಗಕ್ಕೆ ಭೇಟಿ ನೀಡಿ ವರದಿಯನ್ನು ತಯಾರಿಸಿದರೆ, ನಮ್ಮ ಕಸ್ತೂರಂಗನ್ ಅವರು ಒಂದು ಕೈಯಲ್ಲಿ ಹೆಚ್ಚಿನ ಅಂಶ ಮಾಧವ ಗಾಡ್ಗಳ ವರದಿಯನ್ನೇ ಇಟ್ಟಿರಬೇಕು, ಇನ್ನೊಂದು ವೈಮಾನಿಕವಾಗಿ ಸ್ಯಾಟಲೈಟ್ ಸರ್ವೆ ಮೂಲಕ ಸರ್ವೆಯನ್ನು ಮಾಡಿ ವರದಿಯನ್ನು ಸಲ್ಲಿಸಿತ್ತು 2012ರಲ್ಲಿ. ವೈಮಾನಿಕ ಸರ್ವೆಯಲ್ಲಿ ಅವೈಜ್ಞಾನಿಕತೆ ಇದೆ. ನಮ್ಮ ಅಡಿಕೆ ತೋಟಗಳು, ರಬ್ಬರ್ ತೋಟಗಳು, ನಮ್ಮ ಕೃಷಿ ಜಾಗಗಳು ಪಶ್ಚಿಮ ಘಟ್ಟದ ಕಾಡಂತೆ ವರದಿಯಾಗಿ ಹೋಗಿದೆ. ನಮ್ಮ ಈ ಅವೈಜ್ಞಾನಿಕತೆಯ ವಿರುದ್ಧ ನಮ್ಮ ಹೋರಾಟ. ಆದ್ದರಿಂದ ಎಲ್ಲರೂ ಹೇಳಿ, ಕಸ್ತೂರಂಗನ್ ವರದಿಗೆ, ಕಸ್ತೂರಂಗನ್ ವರದಿಗೆ. ಈ ಅವೈಜ್ಞಾನಿಕತೆಯನ್ನು ಸರಿಪಡಿಸುವವರು ಯಾರು? ಸರಿಪಡಿಸಬೇಕಾದವರು ಸರ್ಕಾರ. ನಾವು ಯಾರು ಪರಿಸರ ವಿರೋಧಿಗಳಲ್ಲ. ಕಸ್ತೂರಂಗನ್ ವರದಿಯ ವಿರುದ್ಧ ಮಾತಾಡುವಾಗ, ಸಾಮಾಜಿಕ ಜಾಲತಾಣಗಳಲ್ಲಿ ಬರೆಯುವಾಗ ನಮ್ಮನ್ನು ಪರಿಸರ ವಿರೋಧಿಗಳ ಪಟ್ಟಿಗೆ ಸೇರಿಸಿದ್ದೇವೆ. ನಾವು ಪರಿಸರ ವಿರೋಧಿಗಳ? ನಾವು ಪರಿಸರ ರಕ್ಷಕರು, ಪರಿಸರ ಸೇವಕರು. ಪರಿಸರ ರಕ್ಷಣೆ ಮಾಡುವ ರೈತನಿಗೆ ಎಸಿ ಕೊಠಡಿಯಲ್ಲಿ ಕುಳಿತು ಪರಿಸರ ರಕ್ಷಣೆ ಪಾಠ ಕಲಿಸುವ ಅವಶ್ಯಕತೆ ಇಲ್ಲ. ಎಸಿ ಕೊಠಡಿಯಲ್ಲಿ ಕುಳಿತು ಪರಿಸರ ರಕ್ಷಣೆ ಪಾಠ ಬೋಧಿಸುತ್ತಾನೆ. ಮಣ್ಣಿನೊಂದಿಗೆ ಬೆರೆಯುವವನಿಗೆ ಪರಿಸರ ರಕ್ಷಣೆ ಇಲ್ಲ. ಇಲ್ಲಿ ರೈತ ಕೊಟ್ಟು ಪಿಕಾಸಿ ಯಾರೇ ತೆಗೆದು ಇಳಿದರೆ ಪರಿಸರಕ್ಕೆ ಹಾನಿ. ಅಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳು JCB ಇಂದ ಗುಡ್ಡ ಕಡಿದರೆ ಪರಿಸರಕ್ಕೆ ಹಾನಿ ಇಲ್ಲ. ಇದು ದ್ವಂದ್ವ ನಿಲುವು. ಈ ದ್ವಂದ್ವ ನಿಲುವನ್ನು ನಾವು ಖಂಡಿಸಲೇಬೇಕಾಗಿದೆ.
ಸ್ವಲ್ಪ ತಲೆ ಕೆಲಿಸಿಕೊಳ್ಬೇಕು, ತಾಲ ತೊಂದರೆ ಅಪ್ಪುಚ್ಚಿ ಅಂತ. ಅದಕ್ಕೆ ನಾವು ನೆಮ್ಮದಿಯಿಂದ ಇದ್ದಾರೆ. ಕಸ್ತೂರಂಗನ್ ವರದಿ ಯಥಾವತ್ತಾಗಿ ಜಾರಿಯಾದರೆ ನಾವು ತನ್ನಷ್ಟಕ್ಕೆ ಒಕ್ಕಲೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಕಸ್ತೂರಂಗನ್ ವರದಿಯಲ್ಲಿ ನಿಮ್ಮನ್ನು ಒಕ್ಕಲೆ ಎಬ್ಬಿಸುತ್ತೇವೆ ಅಂತೇಳಿ ವರದಿಯಲ್ಲಿ ಇಲ್ಲ, ಎಲ್ಲೂ ಬರೆದಿಲ್ಲ, ಬರಲಿಕ್ಕೆ ಆಗುವುದಿಲ್ಲ. ಕೋರ್ಟಿಗೆ ಹೋದರೂ ಜಯ ಸಿಗ್ತದೆ. ನಮ್ಮನ್ನು ತನ್ನಷ್ಟಕ್ಕೆ ಒಕ್ಕಲೆ ಏಳಿಸಿದ ಪರಿಸ್ಥಿತಿ, ಅದು ಉದಾಹರಣೆ ಮೂಲಕ ನಾನು ಹೇಳ್ತೇನೆ. ತಮಿಳುನಾಡಿನ ನೀಲಗಿರಿ ಜಿಲ್ಲೆ ಗೂಡಲ್ಲೂರು ತಾಲೂಕಿನ ಕೆಲವು ಗ್ರಾಮಗಳ ಪರಿಸ್ಥಿತಿ ಅಲ್ಲಿ ನಿಮ್ಮ ಸಂಬಂಧಿಕರಲ್ಲಿದ್ದರೆ ಇದೆ, ಕೇಳಿ ನೋಡಬಹುದು. ನೀಲಗಿರಿ ಸಂರಕ್ಷಣಾ ಕಾಯ್ದೆ, ಪುಷ್ಪಗಿರಿ ಸಂರಕ್ಷಣಾ ಕಾಯ್ದೆ ಬಂತು. ಜನರು ಪ್ರತಿಭಟನೆಗೆ ಇಳಿದರು. ಪ್ರತಿಭಟನಾಕಾರರನ್ನು ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಆಯಿತು. ನಿಮಗೆ ಯಾವುದೇ ತೊಂದರೆ ಬರುವುದಿಲ್ಲ, ಬಫರ್ ಝೋನ್ ಬಂದರೆ ತೊಂದರೆ ಬರುವುದಿಲ್ಲ, ನಿಮ್ಮನ್ನು ಒಕ್ಕಲೆಬ್ಬಿಸುವುದಿಲ್ಲ ಅಂತೇಳಿ ಪ್ರತಿಭಟನೆ ಅಲ್ಲಿಗೆ ಕೈಬಿಟ್ಟರು. ಪ್ರತಿಭಟನೆ ಮುಂಚೂಣಿಯಲ್ಲಿ ಇದ್ದವರು ಮಾತ್ರ ಹಿಂದೆ ಬಿದ್ದರು. ಜನರು ಯಾರು ಬರ್ತಾ ಇಲ್ಲ. ಜನರು ಬಂದರೆ ತಾನೇ, ತಾವುಗಳು ಬಂದರೆ ತಾನೇ ಪ್ರತಿಭಟನೆಗೆ ಯಶಸ್ಸು ಸಿಕ್ಕುವುದು. ಅಲ್ಲಿ ಜನರು ಯಾರು ಬಂದಿಲ್ಲ, ಪ್ರತಿಭಟನೆ ಕೈಬಿಟ್ಟರು. ಪ್ರತಿಭಟನಾಕಾರರು ಹಿಂದಕ್ಕೆ ಸರಿದರು. ಅಲ್ಲಿ ಎಂತ ಆಗಿದೆ? 2018ರಲ್ಲಿ ಪ್ರಜಾವಾಣಿಯಲ್ಲಿ ಒಂದು ಇದು ಬರೆದಿದ್ದೆ ನಾನು, ಅದರಲ್ಲಿ ಉಂಟು. ಅದರಲ್ಲಿ ಈಗ ಎಂತ ಆಗಿದೆ ಅಂತ ಹೇಳಿದರೆ, ಹಗಲು ರಾತ್ರಿ ಎನ್ನದೆ ಕಾಡು ಕೋಣಗಳು, ಆನೆಗಳು, ಹುಲಿಗಳು, ಕಾಡಂದಿಗಳು ಮನೆಯ ಅಂಗಳಕ್ಕೆ, ಕೃಷಿ ಜಾಗಕ್ಕೆ ಬರ್ತಾ ಇದೆ. ಅಲ್ಲಿನ ಕೆಲವು ಗ್ರಾಮದ ಮನೆ ಜನರು ತನ್ನಷ್ಟಕ್ಕೆ ಒಕ್ಕಲೆ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಜಾಗ ತಕ್ಕೊಳ್ಳಿಕ್ಕೆ ಯಾರಾದರೂ ಬರ್ತಾರಾ? ಅದು ಕೊಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡುವ ಅಂತ ಹೇಳಿದ್ರೆ ಯಾರು ಬರ್ತಾರಾ? ಯಾರೂ ಬರುವುದಿಲ್ಲ. ಈ ರೀತಿ ಯಥಾವತ್ತಾಗಿ ಜಾರಿಯಾದರೆ ನಾವು ಸಹ ತನ್ನಷ್ಟಕ್ಕೆ ಒಕ್ಕಲೆ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಅದು ಬೇಕಾ ಬೇಡವಾ? ಬೇಡ. ಆದರೆ ಧಿಕ್ಕಾರ ಕೂಗಲಿ ಕಸ್ತೂರಂಗನ್ ವರದಿಗೆ. ಬಂಧುಗಳೇ, ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವನ್ನು ಸಹ, ಕೇಂದ್ರ ಸರ್ಕಾರವನ್ನು ಸಹ ನಾನು ನಮ್ರತೆಯಿಂದ ಮನವಿ ಮಾಡುತ್ತೇನೆ. ಶಾಸಕರುಗಳಿದ್ದಾರೆ, ಆಡಳಿತ ಪಕ್ಷದ ಶಾಸಕರಾಗಲಿ, ವಿರೋಧ ಪಕ್ಷ, ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಅಂತ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ, ಪ್ರತಿಪಕ್ಷ ಅಂತ ಹೇಳ್ತೇನೆ. ಪ್ರತಿಪಕ್ಷದ ಶಾಸಕರುಗಳಾಗಲಿ ಜನರ ನೋವಿಗೆ ಒಟ್ಟಿಗೆ ನಿಂತು ಅಲ್ಲಿ ಪರಿಹಾರ ಸೂಚಿಸುವ ಕಾರ್ಯ ಆಗಬೇಕು. ಈಗಾಗಲೇ ಮೀರಾ ಸಾಹೇಬ್ ಅವರು ಹೇಳಿದ್ದಾರೆ, ನಮ್ಮ ತಪ್ಪು ತಿಳಿದುಕೊಳ್ಳಬೇಡಿ, ಕರ್ನಾಟಕ ಸರ್ಕಾರ 2013ರಿಂದ ಯಾವುದೇ ಪಕ್ಷ ಮುನ್ನಡೆಸುವಂತಹ ಸರ್ಕಾರ ಬಂದರೂ, ಸಮ್ಮಿಶ್ರ ಸರ್ಕಾರ ಬಂದರೂ ಕರ್ನಾಟಕ ಸರ್ಕಾರಕ್ಕೆ ಒಂದೇ ನಿಲುವಿತ್ತು. ಯಾವುದು? ವರದಿಯನ್ನು ತಿರಸ್ಕರಿಸುವುದು. ಆ ತಿರಸ್ಕಾರ ಮಾಡುವುದು ಎಲ್ಲಿ? ಸಚಿವ ಸಂಪುಟ ಸಭೆಯಲ್ಲಿ ತಿರಸ್ಕರಿಸಿ ಹೋಗ್ತಾರೆ. ಎಲ್ಲಾ ಸರ್ಕಾರ ಒಂದೇ ನಿಲುವನ್ನು ಕೊಟ್ಟಿದೆ. ಬಾರಿ ತಿರಸ್ಕರಿಸಲೇ ಸಾಲದು, ಅದು ತಿರಸ್ಕಾರ ಆದರೆ ಆಗುವುದಿಲ್ಲ. ಅವತ್ತಿಂದ ತಿರಸ್ಕರಿಸಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಮನೆಯಲ್ಲಿ ಮಂಚದಲ್ಲಿ ಮಲಗಿಕೊಂಡಿದೆ. ಅವತ್ತು ತಿರಸ್ಕರಿಸಿದೆ, ಮತ್ತೆ ಏಕೆ ಕರಡು ವಿಜ್ಞಾಪನೆ ಬಂದಾಗ ನಮ್ಮ ಜಾಗ ಪುನಃ ಬಾಧಿತ ಗ್ರಾಮದೊಳಗಡೆ ಪಟ್ಟಿತ್ತು. ತಿರಸ್ಕರಿಸಿದ್ರೆ ಹೋಗಬೇಕಿತ್ತಲ್ಲ. ಆದ್ದರಿಂದ ಕೇರಳ ಮಾದರಿಯಲ್ಲಿ ಸಾಹೇಬರವರು ಹೇಳಿದರು, ಕೇರಳ ಸರ್ಕಾರ, ಕೇರಳದ ಜನರು ಸ್ವಲ್ಪ ಬುದ್ಧಿವಂತರು, ನಾವು ಬುದ್ಧಿವಂತರು ದಕ್ಷಿಣ ಕನ್ನಡ ಜಿಲ್ಲೆಯವರು. ತುಳುವಳಿ ಮಾತ್ರ ಹೇಳುವುದು ಬೇಡಲ್ಲ, ತುಳುವಳಿ ಹೇಳುವುದಿಲ್ಲ, ಬುದ್ಧಿ ಅಂತ ಇಪ್ಪಣಕ್ಕಳೆ. ನೋಡಿ, ಕೇರಳದಲ್ಲಿ ಇದು 2012ರಲ್ಲಿ ಕಸ್ತೂರಂಗನ ಆಯಿತು, ಮಾಧವಿಗಳು, ಇದಕ್ಕೆಲ್ಲ ಹೋರಾಟಕ್ಕೆ ಮುಂಚೂಣಿಯಲ್ಲಿ ಎಲ್ಲರೂ ಇದ್ದರು. ಪಕ್ಷ ಇಲ್ಲ, ಜಾತಿ ಇಲ್ಲ, ಸಂಘಟಿತವಾಗಿ ಅವರು ಹೋರಾಡಿದರು. ಅಲ್ಲಿ 2014ರಲ್ಲಿ ಉಮ್ಮನ್ ಅವರ ನೇತೃತ್ವದಲ್ಲಿ ಒಂದು ಸಲಹಾ ಸಮಿತಿಯನ್ನು ರಚಿಸಿದರು ಕೇರಳ ಸರ್ಕಾರ. ಈ ಉಮ್ಮನ್ ಕಮಿಷನ್ ಅವರು ಎಲ್ಲೆಲ್ಲಿ ಬಾಧಿತ ಗ್ರಾಮಗಳಿವೆ ಅಲ್ಲಿಗೆ ಭೇಟಿ ನೀಡಿ, ಅಲ್ಲಿ ರೈತರೊಂದಿಗೆ ಮಾತಾಡಿ, ಅದೇ ರೀತಿ ಜನಪ್ರತಿನಿಧಿಗಳೊಂದಿಗೆ ಮಾತಾಡಿ ಸಲಹೆ ಸೂಚನೆಗಳನ್ನು ತೆಗೆದು ಕೆಲವು ಗ್ರಾಮಗಳನ್ನು ವರದಿಯಿಂದ ಕೈ ಬಿಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರು. 2015ರಲ್ಲಿ ಕೇರಳ ಸರ್ಕಾರಕ್ಕೆ ಈ ವರದಿಯನ್ನು ಸಲ್ಲಿಸಿತ್ತು. ಅಲ್ಲಿನ ವಿಧಾನಸಭೆ ಪಕ್ಷಾತೀತವಾಗಿ ಸರ್ವಾನುಮತದಿಂದ ಆ ವರದಿಯನ್ನು ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿತ್ತು, ಹಸಿರು ಪೀಠಕ್ಕೆ ಸಲ್ಲಿಸಿತ್ತು. ತದನಂತರ ಬಂದಂತಹ ಕರಡು ವಿಜ್ಞಾಪನೆಯಲ್ಲಿ ಅವರು ಬಿಟ್ಟಂತಹ ಜಾಗ ಇಲ್ಲ. ಹೋರಾಟದಲ್ಲಿ ಜಯ ಸಿಕ್ಕಿದೆಯಾ? ಅವರಿಗೆ ಜಯ ಸಿಕ್ಕಿದೆ. ನಮಗೆ ಇಲ್ಲಿ ಒಂದು ಸಲಹಾ ಸಮಿತಿ ರಚನೆ ಆಯಿತು. ಸಂಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ಸಹ ಒಂದು ಸಮಿತಿಯನ್ನು ರಚಿಸಿತ್ತು. ಆದರೆ ಸಂಜಯ್ ಕುಮಾರ್ ಅವರು ಕ್ಷಮಿಸಿ,
ಅವರು ಬದುಕಿದ್ದಾರೋ ಜೀವಂತವಿದ್ದಾರೋ ಸತ್ತಿದೆಯೋ ಅಂತ ನಮಗೆ ಗೊತ್ತಿಲ್ಲ. ಯಾವನೇ ಒಬ್ಬ ಅಧಿಕಾರಿ ನಮ್ಮ ಹತ್ರ ಬರಲಿಲ್ಲ. ಹೌದು ತಾನೇ ಕಿಶೋರ್ ಅವರೇ? ಬಂದಿಲ್ಲ. ಮಾತಾಡಿಸಬೇಕಿತ್ತು, ನಮ್ಮನ್ನು ವರದಿ ಕೊಡಬೇಕಿತ್ತು, ಗಡಿಗುರುತು ಮಾಡಬೇಕಿತ್ತು, ಜನವಸತಿ ಪ್ರದೇಶಗಳನ್ನು ಕೃಷಿ ಜಾಗಗಳನ್ನು ಬಿಡಬೇಕಿತ್ತು. ಆದರೆ ಈ ಒಂದು ವರದಿ ಕರ್ನಾಟಕ ಸರ್ಕಾರದಿಂದ ಆಗಲಿಲ್ಲ. ನಾನು ಸನ್ಮಾನ್ಯ ಶಾಸಕರು 3 ಜನ ಇದ್ದಾರೆ. ಈ ಶಾಸಕರಲ್ಲಿ ಮನವಿ ಮಾಡುವುದೇನೆಂದರೆ, ನೀವು ಸರ್ಕಾರದ ಭಾಗ. ಆದ್ದರಿಂದ ಚಳಿಗಾಲದ ವಿಧಾನಸಭಾ ಅಧಿವೇಶನ ಬರುತ್ತದೆ. ಅದರಲ್ಲಿ ಇಷ್ಟು ಜನರ ಧ್ವನಿಯಾಗಿ ನೀವು ವಿಧಾನಸಭೆಯಲ್ಲಿ ಗರ್ಜಿಸಬೇಕಂತ ನಾನು ಹೇಳ್ತೇನೆ. ಅದೇ ರೀತಿ ಇದರಲ್ಲಿ ಕೇಂದ್ರ ಸರ್ಕಾರದ ಪರಮಾಧಿಕಾರ ಇರ್ತದೆ ಜಾಗದಲ್ಲಿ, ಫಾರೆಸ್ಟ್ ಕಾಯ್ದೆಯಲ್ಲಿ ರಾಜ್ಯ ಸರ್ಕಾರದ ಪರಮಾಧಿಕಾರ ಇರ್ತದೆ. ಅದೇ ರೀತಿ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಜಂಟಿಯಾಗಿ ಇರ್ತದೆ. ಈಗ ಕಸ್ತೂರಿರಂಗನ್ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೂ ಜಂಟಿಯಾದ ಜವಾಬ್ದಾರಿ ಇದೆ. ಆದ್ದರಿಂದ ಕರ್ನಾಟಕ ಸರ್ಕಾರ ಮಾಡಬೇಕಾದಂಥ ಒಂದು ಕೆಲಸ ಉಂಟು. ಕರ್ನಾಟಕ ಸರ್ಕಾರ ನಕ್ಷೆ ಸಮೇತವಾಗಿ ಕಸ್ತೂರಿರಂಗನ್ ವರದಿಯಿಂದ ಬಾಧಿತ ಗ್ರಾಮಗಳು, ಜನವಸತಿ ಕೇಂದ್ರಗಳು, ಕೃಷಿ ಜಾಗಗಳನ್ನು ಬಿಡುವಂತಹ ನಕ್ಷೆ ಸಮೇತವಾಗಿ ವಾದ ಮಂಡಿಸಬೇಕು ಹಸಿರು ಪೀಠಕ್ಕೆ, ಕೇಂದ್ರ ಸರ್ಕಾರಕ್ಕೆ. ಅದಾದ ಮೇಲೆ ಅದನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹೇರುವಂತಹ ಪ್ರಯತ್ನ ಕರ್ನಾಟಕ ಸರ್ಕಾರದಿಂದ, ನಮ್ಮ ಶಾಸಕರುಗಳಿಂದ, ಸಂಸದರಿಂದ ಆಗಬೇಕು. ನಮ್ಮ ಮಂಗಳೂರಿನ ಸಂಸದರು ಬರ್ತಾರೆ ಅಂತ ಹೇಳಿದರೆ ಬರಲಿಲ್ಲ. ಆದರೂ ಮಾಧ್ಯಮದ ಮೂಲಕ ಇಲ್ಲಿ ಸೇರಿರುವ ಎಲ್ಲರ ಮುಖಾಂತರ ನಾನು ನಮ್ರತೆಯಿಂದ ನಮ್ಮ ಸನ್ಮಾನ್ಯ ಸಂಸದರು ಬ್ರಿಜೇಶ್ ಚೌಟಾರಲ್ಲಿ ಹೇಳಿಕೊಳ್ಳುತ್ತೇನೆ, ಲೋಕಸಭೆಯ ಚಳಿಗಾಲ ಅಧಿವೇಶನದಲ್ಲಿಯೂ ಸಹ ನೀವು ದಕ್ಷಿಣ ಕನ್ನಡ ಜಿಲ್ಲೆಯ ಬಾಧಿತ ಗ್ರಾಮದ ಜನರ ಪರವಾಗಿ ವೀರಾವೇಶದಿಂದ ನಮ್ಮ ಹಕ್ಕಿಗಾಗಿ ಲೋಕಸಭೆಯಲ್ಲಿ ಗರ್ಜನೆ ಮಾಡಬೇಕು. ಸನ್ಮಾನ್ಯ ಜನಪ್ರತಿನಿಧಿಗಳೇ, ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಒಂದುಂಟು. ಸಚಿವ ಸಂಪುಟ ಸಭೆಯಲ್ಲಿ ಮುಗಿಸಿ ಬಿಡುವುದಲ್ಲ, ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಮುಕ್ತವಾದ ಚರ್ಚೆಗೆ ಸರ್ಕಾರ ಅನುವು ಮಾಡಿಕೊಡಬೇಕು. ಯಾಕೆ ಈವರೆಗೆ ಸರ್ಕಾರಗಳು ಬದಲಾಗ್ತಾ ಬಂದರೂ ಈ ಒಂದು ಮುಕ್ತವಾದ ಚರ್ಚೆ ವಿಧಾನಸಭೆಯಲ್ಲಿ ಆಗಿಲ್ಲ? ನಮ್ಮ ನೋವು ಕೇಳುವವರು ಯಾರು? ನಮ್ಮ ನೋವು ಕೇಳುವವರು ನಮ್ಮ ನೋವನ್ನು ಅರ್ಥ ಮಾಡಿ ನಮ್ಮ ನೋವನ್ನು ವಿಧಾನಸಭೆಯಲ್ಲಿ ಆಗಲಿ ಲೋಕಸಭೆಯಲ್ಲಿ ಆಗಲಿ ಮಂಡಿಸುವವರು ಶಾಸಕರುಗಳು, ಸಂಸದರುಗಳು. ತಮ್ಮಿಂದ ಅದು ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರುವ ಪರವಾಗಿ ವಿನಂತಿಸುತ್ತೇನೆ. ಬಂಧುಗಳೇ, ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತಾ ಇದ್ದೇನೆ. ಕಸ್ತೂರಿರಂಗನ್ ವರದಿ ಸಂಪೂರ್ಣವಾಗಿ ಕೈಬಿಡಬೇಕು. ಇನ್ನು ಒಂದಲ್ಲ, ವರದಿ ಜಾರಿಯಾದರೆ ಸಂಪೂರ್ಣವಾಗಿ ಮಾಹಿತಿ ಕೊಡದಿದ್ದರೆ ಅಂತಿಮವಾದ ಶ್ರಮ ಕೇಂದ್ರ ಸರ್ಕಾರದ ಮೇಲೆ ಇದೆ. ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಿ ಕಸ್ತೂರಿರಂಗನ್ ವರದಿ ವಿರೋಧಿಸಬೇಕೇ ಬೇಕು. ಒಂದು ವೇಳೆ ಪಶ್ಚಿಮ ಘಟ್ಟ ರಕ್ಷಣೆಗೆ ಅಡ್ಡಿಯಾಗುವಂತ, ನಾವೆಲ್ಲರೂ ಪರಿಸರ ರಕ್ಷಣೆ ಮಾಡುವವರು, ಪಶ್ಚಿಮ ಘಟ್ಟ ಸಂರಕ್ಷಣೆ ಮಾಡುವರು, ಒಂದು ವೇಳೆ ವರದಿ ಜಾರಿಯಾದರೂ ನಮ್ಮ ನಿಲುವು ಒಂದೇ ಆಗಿರಬೇಕು. ಜನವಸತಿ ಪ್ರದೇಶಗಳು, ಜನನಿಬಿಡ ಪ್ರದೇಶಗಳು, ನಮ್ಮ ಕೃಷಿ ಜಾಗಗಳು ಸಂಪೂರ್ಣವಾಗಿ ವರದಿಯಿಂದ ಕೈಬಿಡಬೇಕು. ಆದ್ದರಿಂದ ಮುಂದಿನ ಹೋರಾಟಗಳು ಮುಂದುವರಿಯುತ್ತಾ ಇರುತ್ತದೆ. ಇದಕ್ಕೆ ತಾರ್ಕಿಕವಾದ ಒಂದು ಅಂತ್ಯ ಬೇಕು. ಕಳೆದ 10-14 ವರ್ಷಗಳಿಂದ ಕಸ್ತೂರಿರಂಗನ್ ಆ ಕಾಯ್ದೆ ಈ ಕಾಯ್ದೆ ಅಂತೇಳಿ ರೈತರು ಪ್ರತಿಭಟನೆಗೆ ಇಳಿಯುತ್ತಾರೆ. ಮಲೆನಾಡು ವಿತರಣಾ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚುಕ್ಕಾಣಿ ಹಿಡಿದಿದೆ. ಸಂಘ ಸಂಸ್ಥೆಗಳು ಅದಕ್ಕೆ ಬೆಂಬಲ ನೀಡಿದೆ. ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯುವಂತಿಲ್ಲ. ಈ ಪ್ರತಿಭಟನೆ, ಈ ಪರಿಹಾರ, ಶಾಶ್ವತವಾದ ಪರಿಹಾರ ದೊರೆಯುವ ತನಕ, ಇದಕ್ಕೆ ತಾರ್ಕಿಕವಾದ ಅಂತ್ಯ ಸಿಗುವ ತನಕ ನಾವೆಲ್ಲರೂ ಪಕ್ಷ ಮರೆತು, ಜಾತಿ ಮರೆತು ಹೋರಾಟಕ್ಕೆ ಕೈ ಜೋಡಿಸಬೇಕು. ಇವತ್ತು ಮಲಗಿದ್ದವರು ನಾಳೆ ಎದ್ದೇಳು ಬರಬೇಕು. ಇಲ್ಲದಿದ್ದರೆ ನಿಮ್ಮ ಮಕ್ಕಳು ನಿಮಗೆ ಶಾಪವಾಗ್ತದೆ. ನಾಳೆ ನಮ್ಮ ತಲೆಮಾರಿಗೆ ಭೂಮಿ ಉಳಿದಿಲ್ಲ ಎಂಬ ಎಚ್ಚರಿಕೆ ಗಟ್ಟಿಯನ್ನು ಹೇಳುತ್ತಾ ಎಲ್ಲರೂ ಕೈ ಜೋಡಿಸಬೇಕು ಎಂದು ಹೇಳಿಕೊಳ್ಳುತ್ತಾ ನನ್ನನ್ನು ಕೇಳಿದ ನಿಮಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಭಾರತ, ಜೈ ಕರ್ನಾಟಕ. ಧರ್ಮಗುರುಗಳು KSMCA ಇದರ ಡೈರೆಕ್ಟರ್ ಕೂಡ ಆಗಿರುತ್ತಾರೆ. ಅಲ್ಲಿನ ಎಲ್ಲ ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ. ನಮ್ಮ ಕಾರ್ಯಕ್ರಮದಲ್ಲಿ APMCA ಮಾಜಿ ಅಧ್ಯಕ್ಷರಾದ ದಿನೇಶ್ ಮೆದು ಅವರಿದ್ದಾರೆ. ಬೆಳ್ತಂಗಡಿ ತಾಲೂಕು ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಸದಾನಂದ ಅವರಿದ್ದಾರೆ. ಅದೇ ರೀತಿ ಶೌರ್ಯ ವಿಪತ್ತು ತಂಡ ಮರ್ದಾಳ ಇಲ್ಲಿ ಅವರಿದ್ದಾರೆ. ಶ್ರೀಯುತ ನವೀನ್ ನೇರಿಯಾ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿಯವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮಗೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ
ಶ್ರೀಯುತ ಮಹಮ್ಮದ್ ಅಲಿ ಧಾರ್ಮಿಕ ಮುಖಂಡರು, ಮಸ್ಜಿದ್ದುನ್ನೂರು ಮಸೀದಿ ಹೊಸಮಠ ಇವರು ತಮ್ಮ ಅಭಿಪ್ರಾಯವನ್ನು ಅತ್ಯಂತ ಚೊಕ್ಕದಾಗಿ ಮಂಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಹೃದಯ ತುಂಬಿದ ನಮಸ್ಕಾರಗಳು. 2 ನಿಮಿಷದಲ್ಲಿ ಮಾತಾಡಿ ಮುಗಿಸ್ಬೇಕಂತೇಳಿ ಸಂಘಟಕರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮಹತ್ತರವಾದ ರೈತ ಗೀತೆಯೊಂದಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಆರಂಭಗೊಂಡಂತಹ ಅಪಾಯಕಾರಿ ಕರಾಳ ಕಸ್ತೂರಿ ರಂಗನ್ ವರದಿಯ ವಿರುದ್ಧ ಹಮ್ಮಿಕೊಂಡಂತಹ ಈ ಮಹತ್ತರವಾದ ಪ್ರತಿಭಟನಾ ಸಭೆಯ ನೇತೃತ್ವವನ್ನು ವಹಿಸಿಕೊಂಡಂತಹ ಮೆಲ್ಲರ ಆತ್ಮೀಯರು ಆದಂತಹ ಕಿಶೋರಣ್ಣ ಶಿರಾಡಿಯವರೇ, ವೇದಿಕೆ ಮೇಲಿರುವಂತಹ ಆದರಣೀಯ ಗುರುಗಳೇ, ಗೌರವಾನ್ವಿತ ಶಾಸಕರುಗಳೇ, ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವಿಶೇಷವಾಗಿ ಬಾಧಿತ ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಪ್ರತಿಭಟನಾ ಸಭೆಯನ್ನು ವಿರೋಧಿಸುವಲ್ಲಿ ಕೈಜೋಡಿಸಿದಂತಹ, ಈ ಸಭೆಯಲ್ಲಿ ಸಾಕ್ಷಿಗಳಾದಂತಹ ಈ ಗ್ರಾಮಗಳ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರೇ, ಇವತ್ತು ಕಸ್ತೂರಿ ರಂಗನ್ ವರದಿಯ ವಿರುದ್ಧ ನಾವು ಸ್ವತಂತ್ರ ಭಾರತದಲ್ಲಿ ಬದುಕುತ್ತಾ ಇದ್ದೇವೆ. ನಮ್ಮ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಟ ಮಾಡುವಂಥ ಅನಿವಾರ್ಯತೆ ಬಂದಿರುವಂಥದ್ದು ಕೂಡ ದೊಡ್ಡ ದುರಂತ ಅಂತೇಳಿ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಜೊತೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಭಾವಚಿತ್ರಕ್ಕೆ ನಾವು ಮಾಲಾರ್ಪಣೆ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ದೊಡ್ಡ ಸಂದೇಶ ಇದೆ ಅದರ ಹಿಂದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಆ ಕಾಲಘಟ್ಟದಲ್ಲಿ 2ನೇ ಸ್ಥಾನವನ್ನು ಪಡೆದು ಉನ್ನತ ಹುದ್ದೆಯನ್ನು ಅಲಂಕರಿಸಿ ಬದುಕನ್ನು ಕಟ್ಟಿಕೊಂಡವರು. ಬಹುಶಃ ಈ ದೇಶದ ಸ್ವಾತಂತ್ರ್ಯದ ಹೋರಾಟದ ಅನಿವಾರ್ಯತೆ ಬಂದಾಗ ಅದನ್ನೆಲ್ಲ ತ್ಯಾಗ ಮಾಡಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಹೋರಾಟ ಸ್ವಾತಂತ್ರ್ಯ ಸಿಗುವವರೆಗೆ ಅವರ ಹೋರಾಟ ಮುಂದುವರಿದಿತ್ತು. ನಾವು ಕೂಡ ಇವತ್ತು ಆರಂಭ ಮಾಡಿದ್ದೆವು. ನಾನು ಕೂಡ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯ ಒಬ್ಬ ಕಾರ್ಯಕರ್ತನಾಗಿ ಕಿಶೋರಣ್ಣ ಶಿರಾಡಿ ಅವರ ಜೊತೆ ಹಲವಾರು ವರ್ಷಗಳಿಂದ ಈ ಹೋರಾಟದಲ್ಲಿ ಸೇರಿಕೊಂಡಿದ್ದೆವು. ನಮಗೆಲ್ಲರಿಗೂ ಮನಮುಟ್ಟುವಂತೆ ಗೌರವಾನ್ವಿತ ಗುರುಗಳು ಈ ವಿಚಾರಗಳಲ್ಲಿ ಹಲವಾರು ವಿಷಯವನ್ನು ಪ್ರಸ್ತಾಪಿಸಿದರು. ನಮ್ಮ ಗ್ರಾಮದ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಕರಾಳ ವರದಿ ಇದು ಜಾರಿಯಾದರೆ ನಮ್ಮ ಗ್ರಾಮಗಳಲ್ಲಿ ನಾವು ಅರಣ್ಯ ಅಧಿಕಾರಿಗಳ ಅಡಿಯಾಳಾಗಿ ಅವರ ಗುಲಾಮರಾಗಿ ಬದುಕನ್ನು ಕಟ್ಟಿಕೊಳ್ಳುವಂತಹ ಪರಿಸ್ಥಿತಿ ಮುಂದೆ ಬರಬಹುದು. ನಾವು ಎಚ್ಚೆತ್ತುಕೊಳ್ಬೇಕು. ಈ ಹೋರಾಟ ಇದು ಆರಂಭ ಮಾತ್ರ. ಇವತ್ತು ಸಾಹೇಬರು ಹೇಳಿದ ಹಾಗೆ ನಾವು ಜನ ಇವತ್ತು ಸೇರಿದ್ದೇವೆ, ಆದರೂ ಕೂಡ ಬಹಳ ಕಮ್ಮಿ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಗಳ ರಕ್ಷಣೆಗಾಗಿ ನಾವೆಲ್ಲರೂ ಯೋಧರಂತೆ ಹೋರಾಟಕ್ಕೆ ಇಳಿಯಬೇಕು. ಈ ಕರಾಳ ವರದಿ ತಿರಸ್ಕಾರ ಆಗುವವರೆಗೆ, ಅದನ್ನು ಒತ್ತೋಡಿಸುವವರೆಗೆ ನಾವೆಲ್ಲರೂ ಹೋರಾಟದಲ್ಲಿ ಕೈ ಜೋಡಿಸಬೇಕು ಅಂತೇಳಿ ಹೇಳಿಕೊಳ್ಳುತ್ತಾ, ಬಹುಶಃ 110 ವರ್ಷಗಳ ಸುದೀರ್ಘ ಹೋರಾಟದ ಪ್ರತಿಫಲವಾಗಿ, ನಮ್ಮ ಹಿರಿಯರು ಪ್ರಾಣ ತ್ಯಾಗ ಮಾಡಿದರ ಪ್ರತಿಫಲವಾಗಿ, ಸಂಪತ್ತನ್ನು ಕಳ್ಕೊಂಡಿದರ ಪ್ರತಿಫಲವಾಗಿ, ಜೈಲು ವಾಸವನ್ನು ಅನುಭವಿಸಿದರ ಪ್ರತಿಫಲವಾಗಿ ನಾವು ಇವತ್ತು ಸ್ವಾಭಿಮಾನದಿಂದ ನಮ್ಮ ಗ್ರಾಮಗಳಲ್ಲಿ ಸ್ವತಂತ್ರವಾಗಿ ಬದುಕನ್ನು ಕಟ್ಟಿಕೊಂಡಿದ್ದೆವು. ಸಂಗೊಳ್ಳಿ ರಾಯಣ್ಣನವರು ನೇಣುಕಂಬಕ್ಕೆ ಕೊರಳನ್ನು ಒಡ್ಡಿ ಪ್ರಾಣ ತ್ಯಾಗ ಮಾಡಿದ್ದು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ. ಚಂದ್ರಶೇಖರ್ ಆಜಾದ್ರವರು ತನ್ನ ಬಂದೂಕಲ್ಲಿ ಹೆದೆಗೆ ಗುಂಡು ಹೊಡೆದು ಪ್ರಾಣವನ್ನು ಕಳ್ಕೊಂಡಿದ್ದು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ. ಮೌಲಾನಾ ಆಜಾದ್ರವರು 9.5 ವರ್ಷಗಳ ಕಾಲ ಜೈಲುವಾಸ
ಅನುಭವಿಸಿ ಅದಕ್ಕೆ ಶ್ರೀಮತಿ ಸುಭಾಷಿಣಿಯವರಿಂದ ವಂದೇ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ. ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ. ವಂದೇ ಮಾತರಂ. ಶುಭ್ರ ಜ್ಯೋತ್ಸ್ನಾ ಪುಲಕಿತಯಾಮಿನೀ ಪುಲ್ಲಕುಸುಮಿತಾ ದ್ರುಮದಲ ಶೋಭಿನೀ ಸುವಾಸಿನೀ ಸುಮಧುರ ಭಾಷಿಣೀ ಸುಖದ ವರದ ಮಾತರಂ. ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈದ್ರ ನಮಾಮಿ ತ್ವಾಂ ನಮಾಮಿ ಕಮಲಂ ಅಮಲಂ ಅತುಲಂ ಸುಜಲಾಂ ಸುಫಲಾಂ ಮಾತರಂ. ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ. ವಂದೇ ಸುಜಲಾಂ ಸುಫಲಾಂ ಮಾತರಂ. ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ. ಇಡೀ ದೇಶಾದ್ಯಂತ ಸ್ವಾತಂತ್ರ್ಯದ ರಣಕಹಳೆಯನ್ನ ಮೊಳಗಿಸಿದ ಗೀತೆ ವಂದೇ ಮಾತರಂ. ಈ ಒಂದು ಸಂದರ್ಭದಲ್ಲಿ ನಾವು ಈ ಗೀತೆಯನ್ನು ನಾವು ಯಾಕೆ ಹೇಳಿದ್ವಿ ಈ ಮಧ್ಯದಲ್ಲಿ ನಿಮ್ಮ ಮುಂದೆ ಹಾಡಿದ್ದು ಅಂತ ಹೇಳಿದರೆ, ನಮ್ಮ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಈಗಾಗಲೇ ಘೋಷಣೆಯನ್ನ ಮಾಡಿದೆ. ಇಲ್ಲಿಯ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯನ್ನು ಬಂದು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಂಡಿದ್ದೇವೆ. ಒಂದು ವೇಳೆ ಈ ನಮ್ಮ ಮನವಿಯನ್ನ ಸ್ವೀಕರಿಸಲು ಜಿಲ್ಲಾಧಿಕಾರಿಗಳಾಗಲಿ ಅವರ ಪ್ರತಿನಿಧಿಗಳಾಗಲಿ ಬರೆದಿದ್ರೆ ಈಗಾಗಲೇ ನಾವು ಘೋಷಣೆಯನ್ನು ಮಾಡಿದ್ದೇವೆ. ನಾವು ರಸ್ತೆ ತಡೆಯನ್ನಾದರೂ ಮಾಡಿ ಆದರೂ ಕೂಡ ಈ ಹೋರಾಟವನ್ನು ಯಶಸ್ವಿ ಮಾಡ್ತೇವೆ ಅನ್ನುವ ದೃಷ್ಟಿಯಿಂದ ಈ ಘೋಷಣೆಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ನಾವು ಮಲಗುವುದಲ್ಲ, ಕೊನೆಯ ತನಕ ನಿಂತು ಏನಾಗ್ತದೆ ಅನ್ನುವಂಥ ಇದನ್ನ ನೋಡಿಕೊಂಡು ನಾವೆಲ್ಲರೂ ಹೋಗಬೇಕು. ನಾವೆಲ್ಲರೂ ಕೂಡ ಹೋರಾಟಕ್ಕೆ ಬಂದಿದ್ದೇವೆ. ಕೊನೆಯ ಕ್ಷಣದವರೆಗೂ ಕೂಡ ಇದ್ದು ನಮ್ಮ ಜೊತೆ ಈ ಹೋರಾಟಕ್ಕೆ ಕೈ ಜೋಡಿಸಬೇಕು ಅನ್ನೋ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇವೆ. ಕಸ್ತೂರಿ ರಂಗನ್ ವರದಿಯ ವಿರುದ್ಧದ ಈ ಹೋರಾಟಕ್ಕೆ ತಮ್ಮನ್ನು ಪೂರ್ತಿಯಾಗಿ ಅರ್ಪಿಸಿಕೊಂಡವರು ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಸಂಚಾಲಕರಾದ ಶ್ರೀಯುತ ಕಿಶೋರ್ ಶಿರಾಡಿಯವರು. ವೇದಿಕೆ ಈಗ ನಿಮಗಾಗಿ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಪೂಜ್ಯನ್ಯರೇ ಹಾಗೂ
ಜನಪ್ರತಿನಿಧಿಗಳೇ, ಎಲ್ಲ ವಿವಿಧ ಪಕ್ಷ ರಾಜಕೀಯದ ಮುಖಂಡರೇ, ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರೇ, ಇವತ್ತು ನಮ್ಮ ಈ ಹೋರಾಟದ ಒಂದಿಷ್ಟು ಕಲ್ಪನೆ ಬಗ್ಗೆ ಈಗಾಗಲೇ ಮಾಹಿತಿ ನೀಡಿದ್ದಾರೆ. ನಾವು ಪ್ರಾರಂಭದಲ್ಲಿ ಈ ಜನ ಬರಬೇಕಿದ್ರೆ ನಮಗೆ ಅದರ ಸೀಕ್ರೆಟ್ ಗೊತ್ತಿದೆ, ಯಾವ ರೀತಿ ಬಂದಿದ್ದಾರೆ ಅಂತೇಳಿ. ಇಲ್ಲಿ ನಾವು ನೋಟಿಸ್ ಮಾಡಲಿಲ್ಲ ಯಾರು ವೇದಿಕೆಯಲ್ಲಿ ಇರ್ತಾರೆ, ಯಾವ ಜನಪ್ರತಿನಿಧಿಗಳು ಬರ್ತಾರೆ, ಯಾರು ಇದನ್ನು ಸಂಪೂರ್ಣ ನಿಭಾಯಿಸ್ತಾರೆ ಇದು ಮಾಡಲಿಲ್ಲ. ಯಾಕೆಂದರೆ ಇವತ್ತು ನಮಗೆಲ್ಲರಿಗೆ ಸಮಸ್ಯೆ ಆಗಿದೆ. ನಾವು ಸಮಸ್ಯೆಗೋಸ್ಕರ, ಪರಿಹಾರಕ್ಕೋಸ್ಕರ ಪ್ರತಿಭಟಿಸ್ತಿದ್ದೇವೆ. ನಾವು ಯಾವುದೇ ಜನಪ್ರತಿನಿಧಿಗಳ ಫಾಲೋವರ್ಸ್ ಅಂತೇಳಿ ಕರೀಲಿಲ್ಲ ಅಥವಾ ಬರಲಿಲ್ಲ. ಇದು ನಮ್ಮ ಉಳಿವು ಅಳಿವಿನ ಪ್ರಶ್ನೆಗೋಸ್ಕರ ನಾವು ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ಇದಕ್ಕೆ ಒಂದು ಪ್ರಚಾರ ಮಾಧ್ಯಮ ಅಥವಾ ಇವತ್ತು ಪರಿಸರ ಸಂರಕ್ಷಣೆ ನೆಲೆಯಲ್ಲಿ ರೈತರಿಗೆ ತೊಂದರೆ ಆಗುವಂತಹ ಕಾನೂನುಗಳು ಬಂದಂಥ ಸಂದರ್ಭದಲ್ಲಿ ಬೂತ್ ಮಟ್ಟ ಅಂದರೆ ಇಡೀ ಜನರಿಗೆ ತಿಳಿಸಿದಂತಹ ಮಾಧ್ಯಮದ ಮಿತ್ರರಿಗೆ ನಾವು ಈಗ ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದ ಮತ್ತೆ 3 ಸಲ ಚಪ್ಪಲೆ ಬಡಿದು ಅವರ ಗೌರವಿಸಬೇಕು. ಯಾಕೆಂದರೆ ಇವತ್ತು ನಾವು ರಾಜಕಾರಣಗಳ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡ್ತೀವಿ. ಜೀಪು ಹಣ ಕೊಟ್ಟು ಜನ ಕರೆಸುವಂಥದ್ದು. ಆದರೆ ಇಲ್ಲಿ ಯಾರು ಕೂಡ ಯಾವುದೇ ಒತ್ತಡಕ್ಕೆ ಮಣಿಯದೆ ಬಂದಿದ್ದಾರೆ. ಯಾರು ಬಂದಿದ್ದಾರೆ, ಈಗ ಮಧ್ಯ ಧರ್ಮಗುರುಗಳಿದ್ದಾರೆ ಕೆಲವು, ಅದೇ ರೀತಿ ರಾಜಕೀಯದ ದೂರಿನ ಮುಖಂಡರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಮಧ್ಯದಲ್ಲಿ ಕೂತಿದ್ದೀರಾ. ಎಲ್ಲರೂ ಜನರ ಉಳಿವಿಗೋಸ್ಕರ ಬಂದಿದ್ದಾರೆ. ಆದ್ದರಿಂದ ಎಲ್ಲ ಜಾತಿ ಮುಖಂಡರಿದ್ದಾರೆ. ಯಾರು ಕೂಡ ವೇದಿಕೆ ಹಂಚಿಕೊಳ್ಬೇಕು ಅಂತ ಅಥವಾ ನೀವು ವೇದಿಕೆಯಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಡೆದಿಲ್ಲ. ಜನರ ಸಮಸ್ಯೆ ನೀಗಿಸಲಿಕ್ಕೋಸ್ಕರ, ಪರಿಹಾರಕ್ಕೋಸ್ಕರ ಬಂದಿದ್ದಾರೆ. ನಾವು ಈಗ 10 ನಿಮಿಷದಲ್ಲಿ ನನ್ನ ಭಾಷಣ ಮುಗಿಸ್ತೇವೆ. ಅದಕ್ಕೆ ಮುಂಚಿತವಾಗಿ ಯಾವ ಇಲಾಖೆಯವರು ಬಂದಿದ್ದಾರೆ ಮನವಿ ತೆಕ್ಕೊಳ್ಳಿಕ್ಕೆ ಅಂತ ಹೇಳಬೇಕು. ಪೊಲೀಸ್ ಇಲಾಖೆಯವರು ಮಾಹಿತಿ ನೀಡಬೇಕು ನಮಗೆ. ಇಲ್ಲಾದರೆ ರಸ್ತೆ ತಡೆ ನಿಶ್ಚಿತ. ನಾವೇನು ಪುಡ್ಕೋಸಿ ರೈತರಲ್ಲ, ನೆನಪಿಟ್ಕೊಳ್ಳಿ ಅಧಿಕಾರಿಗಳೇ. ನಮ್ಮ ಹೋರಾಟ ಇದಕ್ಕೆ ನಿಲುವಿದೆ, ಕಾನೂನಾತ್ಮಕ ಹೋರಾಟ. ಇವತ್ತು ನಾವು ಅನುಮತಿ ತೆಗೆದುಕೊಂಡೇ ಹೋರಾಟ ಮಾಡಿರುವಂಥದ್ದು. ಹಿಂದೆ ಒಂದು ಮಾತಿದ್ದು, ರೈತ ಅಂದ ತಕ್ಷಣ ಹೆಬ್ಬೆಟ್ಟು ಅಂತೇಳಿ. ಈಗ ನಾವು ಹಾಗೆಲ್ಲ, ಎಲ್ಲರೂ ನಾವು ಮಾಸ್ಟರ್ ಆಫ್ ಡಿಗ್ರಿ ಆದರೂ ಪಡ್ಕೊಂಡಿದ್ದೇವೆ. ನಾವು ನೆನಪಿಟ್ಕೊಳ್ಳಿ, ಇಲ್ಲಿದ್ದವರು ಡಾಕ್ಟರ್ಸ್ ಇದ್ದಾರೆ, ವಕೀಲರಿದ್ದಾರೆ, ರಾಜಕಾರಣಿಗಳಿದ್ದಾರೆ. ಇನ್ನೇನು, ನಿಮ್ಮನ್ನು ಇಲ್ಲಿ ಬಂದಿರೋದು ನಿಮ್ಮ ದನಿಗಳು. ರೈತರಂದ್ರೆ ಯಾರು? ಟ್ಯಾಕ್ಸ್ ಕಟ್ಟುವರು. ನೆನಪಿಟ್ಕೊಳ್ಳಿ. DC ಸಾಹೇಬ್ರೆ, ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕೋದು ಯಾರು ಹೇಳಿ? ಇದೇ ರೈತರು. ನೆನಪಿಟ್ಕೊಳ್ಳಿ. ನೀವು IAS ಮಾಡಿದಿದ್ರೆ ಭ್ರಷ್ಟ ಹಣದಿಂದ ಮಾಡಿದ್ದೀರಾ, ನೆನಪಿಟ್ಕೊಳ್ಳಿ. ನಿಮ್ಮ ಮಗನಿಗೆ IAS ಸಿಗುವುದಿಲ್ಲ, ನೀವು ಓದಿದ್ರೆ ಮಾತ್ರ. ಆದರೆ ನಮಗೆ, ನಮ್ಮ ಮಕ್ಕಳಿಗೆ, ನಾವು ರೈತರ ಪರ್ಮನೆಂಟ್. ನಿಮ್ಮ ಯಾವ ಪದವಿ ಇದೆ? ನೀವು BMS ಮಾಡಿ ಡಾಕ್ಟರ್ IAS ಪದವಿ ಪಡ್ಕೊಂಡಿರ್ಬೋದು, ಡಾಕ್ಟರ್ ಆಗಿ ಪದವಿ ಪಡ್ಕೊಂಡಿರ್ಬೋದು. ನಾವು ಕೂಡ ಎಲ್ಲ ಮಾಡಿದ್ದೇವೆ. ಆದರೆ ನಿಮ್ಮಷ್ಟು ರಾಜ್ಯಕ್ಕೆ ಇನ್ಫ್ಲುಯೆನ್ಸ್ ಇಲ್ಲ, ದುಡ್ಡಿಲ್ಲ, ಅದಕ್ಕೆ IAS ಆಗಿಲ್ಲ, ನೆನಪಿಟ್ಟುಕೊಳ್ಳಿ. ಆದ್ದರಿಂದ ರಸ್ತೆ ಪೊಲೀಸ್ ಇಲಾಖೆಯವರು ಮಾಹಿತಿ ಕೊಡಬೇಕು. 10 ನಿಮಿಷದಲ್ಲಿ ಯಾರು IAS ಅಧಿಕಾರಿಗೆ ಮಾತ್ರ ನಾವು ಮನವಿ ಕೊಡುವುದು. ಮತ್ತೆ ಯಾವುದೇ ಪುಡ್ಕೋಸಿಗಳಿಗೆ ಲಂಚಗೊರ್ರಿಗೆ ಮನೆ ಕೊಡುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಇಲ್ಲಾರ ಮನವಿ ಕ್ಯಾನ್ಸಲ್. ಅರೆ, ನಮ್ಮನ್ನು ಭ್ರಷ್ಟರಾಗಿ ಮಾಡಿದಂಥ 420 ಅಧಿಕಾರಿಗಳಿಗೆ ನಾವು ಮನವಿ ಕೊಡಬೇಕು, ಕಂದಾಯ ಇಲಾಖೆ ಅವರಿಗೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಅಕ್ರಮ ಸಕ್ರಮದಲ್ಲಿ ಎಷ್ಟು ಲಕ್ಷ ಹೊಡೆದಿದ್ರ? ಒಂದು ಮನೆಗೆ, 1 ಎಕರೆಗೆ 1.5 ಲಕ್ಷ ತಗೊಳ್ಳಿಲ್ವಾ? ಸಾಕ್ಷಿ ಉಂಟು, ಮೊಬೈಲ್ ರೆಕಾರ್ಡ್ ಇದ್ದಾರೆ. ದೊಡ್ಡ ದುಡ್ಡು ಕೊಟ್ಟರೆ ನಡೀತದೆ. ಗುಂಡೆ ಹೊಲೆ ಪರಿಸರ ಸಂರಕ್ಷಣೆ ಹೋರಾಟ ಮಾಡಿದೀವಿ ನಾವೆಲ್ಲ.
ಆ ಹೊಳೆ ಬದಿಯಲ್ಲಿ ದೊಡ್ಡ ಪ್ಲಾಂಟರ್ ಹೋಗಿ ಮಣ್ಣು ತುಂಬಿಸಿ ಅಲ್ಲಿ ಪ್ಲಾಂಟ್ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಅರಣ್ಯ ಇಲಾಖೆ ಕಾಣುವುದೇ ಇಲ್ಲ. 94 ಸಿಯಲ್ಲಿ ನೀವು ರೆಕಾರ್ಡ್ ಕೊಡ್ಲಿಕ್ಕೆ ಒಪ್ಪುವುದಿಲ್ಲ. ಎಷ್ಟು ಸೀರಿಯಸ್ ಗಂಭೀರ ವಿಷಯ ಆಲೋಚನೆ ಮಾಡಿ. ಈಗ ನಾವು ನೀರು ಕುಡಿದು ನಮ್ಮನ್ನು ಭಾಷಣ ಮಾಡಿಸ್ತೀರಲ್ಲ, ಏನಾದರೂ ಈ ಕಾನೂನು ಬಂದ್ರೆ ನಿಮ್ಮನ್ನು ಚಡ್ಡಿ ತೆಗಿತೀವಿ, ನೀರು ಕುಡಿಸ್ತೀವಿ, ಎರಡನ್ನು ಮಾಡ್ತೀವಿ, ನೆನಪಿಟ್ಕೊಳ್ಳಿ. ಬಂಧುಗಳೇ, ನಾವು ಕ್ರಾಂತಿಕಾರಿ ಹೋರಾಟ ಮಾಡುವುದೇ ಇಲ್ಲ. ಆದರೆ ಏನಾದರೂ ಇದೇ ಬರುವ ಜನವರಿ 15ರೊಳಗೆ ನೀವು ಈ ಕಾನೂನು ಜಂಟಿ ಸರ್ವೆ, ಗಡಿ ಗುರುತು, ಪಶ್ಚಿಮ ಘಟ್ಟವು ಜನವಸತಿ ಪ್ರದೇಶ ಗಡಿ ಗುರುತು ಎರಡು ಮಾಡ ಇದ್ರೆ ಇದೇ ಗುಂಡಿಯ ರಸ್ತೆಯನ್ನು ತಡೆದು ರಾಷ್ಟ್ರೀಯ ನ್ಯೂಸ್ ಮಾಡ್ತೀವಿ, ನೆನಪಿಟ್ಕೊಳ್ಳಿ. ಬಂಧುಗಳೇ, ಇವತ್ತೊಂದಿಷ್ಟು ಧರ್ಮಗುರುಗಳನ್ನು ರಾಜ್ಯಕ್ಕೆ ಪ್ರತಿನಿಧಿ ಕರೆದಿದ್ದೇವೆ. ನಾಲ್ದು ಬರೋದು ರೈತರು ಮಾತ್ರ. ನಾವು ಪರ್ಮಿಷನ್ನೇ ತಗೊಳ್ಳುವುದಿಲ್ಲ. ಯಾವುದೇ ಪೊಲೀಸ್ ಅಧಿಕಾರಿ ನಮಗೆ ಫೋನ್ ಮಾಡಬಾರ್ದು. ಈಗಲೇ ಹೇಳ್ತೇನೆ, ದಯವಿಟ್ಟು ನೆನಪಿಟ್ಟುಕೊಳ್ಳಿ. ನಾವು ಎಲ್ಲರೂ ಕೇಸ್ ಹಾಕಿಸಿಕೊಳ್ಳಲಿಕ್ಕೆ ತಯಾರಿದ್ದವರೇ ಇಲ್ಲಿ ಮುಂದೆ ಕೂತಿದ್ದೇವೆ. ಆದ್ದರಿಂದ 15ರ ಒಳಗೆ ಜಂಟಿ ಸರ್ವೆ ಆಗಬೇಕು, ಪಶ್ಚಿಮ ಘಟ್ಟದ ಗಡಿ ಗುರುತಾಗಬೇಕು. ಇನ್ನೊಂದು, ಮೇಲೆ ರಾಜಕಾರಣ ಮಾಡ್ಬೋದು. ನಮ್ಮ ವೇದಿಕೆಯಲ್ಲಿ ಅಥವಾ ಇಲ್ಲಿ ಸೇರಿರುವವರು ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ರಾಜಕೀಯದ ಮುಖಂಡರಿದ್ದಾರೆ. ಆದ್ದರಿಂದ ನಮಗೆ ಇವತ್ತು ಧೈರ್ಯ ಬಂದಿದೆ, ನಮ್ಮೊಟ್ಟಿಗೆ ನಿಲ್ತಾರೆ ಅಂತ ಹೇಳಿ. ಈಗಾಗಲೇ ಕಡಬ ತಾಲೂಕಿನ ವಕೀಲರ ಸಂಘದವರು ಹೇಳಿದ್ದಾರೆ, ನಾವು ನಿಮ್ಮ ಕೇಸನ್ನು ಉಚಿತವಾಗಿ ವಾದ ಮಾಡ್ತೇವೆ ಅಂತೇಳಿ. ಅವರಿಗೆ ಆದ್ದರಿಂದ ನಮ್ಮ ವೇದಿಕೆಗೆ ಜನಪ್ರತಿನಿಧಿಗಳನ್ನು ನಾವು ಕೇಂದ್ರವಾಗಿ ಇಟ್ಕೊಳ್ಳುವುದಿಲ್ಲ, ನೆನಪಿಟ್ಕೊಳ್ಳಿ. ಯಾರು ಬರಲಿ ಯಾರು ಹೋಗಲಿ, ಡೆಮಾಕ್ರಸಿ ಅಡಿಯಲ್ಲಿ ಹೋರಾಟ, ಡೆಮಾಕ್ರಸಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ಹೋರಾಟ. ಬಂಧುಗಳೇ, ಇಡೀ 48 ಗ್ರಾಮಕ್ಕೆ ಪ್ರವಾಸ 2 ಸಲ ಮಾಡಿದ್ದೇನೆ. ಯಾವ ರೀತಿ ಪ್ರಕ್ರಿಯೆ ಸಿಕ್ಕಿದೆ ಚೆನ್ನಾಗಿ ಗೊತ್ತಿದೆ. ನಮ್ಮಲ್ಲಿ ಸಂಘಟಕರಿರ್ಬೋದು, ನಮಗೆ ನಮ್ಮದೇ ಆದ ಎಲ್ಲ ರಾಜಕೀಯ ಪಕ್ಷದವರು ಸಂಘಟಕರಿದ್ದಾರೆ. ಅವರಿಗೆ ಗೊತ್ತಿಲ್ಲದೆ ನಿಮ್ಮ ಹೆಸರುಗಳು ಬಿಟ್ಟಿರ್ಬೋದು, ನಿಮಗೆ ವೇದಿಕೆ ಹಂಚಿಕೊಳ್ಳಕ್ಕೆ ಇಲ್ಲದೆ ಇರ್ಬೋದು. ಆದರೂ ಯಾರು ಕೂಡ ಇದರಲ್ಲಿ ಬೇಜಾರು ಮಾಡದೆ ಖುಷಿಯಲ್ಲಿದ್ದೀರಿ, ಅದನ್ನು ನಾನು ಗಮನಿಸಿದ್ದೇನೆ. ಆದ್ದರಿಂದ ಇದನ್ನು ಇಲಾಖೆಯವರನ್ನ ಗಮನಿಸಬೇಕು. ಈ ಹೋರಾಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಶಕ್ತಿ ಇದೆ. ಆದ್ದರಿಂದ ನಾಳೆ ಪೊಲೀಸ್ ಇಲಾಖೆಯವರು ನಮ್ಮ ಮೇಲೆ ಕೇಸು ದಾಖಲಿಸುವ ಬದಲು ನೀವು ಕಾನೂನನ್ನು ಸರಿಪಡಿಸಬೇಕು. ಬಂಧುಗಳೇ, ಒಂದು ವಿಷಯಕ್ಕೆ ನೇರ ಬರ್ತೇನೆ, ಹೆಚ್ಚು ಸಮಯ ತೆಗೆದುಕೊಂಡು ಹೋಗುವುದಿಲ್ಲ. ಕಸ್ತೂರಂಗನ್ ವರದಿ ಬಂದರೆ ಏನಾಗ್ತದೆ ಅಂದರೆ, ಈಗಾಗಲೇ ನಮ್ಮ ಸಭೆಯಲ್ಲಿ ಒಬ್ಬರು ಮಾತಾಡ್ತಾರೆ, ಮುಂದೆ ಥೋಮಸ್ ತಂದಿದ್ದಾರೆ, 4 ಎಕರೆ 90 ಸೆಂಟ್ಸ್ ಅವ್ರ ಜಾಗ, ₹1 ಬಿಡಿ ಕಾಸು ಕೊಡದೆ ಓಡಬೇಕು ಅಂತ ಹೇಳಿದ್ದಾರೆ. ಅವ್ರ ಹೆಂಡತಿ ಮಕ್ಕಳಿದ್ದಾರೆ. DC ಅವರೇ, DF ಅವರೇ, ನಿಮ್ಮ ಮನೆಗೆ ಬರಬೇಕು. ನಾವು ಬರಬೇಕಿದ್ರೆ 15ರ ನಂತರ ನಿಮ್ಮ ಮನೆಗೆ ನಾವು ಎಲ್ಲ ರೈತರು ಬರ್ತೇವೆ. ನೀವು ನಮಗೆ ಅನ್ನ ಹಾಕಬೇಕಾಗ್ತದೆ, ಮುಂದೆ ನೆನಪಿಟ್ಕೊಳ್ಳಿ. ಆದ್ದರಿಂದ ಕಸ್ತೂರಂಗನ ವರದಿ ಬಂದರೆ ಏನಾಗುವುದಿಲ್ಲ ಎಂಬ ಒಂದು ಇದಕ್ಕೆ ಇಲ್ಲಿ ಉದಾಹರಣೆ ಇದೆ, ಏನಾಗ್ತದೆ ಎಂಬುದು. ರಸ್ತೆ ಇಲ್ಲ. ನನ್ನ ಒಂದು ಆತ್ಮೀಯರಿದ್ದಾರೆ ದಿಡುಪೆ, ಕುದುರೆಮುಖ ವೈಲ್ಡ್ ಲೈಫ್ ಮಾಯಲಪ್ಪ ಗೌಡ್ರು ಅಂತ ಹೇಳಿ. ಅವ್ರ ಮನೆ ಹೇಳ್ತಿರು, ಇದು ಬರುವ ಸಂದರ್ಭದಲ್ಲಿ ಹೇಳಿದರು ಕದಿಂಪಟ್ಟೆ ಅವರಿಗೆ ಸಮಸ್ಯೆ ಇಲ್ಲ ಅಂತೇಳಿ. ಈಗ ನಾನು ಕೆಮಿಕಲ್ ರಸಗೊಬ್ಬರ ಹಾಕುವಾಗಿಲ್ಲ ಅಂತ ಹೇಳಿದರು. ಮೊನ್ನೆ ಹೇಳಿದ್ರಂತೆ ಬೋರ್ಡ್ ಮಿಸ್ಟೇನ್ ಅಂದರೆ ಮೈಲ್ ತೂತು ಹೊಡೆಯುವಾಗ ನಾನು ಮರದ ಬುಂಟ ನಿಗಮಿತ ಕ್ರಿಮಿನಲ್ ಕೇಸ್ ಪಾಡ್ಪ ಅಂತ ಹೇಳಿದರು ಫಾರೆಸ್ಟ್ ಇಲಾಖೆಯವರು. ನೆನಪಿಟ್ಟುಕೊಳ್ಳಿ, ನಾಳೆ ನೀವು ಮದ್ದು ಬಿಡುವಾಗಿಲ್ಲ, ಬೋರ್ಡ್ ಆಫ್ ಮಿಸ್ಟೇನ್ ಮದ್ದು ಬಿಡುವಾಗಿಲ್ಲ, ಯೂರಿಯಾ ಸೂಪಲ್ ಹಾಕುವಾಗಿಲ್ಲ. ಇದು ಉದಾಹರಣೆ ಸಾಕ್ಷಿ ಸಹಿತ. ಈ ಸಲದ ಹೋರಾಟ ನಮ್ಮದು, ಎಲ್ಲವನ್ನು ದಾಖಲೆ ಸಂಗ್ರಹ ಮಾಡಿದ್ದೇವೆ. ಇನ್ನೊಂದು, ಭಾರತ ಸರ್ಕಾರ ಬಂದ ಮೇಲೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನೀವೆಲ್ಲ DC IAS ಆಫೀಸರ್, IFSಗೆ ಮರ್ಯಾದೆ ಕೊಡ್ತೀರಿ, ಗೌರವ ಕೊಡ್ತೀರಿ. ಅವ್ರು ಏನು ಬದನೆಕಾಯಿ ಮಾಡಲಿಲ್ಲ ಅಂತ ಸಾಕ್ಷಿ ಇದೆ, ನೆನಪಿಟ್ಟುಕೊಳ್ಳಿ ಬಂಧುಗಳೇ. ಸ್ವಾತಂತ್ರ್ಯ ಸಿಗುವ ಮುಂಚೆ ಬ್ರಿಟಿಷ್ ಸರ್ಕಾರ ಗಡಿ ಗುರುತು ಮಾಡಿ ಸುರಕ್ಷಿತ ಅರಣ್ಯ ಬೇರೆ, ಜನವಸತಿ ಪ್ರದೇಶ ಬೇರೆ ಮಾಡಿತ್ತು. ಆದರೆ ಇವತ್ತು ಜಂಟಿ ಸರ್ವೆ ಮಾಡದೆ ಇವತ್ತು ನಿಮ್ಮೆಲ್ಲರ ಸಮಸ್ಯೆ ಏನು ಗೊತ್ತಾ? ಫ್ಲೋಟಿಂಗ್ ಆಗೋದಿಲ್ಲ, 94C ಹಕ್ಕು ಸಿಗ್ತಾ ಇಲ್ಲ ನಿಮಗೆ, ಆಮೇಲೆ ಮನೆ ನಂಬರ್ ಸಿಗ್ತಾ ಇಲ್ಲ, ಕೋವಿ ಪರವಾನಿ ಕೊಡ್ತಾ ಇಲ್ಲ.
ಇದ್ಯಾಕೆ ಗೊತ್ತಾ? ಸ್ವಾತಂತ್ರ್ಯ ನಂತರ ನಮಗೆ ಕಸ್ತೂರಂಗನ ವರದಿ ಬರಲಿಲ್ಲ, ಈ ತನಕ ಪುಷ್ಪಗಿರಿ ವನ್ಯಧಾಮದ ವರದಿ ಬರಲಿಲ್ಲ. ಆದರೆ ರೆಗ್ಯುಲರ್ ಫಾರೆಸ್ಟ್ ಎಷ್ಟು ಸಮಸ್ಯೆ ಇದೆ ಅಂತ ಒಂದು ಮಾತನ್ನು ಹೇಳ್ತೇನೆ. ನಿಮಗೆ ಗೊತ್ತಿರ್ಬೋದು, ಪರಿಭಾವಿತ ಅರಣ್ಯ ಅಂತೇಳಿ. ಪರಿಭಾವಿತ ಅರಣ್ಯದ ಅಡಿಯಲ್ಲಿ ರೆವಿನ್ಯೂ ಕಂದಾಯ ಭೂಮಿಯನ್ನು ಸಂಬಂಧಪಟ್ಟ ಜನಪ್ರತಿನಿಧಿಗಳು ನೆನಪಿಟ್ಕೊಳ್ಳಿ, ಪರಿಭಾವಿತ ಅರಣ್ಯದ ಅಡಿಯಲ್ಲಿ ಎಕ್ಸಸ್ ಇರುವಂತಹ ಭೂಮಿಯನ್ನು ಸೇರಿಸಿದ್ರು. ಯಾವ ರೀತಿ ಸೇರಿಸಿದ್ರು? ಆ ಸುತ್ತುವಲ್ಲ ಇಲ್ಲಿದೆ ನನ್ನ ಹತ್ರ. ಸೇರಿಸಬೇಕಿದ್ರೆ ಸರ್ವೆ ಮಾಡಬೇಕು, ಪಂಚಾಯತ್ ಆಧರಿಸಿದ ಭೂಮಿ ಬಿಡಬೇಕು, ನಿಮ್ಮ ಪಟ್ಟ ಲ್ಯಾಂಡ್ ಬಿಡಬೇಕು, ರಸ್ತೆ, ಕಾಣೆ ಬಾಣೆ ಕುಮ್ಕಿ ಶೈಕ್ಷಣಿಕ ಕಟ್ಟಡ ಬಿಡಬೇಕು. ಆದರೆ ನೀವು ನಿಮ್ಮ ವೈಯಕ್ತಿಕ ಸರ್ವೆಗೆ ದುಡ್ಡು ಕೊಡ್ತೀರಾ, ಆದರೆ ಜಂಟಿ ಸರ್ವೆ ಮಾಡಿ ದುಡ್ಡು ಕೊಡೋದಿಲ್ಲಲ್ಲ. ಅದಕ್ಕೆ ಈ IAS ಏನು ಮಾಡಿದರು, IPS IFS ಏನು ಮಾಡಿದರು, ಕೂತಲ್ಲಿಂದ ಸೇರಿಸಿ ಬಿಟ್ಟರು ಸರ್ವೆ ನಂಬರ್. ಏನು ಸುಲಭ, 1 ಗಂಟೆಯಲ್ಲಿ. ಆ 420ಗಳು ಮಾಡಿದ ಕೆಲಸಕ್ಕೆ ನಾವು ಇವತ್ತು ಹೋರಾಟ ಮಾಡಬೇಕು, ನೆನಪಿಟ್ಕೊಳ್ಳಿ. ಆದರೆ ಯಾರು ನಾವು 420ಗಳ, ಅವರು 420ಗಳ? ನಮ್ಮ ಮನವಿ ಸ್ವೀಕಾರ ಮಾಡಲಿಕ್ಕೆ ಅವರು ಬರುವುದಿಲ್ಲ ಅಂದರೆ ಏನಿದು ವಿಪರ್ಯಾಸ? ಅದಕ್ಕೋಸ್ಕರ ನಾನು ಹೇಳ್ತಿದ್ದೇನೆ, ನೋಡಿ, ನೀವು ಸೇರಿಸಿದಂಥ ಸರ್ವೆ ನಂಬರ್ಗಳನ್ನು ಜಂಟಿ ಸರ್ವೆ ಮಾಡಿ, ಉಚಿತವಾಗಿ ಜಂಟಿ ಸರ್ವೆ ಮಾಡಿ, ನೀವು ನಮಗೆ ಗಡಿ ಗುರುತು ಮಾಡಿ ನಮ್ಮ ರೆಕಾರ್ಡನ್ನು ಲೀಗಲ್ ಮಾಡಬೇಕು. ನೆನಪಿಟ್ಟುಕೊಳ್ಳಿ ಬಂಧುಗಳೇ. ನಾನು ಒಮ್ಮೆ ಮಾಹಿತಿ ಹಕ್ಕಲ್ಲಿ ಮೊನ್ನೆ ಕೇಳಿದೆ, 2022ರಲ್ಲಿ ಜಂಟಿ ಸರ್ವೆ ಮಾಡಬೇಕು. ಯಾಕೆ ಅಂದರೆ ಕಂದಾಯ ಇಲಾಖೆಯವರಿಗೆ, ನೆನಪಿಟ್ಟುಕೊಳ್ಳಿ, ಕಂದಾಯ ಇಲಾಖೆಯವರು ಅಕ್ರಮವಾಗಿ ಅನಾಧಿಕೃತವಾಗಿ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ಲಿಖಿತವಾಗಿ ನಿಮ್ಮ ಎಲ್ಲ ನೋಟಿಸ್ಗಳು ಫೇಕ್ ಅಂತ ಅರಣ್ಯ ಇಲಾಖೆ ಹೇಳುವುದು, ನಾವಲ್ಲ. ನೆನಪಿಟ್ಟುಕೊಳ್ಳಿ, 20 ವರ್ಷದ ಹಿಂದೆ ಇದು ನೀವು ಕೂತಿರುವಂಥದ್ದು ಪಕ್ಕ ರೆವಿನ್ಯೂಲಿದ್ದೀರಿ. ಆಮೇಲೆ ಪರಿಭಾವಿತ ಅರಣ್ಯದ ಅಡಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿದಾಗ ನಿಮಗೆ ಗೊತ್ತಿಲ್ಲದೆ ಸರ್ವೆ ನಂಬರ್ಗಳು ಸೇರಿಸ್ತಾ ಹೋದು. ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದರು, ಭಾಷೆ ದಾಂತಿನೇ ಅಂತ ಹೇಳಿದ ಹಾಗೆ. ಈ ಕಂದಾಯ ಇಲಾಖೆಯವರು ಏನು ಮಾಡಿದರು, ಅವರು ಎಕರೆ ಬರೆದು, ಫಾರೆಸ್ಟ್ ಇಲಾಖೆ ಹೋಗುವಾಗ ಏನಾಯಿತು, ಹೆಕ್ಟೇರ್ ಲೆಕ್ಕ ಹಾಕಿ, ಎಕರೆ ಗುಣಿಸಿ ಹೆಕ್ಟೇರ್. ಬಂಧುಗಳೇ, ಒಂದು RTCಯಲ್ಲಿ 10,000 ಎಕರೆ ಅಂತ ಸೇರಿಸಿ ಬಿಟ್ರಾಚೆ, ಅದನ್ನು ಹೆಕ್ಟೇರ್ ಮಾಡಿದರು ಅರಣ್ಯ ಇಲಾಖೆ ಹೋಗುವಾಗ. ಈಗೇನು, ಮೊನ್ನೆ ನೀವು ನೋಡಿದಿರಿ, ಮಾನ್ಯ ಅರಣ್ಯ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, 30 ಲಕ್ಷ ಹೆಕ್ಟೇರ್ ಅಲ್ಲಿ ಜನವಸತಿ ಪ್ರದೇಶ ಇದೆ. ಅದರಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಬಂತು, ನೆನಪಿಟ್ಕೊಳ್ಳಿ. ಅದರಲ್ಲಿ ನಮ್ಮ ಐತೂರು ಪಂಚಾಯತ್ ಬಂತು, ನೆನಪಿಟ್ಕೊಳ್ಳಿ. ಅದು ಸೇರಿಸಿದ್ದಾರೆ ಅಂತ ಹೇಳಿ. ಆಮೇಲೆ ಅದನ್ನು ನಾವು ಮ್ಯೂಚುವಲ್ ಇನ್ನೊಂದು ಕಡೆ ಜಾಗ ತೋರಿಸಿ ನಿಮಗೆ ಬಿಟ್ಟು ಕೊಡ್ತೇವೆ ಅಂತೇಳಿ. ಬಂಧುಗಳೇ, ಅದು ಸೇರಿಸುವಾಗಲೇ ನೀವು ಆಲೋಚನೆ ಮಾಡಲಿಲ್ಲ. ಯಾಕೆ ಇವರು ಕಾನೂನಲ್ಲಿದೆ, ನೀವು ಸೇರಿಸಬೇಕಿದ್ರೆ ಅದನ್ನು ಗಡಿ ಗುರುತು ಮಾಡಿ ಜನವಸತಿ ಪ್ರದೇಶ ಮಾಡಿ ಅದನ್ನು ಸೇರಿಸಬೇಕು ಅಂತೇಳಿ. ಆದರೆ ನೀವು ಸರ್ವೆ ನಂಬರ್ ಸೇರಿಸಿದ್ರ. ಈಗೇನು ಮಾಡಿದರು, ನೀವು ದುಡ್ಡು ಕಟ್ಟದ್ದು ಯಾಕೆ 1.5 ಲಕ್ಷ ಎಕರೆಗೆ? ನೆನಪಿಟ್ಕೊಳ್ಳಿ, ಫಾರೆಸ್ಟ್ NOC ತರಬೇಕು, NOC ಅವರು ಕೊಡುವುದಿಲ್ಲ. ಯಾಕೆಂದರೆ ಆಗೇನು ಮಾಡಬೇಕು, NOC ಇಡದಿದ್ರೆ 1.5 ಲಕ್ಷ ಕೊಟ್ಟು 1 ಎಕರೆ ಮಾಡಬೇಕು. ಇದು ಕಂದಾಯ ಇಲಾಖೆ ಮಾಡ್ತಿರೋ ಭ್ರಷ್ಟಾಚಾರ ದೊಡ್ಡ. ನಾನು 1 ವರ್ಷದಿಂದ ಹೇಳಿದೆ, ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಳಿ ಏನೆಲ್ಲ ಆಗ್ತಾ ಇದೆ ಅಂತೇಳಿ. ಆದರೆ ಜಂಟಿ ಸರ್ವೆ ಮಾಡಿದರೆ ಯಾವುದೇ ಕಾರಣಕ್ಕೆ ನೀವು 1 ರೂಪಾಯಿ ಬಿಡಿ ಕಾಸು ಕೊಡದೆ ನಿಮಗೆ ಹಕ್ಕುಪತ್ರ ಸಿಗ್ತದೆ. ನಾವು 100 ವರ್ಷದಿಂದ ಇದ್ದೇವೆ, ಎಲ್ಲವನ್ನು ನಮ್ಮನ್ನು ಅನಧಿಕೃತ ಅಕ್ರಮ ಅಂತ ನೀವು ಇದು ಮಾಡ್ತೀರಿ. ಇವತ್ತು ನೀವು ಬೋರ್ಡ್ಗಳನ್ನು ನೋಡಿ, ವಿಸ್ತಾರಣ ಅರಣ್ಯ, ಏನು ಕಂದಾಯ ಭೂಮಿಯನ್ನು ವಿಸ್ತಾರಣ ಅರಣ್ಯ ಮಾಡಿದ್ದಾರೆ. ಯಾರ ಹತ್ರ ಜನಪ್ರತಿನಿಧಿಗಳು ಗೊತ್ತಿಲ್ಲ, ಪಂಚಾಯತಿ ಗೊತ್ತಿಲ್ಲ. ಕಾನೂನಲ್ಲಿ ಏನಿದೆ, ವಿಸ್ತಾರಣ ಅರಣ್ಯ ಸೇರ್ಪಡೆ ಮಾಡಬೇಕಾದ್ರೆ ಪಂಚಾಯತ್ ಅಲ್ಲಿ ನೀವು ಮಂಡಿಸಬೇಕು. ಎಲ್ಲೆಲ್ಲಿ ಜನವಸತಿ ಇದೆ, ರಸ್ತೆ ಇದೆ, ಬಫರ್ ಝೋನ್ ಬಿಟ್ಟು ನೀವು ಸೇರಿಸಬೇಕು ಅಂತೇಳಿ. ಆದರೆ ಸೇರಿಸಿದ್ದಾರೆ. ಆದ್ದರಿಂದ ಇನ್ನೊಂದು ಸಮಸ್ಯೆ, ನಾನು ಮೊನ್ನೆ ಕೇಳಿದೆ, ಗಡಿ ಗುರುತು ಯಾಕೆ ಪಶ್ಚಿಮ ಘಟ್ಟಕ್ಕೂ ನಮಗೂ? ಸ್ವಾಮಿ, ಗಡಿ ಗುರುತು ಯಾಕೆಂದರೆ ಪರಿಸರ ಸಂರಕ್ಷಣೆ, ಪರಿಸರ ವಿರೋಧಿಗಳಲ್ಲ, ನಾವು ನೆನಪಿಟ್ಕೊಳ್ಳಿ. ಅದಕ್ಕೆ ಗಡಿ ಗುರುತು ಆದರೆ, ಪಶ್ಚಿಮ ಘಟ್ಟಕ್ಕೂ ಜನವಸತಿ ಪ್ರದೇಶ ಗಡಿ ಗುರುತು ಆದರೆ ಪರಿಸರ ಸಂರಕ್ಷಣೆಯ ಯಾವುದೇ ಕಾನೂನು ಬಂದರೆ ಅಲ್ಲಿಗೆ ಮಾತ್ರ 0 ಬಫರ್ ಝೋನ್ ಮಾಡಬೇಕು ಅಂತೇಳಿ, ಮತ್ತೆ ಜನವಸತಿ ಪ್ರದೇಶಕ್ಕೆ ಅದು ಬರಬಾರದು ಅಂತೇಳಿ. ಅದಕ್ಕೋಸ್ಕರ ನಮ್ಮ ಜನಪ್ರತಿನಿಧಿಗಳಿದ್ದಾರೆ, ಅವರು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡ್ತಾರೆ, ಅದು 0 ಬಫರ್ ಝೋನ್ ಮಾಡಬೇಕು. ನಮಗೆ ಈಗ ನೋಡಿ, ಇಲ್ಲಿ ಒಂದು ಮಾಹಿತಿ ಇದೆ, ಯಾವುದೇ ವೈಲ್ಡ್ ಲೈಫ್ ಅಭಯಾರಣ್ಯ ಬಂದರೆ 10 ಕಿಲೋಮೀಟರ್ ಅದು ಅದರ ಕಾನೂನು ಅನ್ವಯಿಸ್ತದೆ ಅಂತೇಳಿ. ಈಗ ನೋಡಿ, ಇಲ್ಲಿ ಒಂದು ಕೋವಿ ಲೈಸೆನ್ಸ್ ಸಿಗಬೇಕಿದ್ರೆ 2 ಲಕ್ಷ ಲಂಚ, 1 ಲಕ್ಷ ಲಂಚ. ಹೌದಲ್ವಾ? ನೀವು ಹೇಳಿ, ಹೌದಲ್ವಾ?
2 ಲಕ್ಷ 1 ಲಕ್ಷ ಎಂಥದ್ದಿದು? ಆದರೆ ಯಾಕೆ ಹೇಳಿ ಕಾನೂನು ಬಿಗಿ ಮಾಡುವುದು, ಕಾನೂನು ಉಂಟು ಅಂತ ಹೇಳಿ ಲಂಚ ಬಿಡುವುದು ಯಾರು? ಕಂದಾಯ ಇಲಾಖೆ, ಇನ್ನೊಂದು ಯಾರು? ಅರಣ್ಯ ಇಲಾಖೆ. ಆದ್ದರಿಂದ ಇವತ್ತು ನಾವು ಎಜುಕೇಟೆಡ್ ಇದ್ದೇವೆ. ಈ 2 ಇಲಾಖೆ ವಿರುದ್ಧ ಹೋರಾಟ, ನಾವು ಕಾನೂನು ಚೌಕಟ್ಟಿನಲ್ಲಿ ಹೋರಾಟ. ಆದರೆ ಅದನ್ನು ಸರಿಪಡಿಸಬೇಕಿದ್ರೆ ಗಡಿ ಗುರುತು ಮಾಡಬೇಕು, 0 ಬಫರ್ ಝೋನ್ ಮಾಡಬೇಕು. ಸ್ವಾಮಿ, ಇದು 2 ಕಾನೂನು ಬರದೆ ನಾವು ಎಷ್ಟು ಡೇಂಜರ್ ಝೋನಲ್ಲಿ ಇದ್ದೇವೆ ಅಂತ ನಾನು ನಿಮಗೆ ಹೇಳ್ತೇನೆ. ಲಾಯಳದಲ್ಲಿ ಒಬ್ಬರು ಪರಿಸರ ಪರವಾದ ವಾದದವ್ರು ಬಂದರು. ಅವರೊಂದು ಪ್ರಶ್ನೆ ಕೇಳಿದ್ರು ನನ್ನ ಹತ್ರ, ಹತ್ತುಮಾರನಿಗೆ ಪೊಟಾಸ್ ಕೊರ್ಪತ್ತ ಅಂತ. ಯಾಕೆಂದು ಕೇಳಿದೆ, ಆನೆ ಓಡಿಸಲಿಕ್ಕೆ. ಮತ್ತೆ ಕೋವಿ ನಿಮ್ದು ಉಂಟಲ್ಲ ಪರವಾನಿಗೆ, ಅದು ಆನೆ ಓಡಿಸಲಿಕ್ಕೆ. ಆಮೇಲೆ ಫಾರೆಸ್ಟ್ ಹತ್ರ ಕೋವಿ ಉಂಟು ಅಂತ ಹೇಳಿದರು. ನಾನೆಲ್ಲಿ ಅದಿಲ್ಲ, ಓಡಿಸಬಾರ್ದು ನಾವು ಅರಣ್ಯದಲ್ಲಿ ಇದ್ದರೆ. ಇಲ್ಲ ಓಡಿಸ್ಬೋದು, 1 ಕಿಲೋಮೀಟರ್ ತನಕ ಓಡಿಸ್ಬೋದು ಅಂತ ಹೇಳಿದರು. ಸರಿ, ಅಲ್ಲಿ ಬಂದವರಿಗೆ ಗೊತ್ತಾಗಬೇಕು, ನಮ್ಮ ಕಾರ್ಯಕರ್ತರಿಗೆ. ಲೌಡ್ ಸ್ಪೀಕರ್ ಇಟ್ಟೆ, ಫೋನ್ ಮಾಡಿದೆ ಗುತ್ತಿಗಾರ ನಮ್ಮ ಫಾರೆಸ್ಟ್ಗೆ. ಸರ್ ಸತ್ಯ ಹೇಳಬೇಕು, ಕಾನೂನು ಹೇಳಿ ಅಂತ ಹೇಳಿದೆ. ಆಯ್ತು ಹೇಳ್ತೇನೆ ಅಂತ ಹೇಳಿದರು. ಸರ್ ನನ್ನ ಈಗ ಸಮಯ 10 ಗಂಟೆ ರಾತ್ರಿ ತಿಳ್ಕೊಳ್ಳಿ ನೀವು. ಅರಣ್ಯಕ್ಕೆ ನಮ್ಮ ತೋಟಕ್ಕೆ ಆನೆ ಬಂದಿದೆ, ನಾವೇನು ಮಾಡಬೇಕು? ನೀವು ನಮಗೆ ತಿಳಿಸ್ಬೇಕು ಅಂತ ಹೇಳಿದರು. ತಿಳಿಸಿದ ಮೇಲೆ ನಾವು DF ತಿಳಿಸ್ತೇವೆ. ತಿಳಿಸಿದ ಮೇಲೆ ನಾವು ಬಂದು ಆನೆ ಫೋಟೋ ತೆಗಿತೀವಿ. ರಾತ್ರಿ 12 ಗಂಟೆ ಫೋಟೋ ತೆಗಿಲಿಕ್ಕೆ ಬರ್ತಾರೆ. ಆಯ್ತಲ್ಲ, ತೆಗೆದು ಫೋಟೋ ತೆಗ್ದಾಯ್ತು. ಆಮೇಲೆ DF ಕಳಿಸ್ಬೇಕು. ಆಮೇಲೆ ನಮಗೆ ಓಡಿಸಲಿಕ್ಕೆ ಪರ್ಮಿಷನ್ ಕೊಡ್ತಾರಂತೆ. ಯಾರಿಗೆ? ಅವರಿಗೆ, ನಮಗೆಲ್ಲ. ಮತ್ತೆ ಅದರ ಜಾಗ ಹೋಗ್ತದೆ. ಎಲ್ಲಿ ಅದರ ಜಾಗ? ಹೇಳಿ, ನಿಮ್ಮ ಪಕ್ಕದ ಫಾರೆಸ್ಟ್ ಇದೆ, ಅದು ಅದರ ಜಾಗ. ಸರಿ, ಅದರ ಜಾಗಕ್ಕೆ ಹೋಯ್ತು. ಹೋದ ಮೇಲೆ ಆಮೇಲೆ ಓಡಿಸುವಾಗಿಲ್ಲ. ಓಡಿಸಿದರೆ ನಾನು ಸಸ್ಪೆಂಡ್, ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್. ಯಾಕೆ? ಅದು ಯಾರಾದರೂ ಫೋಟೋ ತೆಗೆದು ಹಾಕಿದರೆ ಅರಣ್ಯಕ್ಕೆ ಅದಕ್ಕೆ ಪೆಟ್ಟಾಗ್ತದೆ. ಮತ್ತೆ ಪೊಟಾಸ್, ಅಯ್ಯೋ ಪೊಟಾಸು ಕಿವಿಯ ತಮಾಟೆ ಹೊಡಿತದೆ. ಮತ್ತೆ ಅದರ ಪೊಟಾಸ್ ಓಡಿಸುವಾಗಿಲ್ಲ. ಅವನಿಗೆ ಗೊತ್ತಾಯ್ತು ಭಾಷೆ. ಆಮೇಲೆ ಹೇಳಿ ನಾನು ವ್ಯಂಗ್ಯವಾಗಿ, ಸ್ವಾಮಿ ನಮ್ಮದು ಪಂಚಾಯತ್ ರಸ್ತೆಗಳು, ಗ್ರಾಮೀಣ ಪ್ರದೇಶ, 6 ಫೀಟ್ 3 ಫೀಟ್ ರಸ್ತೆ ಇರುವುದು. ಅದು ಪಂಚಾಯತ್ ಲಿಖಿತ ಇರ್ತದೆ, ಅದಕ್ಕೆ ರೆಕಾರ್ಡ್ ಇರ್ತದೆ. ಪಕ್ಕದಲ್ಲಿ ಅದರದ್ದು ಜಾಗ ಇರ್ತದೆ, ಅದರದ್ದು ಪ್ರಾಣಿ ಜಾಗ, ಅದರದ್ದು ಜಾಗ ಇರ್ತದೆ. ನಾನು ಹೋಗ್ತಾ ಇದ್ದೇನೆ, ಹೋಗುವಾಗ ಆನೆ ಬಂತು, ಏನು ಮಾಡಬೇಕು? ನನಗೆ ಗೊತ್ತಿಲ್ಲ, ಅದು ಕ್ಲಾಪ್ ಹೊಡಿಬೇಕು. ಅದು ಯಾವ ಕ್ಲಾಪ್ ಗೊತ್ತಿಲ್ಲ. ಆಗ ಆನೆ ಪಕ್ಕಕ್ಕೆ ಹೋಗ್ತದೆ. ಪಕ್ಕಕ್ಕೆ ಹೋಗಿ ನಿಂತ್ರೇನು ಕೇಳಿಬೇಕಿರ ನಮ್ಮ ಲೈಲದವ್ರ ಹತ್ರ. ನಿಂತ್ರೆ ಏನು ಮಾಡಬೇಕು? ಆದರೆ ಹಿಂಬದಿಂದ ಹೋದರೆ ಏನು ಮಾಡೋದಿಲ್ಲ, ನೆನಪಿಟ್ಕೊಳ್ಳಿ. ಹಿಂಬದಿಂದ ಆನೆ, ಇದು ಅರಣ್ಯ ಇಲಾಖೆಯ ಮಾಹಿತಿ. ಹಿಂಬದಿಂದ ಹೋದರೆ ಏನು ಮಾಡೋದಿಲ್ಲ. ಸರಿ, ಹಿಂಬದಿಂದ ಹೋದೆ. ನಾನು ಕೇಳಿ, ಸರ್ ಹಿಂಬದಿಂದ ಹೋದಾಗ ಅದು ಯೂ ಟರ್ನ್ ಹೊಡೆದು, ಅಲ್ಲದ್ರೆ ಸೊಂಡಿಲಲ್ಲಿ ನನ್ನ ಜಾಗದಿಂದ, ಯಾಕಂದರೆ ರಸ್ತೆ ನನ್ನ ಜಾಗ, ಮತ್ತು ಅದರ ಜಾಗಕ್ಕೆ ನನ್ನನ್ನು ಹಿಡಿದು ಬಡಿದ್ರೆ ಏನು ಗತಿ ನಮ್ಮದು? ಅದೇನಿಲ್ಲ, ಅದರ ಜಾಗಕ್ಕೆ ನೀವು ಸತ್ತರೆ ನಿಮಗೆ ದುಡ್ಡಿಲ್ಲ, ಯಾವುದು 15 ಲಕ್ಷ ಇಲ್ಲ. ಮತ್ತೆ ನನ್ನ ಜಾಗದಲ್ಲಿ ಸಾಯ್ಬೇಕು ಅಂದರೆ ಅದಕ್ಕೆ ನಾನು ಹೇಳ್ಬೇಕು, ಬಡಿಬೇಕು ನೀನು ನನ್ನ ಜಾಗಕ್ಕೆ ಹೊಡೆದು ಬಡಿ ಅಂತ. ಹಾಗಾದ್ರೆ 15 ಲಕ್ಷ ಸಿಗ್ತದೆ ನೀವು. ಇದು ಕಾನೂನು. ಯಾವುದು? ರೆಗ್ಯುಲರ್ ಫಾರೆಸ್ಟ್. ಯಾರ ಏನು ಕತೆ ರೀ? ನಾವು ಹೇಳ್ತೇವೆ ಎಂಕ್ PhD ಆಗ್ತದೆ, ಎಂಕ್ ಡಾಕ್ಟ್ರ್, ನನ್ನ ಮಗೆ ಇಂಜಿನಿಯರ್, ನನ್ನ ಮಗೆ ದುಬೈಟ್, ನನ್ನ ಮಗೆ ಅಮೇರಿಕಟ್. ಮಂಡ್ಯ ಸರಿ ಉಂಟು ನಮಗೆ. ಇಷ್ಟೆಲ್ಲ ಬೀಗ ಕಾನೂನು ಬರ್ತದೆ, ನಾವು ಸುಮ್ಮನೆ ಕೂತ್ಕೊಂಡಿದ್ದೇವೆ. ಎಂಥ ಅವಸ್ಥೆ ಇದೆ ಅದಕ್ಕೆ ಹೇಳ್ತಾ ಇರೋದು ನಾವು. ಇದು ರೆಗ್ಯುಲರ್ ಫಾರೆಸ್ಟ್ ಕಾನೂನು. ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋದರೆ ಇನ್ನೂ ಸಮಸ್ಯೆ ಆಗ್ತದೆ. ನಮ್ಮ ಜನಪ್ರತಿನಿಧಿಗಳು ಪಾಪ ಅವರಷ್ಟು ದೂರದಿಂದಲೇ ಬಂದಿದ್ದಾರೆ. ಅವರು ಇದು ಹಾಗೆ ಇನ್ನೊಂದೇನೆಂದರೆ, ನಾನು ತುಂಬ ವಿಷಯ ಇದೆ. ಒಬ್ಬರು ಬಂದರು ಮೊನ್ನೆ ದಿಡುಪೆ ಹತ್ರ. ಅವರು ಬಂದಾಗ ಹೇಳಿದರು, ನಾನು ಕುದುರೆಮುಖ ವೈಲ್ಡ್ ಲೈಫಲ್ಲಿ ಜಾಗ ಇತ್ತು ನಮ್ಮ ಅಪ್ಪನ ಜಾಸ್ತಿ. ಕೊನೆಗೆ ಏನು ಜಾಗ ಕೊಡಲಿಲ್ಲ ಅವರು. ಇದನ್ನು ಹೋಯ್ತು ನಮ್ಮದೆಲ್ಲ ಜಾಗ, ಅರಣ್ಯಕ್ಕೆ ಸೇರ್ಪಡೆ ಮಾಡಿದರು. ಮತ್ತು ಯಾವುದೋ ಒಂದು ಯಾರ ಇಂಥ ಗುರುವನ್ನಂಥವ್ರು ಇವರು ಇದ್ದಾರಲ್ಲ, ನಮ್ಮ ಭಾಗೀರಥಿ ಅಕ್ಕ, ಮಂಜಣ್ಣ ಅಂಥವ್ರ ಹತ್ರ ಕೈಕಾಲು ಹಿಡಿದು ಯಾವುದೋ ಒಂದು ಇಲಾಖೆಯಿಂದ ಒಂದು ಸ್ವಲ್ಪ ಹಣ ಕೊಟ್ಟರಂತೆ, ಪ್ಯಾಕೇಜ್ ಅಂತೇಳಿ ಒಂದು 10 ಲಕ್ಷ. ಅವರು ಬಂದು ನಮ್ಮ ಮಲವಂತಿಗೆಯಲ್ಲಿ ಜಾಗ ತೆಗೆದ ಮೇಲೆ ಈಗ ಮಲವಂತಿಗೆ ಬರ್ತಾ ಉಂಟು. ಏನು ಕತೆ ರೀ? ನಾವು ಓಡ್ತಾನೆ ಇರಬೇಕು, ಓಡಿಸ್ತಲಿದ್ದೇವೆ ನಮ್ಮದು, ಓಡಿಸ್ತಾ ಇರೋದು ನಾವು ಓಡ್ತಾ ಇರೋದು. ಎಂತ ಕತೆ? ನಮ್ದೆಲ್ಲ ಸರ್ಟಿಫಿಕೇಟ್ ಇದೆ, BA ಡಿಗ್ರಿ ಅದು ಇದು ಅಂತ. ಯಾಕೆದು? ಆದರೆ ಬೆಂಕಿ ಹಾಕ್ಲಿಕ್ಕೆಲ್ಲ ಇದೆ ಅದು. ಇಂಥ ಫೋಟೋ ಅಧಿಕಾರಿಗಳು ಬಂದಾಗ ಓಡಿಸ್ಲಿಕ್ಕೆ ಇರೋದು. ಆದರೆ ನೆನಪಿಟ್ಕೊಳ್ಳಿ, ನನಗೆ ಅದೊಂದು ಕ್ಲಾರಿಟಿ ಬೇಕು. ನಾನು ಹೇಳಿದ್ದೇನೆ, ಇವತ್ತು IAS ಆಫೀಸರ್ AC ಅವರು ಬರ್ತಾರೆ ಅಂತ ಮಾಹಿತಿ ಇತ್ತು ನನಗೆ. ಅವರು ಬಂದರೆ ನಾವು ಕೊಡ್ತೀವಿ, ಇನ್ನೂ ಬೇಕಾದ್ರೆ 1 ಗಂಟೆ ಕಾಯ್ತೀವಿ, ಅವರೇ ಬಂದು ತಗೊಳ್ಬೇಕು. ಆದರೆ ನಿಮ್ಮ 1.5 ಲಕ್ಷದ ತಹಸೀಲ್ದಾರ್ ಬಂದರೆ ನಾವು ತಗೊಳ್ಳೋದಿಲ್ಲ, ನೆನಪಿಟ್ಟುಕೊಳ್ಳಿ. ಹೌದಲ್ವಾ? 1.5 ಲಕ್ಷದ ತಹಸೀಲ್ದಾರ್ಗೆ ನಾವು ಮನವಿ ಕೊಡೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಮಾನ್ಯ ಶಾಸಕರಲ್ಲಿ ಅವರಿಗೆ ಅದರದ್ದು ಗ್ರೇಡ್ ಬೇಕಲ್ವ, ಅಷ್ಟು ದೂರದ ಬಂದಿದ್ದಾರೆ. ನಾವು ಇಲ್ಲಿ ಭ್ರಷ್ಟರಿಂದ ನಾವು ಇದು ಕೊಟ್ಟರೆ ಬೇಡ, ಹಾಗಿದ್ರೆ ನಾವು ಅವರಿಗೆ ಕೊಡ್ತೇವೆ, ಅವ್ರಿಗೆ ಕೊಡೋದಿಲ್ಲ. ಆದ್ದರಿಂದ ನಾವು ಇವತ್ತು ರಸ್ತೆ ತಡೆ ಪಕ್ಕ ಮೆಂಟಲಿ ಆಗಿ ಬಂದಿದ್ದಾರೆ, ತುಂಬ ಜನ ಒತ್ತಡ ಇದೆ. ಒಂದು ರಸ್ತೆ ತಡೆ ಮಾಡಲೇಬೇಕು, ಎಂಚಿನ ನಾವು ಕೇಸ್ ಕೇಸ್ ಅಂತೇಳಿ. ಆದ್ದರಿಂದ ನಾನು ಹೇಳಿದ್ದೇನೆ ಮೊದಲೇ, ಇಲ್ಲಿ ಸೇರಿವರವರು BP ಶುಗರು ಕಷ್ಟ ಇದ್ದವರು ಬರಬಾರ್ದು. ಯಾಕಂದ್ರೆ ನಾವು ಜೈಲಿಗೆ ಹೋಗ್ಲಿಕ್ಕೆ ಬಂದದ್ದು ಇವತ್ತು ಮನೆಯಿಂದ. ಆದ್ದರಿಂದ ನೆನಪಿಟ್ಟುಕೊಳ್ಳಿ, ತಕ್ಷಣ ನಮಗೆ ಮಾಹಿತಿ ಕೊಡಬೇಕು ನಮ್ಮ ಜನಪ್ರತಿನಿಧಿಗಳಿಗೆ. ಇಲ್ಲದ್ರೆ ನಾವು ರಸ್ತೆ ತಡೆ ಮಾಡೋದು ಗ್ಯಾರಂಟಿ.
ನಾವು ಕೇಸ್ಗೆಲ್ಲ ರೆಡಿಯಾಗಿ ನಮ್ಮ ಹತ್ರ ಆಧಾರ್ ಕಾರ್ಡ್ ಎಲ್ಲ ಉಂಟು, ವಕೀಲರು ಇದ್ದಾರೆ ಇಲ್ಲಿ ಮುಂಬದಲ್ಲಿ, ಅದಕ್ಕೆ ಹೆದರಿಕೆ ಇಲ್ಲ ನಮಗೆ. ಆದ್ದರಿಂದ ನಾವು ಎಲ್ಲವೂ ರೆಡಿಯಾಗೇ ಬಂದಿದ್ದೇವೆ. ಇನ್ನೊಂದೇನೆಂದರೆ ಕೊನೆಯದಾಗಿ ಹೇಳುವಂಥದ್ದು, ನೋಡಿ ಅಲ್ಲಿಂದ ಓಡಿಸಿದ್ರು, ಇಲ್ಲಿಂದ ಓಡಿಸ್ತಾರೆ, ಪ್ರಾಣಿ ದಾಳಿ ಆಗ್ತಾನೆ ಇದೆ ರೀ. ನೆನಪಿಟ್ಟುಕೊಳ್ಳಿ, ನಿಮ್ಮ ಅಡಿಕೆ ಗಿಡ ನಟ್ರೆ 6-8 ವರ್ಷದ ಫಸಲಿಲ್ಲ, ಅವನಿಗೆ ಒಂದು ತಿಂಗಳ ಸಂಬಳ ನಮ್ಮ ಸರ್ಕಾರದವರು ಏನಾದ್ರು ಗ್ಯಾರಂಟಿ ಯೋಜನೆಯಲ್ಲಿ ದುಡ್ಡು ಇಲ್ಲ ಮತ್ತೆ ನಾಳೆ ಹಾಕುವ ಅಂದರೆ ಸ್ಟ್ರೈಕ್, ಎಲ್ಲರೂ ಒಟ್ಟು ಸ್ಟ್ರೈಕ್ ಮಾಡ್ತಾರೆ. ಆದರೆ ನಾವೆಲ್ಲಿ ಸ್ಟ್ರೈಕ್ ಮಾಡಬೇಕು? ಆದ್ದರಿಂದ ನಮಗೆ ಸರ್ಕಾರದ ಅನುದಾನ ಅಲ್ಲ, ನಮ್ಮ ಸಬ್ಸಿಡಿ ಎಲ್ಲ ಕಟ್ ಮಾಡಿ, ಬೇಜಾರಿಲ್ಲ, ಬದುಕಲಿಕ್ಕೆ ಬಿಡ್ರಿ, ನಮ್ಮನ್ನು ಸ್ವಾವಲಂಬಿಯಾಗಿ ಬದುಕಲೇ ಬಿಡಿ. ಇನ್ನೊಂದು, ನಾವು ಇವತ್ತು ಕೊರೋನಾ ಬೇರೆ ಬೇರೆ ಷೇರು ಮಾರುಕಟ್ಟೆ ಬಿದ್ದಂಥ ಸಂದರ್ಭದಲ್ಲಿ, ಅಂದರೆ ಡೌನ್ ಆದಂಥ ಸಂದರ್ಭದಲ್ಲಿ ಫುಲ್ಲು ನಮ್ಮ ಇಲ್ಲೆಲ್ಲ ಇದ್ದಾರೆ, ನಮ್ಮ ಹಾಲು ಸೊಸೈಟಿ ಡೈರೆಕ್ಟರ್ಗಳು, ಹಾಲು ಹಾಕುವರು ಎಲ್ಲ ಫುಲ್, ಅಂದರೆ 10 ಲೀಟ್ರ್ ಇದ್ದರೆ 100 ಒಮ್ಮೆಲೆ ಜಂಪ್ ಆಯಿತು. ಬದುಕಿದ್ದೇವೆ, ಯಾರು? ಭಾರತೀಯರು ಸ್ವಾವಲಂಬಿಯಾಗಿ ಬದುಕಿದ್ದೇವೆ, ನಾವು ಎಲ್ಲಿಯೂ ಕೈ ಚಾಚಿರಲಿಲ್ಲ. ನಾವು 20 ವರ್ಷ ಆಲೋಚನೆ ಮಾಡಿ, ನಾವು ಎಲ್ಲಿಯೂ ಸಮಸ್ಯೆ ಆಗದೆ ಬದುಕಿದ್ದೀವಿ. ಆದರೆ ಇವತ್ತು ಅಂಥ ಒಂದು ಸ್ವಾವಲಂಬಿ ಬದುಕನ್ನು ಕಸಿದುಕೊಳ್ಳುವಂಥ IAS IPS ಅಧಿಕಾರಿಗಳ ವಿರುದ್ಧ ನಮ್ಮ ಧಿಕ್ಕಾರ, ಒಮ್ಮೆ ಧಿಕ್ಕಾರಕ್ಕೆ ಹೋಗಿ ಅವ್ರಿಗೆ ಕೊನೆಯದಾಗಿ. ಆದ್ದರಿಂದ ಎರಡೂ ಕೈ ಮೇಲೆತ್ತಬೇಕು. IAS ಅಧಿಕಾರಿಗೆ ಧಿಕ್ಕಾರ, IAS ಅಧಿಕಾರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಇನ್ನೊಮ್ಮೆ ಗಟ್ಟಿಯಾಗಿ, ಅದು ಮಂಗಳೂರಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ DC ಅವರು, ಅವರಿಗೆ ಕೇಳಬೇಕು, ಅಲ್ಲಿ ವೆಂಟಿಲೇಟರ್ ಹಾಕಿರ್ತಾರೆ, ಅದಕ್ಕೆ ಅದು ತೆಗೆದು ಒಮ್ಮೆ ಕೇಳಬೇಕು. ಅದಕ್ಕೆ ಇನ್ನೊಂದ್ಸಲ ಕೊನೆಯದಾಗಿ ಜೋರಾಗಿ ಹೇಳ್ಬೇಕು, ಎರಡು ಕೈ ಎತ್ತಿ, ಧಿಕ್ಕಾರ, 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 ಧಿಕ್ಕಾರ. ಈಗಾಗಲೇ ಒಂದು ಮೆಸೇಜ್ ಬಂತು, AC ಸಾಹೇಬರು ಹೊರಟಿದ್ದಾರೆ, ಗೌರವ ನಿಮಗೆ. ಈಗ ನಾವು ಪಾಲಿಸ್ತೇವೆ ಡೆಮೋಕ್ರಸಿಯ, ನೆನಪಿಟ್ಟುಕೊಳ್ಳಿ ಬಂಧುಗಳೇ. ಈಗ ನಾವು ಪ್ರಜ್ಞಾವಂತರು. ಹಾಗೆ ಅದಕ್ಕೆ ನನ್ನ ಒಂದು ಅಪೇಕ್ಷೆ ಇರುವುದೇನೆಂದರೆ, ನಾನು ಇನ್ನು ವಿವರಣೆಗೆ ನಾನು ಗ್ರಾಮದಲ್ಲಿ ಹೋಗಿ ಗಂಟಲು ಹೋಗಿ ಅಂದರೆ ಎಲ್ಲರಿಗೆ ವಿವರಣೆ ಮಾಡಿ ನಮ್ಮದು ಒಂದೇ, ನಮಗೆ ಎಲ್ಲರಿಗಿತ್ತು. ನಾನು ಇನ್ನೊಂದು ಓಪನ್ ಒಂದು ಮಾತು ಹೇಳಬೇಕು ಅಂತ. ಕಿಶೋರ್ RSS ಮಾರ್ಯಾರೆ, ಧರ್ಮಗುರುಗಳು ಬರೆಯಾರೆ ಅಂತೇಳಿ, ಪಾಪ ಅವರು ನೋಡಿ ಎಲ್ಲರೂ ಬಂದಿದ್ದಾರೆ, ಎಷ್ಟು ಜನ ಇದ್ದಾರೆ ನೋಡಿ, ಎಲ್ಲ ಧರ್ಮಗುರುಗಳು ಬಂದಿದ್ದಾರೆ. ಇಲ್ಲಿ RSS BJP ಕಾಂಗ್ರೆಸ್ ನೋಡಲೇ ಇಲ್ಲ ಯಾರು ಸಹ, ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ನಾನು ಪ್ರಾರಂಭದಲ್ಲಿ 2011ರಲ್ಲಿ ಅದು ನೆನಪು ಮರ್ತೋಯ್ತು ನನಗೆ. ಪುಷ್ಪಗಿರಿ ವನ್ಯಧಾಮ ಬಂದಾಗ ನಾನು ಬಿಷಪ್ ಹೌಸಿಗೆ ಹೋದೆ. ಅವರು ಇವತ್ತು ಬೇರೆ ವಿದೇಶ ಪ್ರಯಾಣದ ನಿಮಿತ್ತ ಅವರು ಬರಲಿಲ್ಲ. ಅವರೊಂದು ಮಾತು ಹೇಳಿದರು, ನೀವು BJP ಗೊತ್ತಿದೆ, ನಿಮ್ಮ ರಾಜ್ಯಕ್ಕೆ ಪಕ್ಷದ ಮುಖಂಡರನ್ನು ಗಟ್ಟಿ ಹಿಡ್ಕೊಳ್ಬೇಕು, ಯಾಕಂದರೆ ಅವರು ಅಧಿವೇಶನದಲ್ಲಿ ಮಾತಾಡಬೇಕು, ಅದಕ್ಕೆ ನೀವು ಪಕ್ಷಾಂತರ ಮಾಡಬೇಡಿ ಅಂತೇಳಿ. ನೋಡಿ ಎಷ್ಟು ಒಳ್ಳೆ, ಅದನ್ನು ನಾನು ಇವತ್ತಿನ ತನಕ ಪಾಲಿಸಿದ್ದೇನೆ, ನೆನಪಿಟ್ಟುಕೊಳ್ಳಿ, ಇವತ್ತಿನ ತನಕ ಅದನ್ನು ಪಾಲಿಸಿದ್ದೇನೆ. ಅಂದರೆ ಧರ್ಮಾತೀತವಾಗಿ ಉಂಟು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ರಾಜ್ಯಕ್ಕೆ ಪಕ್ಷಗಳು ಬೇಕು. ವೆಂಕಪ್ಪಗೌಡರು ಅವರು ನಮ್ಮ ಹೋರಾಟ ನಿರಂತರ ಇದ್ದಾರೆ, ನಮಗೊಂದು ಬೆನ್ನೆಲುಬು ಇದ್ದಾಗೆ. ಅವರು ಯಾವ ಹೋರಾಟನೂ ಬಿಡಲಿಲ್ಲ, ನೆನಪಿಟ್ಟು ಕೇಳಬೇಕಾರೆ ಅವರ ಹತ್ರ. ಯಾವುದೇ ಹೋರಾಟ, ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಇದ್ದಾಗಲೂ ಬರ್ತಾರೆ, BJP ಇದ್ದಾಗಲೂ ಬರ್ತಾರೆ. ಅದೇ ರೀತಿ ನಾನು ಕೂಡ BJP ಇದ್ದಾಗಲೂ ಹೋರಾಟ ಮಾಡ್ತೇನೆ, ಕಾಂಗ್ರೆಸ್ ಇದ್ದಾಗಲೂ ಹೋರಾಟ ಮಾಡ್ತೇನೆ. ಆದರೆ ನಮಗೆ ಪಕ್ಷಭೇದ ಇಲ್ಲ. ಆದರೆ ನಮಗೆ ನೋಡಿ ಬಂಧುಗಳೇ, ನೀವು ಇನ್ನೂ ಸಂಖ್ಯೆ ಬರಬೇಕು ಅನ್ನೋ ಅಪೇಕ್ಷೆ. ನಾಳ್ದು 15ಕ್ಕೆ ನಮ್ಮದು ಏನಾದರೂ ಅವರು ಗಡಿಗುರುತು ಮತ್ತು ಇದು ಮಾಡೋದು. ಯಾಕೆಂದರೆ ಇಷ್ಟು ಜನ ಪಕ್ಷದ ಡೆಮೋಷನ್ ಆಗ್ಬೋದು ಬಹುಶಃ, ಯಾರು ಆದರೂ ಸಹ ಅವರು ಬರ್ತಾರೆ. ಹಾಗೆ ಅವರಿಗೆ ಗೌರವ ಕೊಟ್ಟು ನೋಡಿ, ಧರ್ಮಗುರುಗಳು ಯಾವುದೇ ಕಾರಣ ನಾವು ನೋಡಿರ್ಬೋದು, ಧರ್ಮಗುರುಗಳು ಹೋರಾಟಕ್ಕೆ ಇಳಿಬೇಕಾದ್ರೆ ಅದು ಆಧ್ಯಾತ್ಮಿಕ ಸಂಕೇತ, ಅದು ಅವರು ಹೋರಾಟಕ್ಕೆ ಇಳಿಬಾರ್ದಿತ್ತು. ಆದರೆ ಇಳಿಬೇಕಾದ್ರೆ ಎಷ್ಟು ಗಂಭೀರ ಇದೆ, ಎಷ್ಟು ಗಂಭೀರವಾಗಿ ತಿಳ್ಕೊಂಡಿದ್ದಾರೆ. ಆದರೆ ಅಂಥವರು ಬರುವಾಗ ನಾವು ಇವತ್ತು ಹಾಲು ಕರೀಲಿಕ್ಕೆ ಉಂಟು ಅಂತೇಳಿ ಬಾಕಿ ಮಾಡಿದರೆ ನಮ್ಮನ್ನು ಯಾರ ಹಸಿನ IAS IPS ಹಸಿನ ಹಾಲು ಕರಿಸ್ತಾರೆ, ನೆನಪಿಟ್ಕೊಳ್ಳಿ. ಆದ್ದರಿಂದ ನಾವು ಜಾಗೃತರಾಗಬೇಕು. ಅದಕ್ಕೆ ಹಾಲು ಕರೀಲಿಕ್ಕೆ ನಿಲ್ಲಬೇಡಿ. ಒಂದು ದಿವಸ ಯಾರಿಗಾದರೂ ಬದಲಿ ವ್ಯವಸ್ಥೆ ಮಾಡಿ ಅಥವಾ ಏನಾದರೂ ಅದಕ್ಕೆ ವ್ಯವಸ್ಥೆ ಮಾಡಿ ನಾವು ಮುಂದುವರಿಸಬೇಕು. ಇನ್ನೊಂದು, ನಾನು ಈಗಾಗಲೇ ನಮ್ಮ ಹಾಸನ ಜಿಲ್ಲೆಯವರು ಮತ್ತು ಉಡುಪಿ ಜಿಲ್ಲೆಯವರು ಹೇಳಿದ್ದಾರೆ, ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯ ಒಂದು ಹೋರಾಟದ ರೀತಿಯಲ್ಲಿ ಎಲ್ಲ 2-3 ಜಿಲ್ಲೆಯಲ್ಲಿ ಸಹ ನೀವು ಬನ್ನಿ ಅಂತೇಳಿ. ಇನ್ನೊಂದು ವಿಷಯ, ನಾವು ಅಷ್ಟು ದೊಡ್ಡ ಇದಲ್ಲ, ನಮ್ಮ ಹತ್ರ ಸಂಘಟನೆ ಬಂದವರಲ್ಲಿ ಸೇರಿಸ್ಕೊಂಡು ಮಾಡೋದು. ಆದರೆ ನಮಗೆ ಅವರು ಬೆಂಬಲ ಕೊಟ್ಟಿರೋದು ಆನೆ ಬಲ ಬಂದಾಗ. ಇನ್ನು ನಾವು ಬಿಡುವ ಪ್ರಶ್ನೆನೇ ಇಲ್ಲ ಹೋರಾಟವನ್ನು. ಇನ್ನು ನಾವು ಇದು ಗಡಿ ಗುರುತು ಮತ್ತು ಜಂಟಿ ಸರ್ವೆ ಆಗದೆ ಏನು ನಿಲ್ಲಿಸುವುದಾ, ಅದಕ್ಕೆ ಮುಂಚೆ ಹೋರಾಟ ಮಾಡುವಲ್ಲ, ಗಟ್ಟಿಯಾಗಿ ಹೇಳಿ. ಆದರೆ ಅವರ ಒಂದು ಬೇಡಿಕೆ ಹೇಳಿ ಅವರ ನಮ್ಮನ್ನು ಜೊತೆ ಇದ್ದ ಕಾರಣ ನಮಗೆ ಧೈರ್ಯ ಉಂಟೇ ಇಲ್ವಾ? ಉಂಟಲ್ಲ, ಸರಿ. ಇನ್ನು ನಮಗೆ ತಲೆ ಬಿಸಿ ಇಲ್ಲ. ನಾವು ಒಂದು ಹಾಸನ ಜಿಲ್ಲೆ, ಒಂದು ಉಡುಪಿ ಜಿಲ್ಲೆಯವರು ನಮ್ಮ ಜೊತೆ ಗಟ್ಟಿ ನಿಲ್ತಾರೆ. ಹಾಗಿರುವಾಗ ನಾವು ಇನ್ನು ಅನಿವಾರ್ಯ ಇದ್ದರೆ ಎಲ್ಲಿ ಚಲೋ
ಅನಿವಾರ್ಯ ಇದ್ರೆ ಬೆಂಗಳೂರು ಚಲೋ ತಕ್ಷಣ ಮಾಡಲಿಕ್ಕೂ ನಾವು ಸಿದ್ಧರಿದ್ದೇವೆ ಇಲ್ವಾ? ಆದ್ದರಿಂದ ನಾವು ಇವತ್ತೊಂದು ಮನವಿ ಕೊಡುವ. ಇವತ್ತು ನಾವು ವಿಶೇಷವಾಗಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಎಲ್ಲರೂ ಕಡಿಮೆ ಅಂದರೆ ತುಂಬ ದಾಖಲಾತಿ ಇಟ್ಟುಕೊಂಡೇ ಮಾತಾಡೋದು. ಯಾಕಂದರೆ ನಾನು ಹೇಳಿದ್ದೇನೆ, ನಾನು ಮಾತಾಡಿದರೆ ತಪ್ಪಿದರೆ ನನ್ನ ಮೇಲೆ ಕೇಸ್ ಮಾಡ್ಬೋದು ಅಂತೇಳಿ. ಯಾಕಂದರೆ ನನ್ನ ಹತ್ರ ಅಷ್ಟಿದೆ. ನಾವು ಮೂರ್ಖರನ್ನಾಗಿಸಿದಂಥ ಎಲ್ಲ ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ದಾಖಲೆ ಉಂಟು ನನ್ನ ಹತ್ರ. ಏನು ಹೇಳಿ, ನಾನು ಇದೆಲ್ಲ ಹೇಳಿದೆ ಅಲ್ಲ. ಆದ್ದರಿಂದ ನನ್ನೊಂದು ಅಭ್ಯಾಸ, ನಾನು ನೋಡಿ ಇನ್ನೊಂದು ಹೇಳಿ, ನಿಮಗೆ ಗೊತ್ತಿರ್ಬೋದು, ಇದೇ ರೀತಿಯ ವೇದಿಕೆಯಲ್ಲಿ ಕೆಲವರು ಹೇಳಿದರು, ಆ ಪುಷ್ಪಗಿರಿ ಅಂಕಲ್ ಹೋರಾಟ ಮಾಡ್ತಾ ದಾಯ್ತಾ ಅದನ್ನು ಮಾರ್ರೆ ಅವು ಸುದ್ದಿಜ್ಜಿ ಬಂಧುಗಳೇ. ಪುಷ್ಪಗಿರಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನೀವು ಮಾಡಿದ ಮೇಲೆ ನೋಡಿ, ಕುದುರೆಮುಖ ವೈಲ್ಡ್ ಲೈಫ್ನವ್ರು ಹೋರಾಟ ಮಾಡಲಿಲ್ಲ, ಅವ್ರದ್ದು ಇಂಪ್ಲಿಮೆಂಟ್ ಆಯಿತು, ಮನೆ ಮಠ ಹೋಯ್ತು, ಆಚೆ ಬಂಡೀಪುರ ಹೋಯ್ತು. ನೋಡಿ, ನೀವು ಅವತ್ತು ಹೋರಾಟ ಮಾಡಿದಿರಿ, ಆ ಪುಷ್ಪಗಿರಿ ವನ್ಯಧಾಮವನ್ನು ತಡೆ ಹಿಡಿದಿದ್ದಾರೆ. ಆಗ ಮಾಜಿ ಮುಖ್ಯಮಂತ್ರಿಗಳು ಡಿ.ವಿ. ಸದಾನಂದ ಗೌಡರ ನೇತೃತ್ವದಲ್ಲಿ ಸರ್ ನಾವು ಹೋರಾಟ ಮಾಡಿದ್ದೆವು. ಆಗ ಧರ್ಮಗುರುಗಳು, ಸ್ವಾಮೀಜಿಗಳು, ಎಲ್ಲ ಪಕ್ಷದ ವೆಂಕಪ್ಪಗೌಡರು ಇವರೆಲ್ಲ ಅವರ ಒಂದು ಗಟ್ಟಿ ನಿಂತು ಇದನ್ನು ಅವರು ಕಂಡರು, ಇಂಟೆಲಿಜೆನ್ಸ್ ಪೊಲೀಸ್ ಕಂಡಿತ್ತು, ಒಂದು ಪಕ್ಷಾತೀತ ಹೋರಾಟ ಉಂಟು ಅಂತೇಳಿ ಗೊತ್ತಾಯಿತು. ಆಮೇಲೆ ಆವಾಗ ಸಹ ನೀವು ಹೇಳಿದ್ರಿ, ಒಂದು ಕ್ಷಣ ಏನಾದ್ರು ಇದನ್ನು ಸ್ಟೇ ಮಾಡಿದ್ರೆ ನಿಮ್ಮ ಆಫೀಸ್ ಒಂದು ಇಲ್ಲ ಅಂತ ಹೇಳಿದ್ರಿ ಅವತ್ತು, ನನಗೆ ನೆನಪಿದೆ. ಅದಕ್ಕೆ ಹೆದರಿ ಅಲ್ಲ, ಗೌರವ ಕೊಟ್ಟು ಅವರು ಯಾರು ಸಂಬಂಧಪಟ್ಟ ಅರಣ್ಯ ಇಲಾಖೆ ಅವರು ತಡೆ ಹಿಡಿದಿದ್ದಾರೆ. ಆದ್ದರಿಂದ ತಡೆ ಹಿಡಿತಾರೆ. ಒಂದು ಸಮಸ್ಯೆ ಏನಂದರೆ, ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗದ್ದೆಗೆ ಕಟ್ಟಪುಣಿ ಕಟ್ಟುನ ಅಂತ ಹೇಳ್ತಾರೆ. ಈ ನೀರು ದೊಡ್ಡ ಮಳೆ ಬಂದ ಕಟ್ಟಪುಣಿ ಬಿಚ್ಚಲಿಗೆ ಅಂತೇಳಿ. ಅದೇ ರೀತಿ ಸಮಸ್ಯೆ ಏನು, ಕಸ್ತೂರಂಗನ ಹೋಯ್ತು, ಇನ್ನೊಂದು ರಂಗ ಬರ್ತಾನೆ, ಇನ್ನೊಂದು ರಂಗ ಹೋಯ್ತು, ಇನ್ನೊಂದು ಬರ್ತಾರೆ, ಇನ್ನೊಂದು ಬಂದಾಗ ಹುಳಿ ಸಂರಕ್ಷಣೆ, ಪ್ರಾಣಿ ಅಂತ ಮಾಧವ್ ಗಾಡ್ಗಿಲ್ ವರದಿ ಇರ್ಬೋದು, ಇನ್ನೊಂದು ಬರ್ತಾ ಉಂಟು ಮೆಡಿಕಲ್ ಪ್ಲಾಂಟೇಶನ್ ಅಂತ. ಏನು ನಮ್ಮದೆಲ್ಲ ನಾವು ಈಗ ಯಾರಿಗೆ ಮೆಡಿಸಿನ್ ಕೊಡಲಿಕ್ಕೆ ಉಂಟು ಗೊತ್ತಿಲ್ಲ, ಎಲ್ಲ ಈ ಊರನ್ನು 48 ಗ್ರಾಮನ್ನು ಮೆಡಿಕಲ್ ಪ್ಲಾಂಟೇಶನ್ ಮಾಡೋದು. ಏನಿದೆ ವಿಪರ್ಯಾಸ? ಆದ್ದರಿಂದ ತುಂಬ ಗಂಭೀರವಾಗಿ ಇದನ್ನು ತಿಳ್ಕೊಂಡು ಈ ಕಾರ್ಯಕ್ರಮದ ಪೂರ್ತಿ ನೀವೆಲ್ಲ ನಿಂತು ಇದರಲ್ಲಿ ಬರುವಂಥ ಭಾಗವಹಿಸಬೇಕು. ಮತ್ತು ಜನಪ್ರತಿನಿಧಿಗಳ ಅಭಿಪ್ರಾಯ ಸರಿಯಾಗಿ ತಿಳ್ಕೊಂಡು, ನಮ್ಮದು ಕೊನೆಯದಾಗಿ ಹೇಳ್ತೇನೆ, ನಮಗೆ ಗಡಿ ಗುರುತು, ನಾನು ಹೆಚ್ಚು ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ, ಗಡಿ ಗುರುತು ಜಂಟಿ ಸರ್ವೆ ಇದೆರಡನ್ನು ನಾನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ನಾಯಕರು, ಕೇಂದ್ರ ಸರ್ಕಾರದ ನಾಯಕರು ನಮ್ಮ ಜೊತೆ ಗಟ್ಟಿ ನಿಂತು ಈ ಎರಡು ಗಡಿ ಗುರುತು ಮತ್ತು ಜಂಟಿ ಸರ್ವೆಯನ್ನು ತಕ್ಷಣ ಮಾಡಿಸಿಕೊಡ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್ ಮಾತಾ. ಈ ಹೋರಾಟ ಯಾಕೆ, ಹೇಗೆ ಮತ್ತು ಹೋರಾಟದ ಪ್ರಮುಖ ಬೇಡಿಕೆಗಳು ಏನು ಮತ್ತು ಮುಂದಿನ ಹೆಜ್ಜೆಗಳ ಬಗ್ಗೆ ಸ್ಪಷ್ಟತೆಯನ್ನು ಸಭೆಯ ಮುಂದಿರಿಸಿದ್ದಾರೆ ಮಾನ್ಯ ಕಿಶೋರಣ್ಣನವರು. ಈಗಾಗಲೇ ಮಾನ್ಯ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಡಿ.ವಿ. ಸದಾನಂದ ಗೌಡರವರು ನಿನ್ನೆ ರಾತ್ರಿ ಫೋನ್ ಮಾಡಿದ್ದಾರೆ ಕಿಶೋರ್ ಅವರಿಗೆ. ಅವರು ಉಪಸ್ಥಿತಿ ಇರಬೇಕಿತ್ತು, ಆದರೆ ಅವರಿಗೆ ಅನಿವಾರ್ಯವಾದಂಥ ಭಾರಿ ದೊಡ್ಡ ಒಂದು ಸಮಸ್ಯೆ ಇರೋದರಿಂದ, ಮೆಡಿಕಲ್ ಸಮಸ್ಯೆ ಇರೋದರಿಂದ ಅವರು ಈ ಒಂದು ಸಭೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳಿ ನಿಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಘೋಷಣೆಯನ್ನು ಕೂಡ ನಿನ್ನೆ ಕಿಶೋರ್ರ ಜೊತೆ ಮಾಡಿದ್ದಾರೆ. ನಮ್ಮ ಈ ಪ್ರತಿಭಟನಾ ಸಭೆಯಲ್ಲಿ ಬೈಂದೂರು ಕ್ಷೇತ್ರದ ಕ್ರಿಯಾಶೀಲ ಶಾಸಕರಾದ ಶ್ರೀಯುತ ಗುರುರಾಜ್ ಗಂಟಿಹೊಳೆಯವರಿದ್ದಾರೆ. ತಾವು ತಮ್ಮ ಅಭಿಪ್ರಾಯವನ್ನು ಸಭೆಯ ಮುಂದೆ ಇರಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಸಕಲೇಶ್ಪುರದ ಮಾನ್ಯ ಶಾಸಕರು ಶ್ರೀಯುತ ಮಂಜುನಾಥ್ ಅವರಿದ್ದಾರೆ. ಅವರು ತಮ್ಮ ಅಭಿಪ್ರಾಯವನ್ನು ಸಭೆಯ ಮುಂದಿರಿಸಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಮಲೆನಾಡು ಜನ ಹಿತರಕ್ಷಣಾ ವೇದಿಕೆ ಮೊಟ್ಟ ಮೊದಲನೇದಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದ. ಸಂತೋಷ ಆಯ್ತು. ಯಾಕೆ ಅಂತಂದರೆ ನೀವೆಲ್ಲ ಏನು ನೋವು ಅನುಭವಿಸ್ತಾ ಇದ್ರೆ ಅದಕ್ಕಿಂತ ಹೆಚ್ಚಿಗೆನೆ ಒಂದು ರೀತಿಯಲ್ಲಿ ನಾವು ಕೂಡ ನೋವನ್ನು ಅನುಭವಿಸ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಆಯೋಜಕರಿರ್ಬೋದು, ಎಲ್ಲ ಸಂಘ ಸಂಸ್ಥೆಯ ಮುಖಂಡರಿರ್ಬೋದು, ನನ್ನ ಆತ್ಮೀಯ ಎಲ್ಲ ಶಾಸಕ ಮಿತ್ರರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ವಿವಿಧ ಸಂಘಟನೆಯ ಪ್ರಮುಖರಿದ್ದಾರೆ, ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಈ ಮಲೆನಾಡು ಭಾಗದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಹಾಗೂ ನನ್ನ ಮಾಧ್ಯಮ ಮಿತ್ರರೇ, ನನಗೆ ದಿವಸಕ್ಕೆ ಬರ್ತಕ್ಕಂಥ ಒಂದು 150-200 ಫೋನಲ್ಲಿ ಕನಿಷ್ಠ 50 ಫೋನ್ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಇದೇ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅರಣ್ಯ ಇಲಾಖೆಯರು ದಿನನಿತ್ಯ ನಮ್ಮ ಜನಗಳಿಗೆ ಕಿರುಕುಳವನ್ನು ಕೊಡ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಇವತ್ತೇನಾದರೂ ಪರಿಸರ ಏನಾದರೂ ಉಳಿದಿದ್ರೆ ಅದು ನಾವು ಮಲೆನಾಡಿಗರಿಂದ ಮಾತ್ರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು 1 ಎಕರೆಗೆ ಕನಿಷ್ಠ 100-200 ಮರಗಳನ್ನ ನಾವು ಬೆಳೆಸ್ತೀವಿ.
ಇವತ್ತು ಈ ಪರಿಸರ ಉಳಿದಿದೆ, ಇಷ್ಟು ಒಂದು ಒಳ್ಳೆ ಗಾಳಿ ಸಿಗ್ತಾ ಇದೆ, ಟೆಂಪ್ರೇಚರ್ ಏನಾದರೂ ಈ ಭಾಗದಲ್ಲಿ ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಇದಕ್ಕೆ ಕಾರಣ ನಾವು, ಬೆಂಗಳೂರವರು ಒಳ್ಳೆ ಗಾಳಿ ಕುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ನಾವು ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಲ್ಲಿ 1 ಅಡಿ ಜಾಗಕ್ಕೆ 50,000 ಕೊಡ್ತಾರೆ. 1 ಅಡಿ ಜಾಗಕ್ಕೆ 50,000. ಒಂದು ಮರ ಇಲ್ಲ. ಅವರು ಮನೆ ಮುಂದೆ ಗಾರ್ಡನ್ ಬಿಟ್ಟರೆ ಬೇರೆ ಏನು ಬೆಳೆದಿಲ್ಲ. 1 ಅಡಿ ಜಾಗಕ್ಕೆ 50,000 ಕೊಡ್ತಾರೆ. ನನ್ನ ಈ ಭಾಗದ ರೈತ ಆನೆ ದಾಳಿಯಿಂದ ಸತ್ತೋದ್ರೆ ಅವನಿಗೆ ಕೊಡೋದು ಕೇವಲ 15 ಲಕ್ಷ. ಕೇವಲ 15 ಲಕ್ಷ. 30 ಅಡಿ ಜಾಗದ ಬೆಲೆ ನಮ್ಮ ಒಬ್ಬ ರೈತ ಸತ್ತರೆ ಆನೆ ದಾಳಿ ಮಾಡಿ ಕೊಡೋದೆಷ್ಟು? 15 ಲಕ್ಷ ರೂಪಾಯಿ. ನಿಜವಾಗ್ಲೂ ಕೂಡ ಅರಣ್ಯ ಇಲಾಖೆಯವರು ಯಾವ ರೀತಿ ನಡ್ಕೊಂತ ಇದ್ದಾರೆ ಅಂತ ಹೇಳಿದ್ರೆ ಕ್ರೂರಿಗಳ ರೀತಿಯಲ್ಲಿ ನಡ್ಕೊಂತ ಇದ್ದಾರೆ. ಕಂದಾಯ ಇಲಾಖೆಯವ್ರಿಗೆ ಅವ್ರ ಅಧಿಕಾರ ವ್ಯಾಪ್ತಿ ಏನು ಅನ್ನೋದೇ ಗೊತ್ತಿಲ್ಲ. ಕಂದಾಯ ಇಲಾಖೆ ಜಾಗನ ಯಾವ ಗೋಮಾಳ ಹೋಗ್ಲಿ ಡೀಮ್ಡ್ ಅಂತಾರೆ, ಇನ್ನೊಂದು ಜಾಗಕ್ಕೆ ಹೋಗ್ಲಿ ಸೆಕ್ಷನ್ 4 ಅಂತಾರೆ, ಇನ್ನೊಂದು ನೋಡ್ಲಿ ಸಾಮಾಜಿಕ ಅರಣ್ಯ ಅಂತ ಹೇಳ್ತಾರೆ. ಅರಣ್ಯ ಇಲಾಖೆಯವರು ಅವ್ರ ಜಾಗನ ಸಾಮಾಜಿಕ ಅರಣ್ಯ ಬೆಳೆಯ ಕೊಟ್ಟು ಮತ್ತೆ ವಾಪಸ್ ತಗೋಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ. ಇವತ್ತು ಏನು ಈ ಮಲೆನಾಡು ಭಾಗದಲ್ಲಿ ಬದುಕ್ತಾ ಇದೀವಿ, ಒಬ್ರಿಗೆ ಹಕ್ಕುಪತ್ರ ಕೇಳಕ್ ಹೋದ್ರೆ ಇದು ಸೆಕ್ಷನ್ 4 ಬರುತ್ತೆ ಅಂತ ಹೇಳ್ತಾರೆ. 53 ಹಾಕೊಂಡ್ರೆ ಇದು ಡೀಮ್ಡ್ ಫಾರೆಸ್ಟಿಗೆ ಬರುತ್ತೆ ಅಂತ ಹೇಳ್ತಾರೆ. ಮಲೆನಾಡು ಭಾಗದ ಯಾವ ರೈತರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊನ್ನೆ ಈಶ್ವರ್ ಖಂಡ್ರೆ ಅವರು ಕರೆದಿದ್ರು ಈ ಕಸ್ತೂರಿ ರಂಗನ್ ವರದಿ ಜಾರಿ ಬಗ್ಗೆ ನಮ್ಮ ಅನಿಸಿಕೆಗಳನ್ನ ಹೇಳಲಿಕ್ಕೋಸ್ಕರ ನಮಗೆ ಸಭೆನ ಕರೆದಿದ್ರು. ಎಲ್ಲ ನನ್ನ ಆತ್ಮೀಯ ಎಲ್ಲ ಶಾಸಕರು ಕೂಡ, ಈ ಭಾಗದ ಶಾಸಕರು ಕೂಡ ಹಾಜರಿದ್ರು. ನಾನು ಒಂದೇ ಒಂದು ಮಾತು ಹೇಳಿದೆ, ನಮ್ಮ ಜೀವದ ಕೊನೆ ಉಸಿರ ತನಕ ಕಸ್ತೂರಿ ರಂಗನ ವರದಿಯನ್ನು ಯಾವ ಕಾರಣಕ್ಕೂ ಜಾರಿ ಮಾಡ್ತಕ್ಕಂಥ ಬಿಡ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ವಿ. ಇನ್ಕ್ಲೂಡಿಂಗ್ ಈ ಭಾಗದ ಎಲ್ಲ ಶಾಸಕರು ಕೂಡ ನಮ್ಮ ಧ್ವನಿಗೆ ಎಲ್ಲರೂ ಕೂಡ ಧ್ವನಿಯನ್ನು ಗೂಡಿಸಿದ್ದಾರೆ. ನಾವು ಹೇಳ್ದೋ ಮಾರ್ಪಾಡು ಮಾಡಿ ಅಂತೇಳಿ ಯಾರು ಹೇಳಿದ್ರೆ, ನಾನು ಹೇಳಿದೆ ಮಾರ್ಪಾಡು ಮಾಡೋ ಪ್ರಶ್ನೆನೇ ಇಲ್ಲ. ಕಸ್ತೂರಿ ರಂಗನ ವರದಿ ಜಾರಿ ಆಗ್ಲಿಕ್ಕೆ ಕೂಡ್ದು. ಇವತ್ತಿರ್ತಕ್ಕಂಥ ಅರಣ್ಯ ಇಲಾಖೆ ಕಾಯ್ದೆಗಳೇ ರೈತರಿಗೆ ಕೊರಳಿಗೆ ಇವತ್ತು ಹಗ್ಗ ಹಾಕಿದ್ದಾರೆ. ಇರ್ತಕ್ಕಂಥ ಕಾಯ್ದೆಗಳೇ ಮಾತೆತ್ತರಿ ಇದಕ್ಕಿಂತ ಕಾಯ್ದೆ ಇನ್ನೇನ್ರಿ ಬೇಕು? ನಮ್ಮ ರೈತ ಅರಣ್ಯದೊಳಗಡೆ ಹೋದ್ರೆ FIR ಮಾಡ್ತಾರೆ. ಇವತ್ತೊಂದು JCB ತಗೊಂಡು ಹೋಗಿಲ್ಲ, ಒಂದು ಟಾಯ್ಲೆಟ್ ಕಟ್ಟಂಗಿಲ್ಲ, ಒಂದು ಮಶಾಣ ಮಾಡಂಗಿಲ್ಲ, ಏನೂ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸಂದರ್ಭ. ಇದಕ್ಕಿಂತ ಉತ್ತಮವಾದ ಕಾಯ್ದೆ ತರ್ತಕ್ಕಂಥದ್ದು ಇನ್ನೇನಿದೆ ರೀ? ನಾನು ಹೇಳೋದು, ನಿಮಗೆ ನಿಜವಾಗ್ಲೂ ಫಾರೆಸ್ಟ್ ಬೆಳಿಬೇಕು ಅಂತಂದರೆ ನಿಮ್ಮ ಬೆಂಗಳೂರಲ್ಲಿ ಏನು ಅಡಿಗೆ 50,000 ರೂಪಾಯಿ ಕೊಟ್ಟು ತಗೋತಾರೆ, ನೀವು ತೆಗೆದ್ಬಿಟ್ಟು ಅರಣ್ಯ ಬೆಳೆಸ್ರಿ. ನಮ್ಮ ಅರಣ್ಯ ಇವ್ರಿಗೆ ಉತ್ತಮ ಪರಿಸರ ಬೇಕಂತೆ. ಎಷ್ಟೋ ಸಾವಿರಾರು ಎಕರೆಯಲ್ಲಿ ಇವತ್ತು ಸೋಲಾರ್ ಪ್ಲಾಂಟೇಶನ್ ಮಾಡಿದ, 5,000 ಎಕರೆಯಲ್ಲಿ ಸೋಲಾರ್ ಪ್ಲಾಂಟೇಶನ್, 10,000 ಎಕರೆಯಲ್ಲಿ ಈ ಪಾವಗಡ ಈ ಭಾಗದಲ್ಲೆಲ್ಲ ಮಾಡಲಿ. ಅಲ್ಲಿ ಫಾರೆಸ್ಟ್ ಬೆಳೀಲಿ, ಡ್ರೈ ಲ್ಯಾಂಡಲ್ಲಿ ಫಾರೆಸ್ಟ್ ಬೆಳೀಲಿ. ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ? ಇವತ್ತು ನಾವು ಬೆಳೆದಿರ್ತಕ್ಕಂಥ ಫಾರೆಸ್ಟಿಗೆ ನಾವು ಬರೀ ಕಾವಲು ಕಾಯ್ಲಿಕ್ಕೆ ಮಾತ್ರ ಫಾರೆಸ್ಟ್ ಅವ್ರು ಇಟ್ಕೊಂಡಿರೋದು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಅಂತಲ್ಲ. ನಾವು ಕಾವಲು ಕಾಯ್ರಿ ನಮ್ಮ ಇರ್ತಕ್ಕಂಥ ಫಾರೆಸ್ಟ್ಗೆ ಅಂತೇಳಿ ಫಾರೆಸ್ಟ್ ಇಟ್ಕೊಂಡಿರೋದು. ಕಂದಾಯ ಇಲಾಖೆ ಅಧಿಕಾರಿಗಳು ನಮ್ಮ ರೈತರಿಗೆ ಸೇವೆ ಮಾಡಲಿ ಅಂತ ಕಂದಾಯ ಇಲಾಖೆ ಇರ್ತಕ್ಕಂಥದ್ದು. ಇವತ್ತು ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡಿ ನಮ್ಮ ಜಾಗನ ನಮಗೆ ಬಿಟ್ಕೊಡಿ ಅಂತೇಳಿ ದಿನನಿತ್ಯ ಕಿರುಕುಳ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಈ ಒಂದು ಹತ್ತಿರ್ತಕ್ಕಂಥ ಈ ಕಿಡಿಯನ್ನ ದೊಡ್ಡ ಜ್ವಾಲೆಯನ್ನಾಗಿ ಮಾರ್ಪಾಡು ಮಾಡಿ ಕಸ್ತೂರಿ ರಂಗನ್ ವರದಿ ವಿಚಾರದಲ್ಲಿ ನಾವು ಗೆಲ್ಲೇಬೇಕಾದಂಥ ಅನಿವಾರ್ಯತೆ ಇದೆ. ನಾನು ಒಂದು ಹೇಳ್ತೀನಿ, ಇವತ್ತು ಯಾರು ಈ ಕಸ್ತೂರಿ ರಂಗನ್ ವ್ಯಾಪ್ತಿಗೆ ಬರ್ತಕ್ಕಂಥವ್ರು ಯಾವುದೇ ಸಾರ್ವಜನಿಕರು ಇವತ್ತಿನ ಸಭೆಗೆ ಬಂದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮಗೆ ಅನ್ಯಾಯ ಆಗುತ್ತೆ. ಯಾವಾಗಲೇ ಸಭೆ ಕರೆದ್ರು ತಾವೆಲ್ಲರೂ ಕೂಡ ಈ ಸಭೆಗೆ ವಾಲಂಟಿಯರ್ ಬಂದು ಇವರಿಗೆ ಬೆಂಬಲ ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ತೋಟ, ನಮ್ಮ ಗದ್ದೆ, ನಮ್ಮ ಜಮೀನು ನಾವು ಕೂರ್ಲಿಕ್ಕೂ ಸಮೇತ ಜಾಗವನ್ನು ಕೊಡಲ್ಲ. ಕುತ್ತಿಗೆ ಹಿಡಿದು ಹೊರಗಡೆ ದಬ್ತಕ್ಕಂಥ ಸಂದರ್ಭ ದೂರ ಇಲ್ಲ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ. ಇವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ನನ್ನ ಕ್ಷೇತ್ರದ ವತಿಯಿಂದ ನಾವೆಲ್ಲ ಶಾಸಕರು ಕೂಡ ಒಗ್ಗಟ್ಟಾಗಿ ಇವರಿಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅಧಿವೇಶನದಲ್ಲಿ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕಸ್ತೂರಿ ರಂಗನ್ ವರದಿಯನ್ನು ಜಾರಿ ಮಾಡಲಿಕ್ಕೆ ನಾವು ಬಿಡಲ್ಲ ಅಂತೇಳಿ ತಮ್ಗಳ ಮುಂದೆ ತಮ್ಮೆಲ್ಲರ ಬೆಂಬಲ ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ನನ್ನ ಕ್ಷೇತ್ರದ ಜನತೆ ವತಿಯಿಂದ, ಈ ಭಾಗದ ಏನು ಜನತೆ ನೋವಿಂದ ಅನುಭವಿಸ್ತಾ ಇದ್ದೀರಾ, ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ, ತಾವು ಯಾವಾಗ ಹೋರಾಟಕ್ಕೆ ಕರೆದ್ರು ನಾವು ಸಂಪೂರ್ಣ ಬೆಂಬಲ ಇದೆ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ತೀವಿ ಅಂತ ಹೇಳ್ತಾ, ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೇಳಿದ್ರು ನಿಜವಾಗ್ಲೂ ಇವತ್ತು AC ಅಲ್ಲ DC ಅಲ್ಲ ರೀ. ನಾನು ಹೇಳೋದು ನಿಜವಾಗ್ಲೂ ಯಾರು ಅರಣ್ಯದ ಒಳಗಡೆ ಈ ನೋವನ್ನು ತಿಂದಿದ್ರೆ ಅವ್ರಿಗೆ ಗೊತ್ತು, ಅವರು ಅರಣ್ಯ ಸಚಿವರಾಗಬೇಕು. ಆಗ ಮಾತ್ರ ಗೊತ್ತಿರುತ್ತೆ ಈ ನೋವು ಏನು ಅಂತೇಳಿ. ಯಾಕೆಂದರೆ ದಿನನಿತ್ಯ ಅನುಭವಿಸ್ತಾ ಇರ್ತಕ್ಕಂಥ ನೋವು ಈ ಅರಣ್ಯ ವ್ಯಾಪ್ತಿಯಲ್ಲಿ ಬದುಕ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಗೊತ್ತಿದೆ. ಈ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ,
ಕಸ್ತೂರಿ ರಂಗನ್ನ ನೀವು ನಿಮ್ಮ ಕ್ಯಾಬಿನೆಟಲ್ಲಿ ಮಾಡ್ತಿರೋ ಏನು ಮಾಡ್ತಿರೋ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನೀವು ಕಸ್ತೂರಿ ರಂಗನ್ನ ವಿರೋಧ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಕಸ್ತೂರಿ ರಂಗನ ವರದಿಯನ್ನು ಜಾರಿಗೆ ಮಾಡಲಿಕ್ಕೆ ಕೂಡುದು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಹೇಳಿ ಎದ್ದೇಳಿ ಎಲ್ಲಿ ತನಕ? ಗುರಿ ಮುಟ್ಟುವ ತನಕ ಅಂತ ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರೈತರ ನೋವನ್ನು ನೈಜವಾಗಿ ಅರಿತುಕೊಂಡು ಹೋರಾಟಕ್ಕೆ ಬೆಂಬಲಿಸಿದ ತಮಗೆ ವಂದನೆಗಳು ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗಂಡಿಬಾಗಿಲು ಚರ್ಚಿನ ಧರ್ಮಗುರುಗಳಾದ ಜೋಸೆಫ್ ಆಯಂಗಡಿ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಆಶಾ ಲಕ್ಷ್ಮಣ, KT ವಲ್ಸಮ್ಮ, ಅದೇ ರೀತಿ ರಾಜಕೀಯ ಮುಖಂಡರಾದ ಶ್ರೀಕಾಂತ್ ಮಾವಿನಕಟ್ಟೆ ಇವರ ಉಪಸ್ಥಿತಿಯನ್ನು ಗೌರವದಿಂದ ಗುರುತಿಸ್ತಾ ಇದ್ದೇವೆ. ಮುಂದಕ್ಕೆ ಕಾರ್ಯಕ್ರಮದಲ್ಲಿ ಬೈಂದೂರಿನ ಶಾಸಕರಾದಂಥ ಶ್ರೀಯುತ ಗುರುರಾಜ್ ಗಂಟಿಹೊಳಿ, ಸುಳ್ಯದ ಖ್ಯಾತ ನ್ಯಾಯವಾದಿಗಳಾಗಿರುವಂಥ ಶ್ರೀ ವೆಂಕಪ್ಪಗೌಡ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕು ಹಾಗೂ ತಮ್ಮ ಅಭಿಪ್ರಾಯವನ್ನು ಸಭೆಯ ಮುಂದೆ ಮಂಡಿಸಬೇಕಾಗಿ ಗೌರವಪೂರ್ವಕವಾದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸೇರಿರತಕ್ಕಂಥ ಏನು ನೋವಿನ ಭಾವನೆಯಿಂದ ಬಂದಿರತಕ್ಕಂಥ ಮತ್ತು ನಮ್ಮ ನೋವಿಗೆ ಏನು ಪರಿಹಾರ ಸಿಗ್ಬೋದು ಅನ್ನುವಂಥ ಆಶಾಭಾವನೆಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ 3 ಜನ ಶಾಸಕರುಗಳೇ, ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಧರ್ಮಗುರುಗಳೇ, ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ರಾಜಕೀಯ ನಾಯಕರುಗಳೇ, ವೇದಿಕೆಯ ಮುಂಭಾಗದಲ್ಲಿ ನಾವೇನು ಮಾತಾಡ್ತೀವಿ ಇದನ್ನು ಸರ್ಕಾರಕ್ಕೆ ಹೇಗೆ ಮುಟ್ಟಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಬಹುಶಃ ವರದಿಯನ್ನು ಮಾಡಲಿಕ್ಕೆ ನಿಂತಿರತಕ್ಕಂಥ ನನ್ನ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರುಗಳೇ, ಮತ್ತೊಮ್ಮೆ ಸೇರಿರತಕ್ಕಂಥ ಎಲ್ಲ ಬಂಧುಗಳೇ, ಜೊತೆಗೆ ಅಧಿಕಾರಿ ವರ್ಗದವರು ಕೂಡ ಇದ್ದೀರಿ, ತಾವೆಲ್ಲ ಇಲ್ಲಿ ಇದ್ದೀರಾ. ವಿಶೇಷವಾಗಿ ನಮ್ಮನ್ನೆಲ್ಲ ಬರಮಾಡಿಕೊಂಡು ನಮ್ಮ ನೋವನ್ನು ರಾಜಕೀಯ ವ್ಯಕ್ತಿಗಳಿಗೆ ತಿಳಿಸಲಿಕ್ಕೆ, ಅದು ರಾಜ್ಯ ಸರ್ಕಾರಕ್ಕೆ ತಿಳಿಸಲಿಕ್ಕೆ, ಅದು ಕೇಂದ್ರ ಸರ್ಕಾರಕ್ಕೆ ತಿಳಿಸಲಿಕ್ಕೆ ಕಾರಣಕರ್ತರಾಗಿರತಕ್ಕಂಥ ನನ್ನ ಆತ್ಮೀಯ ಮಿತ್ರರಾಗಿರತಕ್ಕಂಥ ಕಿಶೋರ್ರವರನ್ನು ನಾನು ಹೇಳದೆ ಹೋದರೆ ತಪ್ಪಾಗಿದ್ದಿದ್ದು ಅನ್ನುವಂಥ ದೃಷ್ಟಿಯಿಂದ ಕಿಶೋರ್ರವರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು, ಇಲ್ಲಿನ ದೇವರುಗಳಿಗೂ ಕೂಡ ನಾನು ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿಕೊಂಡು, ಬಹುಶಃ ನಾನು ಹಿರಿಯರು ಮಾತನಾಡಲಿ, ಜವಾಬ್ದಾರಿಯಲ್ಲಿ ಇರತಕ್ಕಂಥವ್ರು ಮಾತನಾಡಲಿ, ನನ್ನ ಹತ್ರ ಬಂದು ಕೇಳಿದಾಗ ನಾನು ಹೇಳಿದೆ, ಶಾಸಕರುಗಳು ಮಾತನಾಡಲಿ, ನಾವೆಲ್ಲ ಸಣ್ಣ ಜನಪ್ರತಿನಿಧಿಗಳು, ನಾನು ಒಂದು ಸಣ್ಣ ಜನಪ್ರತಿನಿಧಿ, ಆದರೆ ಅವರು ದೊಡ್ಡ ಜನಪ್ರತಿನಿಧಿಗಳು, ಅವರು ಮಾತಾಡಿ ಆದಮೇಲೆ ನಾನು ಮಾತಾಡ್ತೇನೆ ಅಂತ ಹೇಳಿದಾಗ ಬಹುಶಃ ಶಾಸಕರೇ ನನ್ನನ್ನು ಕರೆದಿದ್ದಾರೆ. ಹಾಗಾಗಿ ನಿಮ್ಮ ಗಮನವನ್ನು ಸೆಳೆಯತಕ್ಕಂಥ ನನ್ನ ಕರ್ತವ್ಯ ಅಂತ ಕೂಡ ಆಗಿದೆ ಅಂತೇಳಿ ನೆನೆಸ್ಕೊಂಡಿದ್ದೇನೆ. ಸರ್, ನಾವು ಇಲ್ಲಿ ಸೇರಿರತಕ್ಕಂಥವ್ರು ಕೆಲವು ನನ್ನ ನಾಯಕರುಗಳು, ನನ್ನ BJP ನಾಯಕರುಗಳು ಇರ್ಬೋದು, ನನ್ನ ಮಿತ್ರರುಗಳು ಇರ್ಬೋದು, ಕಾಂಗ್ರೆಸ್ನ ನಾಯಕರುಗಳೆಲ್ಲ ಇರ್ಬೋದು, ನಾವೆಲ್ಲ ಕೆಲವು ಬಾಧಿತರಾಗದೇ ಇರಬಹುದು. ಆದರೆ ಬಾಧಿತರ ನೋವನ್ನು ನಾವು ಕೇಳತಕ್ಕಂಥ ಜನ ಇಲ್ಲಿ ಕೂಡ ಕೆಳಗಡೆ ಕೂಡ ಕೂತಿದ್ದಾರೆ, ನಾವೆಲ್ಲ ಕೂಡ ಕೂತಿದ್ದೇವೆ. ಹಾಗಾಗಿ ನಮ್ಮ ಜವಾಬ್ದಾರಿ ಇದೆ. ನಾವು ಒಂದು ತಿಳ್ಕೊಳ್ಬೇಕಾಗಿದೆ. ಬಹುಶಃ ನನ್ನನ್ನು ಕಿಶೋರ್ ಯಾವಾಗಲೂ ಕರೆಯೋದುಂಟು, ನೀವು ನಿಷ್ಠೂರವಾಗಿ ಮಾತಾಡ್ತೀರಿ ಅಂತೇಳಿ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಾಗಲೂ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಆ ಪ್ರಶ್ನೆ ಅಲ್ಲ. ಅವರು ಮಾಡಿರತಕ್ಕಂಥ ಕಾರ್ಯಕ್ರಮ ತಪ್ಪಾಗಿದ್ದರೆ ಅದನ್ನು ನೇರವಾಗಿ ಖಂಡನೆಯನ್ನು ಮಾಡತಕ್ಕಂಥ ಒಂದು ಬಹುಶಃ ಒಂದು ಏನೋ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದೇನೆ. BJP ಬಂದಾಗಲೂ ನೇರವಾಗಿ BJPಯವರ ಎದುರಲ್ಲೇ ನಾನು ಅದನ್ನು ಮಾತಾಡತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದೇನೆ. ಹಾಗಾಗಿ ನನಗೆ ಇವತ್ತೂ ಕೂಡ ಎಲ್ಲಿ ತಪ್ಪಾಗಿದೆ, ತಪ್ಪನ್ನು ನಾವು ಹೇಳದೆ ಹೋದರೆ, ನಾನು ಮುಖಸ್ತುತಿಗೆ ಮಾತನಾಡಿದರೆ ಆ ರೈತರು ನನ್ನನ್ನು ಕ್ಷಮಿಸುವುದಿಲ್ಲ ಅಂತ ಭಾವನೆ ನನ್ನ ಹತ್ರ ಇದೆ. ಹಾಗಾಗಿ ರೈತರ ಸಮಸ್ಯೆಗಳನ್ನು ನಿಮ್ಮ ಮುಂದೆ ತಂದು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿರತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಅನ್ನುವಂಥದ್ದನ್ನು ನಾನು ಭಾವಿಸಿದ್ದೇನೆ. ಬಹುಶಃ ಆ ನಿಟ್ಟಿನಿಂದ ನೋಡಿದರೆ ಧರ್ಮಗುರುಗಳು ಬಹಳಷ್ಟು ವಿಶೇಷವಾಗಿ ಅದನ್ನು ವಿಶ್ಲೇಷಣೆಯನ್ನು ನಮ್ಮ ಗುತ್ತಿಗಾರನ ಧರ್ಮಗುರುಗಳು ಮಾಡಿದರು, ನಮ್ಮ ಕಿಶೋರ್ರವರು ಕೂಡ ಮಾಡಿದರು. ನಿಮಗೆಲ್ಲರಿಗೂ ಗೊತ್ತಿದೆ ನೋವು ಏನಿದೆ ಅನ್ನುವಂಥದ್ದು, ನಿಮಗೆಲ್ಲರಿಗೂ ಗೊತ್ತಿದೆ. ಆ ನೋವನ್ನು ಮತ್ತೆ ನಾನು ಪುನರಪಿ ನಾನು ಅದನ್ನು ಮಾತಾಡತಕ್ಕಂಥ ಅಗತ್ಯತೆಗಳು ಇಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಆದರೆ ಪರಿಹಾರ ಏನು? ಬೆಕ್ಕಿಗೆ ಗಂಟೆ ಕಟ್ಟುವುದು ಯಾರು ಮತ್ತು ಯಾವ ರೂಪದಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟಬೇಕು ಮತ್ತು ನಮ್ಮ ಸಮಸ್ಯೆಯನ್ನು ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನುವಂಥದ್ದು ನಮ್ಮ ಮುಂದೆ ಇರತಕ್ಕಂಥ ಜ್ವಲಂತವಾಗಿರತಕ್ಕಂಥ ಸಮಸ್ಯೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಒಂದು ಉದಾಹರಣೆಯನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತೊಡಿಕಾಣ ಗ್ರಾಮದಲ್ಲಿ ಒಬ್ಬ ಆನಂದಗೌಡ ಅಂತ ಇದ್ದಾರೆ. ತೊಡಿಕಾಣ ಗ್ರಾಮದಲ್ಲಿ ಇರತಕ್ಕಂಥ ಆನಂದಗೌಡರಿಗೆ ಅಕ್ರಮ ಸಕ್ರಮದಲ್ಲಿ ಜಮೀನನ್ನು ಮಂಜೂರಾತಿ ಮಾಡಿದ್ದಾರೆ. ಮೊನ್ನೆ
ಅಕ್ರಮ ಸಕ್ರಮದಲ್ಲಿ ಮಂಜೂರಾತಿ ಮಾಡಿರತಕ್ಕಂಥ ಜಮೀನಿಗೆ ಅರಣ್ಯ ಇಲಾಖೆಯ AD ಏನು ಬರ್ತಾರೆ ಇಲ್ಲಿನ DFO ಗಿಂತ ಕೆಳಗಡೆನವರು ACF ಅವರು ಒಂದು ಆದೇಶವನ್ನು ಮಾಡಿದ್ದಾರೆ. ನಿಮ್ಮ ಮನೆ ಅದರಲ್ಲಿರತಕ್ಕಂಥ ಹಟ್ಟಿ ಕೊಟ್ಟಿಗೆ ನಿಮ್ಮ ಎಲ್ಲ ಕೃಷಿಯನ್ನು ನೀವು ಅದನ್ನು ವೆಕೇಟ್ ಮಾಡಬೇಕು ಅಂತ ಆದೇಶವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಕರಾಳವಾಗಿರತಕ್ಕಂಥ ಕಾನೂನು ಯಾರ ಮನೆ ಬಾಗಿಲಿಗೂ ಕೂಡ ಬರಬಹುದು ಅನ್ನುವಂಥ ಚಿಂತನೆ ನಮ್ಮ ಜೊತೆಗೆ ಇರಬೇಕಾಗ್ತದೆ. ಬಹುಶಃ ಅದರ ವಿರುದ್ಧ ಹೈಕೋರ್ಟಿಗೆ ಹೋಗಿ ಅದನ್ನು ಸ್ಟೇ ತರತಕ್ಕಂಥ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಹಾಗಂತ ಎಲ್ಲರೂ ಹೈಕೋರ್ಟಿಗೆ ಹೋಗಿ ಸ್ಟೇ ತರಲಿಕ್ಕೆ ಸಾಧ್ಯತೆಗಳು ಆಗ್ತಾ ಇಲ್ಲ. ನಾವೇ ಅವರಿಗೆ ಸ್ಟೇ ಕೊಡತಕ್ಕಂಥ ಕೆಲಸಗಳನ್ನು ನಡಿಬೇಕಾಗಿದೆ. ನಾವು ಸ್ಟೇ ಕೊಡುವುದು ಅಂತ ಹೇಳಿದ್ರೆ ನಾವು ಜನ ಸಂಘಟನೆಯ ಮೂಲಕ ಅದನ್ನು ಅಧಿಕಾರಿಗಳ ಸ್ಟೇ ಮಾಡತಕ್ಕಂಥ ಕೆಲಸಗಳನ್ನು ನಾವು ಮಾಡದೆ ಹೋದರೆ ಬಹುಶಃ ಯಾವ ರೈತನೂ ಕೂಡ ಉಳಿಗಾಲ ಇಲ್ಲ ಅನ್ನುವಂಥ ಭಾವನೆ ನಮ್ಮ ಹತ್ರ ಇದೆ. ಹಾಗಾಗಿ ನನ್ನ ವಿನಂತಿ ಇಷ್ಟೇ, ಜನ ಸೇರಿಸ್ತಾರೆ ಸರ್, ಶಾಸಕರುಗಳು ಜನ ಸೇರಿಸುವಂಥದ್ದಕ್ಕೆ ಚಿಂತನೆ ಮಾಡೋದು ಬೇಡ. ನಾವು ಕಿಶೋರ್ ಹೇಳಿದ ಹಾಗೆ ಯಾವುದಾದರೂ ರಾಜಕೀಯ ಸಭೆ ಸಮಾರಂಭಗಳಿಗೆ ನಾವು ಇಷ್ಟು ಜನ ತರಿಸಬೇಕಾಗಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು 5-6 ಲಕ್ಷ ಬೇಕಾದಿತ್ತು. ನಿಮ್ಮಲ್ಲಿ 1 ಲಕ್ಷ ಸಾಕು, ನಿಮ್ಮಲ್ಲಿ 1 ಲಕ್ಷ 2 ಲಕ್ಷ ಸಾಕು. ನಾವೊಂದು 5-6 ಲಕ್ಷ ದುಡ್ಡು ಕೊಡಬೇಕು, ಅಷ್ಟು ವೆಹಿಕಲ್ಗಳನ್ನು ಮಾಡಿ ಜನ ತರಿಸಬೇಕಾಗಿದೆ. ಆದರೆ ನಯಾ ಪೈಸೆ ಖರ್ಚಿಲ್ಲದೆ ಕಿಶೋರ್ರವರು ತರಿಸಿದಾರಲ್ಲ, ಇದಕ್ಕೆ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸಬೇಕಾಗಿದೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥವರು ತರಿಸಿರತಕ್ಕಂಥ ಜನ ಅಲ್ಲ, ಬಂದಿರತಕ್ಕಂಥವರು ಪ್ರತಿಯೊಬ್ಬನಿಗೂ ನೋವಾಗಿ ನೋವಿನ ವಿರುದ್ಧ ಪ್ರತಿಭಟನೆಗೆ ಬಂದು ಆ ನೋವನ್ನು ಸಂತೈಸಿಕೊಳ್ಳತಕ್ಕಂಥ ಪರಿಹಾರ ಸಿಕ್ಕತಕ್ಕಂಥ ವ್ಯವಸ್ಥೆ ಇರಬಹುದು ಅಂತೇಳಿ ಭಾವಿಸಿ ಒತ್ತಡವನ್ನು ಹಾಕಲಿಕ್ಕೆ ಬಂದಿರತಕ್ಕಂಥ ಜನ. ಹಾಗಾಗಿ ಕಿಶೋರ್, ಇಲ್ಲಿ ಯಾರು ಹೋಗುವವರಿಲ್ಲ. ವೇದಿಕೆಯಲ್ಲಿ ಇರೋರು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೋದು ಕಾಣಿಸ್ತದೆ. ವೇದಿಕೆಯ ಕೆಳಗಡೆ ಇರತಕ್ಕಂಥವರು ನೀವು ಪ್ರತಿಭಟನೆ ಕರೆದ್ರೆ ಸಾಲು ಸಾಲಾಗಿ ರಸ್ತೆಯಲ್ಲಿ ಅಡ್ಡ ಕೂತ್ಕೊಳ್ಳುವಂಥದ್ದಕ್ಕೆ ತಯಾರಿ ಇರತಕ್ಕಂಥ ಜನ ಆ ರೀತಿ ತಯಾರಾಗಿ ಬಂದಿದ್ದಾರೆ. ಕಡಬ ತಾಲೂಕಿನ ವಕೀಲರುಗಳೆಲ್ಲ ಡಿಕ್ಲೇರ್ ಮಾಡಿದ್ದಾರೆ ಕಾಣಿಸ್ತದೆ ಅಲ್ವಾ, ಫ್ರೀಯಾಗಿ ವಕಾಲತ್ ಮಾಡೋಣ ಅಂತ. ನನ್ನನ್ನು ನೀವು ಮೊದಲೇ ನೋಡಿದ್ದೀರಿ, ಏನು ಮಾಡ್ತಾ ಇದ್ದೇನೆ ಅಂತ ಮೊದಲೇ ನೋಡಿದ್ದೀರಿ. ಬಹುಶಃ ಸುಳ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಂದರ್ಭ ಬಂದರೆ ಸಂದರ್ಭ ಬಂದರೆ ಯಾರು ಹೆದರೋದು ಬೇಡ. ಅದು ಎಲ್ಲವೂ ಕೂಡ ಫ್ರೀಯಾಗಿ ನಡೀತದೆ. ನೀವೇನು ಅದಕ್ಕೆ ಚಿಂತನೆಗಳನ್ನು ಮಾಡುವಂಥದ್ದು ಬೇಡ. ಹಾಗಂತ ತಪ್ಪು ಮಾಡಲಿಕ್ಕೆ ಹೋಗೋದು ಬೇಡ, ವಿಶೇಷವಾಗಿ ತಪ್ಪು ಮಾಡಲಿಕ್ಕೆ ಹೋಗುವಂಥದ್ದು ಬೇಡ. ಏನೇ ಇರಲಿ, ನಾನು ನೇರ ಶಾಸಕರ ಹತ್ರ ಬರಬೇಕಾಗಿದೆ. ಈಗ ನಾವೆಲ್ಲ ವರದಿಗಳನ್ನು ಕಾಣ್ತಾ ಇದ್ದೇವೆ. ಯಾರಿಗೂ ನೋಡಿದ್ರೂ ಕೂಡ ನೀವು ಗೂಗಲನ್ನು ಸರ್ಚ್ ಮಾಡಿದ ತಕ್ಷಣ ಯಾರ್ಯಾರು ಏನೇನು ಮಾಡಿದ್ದಾರೆ. ನಾವು ಯಾರನ್ನು ದೂರುವ ಪ್ರಶ್ನೆ ಇಲ್ಲ. 2013 ತನಕ ಇರತಕ್ಕಂಥ ಸರ್ಕಾರಗಳು ಇರಬಹುದು, 13ರಿಂದ 18 ತನಕ ಇರತಕ್ಕಂಥ ಸರ್ಕಾರಗಳು ಇರ್ಬೋದು, 18ರಿಂದ 22 ತನಕ ಅಲ್ವಾ, 22 ತನಕ ಇದ್ದಿರತಕ್ಕಂಥ ಸರ್ಕಾರಗಳಿರ್ಬೋದು, ಅದರ ನಂತರ ಇರತಕ್ಕಂಥ ಕರ್ನಾಟಕ ಸರ್ಕಾರಗಳಿರ್ಬೋದು. ಎಲ್ಲವೂ ಕೂಡ ನಮ್ಮ ಏನು ಕಸ್ತೂರಿ ರಂಗನ್ ವರದಿ ಇದೆ, ವರದಿಯನ್ನು ಸಾರಾಸಗಟವಾಗಿ ತಿರಸ್ಕಾರ ಮಾಡಿರತಕ್ಕಂಥ ಸರ್ಕಾರಗಳೇ ಅಂತೇಳಿ ನಾವು ಮತ್ತೊಮ್ಮೆ ಒತ್ತಿ ಹೇಳಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಅಂತ ಭಾವಿಸಿದ್ದೇನೆ. ಯಾರನ್ನು ದೂರುವಂಥದ್ದು ಬೇಡ. ಅದು ಯಡಿಯೂರಪ್ಪ ಸರ್ಕಾರ ಇರುವಾಗ ಇರ್ಬೋದು, ಅದರ ನಂತರ ಬಂದಿರತಕ್ಕಂಥ ಸರ್ಕಾರ ಇರ್ಬೋದು, ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಈಗಿನ ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಎಲ್ಲರೂ ಕೂಡ ವಿರೋಧವನ್ನು ಮಾಡಿಕೊಂಡು ಬಂದಿದ್ದಾರೆ. ಬಹುಶಃ ಶಾಸಕರ ಗಮನಕ್ಕೆ ಈಗಾಗಲೇ ಒಬ್ಬರು ಶಾಸಕರು ಹೇಳಿದರು, ಮೊನ್ನೆ ಸೆಪ್ಟೆಂಬರ್ 26ನೇ ತಾರೀಕು ಮತ್ತು 27ನೇ ತಾರೀಕು 2 ದಿನ ಸಭೆಯನ್ನು ನಮ್ಮ ಖಂಡ್ರೆ ಅವರು ಬಹುಶಃ ಕರೆದಿದ್ದಾರೆ. ಬಾಧಿತರಾಗಿರತಕ್ಕಂಥ ಏನು ಈ ಒಂದು ಗ್ರಾಮಗಳಿಗೆ ಬಾಧಿತ ಏನು ಕಸ್ತೂರಿ ರಂಗನ ಬಾಧಿತ ಏನಿದೆ, ಆ ಗ್ರಾಮದ ಆ ಭಾಗದ ಜನಪ್ರತಿನಿಧಿಗಳು, ತಾಲೂಕಿನ ಜನಪ್ರತಿನಿಧಿಗಳು ಬರಬೇಕು ಅಂತೇಳಿ ಮೊನ್ನೆ ಕರೆದಿದ್ದಾರೆ. ಮೊನ್ನೆ ಕರೆದು ಅವರ ಹತ್ರ ಸಲಹೆ ಸೂಚನೆಗಳನ್ನು ಕೇಳಿದ್ದಾರೆ. ಈಗಾಗಲೇ ನಮ್ಮ ಸಕಲೇಶ್ಪುರದ ಶಾಸಕರು ಹೇಳಿದ ರೀತಿಯಲ್ಲೇ ಪ್ರತಿಯೊಬ್ಬರು ಕೂಡ ಏಕಪಕ್ಷೀಯವಾಗಿ ಏಕ ಸ್ವರದಿಂದ ಅವರು ಹೇಳಿದ್ದಾರೆ, ನಮಗೆ ಕಸ್ತೂರಿ ರಂಗನ್ ವರದಿ ಬೇಡ ಅನ್ನುವಂಥದ್ದನ್ನು ಅವರೆಲ್ಲರೂ ಕೂಡ ಹೇಳಿದ್ದಾರೆ. ಇದರಲ್ಲಿ ಬೇರೆ ಯಾವುದೂ ತಿಳ್ಕೊಳ್ಳುವಂಥದ್ದು ಬೇಡ, ನೀವು ಕೂಡ ಸಂಶಯ ಪಡ್ಕೊಳ್ಳುವಂಥದ್ದು ಬೇಡ, ಎಲ್ಲರೂ ಹೇಳಿದ್ದಾರೆ. ಅದು BJP ಶಾಸಕರೇ ಇರಬಹುದು, ಕಾಂಗ್ರೆಸ್ ಶಾಸಕರೇ ಇರಬಹುದು. ಆದರೆ ಪ್ರಶ್ನೆ ಅಲ್ಲಿಗೆ ನಿಂತಿಲ್ಲ. ಕರ್ನಾಟಕ ಸರ್ಕಾರ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಸಾರಾಸಗಟವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಕೇಳಿಕೊಂಡು ಸಾರಾಸಗಟವಾಗಿ ರಿಜೆಕ್ಟ್ ಮಾಡಿರತಕ್ಕಂಥದ್ದನ್ನು ವರದಿಯನ್ನು ವಾಪಸ್ ಹಿಂದೆ ಕಳಿಸಿರತಕ್ಕಂಥ ನಮಗೆ ಬೇಡ ಅನ್ನುವಂಥ ರೀತಿಯಲ್ಲಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ ಅನ್ನುವಂಥ ಸತ್ಯವನ್ನು ನಾವು ಒಪ್ಪಿಕೊಳ್ಳಬೇಕು. ಆದರೆ ಇದು ಇಲ್ಲಿಗೆ ನಿಂತರೆ ನಮಗೆ ಪರಿಹಾರ ಸಿಕ್ಕುವುದಿಲ್ಲ. ನಾನು ಎಲ್ಲ
ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಶಾಸಕರುಗಳ ಹತ್ರ ವಿನಂತಿಯನ್ನು ಮಾಡ್ತೇನೆ. ನಮ್ಮ ಅಕ್ಕ ಭಾಗೀರಥಿ ಅಕ್ಕ, ನಿಮ್ಮ ಹತ್ರನೂ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನೀವು ಇದನ್ನು ಬಿಡಬಾರ್ದು. ನಾಡ್ದು ಸೆಷನ್ನಲ್ಲಿ ನೀವು ಚರ್ಚೆಯನ್ನು ಮಾಡಬೇಕು. ನಿಮಗೆ ಏನಾದರೂ ಸಪೋರ್ಟಿಗೆ ಬರಬೇಕು ಅಂತ ಹೇಳಿದರೆ ನಾವು ಕೂಡ ಕಾರು ವೆಹಿಕಲ್ಗಳಲ್ಲಿ ನಾವು ನಿಮ್ಮ ಜೊತೆಗೆ ಬರ್ತೇವೆ ಅನ್ನುವಂಥ ಒಂದು ವಿಚಾರ. ಹಾಗಂತ ನೀವು ಅಲ್ಲಿ ಚರ್ಚೆ ಮಾಡಿ ಮತ್ತೆ ಸಾರ್ ಅಲ್ಲಿ ಬಿಡಬಾರ್ದು, ಅಲ್ಲಿ ಚರ್ಚೆ ಮಾಡಿ ಅಲ್ಲಿ ಬಿಡಬಾರ್ದು. ನೀವು ಮತ್ತೆ ಬಹುಶಃ ಸಚಿವರು ಮತ್ತು ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಸರ್ವ ಪಕ್ಷಗಳ ನಿಯೋಗವನ್ನು ನಾವು ಕೇಂದ್ರಕ್ಕೆ ತೆಗೆದುಕೊಂಡು ಹೋಗೋಣ ಅನ್ನುವಂಥದ್ದನ್ನು ಕೂಡ ಬಹುಶಃ ನೀವು ಗೂಗಲಲ್ಲಿ ಹುಡುಕಿದರೆ ಆ ಮಾಹಿತಿ ನಮಗೆ ಬರ್ತಾ ಇದೆ, ಮತ್ತು ಮೊನ್ನೆ ತೀರ್ಮಾನ ಕೂಡ ಆಗಿದೆ. ಹಾಗಾಗಿ ಸರ್ವ ಪಕ್ಷದ ಏನು ನಿಯೋಗ ಹೋಗತಕ್ಕಂಥ ಸಂದರ್ಭದಲ್ಲಿ ಭಾಗೀರಥಕ್ಕೆ ಮುಂಚೂಣಿಯಲ್ಲೇ ಇರಬೇಕು, ಭಾಗೀರಥಕ್ಕೆ ಮುಂಚೂಣಿಯಲ್ಲೇ ಇರಬೇಕು. ನಮ್ಮ ಎಲ್ಲ ಬಾಧಿತರಾಗಿರತಕ್ಕಂಥ ಶಾಸಕರುಗಳು ಮುಂಚೂಣಿಯಲ್ಲೇ ಇರಬೇಕು. ನಮ್ಮ ಸಂಸದರು ಬರಬೇಕಾಗಿತ್ತು, ಬರಬಹುದು ಅಂತೇಳಿ ನಮ್ಮ ಭಾವನೆ. ಆದರೆ ಸಂಸದರ ನೇತೃತ್ವದಲ್ಲಿ ನೀವು ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ. ವಿಧಾನಸಭೆಯಲ್ಲಿ ನಾವು ಇಲ್ಲಿ ಮಾತಾಡ್ತೇವೆ, ವಿಧಾನಸಭೆಯಲ್ಲಿ ನಾವು ಮಾತಾಡಲಿಕ್ಕೆ ಆಗುವುದಿಲ್ಲ. ಮಾತಾಡುವವರೇ ಮಾತಾಡಬೇಕು. ವಿಧಾನಸಭೆಯಲ್ಲಿ ನೀವು ಮಾತಾಡಬೇಕು, ಸಂಸತ್ತಿನಲ್ಲಿ ಸಂಸತ್ತಿಗೆ ಸಂಬಂಧಪಟ್ಟವರು ಮಾತನಾಡಬೇಕು. ನಮ್ಮ ಒತ್ತಾಯವನ್ನು ಹೇರುವಂಥ ಕೆಲಸಗಳು ನಮ್ಮ ಹತ್ರ ನಡಿಬೇಕಾಗಿದೆ. ಹಾಗಾಗಿ ನಾವು ಎಲ್ಲರೂ ಕೂಡ ಯಾವುದೇ ವಿಚಾರ ರಾಜಕಾರಣ ಇದರಲ್ಲಿ ಇಲ್ಲವೇ ಇಲ್ಲ. ಸಂಪೂರ್ಣ ಡಿ.ವಿ. ಸದಾನಂದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಏನಾದರೂ ಪಕ್ಷಾತೀತವಾಗಿರತಕ್ಕಂಥ ಕಾರ್ಯಕ್ರಮಕ್ಕೆ ಬರುವಾಗ ನಿಮ್ಮ ಪಕ್ಷದ ತತ್ವಗಳು ಏನಾದರೂ ಇದ್ದರೆ ಅದನ್ನು ಗೋಣಿ ಚೀಲದಲ್ಲಿ ತುಂಬಿಸಿ ಆ ಗೋಣಿ ಚೀಲಕ್ಕೆ ಕಟ್ಟಾಕಿ ಅಲ್ಲಿ ಹೊರಗಡೆ ಇಟ್ಟು ಬನ್ನಿ, ನೀವು ಇಲ್ಲಿಂದ ಹೊರಟ ಮೇಲೆ ನಿಮ್ಮ ರಾಜಕಾರಣವನ್ನು ಬಿಡಿಸಿ ಅದನ್ನು ನೋಡಿ ಅನ್ನುವಂಥ ಮಾತನ್ನು ಡಿ.ವಿ. ಸದಾನಂದ ಗೌಡರು ಹೇಳ್ತಾ ಇದ್ದಾರೆ. ನಾನು ಅದನ್ನು ಪಾಲನೆ ಮಾಡ್ತಾ ಇದ್ದೇನೆ. ಇಲ್ಲಿ ಬಂದಾಗ ರಾಜಕಾರಣ ಇಲ್ಲ, ಇಲ್ಲಿ ಬಂದಾಗ ರೈತರಿಗೆ ಯಾವ ರೀತಿಯ ನ್ಯಾಯ ಸಿಕ್ಕಬೇಕು ಆ ನ್ಯಾಯದ ಪರವಾಗಿ ನಾವೆಲ್ಲರೂ ನಿಂತು ಕೂಡ ಹೋರಾಟವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದರೆ ಮಾತ್ರ ಕಿಶೋರ್ ಶಿರಾಡಿಗೂ ಕೂಡ ಒಂದು ರೀತಿಯ ಸಮಾಧಾನ ಆಗತಕ್ಕಂಥದ್ದು ಅಂತೇಳಿ ನಾನು ಭಾವಿಸಿದ್ದೇನೆ. ಈಗ ನನಗೆ ವೆಂಕಟ್ ವಲಲಂಬೆ ಆಮೇಲೆ ಕಂಜಿಪಿಳ್ಳಿ ಅವರು ನಾವೆಲ್ಲ ಪಕ್ಷ ಬೇರೆ ಬೇರೆ ಇರತಕ್ಕಂಥವ್ರು. ಆದರೆ ನಾನು ಹೋಗತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ನಮ್ಮ ಪರವಾಗಿ ಕೂಡ ನೀವು ಮಾತನಾಡಿ ಅಂತ. ಅವ್ರಿಗೆ ಗೊತ್ತಿದೆ ಯಾವುದು ಹೋರಾಟ ಉಂಟು, ಹೋರಾಟದ ಬಗ್ಗೆನೇ ನಾವು ಮಾತಾಡತಕ್ಕಂಥದ್ದನ್ನು ಬಿಟ್ಟರೆ ರಾಜಕಾರಣವನ್ನು ಮಾತಾಡುವುದಿಲ್ಲ ಅಂತೇಳಿ ಅವರು ವಿರೋಧ ಪಕ್ಷದವರಾದ್ರೂ ಕೂಡ, ಅಂದರೆ ಪ್ರತಿಪಕ್ಷದವರಾದ್ರೂ ಕೂಡ ನನ್ನ ಮೇಲೆ ನಂಬಿಕೆ ಇದೆ. ಆ ನಂಬಿಕೆಯಿಂದ ನಾವು ಇಲ್ಲಿ ಇಟ್ಕೊಂಡು ಮಾತಾಡಿದ್ದೇವೆ. ಹಾಗಾಗಿ ವಿನಂತಿಯನ್ನು ಮಾಡತಕ್ಕಂಥದ್ದು ತಾವೆಲ್ಲ ಆ ನಿಟ್ಟಿನಲ್ಲಿ ಸಾಗಬೇಕಾಗಿದೆ. ಒಟ್ಟಾರೆಯಾಗಿ ಪುಚ್ಚೆ ಮರತಲಾವು ಮಣ್ಣು ತಲಾವು ಒವೇನು ಪತ್ತೋಡು ಏಲೀನು ಪತ್ತನೇ ಪತ್ತೋಡು ಏಲೀನು ಪತ್ತಿಜಿಂದಂಡ ನಂಗೆ ಏರೆಗಿಲ ಮುಲ್ಪ ಬಹುಶಃ ನಮ್ಮ ಜೀವನನೇ ಬಹುಶಃ ನಶ್ವರಾಪನಂಚಿನ ಈ ಪ್ರದೇಶೋಡಿಪನಂಚಿನಗಳಿಗೆ ಆಪಣು ಪನ್ಪಣಿತ ಆಗ್ತದೆ ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಆದರೆ ಒಂದು ಸರ್ವೆಯನ್ನು ಅವರು ಒತ್ತಾಯ ಮಾಡಲಿಕ್ಕೆ ನಮ್ಮ ಕಿಶೋರ್ ಶಿರಾಡಿ ಅವರು ಹೇಳಿದ್ದಾರೆ. ನಿಜಕ್ಕೂ 100ಕ್ಕೆ 100 ಅದು ಸತ್ಯ. ನಮ್ಮ ಸಾಹೇಬರು ಹೇಳಿದರು ಮಾತಾಡುವಾಗ, ಅಲ್ಲಿ ದೊಡ್ಡ ದೊಡ್ಡ ಕಡಂಗಗಳನ್ನು ಕೇರಳದಲ್ಲಿ ದೊಡ್ಡ ದೊಡ್ಡ ಅಗಲುಗಳನ್ನು ಕರೆದಿದ್ದಾರೆ. ಹಾಗಾಗಿ ಪ್ರಾಣಿಗಳು ಈಚೆ ಬರುವುದಿಲ್ಲ, ನಾವು ಆಚೆ ಹೋಗುವುದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ಹೇಗೆ ಮಾಡಿದ್ದಾರೆ? ಫಸ್ಟ್ ಅವರು ಸ್ಯಾಟಲೈಟ್ ಸರ್ವೆಯನ್ನು ಮಾಡಿರತಕ್ಕಂಥದ್ದಲ್ಲ. ನೀವು ಸ್ಯಾಟಲೈಟ್ ಸರ್ವೆಯನ್ನು ಮಾಡಿದರೆ ನಮ್ಮ ರಬ್ಬರ್ ಮರ ಕೂಡ ನಿಮಗೇನೆ ಸೇರತಕ್ಕಂಥ, ನಿಮಗೆ ಕಾಡು ಕಂಡವು ಗ್ರೀನ್ ಕಂಡವು ಪೂರ ನಿಮ್ಮ ಏನು ಫಾರೆಸ್ಟ್ ಅರಣ್ಯ ಆಗ್ತದೆ ಅನ್ನುವಂಥದ್ದು ಭಾವನೆ ಆಗ್ತದೆ. ಆದರೆ ಅದರ ಮುಂಚಿತವಾಗಿ ಏನು ಮಾಡಬೇಕು? ಜಂಟಿ ಸರ್ವೆಯನ್ನು ಮಾಡಬೇಕು. ಈಗಾಗಲೇ ಮಾತಾಡಿರತಕ್ಕಂಥವರೆಲ್ಲರೂ ಮಾತಾಡಿದೆ, ಜಂಟಿ ಸರ್ವೆಯನ್ನು ಮಾಡಬೇಕು. ಜಂಟಿ ಸರ್ವೆಯನ್ನು ನಮ್ಮ ಸರ್ವೇಯರ್ಗಳು ಮಾಡ್ತಾರೆ ಅನ್ನುವಂಥದ್ದನ್ನು ನಾನಂತೂ ನಂಬುವುದೇ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಾನೊಬ್ಬ ವಕೀಲ, ಇಷ್ಟು ದೊಡ್ಡ ಸ್ವರದಲ್ಲಿ ನಿಮ್ಮ ಹತ್ರ ನಾನು ಮಾತಾಡ್ತೇನೆ. ನಾನೇ ಒಂದು ಅರ್ಜಿ ಕೊಟ್ಟಿದ್ದೇನಪ್ಪ, ನನ್ನದು ಒಂದು ಪ್ಲಾಟಿಂಗ್ ಮಾಡಿ ಕೊಡಿ ಅಂತೇಳಿದ್ರೆ, ಅದು ಪಟ್ಟಾ ಲ್ಯಾಂಡದು ಮಾಡಿ ಕೊಡಿ ಅಂತೇಳಿದ್ರೆ, ನನ್ನನ್ನು 4 ತಿಂಗಳು ಈ ಕಡಬದ ಸರ್ವೇಯರು ಕುಣಿಸಿದ್ದಾರೆ ಅಂತೇಳಿದ್ರೆ, ಈ ಸರ್ವೇಯರ್ ಅವರ ಜೀವಮಾನದಲ್ಲಿ ನಿಮ್ಮ ಜಂಟಿ ಸರ್ವೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗ್ತದಾ ಅಂತ ನಾನು ಕೇಳ್ತೇನೆ. ಯಾವನಾದರೂ ಇದ್ರೂ ಕೂಡ ನಾನು ಈಗ ಕೇಳ್ತಾ ಇದ್ದೇನೆ. ಅಷ್ಟು ನಮಗೂ ಸಿಟ್ಟು ಬಂದೆ. 4 ಬಾರಿ ನಾನು ಕಡಬ ಸರ್ವೆ ಆಫೀಸಿಗೆ ನನ್ನಂಥವನು ಸುಳ್ಯದಿಂದ ನಾನು ಬಂದಿದ್ದೇನೆ, ಮಾಡ್ತಾ ಇಲ್ಲ. ನಾನು ಕೇಳಿದೆ, ನೋಡ್ರಿ ಸ್ವಾಮಿ, ನಮ್ಮ ಸರ್ಕಾರ ಇದೆ, ನಾನು ಆ ಸರ್ಕಾರದಲ್ಲಿ ಭಾಗಿಯಾಗಿದ್ದೇನೆ, ನೀವು ನನ್ನಂಥವನಿಗೆ ಕೆಲಸ ಮಾಡಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಪಾಪದವರಿಗೆ ನೀವು ಕೆಲಸ ಮಾಡಿ ಕೊಡಲಿಕ್ಕೆ ನಿಮ್ಮಿಂದ ಶಕ್ತಿ ಇದೆಯಾ ಅನ್ನುವಂಥ ಮಾತನ್ನು ಕೂಡ ಅವನಿಗೆ ಹೇಳಿ, ನಾನು ನಾಡ್ದು ಜಿಲ್ಲಾ ಮಂತ್ರಿಗಳು ಬಂದಾಗ ನೇರವಾಗಿ ನಿಮ್ಮ ಮೇಲೆ ದೂರನ್ನು ಕೊಡ್ತೇನೆ, ನೀವು ಸರ್ವೆ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನು ನೇರವಾಗಿ ನಾನು ಅವರಿಗೆ ಹೇಳಿದ್ದೇನೆ. ಬಹುಶಃ ಅಂಥ ಸರ್ವೇಯರನ್ನು ಇಟ್ಟುಕೊಂಡು ನಾವು ಮಾಡುವುದಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಹಾಗಾಗಿ ಕಿಶೋರ್ ಶಿರಾಡಿ ಅವರ ಹತ್ರ ವಿನಂತಿ ಮಾಡುವಂಥದ್ದು, ಇದಕ್ಕೆ ಸಪ್ರೇಟ್ ಆಗಿರತಕ್ಕಂಥ ಒಂದು ಸರ್ವೆ ವಿಂಗನ್ನು ಏನು ಈಗ ಜಂಟಿ ಸರ್ವೆ ಮಾಡಬೇಕಾದ್ರೆ, ಜಂಟಿ ಸದನ ಸಮಿತಿ ಮಾಡಬೇಕಾದ್ರೆ, ಜಂಟಿ ಅಥವಾ ಬೇರೆ SIT ಮಾಡಬೇಕಾದ್ರೆ ನಿರ್ಣಯಗಳನ್ನು ತಗೊಳ್ತಾರಲ್ಲ, ಆ ನಿರ್ಣಯ ತಗೊಂಡ ರೀತಿಯಲ್ಲಿ ಇಲ್ಲಿ ಕೂಡ ಒಂದು ನಿರ್ಣಯವನ್ನು ತಗೊಳ್ಬೇಕು. ಅವರು ಜಿಲ್ಲಾಧಿಕಾರಿಯ ನೇತೃತ್ವದಲ್ಲಿ ಒಂದು ನಿರ್ಣಯವನ್ನು ತಗೊಂಡು ಇದಕ್ಕೆ ಸಪರೇಟ್ ಆಗಿರತಕ್ಕಂಥ ಅಳತೆ ಮಾಡತಕ್ಕಂಥ ಸರ್ವೆ ಮಾಡತಕ್ಕಂಥ ಒಂದು ತಂಡವನ್ನು ನೇಮಕ ಮಾಡತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಸರ್ವೆಯನ್ನು ಮಾಡಲಿ. ಆಯಿತು, ನೀವು ಎಷ್ಟು ಕೊಡ್ತೀರಿ ಅಷ್ಟಕ್ಕೆ ನಾವು ಇರ್ತೀವಿ, ನೀವು ಎಲ್ಲಿ ತನಕ ಬರ್ತೀರಿ ಅಲ್ಲಿ ತನಕ ನಾವು ಇರ್ತೇವೆ, ನೋಡೋಣ, ನಮ್ಮ ಮನೆ ಹೋಗೋದಿದ್ರೆ ಸಾಕು, ನಮ್ಮ ಕೃಷಿ ಹೋಗೋದಿದ್ರೆ ಸಾಕು ಅನ್ನುವಂಥದ್ದನ್ನು ನೋಡಿಕೊಂಡಾದ್ರೂ
ಅಲ್ಲಿ ಅಳತೆ ಮಾಡಿ ಅದಕ್ಕೆ ಕಡಂಗ ಹಾಕುವಂಥದ್ದು, ಮರೆ ಭಾಷೆಯಲ್ಲಿ ಹೇಳ್ತೇವೆ ಕಡಂಗ ಹಾಕೋದಕ್ಕೆ ಅಂತ. ಕಡಂಗಾರೆ ಕಡಂಗ, ಅಗಲ ಆದರೆ ಅಗಲ, ಬೇಲಿ ಆದರೆ ಬೇಲಿ, ಅದನ್ನು ನಾವು ಮಾಡಿ ನಿರ್ಮಾಣ ಮಾಡಿಕೊಂಡು ನಾವು ಜೀವನ ಮಾಡತಕ್ಕಂಥದ್ದಕ್ಕೆ ಆಗಬೇಕು, ಸಾಧ್ಯತೆಗಳು ಆಗಬೇಕು ಅನ್ನುವಂಥ ಮಾತನ್ನು ಹೇಳಿ ನಾನು ಮತ್ತೆ ನಿಮ್ಮ ಹತ್ರ ವಿನಂತಿಯನ್ನು ಮಾಡತಕ್ಕಂಥದ್ದು. ಇಲ್ಲಿ ಬಂದಿರತಕ್ಕಂಥವರು ಬಹುಶಃ 2,000 ಜನ ನಮಗೆ ಕಾಣ್ತಾ ಇದ್ದಾರೆ. ಆದರೆ ರಾಜಕಾರಣದಲ್ಲಿ 2,000 ಆದರೆ 2,000, 2,500 ಅಂತ ತಿಳ್ಕೊಳ್ಬೋದು. ಇಲ್ಲಿ 2,000 ಅಂತ ಹೇಳಿದ್ರೆ ಸರ್ ಇದರ ಬೆಲೆ 20,000 ತನಕ ಬರ್ತದೆ. ಕಾರಣ ಯಾಕೆ ಅಂತ ನೀವು ನನ್ನ ಹತ್ರ ಮತ್ತೆ ಕೇಳಿದರೆ, ಇಲ್ಲಿ ಲೀಡರ್ಸ್ಗಳು ಬಂದಿದ್ದಾರೆ. ಒಂದೊಂದು ಗ್ರಾಮದಲ್ಲಿ 25-30 ಜನ ಸೇರಿಸತಕ್ಕಂಥ ಶಕ್ತಿ ಇರತಕ್ಕಂಥ ಜನ ಇಲ್ಲಿ ಬರತಕ್ಕಂಥವರನ್ನು ಕಂಡಾಗ ಇವರು ಬಂದಿದ್ದು ಸಾಕು, ಇವರು ಸಂದೇಶವನ್ನು ಕೊಂಡೊಯ್ತಾರೆ, ಸಂದೇಶವನ್ನು ಅಲ್ಲಿನ ಭಾಗದ ಜನಗಳಿಗೆ ಹೇಳ್ತಾರೆ. ಹಾಗಾಗಿ ಮತ್ತೆ ಈಗ ನಾವು ಆಗಾಗ ಜನ ಸೇರಿಸಲಿಕ್ಕೆ ಪಾಪ ಖರ್ಚಿದೆ. ಕಿಶೋರಿಗೆ ಕೇಳಿದೆ ಖರ್ಚು ಎಷ್ಟಿದೆಯಪ್ಪ ಅಂತ. ಪಾಪ ಅವರೇ ನಾವು ಮಾಡಿ ಇಲ್ಲೆಲ್ಲ ಖರ್ಚುಗಳನ್ನು ಮಾಡಿದ್ದಾರೆ. ಇಷ್ಟು ಖರ್ಚುಗಳನ್ನು ಹಾಕಿ ರೈತರಿಗೆ ಖರ್ಚು ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಪ್ರತಿ ಸಾರಿ ಜನ ಸೇರಿಸಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಜನ ಸೇರಿಸಿ ನಮ್ಮ ಜನ ಸ್ತೋಮವನ್ನು ನಿಮ್ಮ ಹತ್ರ ತೋರಿಸಲಿಕ್ಕೆ ನಮಗೆ ಖರ್ಚಿಗೆ ಬೇಕಾಗ್ತದೆ, ರೈತರಿಗೆ ಕಷ್ಟ ಸಾಧ್ಯ ಆಗ್ತದೆ. ಆದರೆ ಈ ಒಂದು ಫೋಟೋ ತಗೊಳ್ಳಿ, ಒಂದು ವಿಡಿಯೋ ತಗೊಳ್ಳಿ, ಇದೆಲ್ಲವನ್ನು ಇಟ್ಟುಕೊಂಡು ನೋಡಿ ನಮ್ಮ ಜನ ಒಮ್ಮೆ ಸಭೆ ಕರೆದರೆ ಇಷ್ಟು ಜನ ಸೇರ್ತಾರೆ ಅಂತೇಳಿ ಪ್ರತಿ ಸಾರಿ ಮಾತಾಡುವಾಗಲೂ ನೀವು ಇದನ್ನು ತೋರಿಸಬೇಕಾಗ್ತದೆ. ಪ್ರತಿ ಸಾರಿ ಮಾತಾಡುವಾಗಲೂ ಒಂದು ಬಾರಿ ಮಾತಾಡತಕ್ಕಂಥ ಸಂದರ್ಭ ಅಲ್ಲ. ಯಾಕಂದರೆ ಪ್ರತಿ ಬಾರಿ ನಾವು ಜನ ಸೇರಿಸಲಿಕ್ಕೆ ನಮಗೆ ಕಷ್ಟ ಆಗ್ತದೆ ಅನ್ನುವಂಥ ಚಿಂತನೆ. ಆದರೆ ಇದರ ಹಿನ್ನೆಲೆ ಇದೆ, ಇದರ ಸದುದ್ದೇಶ ಇದೆ ಅನ್ನುವಂಥದ್ದನ್ನು ತಾವು ತಿಳ್ಕೊಳ್ಬೇಕಾಗ್ತದೆ ಅನ್ನುವಂಥ ಮಾತನ್ನು ಕೇಳಿ ಬಹುಶಃ ತಪ್ಪಿದ್ರೆ ಕ್ಷಮಿಸಬೇಕಾಗಿದೆ. ನಾನು ಏನಾದ್ರು ಮಾತನಾಡಿದರೆ ತಪ್ಪಿದ್ರೆ ಕ್ಷಮಿಸಬೇಕಾಗ್ತದೆ. ಅದನ್ನು ಕೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದವನ್ನು, ಹಿರಿಯರುಗಳೆಲ್ಲ ತಾವೆಲ್ಲ ಇದ್ದೀರಾ, ಆಶೀರ್ವಾದಗಳನ್ನು ಕೇಳಿಕೊಂಡು ಗಟ್ಟಿ ಸ್ವರದಿಂದ ಮಾತನಾಡಿ ಕಿಶೋರ್ರವರಿಗೆ ಗಟ್ಟಿ ಸ್ವರದಿಂದ ಒಂದು ರೀತಿಯ ಶಕ್ತಿಯನ್ನು ಕೊಡುವಂಥದ್ದಕ್ಕೆ ನಾವೆಲ್ಲ ನಿಲ್ಲಬೇಕಾಗಿದೆ. ಹಾಗಾಗಿ ಕಿಶೋರ್ರವರಿಗೆ ಮತ್ತೊಮ್ಮೆ ಎಲ್ಲವರು ಇದ್ದವರು ಒಂದು ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ನಾವೆಲ್ಲ ನಿಮ್ಮ ಬೆನ್ನ ಹಿಂದೆ ನಿಂತಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು? ನಾವೇ ಅನ್ನುವಂಥದ್ದನ್ನು ಅತ್ಯಂತ ಸೂಚ್ಯವಾಗಿ ಹೇಳುತ್ತಾ ಕಾನೂನಾತ್ಮಕ ನಿಲುವನ್ನು ಹೊಂದಿ ನಡೆಸ್ತಾ ಇರುವಂಥ ಈ ಹೋರಾಟಕ್ಕೆ ಖ್ಯಾತ ನ್ಯಾಯವಾದಿಗಳಾಗಿರುವಂಥ ಶ್ರೀ ವೆಂಕಪ್ಪಗೌಡರ ಸೂಚನೆಗಳು ಹಾಗೂ ಬೆಂಬಲ ಅಪಾರ ಶಕ್ತಿಯನ್ನು ನೀಡಲಿದೆ ಅಂತ ನಾವು ಭಾವಿಸಿಕೊಳ್ಳುತ್ತೇವೆ. ಕಾರ್ಯಕರ್ತರಲ್ಲಿ ಒಂದು ಸೂಚನೆ, ಸ್ವಯಂ ಸೇವಕರಿಗೆ ಒಂದು ಸೂಚನೆ, ಸಭಾಂಗಣದಲ್ಲಿ ನೀರಿನ ವಿತರಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಇನ್ನೊಂದು ಸೂಚನೆ, ಬಂದಿರುವಂಥ ಎಲ್ಲ ಹೋರಾಟಗಾರರಿಗೂ ಕೂಡ ಲಘು ಉಪಹಾರದ ವ್ಯವಸ್ಥೆ ಇದೆ. ಯಾರೂ ಬೇಜಾರು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ನೀವೆಲ್ಲ ಸ್ವೀಕಾರ ಮಾಡಿಕೊಂಡು ಕಾರ್ಯಕ್ರಮ ಮುಗಿದ ಮೇಲೆ ನಾವು ಅದನ್ನು ಬಡಿಸುವಂಥದ್ದು. ದಯವಿಟ್ಟು ಅಲ್ಲಿ ತನಕ ನೀವಿದ್ದು ಉಪಹಾರವನ್ನು ಮುಗಿಸ್ಕೊಂಡು ಹೋಗಬೇಕು ಅಂತ ವಿನಂತಿಸ್ತೀವಿ. ಬೈಂದೂರಿನ ಮಾನ್ಯ ಶಾಸಕರಾದ ಶ್ರೀಯುತ ಗುರುರಾಜ್ ಗಂಟಿಹೊಳಿ ಇವರು ಸಭೆಯ ಮುಂದೆ ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ. ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯ ಶ್ರದ್ಧೆಯ ಮುಖಂಡರೇ, ನೆರೆದಿರುವಂಥ ಎಲ್ಲ ಬಂಧು ಬಳಗದವರೇ, ಎಲ್ಲ ಭಾಷಣವನ್ನು ಮುಗಿಸಿಯಾಗಿದೆ ಅಂತ ಅಂದ್ಕೊಳ್ತೇನೆ. ಇನ್ನೇನು ಭಾಷಣ ಮಾಡಲಿಕ್ಕೆ ಯಾವ ವಿಷಯ ಇಲ್ಲ ಅಂತಲೇ ಹೇಳಿ. ನನಗೊಂದು ಹೇಳಲಿಕ್ಕಿರುವಂಥ ವಿಷಯ ಏನು ಕೇಳಿದರೆ, ಯಾವಾಗಲೂ ಒಂದು ಹೋರಾಟದ ನಾಯಕತ್ವ ಮತ್ತು ನಾಯಕರ ಪ್ರಶ್ನೆ ಮಾತ್ರ ಇರುವುದು. ನಾವು ತುಂಬ ಪ್ರತಿಭಟನೆಗಳನ್ನು ಈಗ ಬೈಂದೂರು, ಉಡುಪಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಅಲ್ಲಿ ಒಂದು ಪ್ರಶ್ನೆ ಕೇಳೋದಿದೆ. ನಾನು 10 ವರ್ಷದ ಹಿಂದೆ ಇದೇ ರೀತಿ ಹೋರಾಟಗಳಾಗಿದೆ, ಜನ ಎಲ್ಲ ಸೇರಿದ್ದಾರೆ, ಕೊನೆಗೆ ಏನು ಮಾಡಿದ್ರಿ ಕೇಳಿದೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕೇಳಿದೆ. ಬಹುಶಃ ಇಲ್ಲಿಯೂ ಸ್ವಲ್ಪ ಆ ರೀತಿ ಹೋರಾಟಗಳೆಲ್ಲ ಆಗಿರ್ಬೋದು. ಅಲ್ಲಿ ಒಬ್ಬರು ಡಾಕ್ಟರ್ ಅತುಲ್ ಕುಮಾರ್ ಅಂತ ಇದ್ದಾರೆ, ನಮ್ಮ ಕ್ಷೇತ್ರದ ನೇತೃತ್ವ ವಹಿಸ್ಕೊಂಡಂಥ ಡಾಕ್ಟ್ರು. ಅವ್ರ ಬಗ್ಗೆ ನಂಬಿಕೆ ಇದೆ ಜನರಿಗೆ, ಅವ್ರು ಕರೆದ್ರೆ ಬರ್ತಾರೆ. ಏನು ಮಾಡಿದ್ರಿ ಅಂತ ಕೇಳಿದಾಗ ಎಲ್ಲರೂ ಉಡುಪಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದರು. ಸಾವಿರಾರು ಜನ ಆತಂಕದಿಂದ ಬಂದಿದ್ದರು. ಬಂದಾಗ ಅವತ್ತಿನ ಅರಣ್ಯ ಸಚಿವರು, ಅವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರೆಲ್ಲ ಬಂದರು. ಜನ ನೋಡಿದಾಗ ರಾಜಕಾರಣಿಗಳು ಧೈರ್ಯದಲ್ಲಿ ಒಂದು ವಿಶ್ವಾಸ ಕೊಡಲೇಬೇಕು, ಕೊಟ್ಟಿದ್ದಾರೆ. ನಮ್ಮ ತೂವನ್ನು ನಾವು ನೋಡ್ಕೊಳ್ತೇವೆ ಅಂತೇಳಿ ಹೇಳಿ ಅಲ್ಲಿ ಹೋದ ಜನರು ಏನು ಮಾಡಿದ್ರು ಕೇಳಿದರೆ, ಅವರ ಕಾಲಡಿ ಆ ಫೈಲನ್ನೆಲ್ಲ ಇಟ್ಟು ಬಂದರು. ಈಗ 10 ವರ್ಷದ ನಂತರ ನೋಡುವಾಗ ಆ ಫೈಲೂ ಕಾಣುವುದಿಲ್ಲ, ಆ ವ್ಯಕ್ತಿಗಳೂ ಕಾಣುವುದಿಲ್ಲ ಅಂತೇಳಿ ಹೇಳಿ ನಾವು ಯಾವಾಗ ಹೋರಾಟವನ್ನು ರಾಜಕೀಯ ನೇತೃತ್ವಕ್ಕೆ ತಗೊಂಡ್ರೆ, ಆ್ಯಸ್ ಎ ರಾಜಕಾರಣಿಯಾಗಿ ಆ ಜಾಗದಲ್ಲಿದ್ದು ನಾನು ಹೇಳ್ತೇನೆ, ಇದು ತುದಿ ಮುಟ್ತದೆ ಅಂತ ಜನ ನಂಬಿಕೊಂಡ್ರೆ ಖಂಡಿತ ಅದು ತಪ್ಪಾಗ್ತದೆ. ಹೋರಾಟ ಮಾಡಬೇಕಾದ್ದು ಜನರು, ತುದಿ ಮುಟ್ಟಿಸಬೇಕಾದ್ದು ಜನರು. ನಾವು ಜನರ ಜೊತೆಗೆ ನಿಲ್ಲಬೇಕಾಗ್ತದೆ. ಸೊ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳುವಂಥದ್ದು ಏನು ಕೇಳಿದರೆ, ನನಗೊಮ್ಮೆ 15-16 ವರ್ಷದ ಹಿಂದೆ ಇಲ್ಲಿ ಬರುವಾಗ ಬೆಂಗಳೂರಿಂದ ಹೊರಟೆ RSSನ ಕೆಲಸಕ್ಕೆ. ನಾನು ಇಲ್ಲಿಗೆ ಹೋಗಬೇಕು ಅಂತ ಇತ್ತು. ಇಲ್ಲಿ ಹೋಗುವಾಗ ಅಲ್ಲಿ ಹೇಳಿ ಕಳಿಸಿದರು, ನೀವು ಎಷ್ಟು ರಾತ್ರಿ ಇಳಿದ್ರು, ಅಲ್ಲಿ ಯಾವ ಜಾಗದಲ್ಲಿ ಇಳಿದ್ರು, ನೆಲ್ಯಾಡಿ, ಶಿರಾಡಿ, ಆ ಹೈವೇಲಿ ಎಲ್ಲಿ ಇಳಿದ್ರು ಶಿರಾಡಿ ಕಿಶೋರ್ ಅಂತೇಳಿ ಹೇಳಿ ಕೇಳಿ ನಿಮಗೆ ಕರ್ಕೊಂಡು ಹೋಗಿ ಬಿಡ್ತಾರೆ ಅಂತ ಹೇಳಿದರು. 15 ವರ್ಷದ ಹಿಂದೆ.
ನನಗೆ ಆಶ್ಚರ್ಯ ಆಯಿತು. ಹಾಗಿದ್ರೆ ದೊಡ್ಡ ಜೀವ ಗಡ್ಡ ಗಿಡ್ಡ ಎಲ್ಲ ಬಿಟ್ಟು ಸ್ವಲ್ಪ ರೌಡಿಯಾಗಿರ್ಬೇಕಂತ ಅಂದ್ಕೊಂಡೆ. ಅದಾದಮೇಲೆ ಇಲ್ಲಿ ಬಂದು ಇಳಿದೆ, ರಿಕ್ಷಾದವ್ರ ಹತ್ರ ಕೇಳಿದೆ, ಸೀದಾ ಕರ್ಕೊಂಡು ಹೋದ್ರು. ನಾನು ಹೋಗುವಾಗ ಕೇಳಿದೆ, ಏನು ಅಷ್ಟು ನಂಬಿಕೆ ಶಿರಾಡಿ ಕಿಶೋರ್ ಬಗ್ಗೆ ಕೇಳಿದರೆ. ಯಾಕೆ ಕೇಳಿದರೆ, ಜನ ಅವರನ್ನು ನಂಬುತ್ತಾರೆ ಅಂತ ಹೇಳಿದರು. ಅದು ಯಾಕೆ ಕೇಳಿದ್ದೆ, ರಸ್ತೆ ಸೈಡ್ ಇರ್ತಾರೆ ಯಾವಾಗಲೂ. ಇಲ್ಲಪ್ಪ, ಅವ್ರು ಫಾರೆಸ್ಟ್ ಒಳಗಡೆ ಅವ್ರ ಮನೆ ಅಲ್ಲಿರ್ತಾರೆ. ಮತ್ತೇನು, ಜನರಿಗೆ ಏನಾದ್ರು ಪ್ರಾಬ್ಲಮ್ ಅಂತ ಇದ್ರೆ ಫಾರೆಸ್ಟಿಂದ ಹೊರಗೆ ಬರ್ತಾರೆ ಅವರು ಅಂತ. ಅವ್ರು ಬರುವಾಗ ಜನ ಅವ್ರ ಹಿಂದ್ಗಡೆನೇ ಬರ್ತಾರೆ ಅಂತೇಳಿ ಹೇಳಿ. ಆದರೆ 15 ವರ್ಷದ ನಂತರ ಈಗ ಬಂದು ನೋಡ್ತೇನೆ, ಇವತ್ತೂ ಸಹಿತ ಜನರ ನಂಬಿಕೆ ಅನ್ನುವಂಥದ್ದು ಶಿರಾಡಿ ಕಿಶೋರ್ ಮೇಲೆ ಇದೆ, ಜನರ ಬಗ್ಗೆ ಕಾಳಜಿ ಅನ್ನುವಂಥದ್ದು ಶಿರಾಡಿ ಕಿಶೋರ್ ಬಗ್ಗೆ ಇದೆ ಅಂತೇಳಿ ಹೇಳಿ. ಸೊ ಈ ನಂಬಿಕೆ ಅನ್ನುವಂಥದ್ದು ಇದ್ದರೆ ಬಹುಶಃ ಕಿಶೋರಿಗೆ ರಾಜಕೀಯ ಮತ್ತೊಂದು ಎಲ್ಲದಕ್ಕಿಂತಲೂ ಹೆಚ್ಚು ಜನಪರ ಹೋರಾಟಕ್ಕೆ ಅವರಿದ್ದವರು. ಆ 15-20 ವರ್ಷದಿಂದ ಸಹಿತ ಇಂಥ ಸಂಘಟನೆಗಳನ್ನು ಸಮಾಜಕ್ಕೆ ಆತಂಕ ಬಂದಾಗ ಮಾಡಿದವರು. ಅವ್ರು ಕರೆದಾಗ ಎಲ್ಲರೂ ಸಹಿತ ವಸ್ತುನಿಷ್ಠವಾಗಿ ಆ ಹೋರಾಟಕ್ಕೆ ಬರ್ತಾರೆ. ಸೊ ಎಲ್ಲರೂ ಬಂದಿದ್ದೀರಿ. ಆದರೆ ನಂದೊಂದು ಪ್ರಶ್ನೆ ಏನು ಕೇಳಿದರೆ, ಈ ಎಲ್ಲ ಸಂದರ್ಭದಲ್ಲಿ 2-3 ವಿಷಯಗಳು ಬಂತು ನನಗೆ. ಅದೇ ಹಿಂದೆ ಕಿಶೋರ್ ಜೊತೆ ಓಡಾಡುವಾಗ ಕಿಶೋರ್ ಯಾವಾಗಲೂ ಒಂದು ಅಗಳನ್ನು ತೋರಿಸ್ತಿದ್ರು. ಅದು ನಾವು ಅಗರ್ ಅಂತ ಹೇಳ್ತೇವೆ, ಟ್ರೆಂಚ್ ಅಂತ ಹೇಳ್ತೇವೆ ಅಂತ. ಆದ್ರೆ ಹೇಳೋದು, ಈ ಟ್ರೆಂಚದ ಅಂಚಿ ನಮ್ಮ ಪಾಯರಿಜಿ ಅಂಚಿ ಫಾರೆಸ್ಟ್ ಅಂದು. ನಾನು ಕೇಳೋದು, ಅಂಚಿ ನಮ್ಮ ಪಾಯರಿಜ್ಜಂಡ ಅಕ್ಲದಾನ ಇಂಚಿ ಬರ್ಪನ ಬೊಕ್ಕ ಫಾರೆಸ್ಟ್ ಹಿಡ್ದು ಇಂಚಿಗೆ. ಇವತ್ತಿನ ನಮ್ಮ ಪ್ರಶ್ನೆ ಇರುವುದು ಅದೇ. ಈಗ ಆ ಅಗಳು ಅನ್ನುವಂಥದ್ದು ಏನಿದೆ, ಆ ಟ್ರೆಂಚ್ ಅನ್ನುವಂಥದ್ದು ಏನಿದೆ, ಅದರ ಒಳಗಡೆ ಯಾವ ಫಾರೆಸ್ಟ್ ಕಾನೂನು ಇರಲಿ ಮಾಡ್ಕೊಳ್ಳಿ, ಯಾವ ಪರಿಸರ ರಕ್ಷಣೆ ಇದೆ ಮಾಡ್ಕೊಳ್ಳಿ, ಯಾವ ಕಾನೂನು ಕಟ್ಲೆ ಇದೆ ಮಾಡ್ಕೊಳ್ಳಿ. ಆದರೆ ಅದಕ್ಕಿಂತ ಈಚೆ ಇರುವುದು ಜನಜೀವನ. ಜನರು ಹೇಗೆ ನಮ್ಮ ಸಕಲೇಶ್ಪುರದ ಶಾಸಕರು ಹೇಳಿದರು, ನಾವು ಯಾರು ಹೊರಗಡೆ ಇದ್ದೇವೆ ಕೇಳಿದರೆ ಫಾರೆಸ್ಟಿನ ರಕ್ಷಣೆಗೆ ನಾವಿದ್ದೇವೆ. ನಾವಿಲ್ಲಿ ಯಾರು ಇಂಡಸ್ಟ್ರಿಯಲಿಸ್ಟ್ ಇಲ್ಲ, ಯಾರು ಮೈನಿಂಗ್ ಲಾರ್ಡ್ಸ್ ಇಲ್ಲ, ಎಲ್ಲರೂ ಸಹಿತ ಕೃಷಿಕರು ಯಾರು ಕೇಳಿದರೆ ಫಾರೆಸ್ಟನ್ನು ಪೂರಕವಾಗಿ ಬದುಕ್ತಾ ಇರುವವರು. ತೆಂಗಿನ ತೋಟ ಮಾಡೋದ್ರಿಂದ ಅಲ್ಲಿ ತೋಟ ಹಾಳಾಗ್ತದಂತಿಲ್ಲ, ಅಡಿಕೆ ತೋಟ ಮಾಡೋದ್ರಿಂದ ಫಾರೆಸ್ಟ್ ಹಾಳಾಗ್ತದಂತಿಲ್ಲ. ಬಟ್ ಏನಾಗಿದೆ ಕೇಳಿದರೆ, ಈ ಹೋರಾಟ ಅನ್ನುವಂಥದ್ದನ್ನು ದಿಕ್ಕು ತಪ್ಪಿಸುವ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಇದಿಷ್ಟಕ್ಕೂ ಬಹುಶಃ ವೇದಿಕೆಯಲ್ಲಿದ್ದವರಷ್ಟು ಜನ ಸಾಕ್ಷಿ. 10 ವರ್ಷದ ಹಿಂದೆ ಹೋರಾಟ ಎಲ್ಲೋ ಒಂದು ಕಡೆ ಹಳ್ಳ ಹಿಡಿದಿತ್ತು. ಕೇರಳದಲ್ಲಿ ಒಂದು ತುದಿ ಮುಟ್ಟಿಸಿದ್ರು ಅನ್ನುವಂಥ ಗೌರವ ನಮಗಿದೆ. ಆದರೆ ಇಲ್ಲಿ ಯಾಕೆ ತುದಿ ಮುಟ್ಟಲಿಲ್ಲ ಅನ್ನೋ ಪ್ರಶ್ನೆನೂ ನಮಗಿದೆ. ಹಾಗಾಗಿ ನಾವು ಅಂದ್ಕೊಂಡದ್ದೇನು ಕೇಳಿದರೆ, ಕಾನೂನಾತ್ಮಕವಾಗಿ ಇದನ್ನು ಎದುರಿಸಲಿಕ್ಕೋಸ್ಕರ ಹೇಗೆ ಕಡಬದ ಲಾಯರು, ಸುಳ್ಯದ ಲಾಯರ್ಗಳು ಹೇಗೆ ಹೇಳಿದರು, ನಾವು ನಿಮ್ಮ ಜೊತೆಗಿದ್ದೇವೆ ಅಂತೇಳಿ ಹೇಳಿ, ನನಗನ್ನಿಸ್ತದೆ ಪ್ರಮುಖ ಪಾತ್ರಧಾರಿಗಳು ಅವರೇ ಆಗಬೇಕಾದ ಅವಶ್ಯಕತೆ ಇದೆ. ಕಾನೂನಿನ ಗೊಂದಲಗಳಿದೆ, ತುಂಬ ವಿಷಯಗಳಿದೆ. ನಾವಿಲ್ಲಿ ಹೋರಾಟ ಮಾಡ್ತೇವೆ, ಹೀಟ್ ಹತ್ತಿಸ್ತೇವೆ, ಹವಾ ಹೇಳ್ತದೆ, ಜನ ಹೇಳ್ತಾರೆ, ರಾಜಕಾರಣಿಗಳು ಬರ್ತಾರೆ, ಭಾಷಣ ಮಾಡ್ತೇವೆ. ಆದರೆ ಕೊನೆಗೆ ನಮ್ಮ ಹಿಂದೆ ಜಗದೀಶ್ ಕಾರಂತರ ಭಾಷಣ ನಾನು ಕಿಶೋರ್ ಯಾವಾಗಲೂ ಜೀವನದಲ್ಲಿ ಕೇಳೋದು. ಭಾಷಣ ಬಿಗಿ ಆಯಿತು, ಭಾಷಣ ಚೆನ್ನಾಗಾಯಿತು, ರಸ್ತೆ ತಡೆ ಎಲ್ಲ ಗಾಡಿ ಎಲ್ಲ ಹುಡಿ ಮಾಡುವಷ್ಟು ರೋಷ ಬರ್ತದೆ, ಎಲ್ಲ ಆಯಿತು. ಅವ್ರು ಹೇಳೋದು, ಭಾಷಣ ಕೇಳುವಾಗ ರೋಮ ಎದ್ದು ನಿಲ್ತದೆ, ಆಮೇಲೆ ಮನೆಗೆ ಹೋದ ತಕ್ಷಣ ರೋಮವು ಮಲಗ್ತದೆ ಅಂತ. ಸೊ ಹೋರಾಟದ ಕೆಚ್ಚ ಅನ್ನುವಂಥದ್ದು ಅಲ್ಲಿಗೆ ಬಿಟ್ಟುಬಿಟ್ರೆ ಆಗುವುದಿಲ್ಲ. ಹಾಗಾಗಿ 10 ವರ್ಷದ ಹಿಂದೆ ಅಕಸ್ಮಾತ್ ರಾಜಕಾರಣಿಗಳ ಕೈಗೆ ಫೈಲ್ ಕೊಡುವ ಮೊದಲು ಅವತ್ತೇ ಇಡೀ ಊರಿನವ್ರು ಸೇರಿ ಎಲ್ಲ ಅಡ್ವೊಕೇಟ್ಗಳನ್ನು ಫಿಕ್ಸ್ ಮಾಡಿ ಇದನ್ನು ನೀವು ಮುಂದುವರಿಸಲೇಬೇಕು ಅಂತೇಳಿ ಹೇಳಿ ಫಿಕ್ಸ್ ಮಾಡಿದ್ದಿದ್ರೆ ಬಹುಶಃ ಲಾಯರ್ಗಳು ಇವತ್ತಿನವರೆಗೆ ಒಂದು ರಿಪೋರ್ಟ್ ಕೊಡ್ತಾ ಇದ್ದಿದ್ರು. ಆದರೆ ನಾವು ಕೊಟ್ಟದ್ದು ರಾಜಕಾರಣಿಗಳ ಕೈಗೆ. ಇವತ್ತು ಸಹಿತ ನಾವು ಉಡುಪಿ ಜಿಲ್ಲೆಯಲ್ಲಿ ಏನು ಮಾಡಿದ್ದೇವೆ ಕೇಳಿದರೆ, ಬೈಂದೂರು ಫೌಂಡೇಶನ್ ಅಂತೇಳಿ ಮಾಡಿದ್ದೇವೆ. ಯಾರನ್ನ ಕೇಳಿದರೆ ಅದರಲ್ಲಿ ಖಾಲಿ ಲಾಯರ್ಸ್, ಕಾನೂನು ತಜ್ಞರು ಮತ್ತು ಹೋರಾಟಗಾರರು ಮಾತ್ರ. ಅವ್ರಿಗೆ ಕೇಳಿದ್ದೇವೆ, ಇದು ಕಾನೂನಿನಲ್ಲಿ ತಪ್ಪಾಗಿದೆ, ಈ ತಪ್ಪನ್ನು ನೀವು ಸರಿಪಡಿಸಬೇಕಿದ್ರೆ ಸರ್ಕಾರವನ್ನು ಪಾರ್ಟಿ ಮಾಡಿ, ಅಧಿಕಾರಿಗಳನ್ನು ಪಾರ್ಟಿ ಮಾಡಿ, ಕಾನೂನನ್ನು ಸಹಿತ ಎದುರುಗಡೆ ನಿಂತುಕೊಂಡು ಇದನ್ನು ಸರಿ ಮಾಡಿಸ್ಬೇಕು. ಇಲ್ಲದಿದ್ದರೆ ಆ ಒಳಗಡೆಯ 1000 ಕಥೆಗಳು ಜನರಿಗೆ ಅರ್ಥ ಆಗುವುದಿಲ್ಲ. ಅವತ್ತು ಸಹಿತ ಹೇಳ್ತಾ ಇದ್ರು ಹೀಗೀಗೆ ಆಗ್ತದೆ ಅಂತ. ಇವತ್ತು ಆಗ್ತಾ ಇದೆ. ಕನ್ವರ್ಷನ್ ಆಗುವುದಿಲ್ಲ, ದಾರಿ ಕೊಡುವುದಿಲ್ಲ, ಮತ್ತೊಂದು ಮಾಡ್ಲಿಕ್ಕೆ ಬಿಡುವುದಿಲ್ಲ. ಇದು ಫಾರೆಸ್ಟು, ನೀವು ಹೋಗ್ಬೇಕು. ಇಂಡೈರೆಕ್ಟ್ಲಿ ಗುಳೆ ಎಬ್ಬಿಸ್ತಿದ್ದಾರೆ. ಇಂಡೈರೆಕ್ಟ್ಲಿ ನಮಗೆ ಒಂದು ಜೊಯ್ಡಾ ಅಂತೇಳಿ ತಾಲೂಕು ಯಾರಾದರೂ ಕೇಳಿರ್ಬೋದು, ಗೋವಾದ ಹತ್ರ ಇದೆ. ಅಲ್ಲಿ ದೊಡ್ಡ ಡ್ಯಾಮ್ ಎಲ್ಲ ಆದ ತಕ್ಷಣ ಸರ್ಕಾರ ಇದನ್ನೆಲ್ಲ ಅನೌನ್ಸ್ ಮಾಡಿದ ತಕ್ಷಣ ಅಲ್ಲಿ ಯಾವುದೇ ರಸ್ತೆ ಇಂಪ್ರೂವ್ಮೆಂಟ್ಗಳಿಲ್ಲದೆ ಅಲ್ಲಲ್ಲೇ ತೋಟಗಳು ಹಾಳು ಬಿದ್ದಿದೆ. ನಿಧಾನ ಜನ ಅಲ್ಲಿಂದ ಶಾಲೆ ಬರುವುದಿಲ್ಲ, ನಿಧಾನಕ್ಕೆ ಮತ್ತೊಂದು ಎಜುಕೇಷನ್ ಇರುವುದಿಲ್ಲ, ಸಿಸ್ಟಮ್ ಇರೋದಿಲ್ಲ, ಯಾವುದೋ ಊರು ಎಳ್ಳಬೇಕಲ್ಲ ಅಲ್ಲಿಂದ. ಸೊ ಎಲ್ಲರೂ ಎದ್ದು ಬೆಂಗಳೂರು ಕಡೆ ಹೋಗ್ತಾರೆ. ನಮ್ಮೂರು ಸಹಿತ ಹಾಗಾಗುವಂಥ ಎಲ್ಲ ಪರಿಸ್ಥಿತಿಗಳು ನಮ್ಮ ಎದುರಿಗಿದೆ. ಕಾನೂನಿನ ತೊಡಕನ್ನು ಮಾಡಿ, ಅಲ್ಲಿ ಒಬ್ಬರು ಫಾದರ್ ಹೇಳಿದರು ಕೇಂದ್ರದ ಪರಮಾಧಿಕಾರ ಅಂತ. ನಾನು ಕಳ್ಸತ್ತಿ ಒಬ್ಬರು ಲಾಯರಿಗೆ ಅದನ್ನು ಕೇಳಿದ್ದೆ, ಹಾಗಿದ್ರೆ ಏಕಾಕಿ ಕೇಂದ್ರ ವಾಪಸ್ ತಗೋಬೋದು ಕೇಳಿದರು. ಅವರೊಂದು ಪ್ರಶ್ನೆ ಹೇಳಿದರು, ಇದೆಲ್ಲವೂ ಬೈ ಲಾ, ಬೈ ಅಗ್ರಿಮೆಂಟ್, ಬೈ ಪೇಪರ್ ಆದದ್ದು. ಯಾವುದು ಸಹಿತ ಯಾರು ಒಬ್ಬರ ಕೈಯಿಂದ ಆಗ್ತದೆ ಅನ್ನುವಂಥ ಪ್ರಶ್ನೆ ಇಲ್ಲ. ಹಿಂದೆ ಈಗ ಏನು ಡೀಮ್ಡ್ ಫಾರೆಸ್ಟ್ ಅನ್ನುವಂಥದ್ದಿದೆ, ಅದಕ್ಕೆ ಹಿಂದೆ ಇಂಟರ್ನ್ಯಾಷನಲ್ ಫಂಡ್ ಬಂದಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೇಳಿದೆ, ನಿಮ್ಮಲ್ಲಿ ಎಷ್ಟು ಫಾರೆಸ್ಟ್ ಇದೆ ಅಷ್ಟು ಫಂಡನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ಫಂಡೆಲ್ಲ ತಗೊಂಡಾಗಿದೆ, ಎಲ್ಲ ಡ್ರಾ ಮಾಡಿ ಆಗಿದೆ. ಈಗ ಕಂಡೀಷನ್ ಪ್ರಕಾರ ಅಷ್ಟಷ್ಟು ಫಾರೆಸ್ಟ್ಗಳನ್ನು ತೋರಿಸಲೇಬೇಕು. ಹಾಗಾಗಿ ಫಾರೆಸ್ಟ್ ಅಷ್ಟು ಜಾಗ ಇಲ್ಲದಕ್ಕೆ ನೀವು ಬಂದು ಕೇಳಿ, ನಮ್ಮ ಕಾರ್ಕಳದಲ್ಲಿ ತಹಶೀಲ್ದಾರ್ ಆಫೀಸ್,
ಕುಂದಾಪುರದಲ್ಲಿ ಕೋರ್ಟ್ ಬ್ಲಾಕ್, ಅದೇ ರೀತಿ ದಕ್ಷಿಣ ಕನ್ನಡದ ಹಲವು ಸರ್ಕಾರಿ ಕಟ್ಟಡಗಳು ಜಾಗಗಳು ಸಹಿತ ಫಾರೆಸ್ಟಿನ ಡೀಮ್ಡ್ ಫಾರೆಸ್ಟ್ ರಿಪೋರ್ಟಲ್ಲಿದೆ. ಅದು ಹೇಗೆ ಕೇಳಿದರೆ ಸುಳ್ಳೆದವರೊಬ್ಬರು ಗೌಡ್ರು ಹೇಳಿದ್ದು, ಅವು ಕಂಪ್ಯೂಟರಲ್ಲಿ ಕಂಡವೆಗಡ, ಹಸಿರು ಕಂಡದ್ದೆಲ್ಲ ಫಾರೆಸ್ಟ್ ಅಂದವೆಗಡ ಅಂತ. ನಿಮಗೆ ಇಡೀ ಸುಳ್ಳೆ ಅವರ ಲೆಕ್ಕದಲ್ಲಿ ಫಾರೆಸ್ಟ್ ಅಂತ ಬರೆದಿಟ್ಟಿರ್ಬೋದು. ಇದು ಎ ಸಿ ರೂಮಲ್ಲಿ ಕೂತು ಮಾಡಿದ ಸಮಸ್ಯೆ ಅಂತೇಳಿ ಹೇಳಿ. ಸೊ ಈ ಕಾನೂನನ್ನು ನಾವು ಯಾರ್ದಾರು ಒಬ್ಬರ ತಲೆಗೆ ಕಟ್ಟಿ ನಾವು ಕೂತ್ರೆ ಅಲ್ಲಿ ಹೇಳ್ತಾರೆ ನೋಡಿ ಫಂಡ್ ಡ್ರಾ ಮಾಡಿದ್ದೀರಿ ಇದೆ ಅಂತೇಳಿ ಹೇಳಿ ಸ್ಟೇಟ್ ಗೌರ್ಮೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡಿದೆ, ಒಪ್ಪಿದೆ. ಹಾಗಾಗಿ ಸ್ಟೇಟ್ ಗೌರ್ಮೆಂಟೇ ವಾಪಸ್ ಉತ್ತರ ಕೊಡಬೇಕಲ್ಲದೆ ನಾವು ಈಗ ಕೇಂದ್ರ ಸರ್ಕಾರದವ್ರು ಏಕಾಏಕಿ ಕೈ ಬಿಡಬೇಕಂದ್ರೆ ಆ ಪೇಪರ್ಗಳು ಎಲ್ಲಿ ಹೋಗ್ತದೆ? ಮುಖ್ಯಮಂತ್ರಿಗಳು 3-4 ಜನ ಹೋಗಿದ್ದಾರೆ, ಮಿನಿಸ್ಟ್ರುಗಳು ಅಷ್ಟು ಜನ ಹೋಗಿದ್ದಾರೆ, ಆದರೆ ಪೇಪರ್ ಡಾಕ್ಯುಮೆಂಟ್ ಕೋರ್ಟಲ್ಲಿ ಹಾಗೆ ಇರ್ತದಲ್ವ, ಅದು ಚೇಂಜ್ ಆಗ್ತದ? ಆ ಕೋರ್ಟ್ ಲಾಯರ್ ಡಾಕ್ಯುಮೆಂಟ್ಗಳು ಏನಿದೆ ಅದು ಇವತ್ತಿಗೂ ನಾವು ಆ ಕಾನೂನಿನ ಪರವೇ ಇದ್ದೇವೆ ಅನ್ನೋದು. ಈ ಜನರ ಹೋರಾಟ ಯಾವುದು ಕೋರ್ಟಿನವರೆಗೆ ಹೋಗ್ತಾ ಇಲ್ಲ, ಸರ್ಕಾರ ಅದನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇಲ್ಲ. ಹಾಗಾಗಿ ಕಾನೂನಾತ್ಮಕ ಹೋರಾಟ, ಜನಾಂದೋಲನ ಎರಡೂ ಸಹಿತ ಆದರೆ ಬಹುಶಃ ಇದನ್ನು ತುದಿ ಮುಟ್ಟಿಸ್ಬೋದು. ಇಲ್ಲ ಹೋರಾಟಕ್ಕೆ ಸೀಮಿತ ಆಗಿ ಮುಂದಿನ ವರ್ಷ ಮತ್ತೂ ಬಲವಾದ ಕಾನೂನು ಬಂದ ತಕ್ಷಣ ಮತ್ತೆ ಆತಂಕಕ್ಕೆ ಬರ್ಬೋದು. ಸೊ ಹಾಗಾಗಿ ನಾನು ಬೈಂದೂರು ಫೌಂಡೇಶನ್ ಅನ್ನುವಂಥದ್ದು ಮಾಡುವಾಗ ಆತಂಕದಿಂದನೇ ಮಾಡಿದ್ದೆ, ನಾನು ಒಬ್ಬನೇ ಆಗ್ತೇನೆ ಅಂತೇಳಿ ಹೇಳಿ. ಯಾವಾಗ ಶಿರಾಡಿ ಕಿಶೋರ್ ಅನ್ನುವರು ಈ ರೀತಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಅಂತ ಮಾಡಿದಾಗ ಕೂಡಲೇ ಫೋನ್ ಮಾಡಿದೆ, ಕಿಶೋರ್ರೇ ಇರುಲ್ಲರತ್ತ ಯಾನ್ಲ ಇರು ನೋಟುಗುಲ್ಲೆ ಅಂತೇಳಿ ಹೇಳಿ. ಕಿಶೋರ್ ಅಲ್ಲಿಂದ ಸೇರಿಸ್ಕೊಂಡವರು ಇವತ್ತು ಮಂಜಣ್ಣ ಸಹಿತ ಹೇಳಿದರು, ನೋಡಿ ನಾವು ಇದನ್ನು 3 ಜಿಲ್ಲೆಯಲ್ಲಿ ಇದೇ ಕಿಶೋರ್ರ ನೇತೃತ್ವದಲ್ಲಿ ಇಡೀ ಉಡುಪಿ ಜಿಲ್ಲೆ ಬೆಂಬಲವನ್ನು ನಾನು ಕಿಶೋರಿಗೋಸ್ಕರ ಮಾಡಿಕೊಡ್ತಾ ಇದ್ದೇನೆ, ಹಾಸನ ಜಿಲ್ಲೆಯನ್ನು ಮಂಜಣ್ಣ ಮಾಡಿಕೊಡ್ತೆ ಅಂತ ಹೇಳಿದ್ದಾರೆ. ನಾನು ಹೇಳೋದು ನಾಳೆ ಶಿರಾಡಿ ಕಿಶೋರ್ ಹೈವೇ ತಡೆ ಅಂತೇಳಿ ಹೇಳಿ ಕರೆ ಕೊಟ್ಟರೆ ಕಿಶೋರ್ರ ನೆನಪಿರಲಿ 3 ಜಿಲ್ಲೆಯಲ್ಲಿ ಹೈವೇ ತಡೆ ಮಾಡ್ತೇವೆ ನಿಮ್ಮ ಮಾತನ್ನು ನಂಬಿಕೊಂಡು. ಆದರೆ ಅದರ ಹೀಟ್ ಅನ್ನುವಂಥದ್ದು ಯಾವ ಕಾರಣಕ್ಕೂ ನಿಲ್ಲಕ್ಕಿಲ್ಲ. ಈಗ ಬಂದ ಲಾಯರ್ಗಳಿಗೆ ನಾನು ವಾಪಸ್ ಸಹಾಯ ಕೇಳ್ತೇನೆ. ನಾನೇನು ಬೈಂದೂರು ಫೌಂಡೇಶನ್ ಅಂತ ಮಾಡಿದ್ದೇನೆ, ಅದು ಲಾಯರ್ಗಳು ಮತ್ತು ಕಾನೂನು ತಜ್ಞರು ಕೇರಳಕ್ಕೆ ಹೋಗಿ ಅಲ್ಲಿ ಏನು ಮಾಡಿದ್ದಾರೆ ಅನ್ನೋದನ್ನು ಫೈಲ್ ತಗೊಂಡು ಬಂದು ಸ್ಟಡಿ ಮಾಡಿಕೊಡಿ ಅಂತ ಅಧಿಕೃತ ಹೇಳಿದ್ದೇನೆ. ನೀವು ಉಚಿತವಾಗಿ ಮಾಡಿಕೊಡ್ತೇನೆ ಅಂತ ಹೇಳಿದರೆ ನನಗೆ ಸಂತೋಷ, ಆದರೆ ಒಬ್ಬೊಬ್ಬರು ಟೈಮ್ ಇದ್ದಾಗ ಮಾಡಿಕೊಟ್ರೆ ಆಗೋದಿಲ್ಲ, ಪೂರ್ತಿ ಮಾಡಬೇಕಾಗ್ತದೆ, ನಾವು ಪ್ರೊಫೆಷನ್ ಆಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ. ಹಾಗಾಗಿ ನಿಮ್ಮಲ್ಲಿ ಅಧ್ಯಯನ ಇರುವಂಥ ಅಡ್ವೊಕೇಟ್ಗಳು ಯಾರಿದ್ರಿ ನನ್ನ ಜೊತೆಗೆ ಅದಕ್ಕೆ ಸಹಾಯಕ್ಕೆ ನಿಲ್ಲಿ. 3 ಜಿಲ್ಲೆಯ ಗ್ರಾಮದ ಫೈಲನ್ನು ನಾವು ಡಾಕ್ಯುಮೆಂಟ್ ಮಾಡಿ ಅವ್ರ ಎದುರಿಗೆ ಇಡಬೇಕಾಗ್ತದೆ. ನಿಮ್ಮ ಸಹಾಯವನ್ನು ಖಂಡಿತ ನಾನು ನಿರೀಕ್ಷೆ ಮಾಡ್ತೇನೆ, ನೀವು ಆ ಸಹಾಯವನ್ನು ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ನನಗೆ ಕ್ಯಾಪ್ಟನ್ ನನಗೆ ತುಂಬ ಚೆನ್ನಾಗಿ ಗೊತ್ತು. ಮೊದಲು ಅವರು ಬೈಂದೂರಿಗೆ ಉಸ್ತುವಾರಿಯಾಗಿ ಜವಾಬ್ದಾರಿ ಹಾಕಿದ್ದು. ನಾನು ಇಲ್ಲಿ ಸಮಸ್ಯೆ ಬೈಂದೂರಿನಲ್ಲಿ ಹೋರಾಟ ಶುರುವಾದ ತಕ್ಷಣ ಫೋನ್ ಮಾಡಿದರು, ನಮ್ಮಲ್ಲಿ ಸಹಿತ ಇಷ್ಟು ಜಿಲ್ಲೆ ಇದೆ, ಕಿಶೋರ್ ಮಾಡ್ತಾ ಇದ್ದಾರೆ, ನಾವು ಒಟ್ಟಿಗೆ ಮಾಡುವ ಅನ್ನುವಂಥ ಮಾತಾಡಿದರು. ಇವತ್ತು ಸಹಿತ ಬರುವಾಗ ಫೋನ್ ಮಾಡಿದರು, ಇವತ್ತಿನ ತುರ್ತು ಕಾರ್ಯಕ್ರಮದ ವಿಷಯ ಹೇಳಿದರು. ಬಟ್ ಯಾವುದೇ ಕಾರಣಕ್ಕೂ ಮಲೆನಾಡಿನ ಭಾಗ ನಾವು ಅಲ್ಲಿಂದ ಇಲ್ಲಿವರೆಗೂ 2 ಜಿಲ್ಲೆ ಒಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳಿದರು. ಇವತ್ತು ಅದಕ್ಕೆ ಮಂಜಣ್ಣ ಸಹಿತ ಸೇರಿಕೊಂಡಿದ್ದಾರೆ. ಬಹುಶಃ ಎಲ್ಲ ಈ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಸಂಸದರು ಸಹಿತ ನಮ್ಮ ಜೊತೆಗೆ ನಿಲ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಯಾಕಂದರೆ ಅವ್ರನ್ನ ನಾವು ಪ್ರೀತಿಯಿಂದ ಆಯ್ಕೆ ಮಾಡಿದ್ದೇವೆ. ಪ್ರೀತಿಯಿಂದ ಆಯ್ಕೆ ಮಾಡಿದ ಮೇಲೆ ನಮ್ಮ ಸಮಸ್ಯೆಗೆ ಅವರು ಹೋಗೋಡದೇ ಇರುವುದಿಲ್ಲ ಅನ್ನೋ ವಿಶ್ವಾಸ ನಮಗಿದೆ. ಹಾಗಾಗಿ ಅವರು ಸಹಿತ ಈ ಪ್ರತಿಭಟನೆಯ ಎಲ್ಲ ನಿರ್ಣಯಗಳಿಗೆ ಬದ್ಧರಾಗಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಕೊನೆಯಲ್ಲಿ ಒಂದು ವಿಷಯ ಏನು ಕೇಳಿದರೆ, ಎಲ್ಲರೂ ಸಹಿತ ನಮ್ಮ ಡಿಮಾಂಡ್ ಅನ್ನುವಂಥದ್ದು ಒಂದೇ, ಕಿಶೋರ್ ಹೇಳುವಂಥ ಶಬ್ದ ಒಂದೇ ಆಗಿರ್ತದೆ, ನಾವೆಲ್ಲರೂ ಅದಕ್ಕೆ ಬದ್ಧರಾಗಿರ್ತೇವೆ. ಕೋರ್ಟಿಗೆ ಅರ್ಥ ಆಗುವುದಿಲ್ಲ, ಸರ್ಕಾರಕ್ಕೆ ಅರ್ಥ ಆಗುವುದಿಲ್ಲ, ಅರ್ಥ ಮಾಡಿಸಬೇಕಾದವ್ರು ನಾವು. ಕೇರಳದಲ್ಲಿ ಕೊನೆಯಲ್ಲಿ ಏನು ಮಾಡಿದೆ ಕೇಳಿದೆ, ಒಂದು ಪೂರ ಎಂಚಿನ ಸಮಸ್ಯೆ ಏರಂಡ ಒರಿ ಸ್ಟಡಿ ಮಲ್ತ ಪಂಡ್ಲೆ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಒಂದು ಕಮಿಷನ್ ಅಂತ ಫಿಕ್ಸ್ ಮಾಡಿದ್ದಾರೆ, ಉಮ್ಮನ್ ಅಂತೇಳಿ ಹೇಳಿ ಒಬ್ಬರನ್ನು ಫಿಕ್ಸ್ ಮಾಡಿ ಪೂರ್ತಿ ಅಧ್ಯಯನ ಮಾಡಿ ಅಂತ ಹೇಳಿದ್ದಾರೆ. ಅವರು ಅಧ್ಯಯನ ಮಾಡಿದಾಗ ಹೋರಾಟಗಾರರನ್ನ ಜನರನ್ನ ಕೇಳಿ ಅವರೊಂದು ವಿಷಯ ಹೇಳಿದ್ದಾರೆ, ಅದೇ ಮ್ಯಾನುವಲ್ ಸರ್ವೆ. ನಮ್ಮ ಇಲ್ಲಿ ಕಾಡು ಉಂಟು ಅಂತೇಳಿ ಹೇಳಿ ಸ್ಯಾಟಲೈಟಲ್ಲಿ ಹೆಲಿಕಾಪ್ಟರ್ಲಿ ಕೆಳಗಡೆ ಹಸಿರು ಕಾಣ್ತಾ ಉಂಟು, ಅದು ಫಾರೆಸ್ಟ್ ಅಂತೇಳಿ ಹೇಳಿ ಬರ್ಕೊಳ್ಳೋದಲ್ಲ. ಸರ್ವೇಯರ್ ಬಂದು ಪ್ರತಿ ಮನೆಯನ್ನು ಮಾತಾಡಿಸಿ ಇದು ಕದೀಂ ಪಟ್ಟವ, ಯಾವಾಗ ಇದು ಪಟ್ಟ, ನಿಮ್ಮದು ಫಾರೆಸ್ಟ್ ಅಕ್ವೈರ್ ಮಾಡ್ಕೊಂಡದಂತ ಕೇಳಿ ಬರ್ಕೊಂಡು ದಾಖಲೆ ತಗೊಂಡು ಹೋದ ಮೇಲೆ ನಿಮಗಿದು ಅರ್ಜೆಂಟ್ ಇದಲ್ಲ, ಇದು ಯಾವ ಕಾಲದಿಂದ ಇದ್ದದ್ದು, ನಾವು ಕಾನೂನು ಹೊಸ್ತು ತರುವಾಗ ನೇರ ಅವ್ರ ತಲೆ ಮೇಲೆ ಹೇರುವಾಗಿಲ್ಲ ಅನ್ನುವಂಥದ್ದು ಬರುವುದು ಯಾವುದರಲ್ಲಿ ಕೇಳಿದರೆ ಮ್ಯಾನುವಲ್ ಸರ್ವೆ ಮಾಡಿದಾಗ. ಬಹುಶಃ ನಮ್ಮ ಮುಂದಿನ ಡಿಮಾಂಡ್ ಈ 3 ಜಿಲ್ಲೆಗೆ ಪ್ರತಿನಿಧಿಗಳಾಗಿ ನಾವೇನು ಇಲ್ಲಿ ವೇದಿಕೆಯಲ್ಲಿ ಸೇರಿದ್ದೇವೆ, ನಮ್ಮೆಲ್ಲರ ಡಿಮಾಂಡ್ ನೆಕ್ಸ್ಟ್ ಯಾವಾಗ ಅನ್ನೋದು ದಿನಾಂಕ ಕಿಶೋರ್ ಹೇಳಿ. ನಮ್ಮ ಡಿಮಾಂಡ್ ನೆಕ್ಸ್ಟ್ ಏನು ಕೇಳಿದರೆ ಮ್ಯಾನುವಲ್ ಸರ್ವೆ. ನಮ್ಮದು ಡಿಮಾಂಡ್ ಯಾವುದು ಕೇಳಿದರೆ ಆ ಮ್ಯಾನುವಲ್ ಸರ್ವೆ ಮೂಲಕನೇ ವರದಿ ತಗೊಂಡು ಹೋಗಿ ಅಂತೇಳಿ ಹೇಳಿ. ಕಿಶೋರ್ ಅದಕ್ಕೆ ಏನು ತೀರ್ಮಾನ ತಗೋತಾರೆ,
ರಸ್ತೆ ಪ್ರತಿಭಟನೆಯೋ ರಸ್ತೆ ತಡೆಯೋ ಅದು ಏನು ಬೇಕಿದ್ರೆ ತೀರ್ಮಾನ ತಗೊಳ್ಳಿ, ಒಂದು ದಿನಾಂಕ ನಿಶ್ಚಯ ಮಾಡಿ. ತುಂಬ ಇಡೀ ರಾಜ್ಯದ ನಾವು ಕೇಳಲಿಕ್ಕೆ ಹೋಗೋದಿಲ್ಲ, ನನಗೆ ಗೊತ್ತಿಲ್ಲ ಅದು ಏನಾಗ್ತದೆ, ಆಯಾ ಜಿಲ್ಲೆಯವರು ಯೋಚನೆ ಮಾಡಲಿ. ನನ್ನ ಕ್ಷೇತ್ರದಲ್ಲಂತೂ 17 ಗ್ರಾಮ ಇದೆ, ನನ್ನ ಜಿಲ್ಲೆಯಲ್ಲಿ 34 ಗ್ರಾಮ ಇದೆ. ದಕ್ಷಿಣ ಕನ್ನಡದಲ್ಲಿ ಕಿಶೋರ ಎಷ್ಟು 48 ಗ್ರಾಮಗಳು, ಮಂಜಣ್ಣನ ಕ್ಷೇತ್ರದಲ್ಲೂ ನನಗೆ ಗೊತ್ತಿದ್ದ ಪ್ರಕಾರ 86 ಗ್ರಾಮಗಳು. ಹಾಗಾಗಿ ನಮ್ಮ 3 ಜಿಲ್ಲೆಯಿಂದ ಈ ಹೋರಾಟದ ಭಾಗವಾಗಿ ನಾವು ಮ್ಯಾನ್ಯುವಲ್ ಸರ್ವೆಯನ್ನು ಡಿಮಾಂಡ್ ಮಾಡ್ತೇವೆ. ಇದಕ್ಕೋಸ್ಕರ ಯಾವ ಹಂತದ ಹೋರಾಟಕ್ಕೂ ನಾವು ತಯಾರಾಗಬೇಕಾಗ್ತದೆ. ನಾವು ಕೇಳಿದ ಹಾಗೆ ಮ್ಯಾನ್ಯುವಲ್ ಸರ್ವೆ ಅನ್ನೋದು ಕೇಳಿಬಿಟ್ಟೆವು ಅಂತೇಳಿ ಆದರೆ ಅದು ಆಗುವುದಿಲ್ಲ. ನನ್ನ ಪ್ರಕಾರ ಕಿಶೋರ್ ಆಗ ಮಾತಾಡಿದ ಪ್ರಕಾರ ಜನವರಿ ಹಾಗೆ ಒಂದು ಡೆಡ್ ಎಂಡ್ ಕೊಡ್ತಾರೆ. ಅಷ್ಟರೊಳಗೆ ಮ್ಯಾನ್ಯುವಲ್ ಸರ್ವೆಗೆ ತೀರ್ಮಾನ ತಗೊಳ್ಳಿಲ್ಲ ಅಂತಾದರೆ ಬಹುಶಃ ರಕ್ತಸಿಕ್ತ ಅಧ್ಯಾಯ ಮಾಡಬೇಕಾದಂಥ ಪರಿಸ್ಥಿತಿ ನಮಗೆ ಬರ್ತದೆ. ನಮಗೆ ತೊಟ್ಟು ವಿಷಯವನ್ನು ಹಾಕ್ತಾ ಇದ್ದರೆ ಸೆಟ್ ಆಗ್ತಾರಂತೆ ನಿಧಾನಕ್ಕೆ, ಆ ವಿಷ ಕುಡಿದು ಅಭ್ಯಾಸ ಆಗ್ತದೆ ಅಂತ. ಇದು ನಿಧಾನಕ್ಕೆ ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ವಿಷ ಹಾಕುವ ಬದಲು ನಾವು ಒಂದೇ ಸರ್ತಿ ನಮ್ಮ ಜೀವ ಪ್ರಾಣ ಬಿಟ್ಟಾದರೂ ನಾವು ನಮ್ಮ ಕ್ಷೇತ್ರ ನಮ್ಮ ಊರನ್ನು ಉಳಿಸಬೇಕಾದಂಥ ಅವಶ್ಯಕತೆ ಇದೆ. ಇದನ್ನು ನಾವು ಮರ್ತೇವಂತೇಳಿ ಹೇಳಿದರೆ ನಮ್ಮ ಭವಿಷ್ಯಕ್ಕೆ ನಮ್ಮ ಊರು ಇಲ್ಲ, ನಮ್ಮ ಭವಿಷ್ಯಕ್ಕೆ ನಮ್ಮ ದೇವಸ್ಥಾನಗಳು ಇಲ್ಲ, ನಮ್ಮ ಶ್ರದ್ಧಾ ಕೇಂದ್ರಗಳು ಇಲ್ಲ, ನಮ್ಮ ಭವಿಷ್ಯಕ್ಕೆ ನಮ್ಮ ಇತಿಹಾಸ ಹೇಳುವವರೇ ಇಲ್ಲ, ಪೂರ್ತಿ ಫಾರೆಸ್ಟ್ ಮಾಡಿಟ್ಟಿರ್ತಾರೆ. ಇದರ ಗಂಭೀರತೆಯನ್ನು ನಾವು ಯಾರೂ ಮರೆಯದೆ ಈ ಹೋರಾಟ ಆಗಬೇಕು ಅನ್ನೋದನ್ನು ನಾವು ಹೇಳಿದರೆ ಬಹುಶಃ ಇದೊಂದು ತುದಿ ಮುಟ್ತದೆ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ನಮ್ಮ ಪ್ರೀತಿಯ ಕಿಶೋರಣ್ಣನ ಒಟ್ಟು ನೇತೃತ್ವದ ಈ ತಂಡದಲ್ಲಿ ಇವತ್ತೇನು ತೀರ್ಮಾನ ಆಗ್ತದೆ ಅದಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ. ನಮ್ಮ ಜಿಲ್ಲೆಗೆ ಸಹಿತ ನಾನು ಕಿಶೋರಣ್ಣನ ಕರೀತಾ ಇದ್ದೇನೆ. ಇಡೀ ಜಿಲ್ಲೆಯ ಪ್ರತಿಭಟನೆ ಅಲ್ಲ ಆಗ್ತದೆ, ಅವ್ರು ಇರಬೇಕು, ಹಾಸನದಲ್ಲಿ ಸಹಿತ ಮಾಡಬೇಕಾಗ್ತದೆ. ನಾವೆಲ್ಲರೂ ಸೇರಿ ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಹೋರಾಟ ಹೇಗೆ ಅನ್ನೋದನ್ನು ನೀವೆಲ್ಲರೂ ರೈತ ಮುಖಂಡರು ನೀವೇನು ನೇತೃತ್ವ ಕೊಡ್ತೀರಿ ಅದ್ರ ಪ್ರಕಾರ ಸದನದ ಹೊರಗೂ ಸದನದ ಒಳಗೂ ನಾವು ಮಾಡಲಿಕ್ಕೆ ಶತಸಿದ್ಧರಿದ್ದೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ಕೇಂದ್ರದಲ್ಲಿ ಸಹಿತ ಏನಾಗಬೇಕು ಅನ್ನೋದಕ್ಕೆ ಯಾರೂ ಸಹಿತ ನೆಗ್ಲೆಕ್ಟ್ ಮಾಡುವಂಥ ಸಂಸದರಿಲ್ಲ. ಕೊನೆಗೆ ಉಳಿಬೇಕಾದದ್ದು ಊರು ಉಳಿಬೇಕು, ಸಂಸ್ಕೃತಿ ಉಳಿಬೇಕು. ನಮ್ಮದು ಕೆಲವೊಮ್ಮೆ ಪಕ್ಷ ಅಥವಾ ಮತ್ತೊಂದು ಸಿದ್ಧಾಂತಗಳು ಬರ್ಬೋದು ಇವ್ರು ಹೇಳಿದಾಗೆ, ಆದರೆ ಕೊನೆಗೆ ಜನ, ಊರು, ಬದುಕು ಅದೆಲ್ಲ ಇದರಲ್ಲೂ ಉಳಿದದ್ದೆಲ್ಲವು. ಅದ್ರ ಬಗ್ಗೆ ಯಾಕೆ ಡೌಟು? ಅಷ್ಟು ದೊಡ್ಡದಲ್ಲಿ ತಲೆ ತಗೊಳ್ಳೋದೇನಿದೆ? ಹಾಗಾಗಿ ನಮ್ಮ ಊರನ್ನು ಉಳಿಸ್ಕೋಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೋಬೇಕಂತೇಳಿದರೆ ಇದು ಮಾಡು ಇಲ್ಲವೇ ಮಡಿ ಅನ್ನುವಂಥ ಹೋರಾಟಕ್ಕೆ ಬರ್ತಾ ಇದೆ. ಖಂಡಿತ ಆ ಹಂತದ ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ. ಪಶ್ಚಿಮ ಘಟ್ಟದ ತಪ್ಪಲಿನ ಜನಜೀವನ ಯಾವ ರೀತಿಯಲ್ಲೂ ಬಾಧಿತವಾಗಬಾರದು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಹೋರಾಟಕ್ಕೆ ದೊಡ್ಡ ಮಟ್ಟದ ಬೆಂಬಲವನ್ನು ತಾವು ನೀಡುತ್ತಿರುವುದೇ ಈ ಹೋರಾಟಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬಲಿದೆ ಅಂತ ಹೇಳುತ್ತಾ, ಈಗಾಗಲೇ ಪ್ರಮುಖರಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ನಾವು. ನಿಮಗೆ ಜಿಜ್ಞಾಸೆ ಇರ್ಬೋದು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿ. ನೀವೆಲ್ಲರೂ ಕೂಡ ಈ ಒಂದು ಮನವಿಯನ್ನು ಸರ್ಕಾರಕ್ಕೆ ಫಾರ್ವರ್ಡ್ ಮಾಡಬೇಕು ಅಂತ ನಮ್ಮ ಅಪೇಕ್ಷೆ ಇರುವಂಥ ಮಲೆನಾಡು ಜನ ಹಿತರಕ್ಷಣಾ ವೇದಿಕೆಯ ಏನು ನಾವು ಮನವಿಯನ್ನು ಕೊಟ್ಟಿದ್ದೇವೆ, ನಿಮ್ಮ ಹೆಸರನ್ನು ಹಾಕಿ ನಾವು ಉಲ್ಲೇಖ ಮಾಡಿ ನಿಮಗೆ ಕೊಟ್ಟಿದ್ದೇವೆ. ನೀವೆಲ್ಲರೂ ಕೂಡ ಅದನ್ನು ಸರ್ಕಾರಕ್ಕೆ ಫಾರ್ವರ್ಡ್ ಮಾಡಬೇಕು. ಮುಂದಕ್ಕೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸುಳ್ಯದ ರಾಜಕೀಯ ಮುಖಂಡರಾದ ಶ್ರೀಯುತ ಎ.ವಿ. ತೀರ್ಥರಾಮ್ ಅವರು ಚೊಕ್ಕದಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಚೊಕ್ಕದಾಗಿ ವೇದಿಕೆ ಮೇಲೆ ಇರುವಂಥ ನಿಮ್ಮೆಲ್ಲರ ರಕ್ಷಣೆಗೆ ಮೊದಲು ಕಿಶೋರ್ ಶಿರಾಡಿ ಅವರು ಮಲೆನಾಡು ಹಿತರಕ್ಷಣಾ ವೇದಿಕೆಯ ಅಂದರೆ ನಿಮ್ಮೆಲ್ಲರ ರಕ್ಷಣೆಗೆ ಹೋರಾಟ ಮಾಡಿ ಈ ವೇದಿಕೆ ನಿರ್ಮಾಣ ಮಾಡಿದಂಥ ಕಿಶೋರ್ ಶಿರಾಡಿ ಅವರೇ, ವೇದಿಕೆ ಮೇಲಿರುವ ಶಾಸಕರೇ, ಜನಪ್ರತಿನಿಧಿಗಳೇ, ಬೇರೆ ಧರ್ಮಗುರುಗಳೇ ಹಾಗೂ ರಾಜಕೀಯ ನೇತಾರರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ರೈತ ಬಂಧುಗಳೇ, ಎಲ್ಲರೂ ವಿಚಾರಗಳನ್ನು ಹೇಳಿದರು. ಇರುವುದು ವಿಚಾರ ಒಂದೇ. ಖಂಡಿತವಾಗಿಯೂ ಕಿಶೋರ್ ಶಿರಾಡಿಯು ನಾವು ಬಹಳ ಆತ್ಮೀಯರು. ದಿನನಿತ್ಯ ಅವರ ಹೋರಾಟದ ಎಲ್ಲ ಚಟುವಟಿಕೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಹಿಂದಿನ ಹೋರಾಟದಲ್ಲಿ ನಾವು ನೇತೃತ್ವದ ಜೊತೆಗೆ ಸಹಕಾರವನ್ನು ಕೊಟ್ಟಿದ್ದೇವೆ. ಇವತ್ತು ಈ ಹೋರಾಟದಲ್ಲಿ ಎಲ್ಲರೂ ಮಾತಾಡಿದರಲ್ಲಿ 100ರಲ್ಲಿ 110 ಪಾಲು ಸತ್ಯ ಇದೆ. ಯಾಕೆ ಅಂತೇಳಿದರೆ ಇವತ್ತು ಒಂದು ಕಾನೂನು, ಯಾವುದು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ, ಎರಡೂ ಕಾನೂನುಗಳೇ ಇವತ್ತು ಬಹಳ ಗಂಡಾಂತರದಲ್ಲಿದೆ. ಕಿಶೋರ್ ಶಿರಾಡಿ ಅವರು ಹೇಳಿದಾಗೆ ಇದನ್ನೆಲ್ಲರೂ ಅನುಭವಿಸಿದವ್ರೆ, ಅದನ್ನು ಯಾರು ಪುನಃ ಉಲ್ಲೇಖ ಮಾಡಬೇಕು ಅಂತಿಲ್ಲ. ಇವತ್ತು ಯಾವ ಅಧಿಕಾರಿಗಳು ಬಂದರೆ ಡಿನೋಟಿಸನ್ನು ಕೊಟ್ಟು ಹೋಗ್ತಾರೆ, ಮತ್ತೆ ಫಾರೆಸ್ಟ್ನವರು ಬಂದು ಎಬ್ಬಿಸ್ತಾರೆ. ಅದು ಕೊಟ್ಟವನಿಗೆ ಶಿಕ್ಷೆ ಯಾಕೆ ಆಗುವುದಿಲ್ಲ? ಯಾರು ಶಾಸಕರ ಹತ್ರ ನಾನು ಹೇಳುವುದು ಯಾಕೆ ಅಂತ ಹೇಳಿದರೆ, ಯಾವುದನ್ನು ಕೊಟ್ಟಿದ್ದಾನೋ ಅವನಿಗೆ ಶಿಕ್ಷೆ ಆಗಬೇಕು.
ನಮ್ಮ ದೇಶದಲ್ಲಿ ಆಗ್ತಿರುವಂಥ ಅನ್ಯಾಯ, ಯಾವ ಕಾನೂನು ಯಾರು ಬರೆದಿಟ್ಟಿದ್ದಾರೋ ಅದನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾನೋ ಅವನಿಗೆ ಶಿಕ್ಷೆ ಇವತ್ತಾಗ್ತಾ ಇಲ್ಲ. ಶಿಕ್ಷೆ ಯಾರು ಹೋರಾಟ ಮಾಡ್ತಾರೋ, ಯಾರು ಇದು ಮಾಡ್ತಾ ಇದ್ದಾರೋ, ಯಾವ ಇದನ್ನು ಮಾಡ್ತಾ ಇದ್ದಾರೋ ಅವರಿಗೆ ಶಿಕ್ಷೆ ಆಗ್ತಾ ಇಲ್ಲ. ಯಾವ ಡಿನೋಟಿಸ್ ಕೊಟ್ಟಿದ್ದಾನೋ, ಯಾರು ಆ ಇದನ್ನು ಕೊಟ್ಟಿದ್ದಾನೋ, ಇವತ್ತು 1 ಎಕರೆಗೆ 1 ಲಕ್ಷ ರೂಪಾಯಿ ಆಗಿ ನನ್ನದು ಊರಲ್ಲೇ ಆಗಿದೆ. 4 ಎಕರೆಗೆ 4 ಲಕ್ಷ ರೂಪಾಯಿ ತಕೊಂಡು ಡಿನೋಟಿಸ್. ಇವತ್ತು ನಾವು ಸಹಕಾರಿ ಸಂಘದ ಡೈರೆಕ್ಟರ್ಸ್ ಇದ್ದೇವೆ, ಅಧ್ಯಕ್ಷರಿದ್ದೇವೆ. ಇವತ್ತು ನಾವು ಸಾಲ ಕೊಡ್ಲಿಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದೇವೆ. ನಾಳೆ ಅದನ್ನು ಎಬ್ಬಿಸಿದ್ರೆ ಬ್ಯಾಂಕಿಗೆ ದುಡ್ಡು ಬರ್ತದಾ ಇಲ್ವಾ ಅಂತ ಹೇಳುವ ರೀತಿಯ ಯೋಚನೆಗಳಾಗ್ತಾ ಇದೆ. ಇವತ್ತು ಆ ರೀತಿಯ ಭ್ರಷ್ಟಾಚಾರದಲ್ಲಿ ತುಂಬಿ ಹೋಗಿದೆ. ಒಂದು ರೀತಿಯಲ್ಲಿ ಕಾನೂನಿಗೆ ಪರಿವರ್ತನೆಗಳಾಗದೇ ಇದ್ರೆ, ಯಾಕಂತ ಹೇಳಿದ್ರೆ ಇವತ್ತು ಆ ಎಲ್ಲ ವಿಷಯಗಳು 100ರಲ್ಲಿ ಎಲ್ಲರೂ ಹೇಳಿದ್ದು 100ರಲ್ಲಿ 110 ಪಾಲು ಸತ್ಯ. ಯಾಕೆ ಅಂತ ಹೇಳಿದ್ರೆ ಆ ಸರ್ವೆ ಆಗದೆ ಇವತ್ತು ಇಲಾಖೆಗಳು, ಯಾವುದೇ ಅರಣ್ಯ ಇಲಾಖೆಯ 10 ಮರ ನಿಮ್ಮ ವರ್ಗ ಜಾಗದಲ್ಲಿದ್ದರೂ ಅದನ್ನು ಫಾರೆಸ್ಟ್ ಹೇಳುವಂಥ ರೀತಿಗೆ ಮುಂದಿನ ದಿನ ಆಗ್ತದೆ. ಇವತ್ತು ವರ್ಗದಲ್ಲಿ ಯಾರು ಮರ ನೆಡಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಆ ರೀತಿಯ ಕಾನೂನನ್ನು ಇವತ್ತು ಮಾಡುವಂಥ ಇಲಾಖೆಯ ಇದಾಗ್ತಾ ಇದೆ. ಈ ಹೋರಾಟ ಗಂಟೆಯೊಳೆ ಹೇಳಿದಾಗೆ ಅದಕ್ಕೆ ಒಂದು ಎಂಡ್ ಮಾಡಬೇಕಾದ್ರೆ ನಾವೆಲ್ಲರೂ ಮನಪೂರ್ವಕವಾಗಿ ನಮ್ಮ ಬೇರೆ ಬೇರೆ ಚಟುವಟಿಕೆಗಳ ಮಧ್ಯೆ ಒಂದು ರೀತಿಯ ಕಿಶೋರ್ ಶಿರಾಡಿ ಅವರಿಗೆ ಬೆಂಬಲವಾಗಿ ನಿಂತು ಸಹಕಾರ ಕೊಟ್ಟು, ಇದಕ್ಕೆ ಅವರು ಹೇಳಿದಾಗೆ, ಗಂಟೆಯೊಳವರು ಹೇಳಿದಾಗೆ ಒಂದು ಸಮಿತಿಯ ರಚನೆಯಾಗಿ ಮುಂದಿನ ದಿನಗಳಲ್ಲಿ ಕೇಂದ್ರದಕ್ಕೆ ಮಟ್ಟಕ್ಕೆ ಮುಟ್ಟಿಸಿ ಅದನ್ನು ತಿಲಾಂಜಿಯಲ್ಲಿ ಹೇಳುವವರೆಗೆ ನಾವು ಈ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಇಲ್ಲ ಅಂತ ಹೇಳುವಂಥ ತೀರ್ಮಾನ ಪ್ರತಿಜ್ಞೆಗಳನ್ನು ಮಾಡಿದರೆ ಮಾತ್ರ ಮುಂದಿನ ಜನಾಂಗ, ಧರ್ಮಗುರುಗಳು ಹೇಳಿದಾಗೆ, ಗುತ್ತಿಗಾರನ ಧರ್ಮಗುರುಗಳು ಹೇಳಿದಾಗೆ, ಮುಂದಿನ ಜನಾಂಗ ನಮ್ಮನ್ನು ಕ್ಷಮಿಸಲಿಕ್ಕಿಲ್ಲ. ಯಾಕೆ ಅಂತೇಳಿ ಕ್ಷಮಿಸಬಹುದು, ಇಲ್ಲದಿದ್ದರೆ ಖಂಡಿತವಾಗಿ ಅದು ಒಕ್ಕಲೆಬ್ಬಿಸುವುದು ಖಂಡಿತ. ಒಂದು ದಿವಸ ಈಗಾಗಲೇ ನಿಮಗೆ ಗೊತ್ತಿಲ್ಲ, ಯಾರು ಫಾರೆಸ್ಟ್ನೊಳಗೆ ಮನೆ ಕಟ್ಟಿಕೊಂಡಿದ್ದಾರೆ, ಸುತ್ತ ಫಾರೆಸ್ಟ್ ಇದೆ, ಮಧ್ಯದೊಳಗೆ ಒಂದು 50-20 ಮನೆ ಇದೆ. ಅದೆಲ್ಲ ಮನೆಗಳ ರಿಪೋರ್ಟ್ ಇವತ್ತು ಇಲಾಖೆಗೆ ಹೋಗಿದೆ, ಅದೆಲ್ಲ ರಾಜ್ಯ ಸರ್ಕಾರಕ್ಕೆ ಇವತ್ತು ಹೋಗಿದೆ. ಒಂದೊಂದು ದಿವಸ ನಿಮ್ಮನ್ನು ರಿಹ್ಯಾಬಿಟೇಷನ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಅರಣ್ಯ ಕಾಯ್ದೆ ಅಷ್ಟು ತಿದ್ದುಪಡಿ ಆಗ್ತಾ ಇದೆ. ಸುತ್ತ ಫಾರೆಸ್ಟ್ ಇದ್ದು ಅದರ ಒಳಗೆ ಮನೆ ಇದ್ರೆ 10-20 ಮನೆಗಳಿದ್ರೆ ಅದನ್ನು ರಿಹ್ಯಾಬಿಟೇಷನ್ ಮಾಡುವಂತ ಯೋಚನೆ ಇವತ್ತು ಸರ್ಕಾರಕ್ಕೆ ರಿಪೋರ್ಟ್ ಹೋಗಿದೆ. ಯಾಕೆಂದ್ರೆ ಅರಣ್ಯ ಇಲಾಖೆಯಲ್ಲಿ ನಮ್ಮ ಒಬ್ರು ಸಂಬಂಧಿಕರು ಇದ್ರು, ನನ್ನ ಭಾವ ಇದ್ರು, ಅವರು ಹೇಳಿದ್ರು ಹೀಗೆಲ್ಲ ಈ ಜಾಗಗಳನ್ನೆಲ್ಲ ಕೊಟ್ಟಿದ್ದೇವೆ ನಾವು, ಈಗಾಗಲೇ ಕೊಟ್ಟಾಗಿದೆ, ನಮಗೆ ದಿನ ರಿಪೋರ್ಟ್ ಕೇಳ್ತಾ ಇದ್ದಾರೆ ನಮಗೆ ಅಂತ ಹೇಳುವಂತ ರೀತಿಯಲ್ಲಿ ಆ ರೀತಿಯ ಇದನ್ನು ಕೇಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ನಾವು ಎಚ್ಚೆತ್ತುಕೊಳ್ಳದೇ ಇದ್ರೆ, ನಾವು ಜಾಗೃತರಾಗದೇ ಇದ್ರೆ, ನಾವು ಮುಂದಿನ ದಿನ ಈ ಹೋರಾಟವನ್ನು ಎಂಡ್ ಮಾಡುವಲ್ಲಿವರೆಗೆ ನಾವು ವಿರಮಿಸದೆ ಹೋರಾಟವನ್ನು ಮಾಡಿದರೆ ಮಾತ್ರ ಯಶಸ್ಸು ಖಂಡಿತ. ಕಿಶೋರ್ ಶಿರಾಡಿ ಅವರು ಸಣ್ಣದಾಗಿ ಪ್ರಾರಂಭ ಮಾಡಿರ್ಬೋದು. ಪ್ರಾರಂಭ ಮಾಡುವಾಗ ತುಂಬ ಜನ ಕಿಶೋರ್ ಶಿರಾಡಿ ಅವರನ್ನು ತಮಾಷೆಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿರ್ಬೋದು. ಆದರೆ ಅದರ ಸೂಕ್ಷ್ಮತೆ, ಅದರ ಎಚ್ಚರಿಕೆ, ಅದರ ಈ ಹೋರಾಟದ ಇದು ಎಲ್ಲರಿಗೆ ಇವತ್ತು ಗೊತ್ತಾಗಿದೆ. ಇವತ್ತು ಯಾರು ಈ ವೇದಿಕೆಯಲ್ಲಿ ಕೂತವರನ್ನು ಕಿಶೋರ್ ಶಿರಾಡಿ ಅವರು ಕರೀಲಿಲ್ಲ, ಯಾರನ್ನು ಕರೀಲಿಲ್ಲ, ಯಾರು ನನ್ನನ್ನು ಕರೀಲಿಲ್ಲ, ಯಾರನ್ನು ಕರೀಲಿಲ್ಲ. ನೀವು ಇಲ್ಲಿಗೆ ಬನ್ನಿ, ವೇದಿಕೆ ನಮಗೆ ಗೊತ್ತೇ ಇಲ್ಲ, ನಾವು ಹೋರಾಟಕ್ಕೆ ಬಂದವರು. ಕಿಶೋರ್ರೆ, ರಸ್ತೆಯಲ್ಲಿ ಕೂತ್ಕೊಳ್ಳಿಕ್ಕೆ ನಿಮ್ಮೊಟ್ಟಿಗೆ ಬಂದದ್ದು, ನೀವು ಇಲ್ಲಿ ಕರೆದದ್ದು ನೀವು, ನಾವೇನು ನಿಮ್ಮೊತ್ತಿಗೆ ನಾಯಕರಾಗಿ ಬಂದದಲ್ಲ, ನಾವು ಕೆಳಗೆ ಕೂತ್ಕೊಳ್ಳಿಕ್ಕೆ ಬಂದವರು. ಇವತ್ತು ನೀವೇ ಕರೆದದ್ದು. ಯಾಕೆ ಅಂತ ಹೇಳಿದ್ರೆ ಈ ಹೋರಾಟ ಖಂಡಿತವಾಗಿಯೂ ನಿಮ್ಮೊಂದಿಗೆ ನಾವು ಖಂಡಿತ ಇದ್ದೇವೆ. ಈ ಹೋರಾಟ ನಿಮ್ಮ ಹೋರಾಟ ಅಲ್ಲ, ನಮ್ಮ ಹೋರಾಟ. ಅದನ್ನು ನೀವು ಮಾಡ್ತಾ ಇದ್ರಿ, ಆ ಪುಣ್ಯದ ಕೆಲಸ. ಮತ್ತೆ ಒಂದು ಹೇಳ್ತೇನೆ, ಕಿಶೋರ್ ಶಿರಾಡಿ ಅವರಿಗೆ ಆ ಹೋರಾಟ ನಾನು ಕಾರಲ್ಲಿ ಬರುವಾಗ ನಮ್ಮ ಆತ್ಮರೊಟ್ಟಿಗೆ ಮಾತಾಡ್ತಾ ಹೇಳಿದೆ, ಅದು ಅವರ ರಕ್ತದ ಗುಣ ಅಂತ ಹೇಳಿದೆ. ನಾನು ಮತ್ತು ಕಿಶೋರ್ ಶಿರಾಡಿ ಅವರ ಅಣ್ಣನ ಮಗ ನಾನು ಕಾಲೇಜಲ್ಲಿ ಒಟ್ಟಿಗೆ ಇದ್ದೆವು. ನನಗೆ ಒಂದು ಅನ್ಯಾಯ ಆಯಿತು, ನನಗೆ ಅವ್ರಿಗೇನು ಸಂಪರ್ಕನೇ ಇರಲಿಲ್ಲ. ನಾನು 2nd ಡಿಗ್ರಿಯಲ್ಲಿದ್ದರೆ ಅವ್ರು ಫೈನಲ್ ಡಿಗ್ರಿ ಇದ್ರು. ಒಂದು ದಿವಸ ಅವ್ರ ಅಣ್ಣನ ಮಗ ಬಂದದ, ಯಾರು ನನಗೆ ಅನ್ಯಾಯ ಮಾಡಿದ, ಅವನಿಗೆ ಹೊಡೆದು ಎದ್ದು ಹೋದೆ ಅವರಲ್ಲಿಂದ. ಯಾಕಂದ್ರೆ ನನಗೆ ಅನ್ಯಾಯ ಆಗಿದೆ ಅಂತ ಅವರೇ ಗ್ರಹಿಸಿಕೊಂಡ, ನಾನು ಹೇಳಲಿಕ್ಕೆ ದೂರು ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಅವರ ದೊಡ್ಡಪ್ಪ ಎಲ್ಲ ಆ ರೀತಿ ಹೋರಾಟದಲ್ಲಿ ಇದ್ದವರು. ಹಿಂದಿನ ಕಾಲದಲ್ಲಿ ಶಿರಾಡಿ ಮನೆ ಅಂತ ಹೇಳಿದ್ರೆ ಅದು ರಕ್ತದಲ್ಲಿ ಹೋರಾಟದ ಮನೆ. ಯಾಕೆ ಅಂತ ಹೇಳಿದ್ರೆ ಆ ರಕ್ತ ಅವರ ಮನೆಯಲ್ಲಿ ಇದೆ, ಆ ರೀತಿಯ ಭಾವನೆಯಲ್ಲಿ ಹೋರಾಟ ಇದೆ, ಕಿಚ್ಚಿದೆ. ಅವರಿಗೆ ಯಾರು ಹೇಳಬೇಕು ಅಂತ ಇಲ್ಲ ಹೋರಾಟ ಮಾಡಬೇಕಾದ್ರೆ. ಆ ರೀತಿಯ ಒಂದು ಹೋರಾಟದ ಮುಂಚೂಣಿ ಅಂತ ತಕೊಂಡು ನೀವು ಹೋಗಿದ್ದೀರಿ. ಖಂಡಿತ ನಿಮಗೆ ಭಗವಂತ ಇವತ್ತು ನೀವು ಮಾಡಿದ ಇದಕ್ಕೆ ಇದಿಲ್ಲದ್ರೆ ಇತಿಹಾಸದಲ್ಲಿ ನಿಮ್ಮ ಹೆಸರು ಇರ್ತದೆ ಖಂಡಿತ ಅದು ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ರೀತಿಯ ಹೋರಾಟಕ್ಕೆ ನಮ್ಮ ಬೆಂಬಲ ಪೂರ್ಣ ಇದೆ. ಖಂಡಿತ ಭಗವಂತ ನಿಮಗೆ ಯಶಸ್ಸು ಕೊಡ್ತಾನೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ವಂದನೆಗಳು ಸರ್ ನಿಮ್ಮ ಮಾತುಗಳಿಗೆ. ಮುಂದಕ್ಕೆ ಪುತ್ತೂರಿನ ಮಾಜಿ ಶಾಸಕರಾದ ಮಾನ್ಯ ಸಂಜೀವ ಮಠಂದೂರು ಅವರು ತಮ್ಮ ಅಭಿಪ್ರಾಯವನ್ನು ಸಭೆಯಲ್ಲಿ ಮಂಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹೋರಾಟಗಾರರಲ್ಲಿ ಒಂದು ಮನವಿ, ದಯವಿಟ್ಟು ನಾವೆಲ್ಲ ಹೋರಾಟಗಾರರಿದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ AC ಅವರು ನಮ್ಮ ಕರೆಗೆ ಹೋಗೊಟ್ಟು
ನಮ್ಮ ಏನು ಘೋಷಣೆ ಆಯಿತು ಆ ನಂತರ ಪುತ್ತೂರಿಂದ ಹೊರಟ ನೆನಪಿಟ್ಕೊಳ್ಳಿ ಬಂಧುಗಳೇ, ಯಾರೂ ಕೂಡ ಹೋಗಬಾರದು. ಎಸಿಗೆ ಮನವಿ ಕೊಡುವ ತನಕ ನಮ್ಮ ಸಂಘಟನೆಯ ಶಕ್ತಿಯನ್ನು ತೋರಿಸಬೇಕು. ನಾವೆಲ್ಲರೂ ಕೂಡ ಹೆದರಿ ಪುಕ್ಕಳರಾಗಬಾರದು. ಯಾಕ್ರಿ ಒಂದು 10 ನಿಮಿಷ ನಾವು ನಿಂತ್ಕೊಳ್ಳಿಕ್ಕೆ ಅವಕಾಶ ಆಗೋದಿಲ್ವಾ? ಒಂದು 10 ನಿಮಿಷ ನಿಂತ್ಕೊಳ್ಳಿ, ಬರ್ತಾರೆ ಎಸಿ ಅವರು. ನಮ್ಮ ಕರೆಗೆ ಹೋಗೊಟ್ಟು ಬರ್ತಾ ಇದ್ದಾರೆ, ನಮಗೆ ಹೆದರಿ ಬರ್ತಾ ಇದ್ದಾರೆ ಅವರು. ನೀವೆಲ್ಲ ಹೋದ್ರೆ ಹೇಗೆ? ಹಿಂದೆ ಬನ್ನಿ, ಎಲ್ಲರೂ ಹಿಂದೆ ಬನ್ನಿ, ಕಳಿಸ್ಕೊಡಿ ಅಲ್ಲಿ ಸ್ವಯಂ ಸೇವಕರು. ಖಾಲಿ ಕುರ್ಚಿ ಇದೆ, ಸ್ವಲ್ಪ ಭರ್ತಿ ಮಾಡಿ. ಬೋಲೋ ಭಾರತ್ ಮಾತಾಕ್ಕೆ. ಸಾಕಾಗ್ಲಿಲ್ಲ. ಆ ಪರಿಸರ ತಜ್ಞರು ಮಾತ್ರ ಈ ಭಾರತ ಮಾತೆಯ ಸುಪುತ್ರರಲ್ಲ, ಈ ಕಾಡಿನ ಮಧ್ಯೆ ಇರುವ ರೈತರು ಕೂಡ ಭಾರತ ಮಾತೆಯ ಸುಪುತ್ರರು ಅಂತ ತಾವು ತೋರಿಸಿಕೊಡ್ಬೇಕು. ಬೋಲೋ ಭಾರತ್ ಮಾತಾಕ್ಕೆ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತ ಎಲ್ಲ ಗಣ್ಯರೇ, ಸಭೆಯಲ್ಲಿ ಉಪಸ್ಥಿತ ದುಃಖಿತ ಪೀಡಿತ ರೈತಾಪಿ ಬಂಧುಗಳೇ, ಇವತ್ತು ಈ ಭಾಗದಲ್ಲಿ ಹುಲಿ ಗರ್ಜನೆ ಈ ಕಾಡಲ್ಲಿ ಮುಳುಗಬೇಕಿತ್ತು. ಆದರೆ ಇವತ್ತು ಜನಾಕ್ರೋಶದ ಗರ್ಜನೆ ಈ ಗುಂಡ್ಯ ತೋಟದಿಂದ ಮೊಳಗ್ತದೆ ಅಂದ್ರೆ ಖಂಡಿತ ಈ ನಾಡಿನ ಗದ್ದುಗೆದಾರರು ಎಚ್ಚೆತ್ತುಕೊಳ್ತಾರೆ ಅನ್ನುವಂಥ ಸಂದೇಶವನ್ನು ಈ ಒಂದು ವೇದಿಕೆ ಇವತ್ತು ಸಾರ್ತಾ ಇದೆ ಬಂಧುಗಳೇ. ನಾನು ವೆಂಕಪ್ಪಗೌಡರ ಕೂತು ಮಾತಾಡ್ತಾ ಇದ್ದೆವು. ಸ್ವಾತಂತ್ರ್ಯ ಬಂದು 77 ವರ್ಷ ಆಯಿತು. ಈ ದೇಶದಲ್ಲಿ 16 ಕಾನೂನುಗಳಿದೆ. ಈ ದೇಶದ ಸಂವಿಧಾನ 106 ಬಾರಿ ತಿದ್ದುಪಡಿಯಾಗಿದೆ. ಯಾಕಂದ್ರೆ ಆ ಜನರ ಒಳಿತಿಗಾಗಿ, ಜನರ ಬದುಕಿಗಾಗಿ ಸಂವಿಧಾನ ತಿದ್ದುಪಡಿಯಾಗಿದೆ, ಕಾನೂನು ತಿದ್ದುಪಡಿಯಾಗಿದೆ. ಇವತ್ತು ಈ ದೇಶದಲ್ಲಿ ಜನಸಾಮಾನ್ಯರು ಕಾಡಿನಲ್ಲಿ ಬದುಕಬೇಕೋ, ಕಾಡು ಪ್ರಾಣಿಗಳು ಬದುಕಬೇಕೋ ಎನ್ನುವಂಥದ್ದು ಮೂಲಭೂತ ಪ್ರಶ್ನೆ. ಇಲ್ಲಿ ಮನುಷ್ಯ ಮತ್ತು ಕಾಡು ಪ್ರಾಣಿ ಜೊತೆಯಾಗಿ ಬದುಕಬೇಕು ಎನ್ನುವಂಥದ್ದು ನಮ್ಮ ಸಂದೇಶ. ಅದಕ್ಕಾಗಿ ನಾವೆಲ್ಲ ಸೇರಿದ್ದೇವೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇವೆ. ಈ ದೇಶದ ಕಾನೂನು ಅದಕ್ಕೊಂದು ಸ್ಯಾಂಟಿಟಿ ಇದೆ, ಲೀಗಾಲಿಟಿ ಇದೆ. ಕರ್ನಾಟಕದಲ್ಲಿ ನಾನು 5 ವರ್ಷ ವಿಧಾನಸಭೆಯಲ್ಲಿ ಶಾಸಕನಾಗಿ ಈ ಮಣ್ಣಿನ ಮಕ್ಕಳ ಬಗ್ಗೆ 16 ಬಾರಿ ಮಾತಾಡಿದ್ದೇನೆ. ಇಲ್ಲಿರುವಂತಹ ಅರಣ್ಯ ಕಾಯ್ದೆ ಇದೆ, ಪರಿಸರ ಜೀವಿ ಕಾಯ್ದೆ ಇದೆ, ವನ್ಯಜೀವಿ ಕಾಯ್ದೆ ಇದೆ, ಬೇರೆ ಬೇರೆ ಕಾಯ್ದೆಗಳಿದೆ. ಈ ಕಾಯ್ದೆಗಳು ಇಲ್ಲಿರುವಂತಹ ಕಾಡಿನ ರಕ್ಷಣೆಗಾಗಿ, ಇಲ್ಲಿರುವಂತಹ ಪ್ರಾಣಿ ಪಕ್ಷಿಗಳ ರಕ್ಷಣೆಗಾಗಿ, ಇಲ್ಲಿರುವ ಪರಿಸರದ ರಕ್ಷಣೆಗಾಗಿ ಇವತ್ತು ಅದು ಕೆಲಸ ಮಾಡ್ತಾ ಇಲ್ವಾ? ಈ ಕಾನೂನು ಇವತ್ತು ಕೆಲಸ ಮಾಡ್ತಾ ಇಲ್ವಾ? ಈ ಸರ್ಕಾರಗಳು ನಿದ್ದೆಯಲ್ಲಿದೆಯಾ? ಈ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಯಾಕೆ ಈ ಕಾನೂನು ಬೇಕು? ಯಾಕೆ ಅದರ ಮಧ್ಯೆ ಮತ್ತೊಂದು ಮಾಧವ ಗಾಡ್ಗಿಲ್ ವರದಿ? ಯಾಕೆ ಅದರ ಮಧ್ಯೆ ಮತ್ತೊಂದು ಕೃಷ್ಣಸ್ವಾಮಿ ಕಸ್ತೂರಿ ರಂಗನ್ ವರದಿ? ನಾನು ಇಲ್ಲಿಗೆ ಬರಬೇಕಿದ್ರೆ ಆ 2 ವರದಿಯನ್ನು ಓದಿ ಬಂದಿದ್ದೇನೆ. ಈ ವರದಿಗಳು ನಗರ ನಕ್ಸಲೇಟ್ಗಳು ಮಾಡಿದಂತ ವರದಿ, ಎಸಿ ರೂಮ್ ಅಲ್ಲಿ ಕೂತಂತ ಆ ಅಧಿಕಾರಿಗಳು ಮಾಡಿದಂತ ವರದಿ. ಬಹುಶಃ ನಾನು ಹೇಳ್ತೇನೆ, ಒಬ್ಬ IAS ಅಧಿಕಾರಿ ಬಂದು ಇಲ್ಲಿ 1 ತಿಂಗಳು ಜೀವನ ಮಾಡಲಿ, ಎಲ್ಲಿ ಗುಂಡ್ಯ ತೋಟದಲ್ಲಿ ಎಡಕುಮೇರಿಯಲ್ಲಿ ಬಂದು ಅವು ವಾಸ ಮಾಡಲಿ. ಇಲ್ಲಿಯ ಪರಿಸರ ಏನು, ಇಲ್ಲಿಯ ಜನರ ಬದುಕೇನು ಅಂತೇಳಿ ಅವು ತಿಳ್ಕೊಂಡು ಮತ್ತೆ ಇನ್ನೊಂದು ವರದಿಯನ್ನು ನೀಡಲಿ. ಇದನ್ನು ಮಾಡಲಿಕ್ಕೆ ಸಾಧ್ಯವಾ? ಇವತ್ತು ಈ ಭಾಗದಲ್ಲಿ ಎಲ್ಲಿಯಾದ್ರೂ ಕಾಡು ಉಳಿದಿದ್ರೆ ಅದು ನಿಮ್ಮಿಂದ, ನಮ್ಮಿಂದ, ಆ ಅರಣ್ಯ ರಕ್ಷಕರ ಅರಣ್ಯ ಇಲಾಖೆಯಿಂದ ಅಲ್ಲ. ನಾನು ವೆಂಕಪ್ಪಗೌಡರಲ್ಲಿ ಹೇಳಿದೆ, ಒಬ್ಬ ಕೊಟ್ಟು ಪಿಕಾಸಿ ಹಿಡ್ಕೊಂಡು ಅರಣ್ಯ ನಾಶ ಮಾಡಲಿಕ್ಕೆ ಆಗುದಿಲ್ಲ, ಕತ್ತಿ ಹಿಡ್ಕೊಂಡು ಅರಣ್ಯ ನಾಶ ಮಾಡಲಿಕ್ಕೆ ಆಗುದಿಲ್ಲ. ಯಾರು ಇವತ್ತು KFDC ಅಂತ ರೆಡಿ ಮಾಡಿದ್ರು, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವತ್ತು KFDC ಕಾಡನ್ನು ಕಡಿದ್ರು. ಯಾರು ರಬ್ಬರ್ ಮಾಡಿದ್ರು? ಕಾಡನ್ನು ಕಡಿದ್ರು. ಯಾರು KCDC ಮಾಡಿದ್ರು? ಏನು ಕ್ಯಾಶ್ಯೂ ಪ್ಲಾಂಟೇಶನ್ ಮಾಡಿದ್ರು? ಯಾರು ಕೂಪು ಕಡಿದ್ರು? ಯಾರು ಎತ್ತಿನ ಹೊಳೆ ಮಾಡಿದ್ರು? ಯಾರು ಗುಂಡ್ಯದಲ್ಲಿ ಪವರ್ ಪ್ರಾಜೆಕ್ಟ್ ಮಾಡಿದ್ರು? ಎಲ್ಲ ಸರ್ಕಾರ ತಾನೇ, ಸರ್ಕಾರ ತಾನೇ. ಆಗ ಈ ಕಾನೂನುಗಳು ಎಲ್ಲಿ ಹೋಯ್ತು? ಆಗ ಪರಿಸರ ಸ್ನೇಹಿ ಆ ಜೀವಿಗಳು ಎಲ್ಲಿ ಹೋದವು? ನಾವೆಲ್ಲ ಪ್ರಶ್ನೆ ಮಾಡಬೇಕಲ್ಲ. ಇವತ್ತು ಯಾರೋ ಹೊಣೆಗಾರನಾಗಿ ಈ ಮಣ್ಣಿನ ಮಕ್ಕಳನ್ನು ಹೊಣೆಗಾರನಾಗಿ ಮಾಡುವಂತ ಕೆಲಸ ಈ ಸರ್ಕಾರ ಮಾಡ್ತದಲ್ಲ, ಈ ಅಧಿಕಾರಿಗಳು ಮಾಡ್ತದಲ್ಲ. ಬಹುಶಃ ಇವರ ಬಗ್ಗೆ ಇವತ್ತು ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಖಂಡಿತ ರೈತಾಪಿ ವರ್ಗಕ್ಕೆ ಉಳಿಗಾಲ ಇಲ್ಲ. ಒಂದು ಕೋವಿಯ ಬಗ್ಗೆ ಹೇಳಿದರು. ಬಹುಶಃ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದರೆ ಅತಿ ಹೆಚ್ಚು ನಾನು, ನಮ್ಮ ಕುಮಾರಸ್ವಾಮಿ ಅವರು
ನಮ್ಮ ಎಲ್ಲಿ ಸಕಲೇಶ್ಪುರದ ಹಿಂದಿನ HK ಕುಮಾರಸ್ವಾಮಿ ಅವರು ಶಾಸಕರಿದ್ದರು, ನನ್ನ ಜೊತೆ ಬೋಪಯ್ಯನವರಿದ್ದರು. ಮಡಿಕೇರಿಯಲ್ಲಿ ಒಬ್ಬನಿಗೆ 3 ಕೋವಿ ಕೊಡ್ಲಿಕ್ಕೆ ಪರ್ಮಿಷನ್. ಎಷ್ಟು? 3 ಕೋವಿ ಇಟ್ಕೊಳ್ಬಹುದು. ಕರ್ನಾಟಕದಲ್ಲಿ ಕೋವಿಗೆ 2 ಕಾನೂನು ಬಂಧುಗಳೇ. ನಮ್ಮ ಭಾಗದಲ್ಲಿ ಯಾರು ಕೋವಿ ಇಟ್ಕೊಳ್ಳೋ ಆಗಿಲ್ಲ. ಅಲ್ಲಿ 3 ಕೋವಿ ಇಟ್ಟುಕೊಂಡು ಅವನು ಓಡಾಡಬಹುದು. ಇಂತಹ ಕಾನೂನು ಇರುವಂತ ಈ ಕರ್ನಾಟಕದಲ್ಲಿ ಇವತ್ತು ಆ ರೈತರ ರಕ್ಷಣೆಗೆ ಇವತ್ತು ಸರ್ಕಾರ ಬರದೇ ಹೋದರೆ ರೈತಾಪಿ ವರ್ಗವೇ ಆ ಒಂದು ರಕ್ಷಣೆಯನ್ನು ಮಾಡ್ತೇವೆ ಅನ್ನುವಂಥ ಸಂದೇಶವನ್ನು ಕೊಡುವಂತ ಕಾಲ ದೂರ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಕುದುರೆಮುಖ ಭಾಗದಲ್ಲಿ ನಕ್ಸಲೈಟ್ಗಳು ಉದ್ಭವ ಆದ್ರು. ಯಾಕೆ ಆದ್ರು ಅಂದ್ರೆ ಈ ಅರಣ್ಯ ಇಲಾಖೆಯ ಕಿರುಕುಳದಿಂದ ಅಲ್ಲಿ ಆ ಬಡ ಜೀವಿಗಳು ಇವತ್ತು ನಕ್ಸಲೈಟ್ಗಳು ಆಗಿದ್ದಾರೆ. ಇವತ್ತು ಇಲ್ಲಿ ಕೂಡ ನಕ್ಸಲೈಟ್ಗಳು ಆಗ್ಬೇಕಂತ ಹೇಳಿ ಬಹುಶಃ ಈ ಒಂದು ಕಾನೂನು ತಂದಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ರೀತಿಯಾಗಿ ಎಚ್ಚರಿಕೆಯಿಂದ ನಾವು ಇವತ್ತು ಈ ಒಂದು ಹೋರಾಟವನ್ನು ಮಾಡುವ ಒಟ್ಟಿಗೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟ ಆಗಬೇಕು. ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಗ್ರೀನ್ ಬೆಂಚ್, ನಮ್ಮ NGT ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಹೋರಾಟಗಳು, ರಾಜಕೀಯ ಹೋರಾಟಗಳು, ಸಾಮಾಜಿಕ ಹೋರಾಟಗಳು, ರೈತಪರ ಹೋರಾಟಗಳು, ಹೀಗೆ ಆ ಹೋರಾಟದ ಮುಖಾಂತರವೇ ಇವತ್ತು ನಮ್ಮತನವನ್ನು, ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕಾಗಿದೆ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಇವತ್ತು ಆ ಸಂಖ್ಯೆಯ ಆಧಾರದಲ್ಲಿ ಇವತ್ತು ಒಂದು ಸರ್ಕಾರ ಗೌರವವನ್ನು ಕೊಡ್ತದೆ. ಇವತ್ತು ನಮ್ಮ ಹೋರಾಟಗಳು ತೀವ್ರ ರೂಪವನ್ನು ಪಡೆದಾಗ ಮಾತ್ರ ದಪ್ಪ ಚರ್ಮದ ನಮ್ಮಂತಹ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರೆ, ದಪ್ಪ ಚರ್ಮದ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ. ಆ ದಿಸೆಯಿಂದ ಇವತ್ತು ಇಲ್ಲಿ ಏನು ಮಲೆನಾಡು ಹಿತರಕ್ಷಣಾ ವೇದಿಕೆಯ ವತಿಯಿಂದ ನಿರಂತರವಾಗಿ ಬಹುಶಃ ನಾನು ಕಿಶೋರ್ ಶಿರಾಡಿ ಅವರನ್ನು ನಾನು ನೋಡಿದ್ದೇನೆ. ಒಬ್ಬ ಏಕ ವ್ಯಕ್ತಿಯ ಅದು ಏನೋ ಆ ಒಂದು ಕ್ಯಾಪ್ಟನ್ ಬ್ರಿಗೇಡ್, ಅದು ಏಕ ವ್ಯಕ್ತಿ ಇಷ್ಟು 1000 ಜನರನ್ನು ಸೇರಿಸಿಕೊಂಡು ಈ ಒಂದು ಮಲೆನಾಡು ಭಾಗದ ರೈತಾಪಿ ವರ್ಗದ ಹಿತಾಸಕ್ತಿಯನ್ನು ಕಾಪಾಡಬಹುದು ಅಂತ ಹೇಳಿದ್ರೆ ಬಹುಶಃ ನೀವೆಲ್ಲ ನೇತೃತ್ವವನ್ನು ವಹಿಸಿಕೊಂಡಿದ್ರೆ. ಹಾಗೆ ಉಲ್ಲೇಖ ಮಾಡಿದ್ರು, ಒಬ್ಬೊಬ್ಬರಿಗೆ 10 ಜನರನ್ನು ಸೇರಿಸುವ ತಾಕತ್ತಲ್ಲ ಇಲ್ಲಿ ಇರುವವರಿಗೆ, 100 ಜನರನ್ನು ಸೇರಿಸುವಂತ ತಾಕತ್ತಿದೆ ಅಂತ ಎಲ್ಲ ನಾಯಕರು ಗ್ರಾಮ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ನಾವು ಕೂಡ ಸಂಘಟಿತರಾಗಿ ಇದರ ಬಗ್ಗೆ ಪ್ರತಿಭಟನೆಯನ್ನು ಮಾಡದೇ ಹೋದರೆ ಬಹುಶಃ ಒಂದು ನಮಗೆ ಸಮಸ್ಯೆ ಅಲ್ಲ, ಕಸ್ತೂರಿ ರಂಗನ್ ಸಮಸ್ಯೆ ಅಲ್ಲ, ಇಲ್ಲಿ 10 ಸಮಸ್ಯೆಗಳನ್ನು ಉಲ್ಲೇಖ ಮಾಡಿದರು. ಪ್ಲಾಟಿಂಗ್ ಬಗ್ಗೆ ನಾವು ಈಗಲ್ಲ, ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಶಾಸಕರು ಸಂಸದರು ಹೇಳಿ ಆ ಜಾಯಿಂಟ್ ಸರ್ವೆ ಆಗಬೇಕು ಅಂತ ಹೇಳಿ 4-5 ವರ್ಷದಿಂದ ನಾವು ಒತ್ತಡ ಹಾಕ್ತಾ ಇದ್ದೇವೆ. ಇಷ್ಟ ತನಕ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಭಾಗದಲ್ಲಿರುವಂತ ರೈತರು ಇವತ್ತು ಅಕ್ರಮ ಸಕ್ರಮ ಇರಬಹುದು, 94C ಇರಬಹುದು, ಇವತ್ತು ಡೀಮ್ಡ್ ಫಾರೆಸ್ಟ್ ಇರಬಹುದು, ಈ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಆಗಲಿಲ್ಲ. ಇದೆಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಇರುವಂತಹ ಸಮಸ್ಯೆ. ಬಯಲು ಸೀಮೆಯವರು ಅವರು ಒಗ್ಗಟ್ಟಾಗಿ ಈ ಹೋರಾಟದ ಮುಖಾಂತರದನ್ನು ಪಡ್ಕೊಳ್ಳುವಂತ ಸಂಗತಿಯನ್ನು ಮಾಡ್ತಾರೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಾವು ಹೇಳಿದರು ಬುದ್ಧಿಜೀವಿಗಳು ಅಂತೇಳಿ, ತುಳುವಿನಲ್ಲಿ ನಮ್ಮ ಧರ್ಮಗುರುಗಳು ಹೇಳಿದರು, ಮತ್ತೊಂದು ಪದವನ್ನು ಹೇಳಿದರು. ಅಂತ ಜನ ನಾವೆಲ್ಲ. ನಾವು ಯಾವಾಗ ಸಂಘಟಿತರಾಗ್ತೇವೋ ಆಗ ನಮ್ಮ ಹಕ್ಕನ್ನು ಉಳಿಸಿಕೊಳ್ಳುವಂತ ಕೆಲಸ ಮಾಡಬಹುದು. ಆ ದಿಸೆಯಿಂದ ಇವತ್ತು ಆದಂತ ಈ ಒಂದು ಹೋರಾಟದ ರೂಪರೇಷೆಗಳು ಇದು ನಮಗೆ ನ್ಯಾಯ ಸಿಕ್ಕುವ ತನಕ ಆಗಲೇಬೇಕು. ಅದಕ್ಕೆ ವಿಶೇಷವಾಗಿ ನಾನು ನಮ್ಮ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರನ್ನು ನಾನು ಬರುವಾಗ ಮಾತಾಡಿದ್ದೆ, ನಾನು ಹೋಗ್ತಾ ಇದ್ದೇನೆ ಬನ್ನಿ ಅಂತೇಳಿ. ನಾನು ಜಿಲ್ಲಾಧ್ಯಕ್ಷ ಆಗಿರುವಾಗ ನನ್ನ ಕೆಳಗೆ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು, ಒಟ್ಟಿಗೆ ನಾವು ಕೆಲಸ ಮಾಡಿದವರು. ಅವರಲ್ಲಿಯೂ ಈ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೆ. ಹಿಂದಿನ ನಮ್ಮ ಸಂಸದ ನಳಿನ್ ಕುಮಾರ್ ಕಟೀಲ್ರಿಗೂ ಈ ಮಾತನ್ನು ಹೇಳುವಾಗ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿದರು. ಒಟ್ಟು ರಾಜಕೀಯ ರಹಿತವಾಗಿ, ಜಾತ್ಯತೀತವಾಗಿ ಇವತ್ತು ಈ ಒಂದು ರೈತರ ಹಿತವನ್ನು ಕಾಪಾಡುವಂತ ಕೆಲಸ ನಾವೆಲ್ಲ ಮಾಡುವ ಅಂತ ಹೇಳ್ತಾ ನಾನು ಪುತ್ತೂರಿಂದ ಬಂದಿದ್ದೇನೆ. ನನಗೇನು ಬಾಧಕ ಇಲ್ಲ ಅಂತ ಅಲ್ಲ, ನನ್ನ ಪಕ್ಕದ ಗ್ರಾಮ ಹತ್ತಿರ ಬಂದಿದೆ. ಇದು ಆ ಪಕ್ಕದ ಗ್ರಾಮಕ್ಕೂ ಇವತ್ತು ನನ್ನಲ್ಲಿ ಒಂದು ಸರ್ ನಂಬರ್ ಇದೆ. ನಮ್ಮ ಬಜತ್ತೂರಲ್ಲಿ 4ರಲ್ಲಿ ಒಂದು ಸರ್ ನಂಬರ್ ಇದೆ. 1400 ಎಕರೆ ಇದೆ. 700 ಎಕರೆ ಅರಣ್ಯ ಅಂತೇಳಿ ಬರ್ತಿದೆ. ಅದರಲ್ಲಿ 700 ಎಕರೆ ಯಾರು ಹೋದ್ರು ಅದು ಅರಣ್ಯ ಇಲಾಖೆ ಜಾಗ ಅಂತೇಳಿ. ಅಲ್ಲಿ ಕೂತವರು 50 ವರ್ಷದಿಂದ ಕೂತಿದ್ದಾರೆ. ಅವರಿಗೆ ಇವತ್ತಿನ ತನಕ ನಮಗೆ ಸಾಗುವಳಿ ಚೀಟಿ ಕೊಡ್ಲಿಕ್ಕೆ ಆಗಲಿಲ್ಲ. ಇಂತಹ 10 ಸಮಸ್ಯೆಗಳು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಅದು ನಗರದಲ್ಲಿರ್ಬೋದು, ಹಳ್ಳಿಯಲ್ಲಿರ್ಬೋದು, ಕಾಡಿನ ಮಧ್ಯೆ ಇರ್ಬೋದು. ಇದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವ ಅಂತ ಹೇಳ್ತಾ ಇವತ್ತು ಬಹಳಷ್ಟು ಜನ ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಆ ಅಭಿಪ್ರಾಯಗಳಿಗೆ ನನ್ನದು ಕೂಡ ಸಹಮತ ಇದೆ. ಅದರ ಒಟ್ಟಿಗೆ ಕಿಶೋರ್ ಶಿರಾಡಿ ಅವರ
ಈ ಹೋರಾಟ, ಈ ಸಂಘಟನೆ ನಿರಂತರವಾಗಿ ನಡೆಯಲಿ. ಅವರಿಗೆ ಎಲ್ಲ ನಮ್ಮ ಸಾರ್ವಜನಿಕರ ಸಹಕಾರ ಇದೆ ಅಂತ ಹೇಳ್ತಾ ನಾನು ಮಾತನಾಡಿಸ್ತೇನೆ. ಜೈ ಹಿಂದ್. ತಮ್ಮ ಮಾತುಗಳಿಗೆ ಹಾಗೂ ತಾವು ಸೂಚಿಸಿದ ಬೆಂಬಲಕ್ಕೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮಾನ್ಯ AC ಅವರು ಶ್ರೀಯುತ ಜುಬಿನ್ ಮೊಹಾಪಾತ್ರ ಅವರು ಆಗಮಿಸಿ ನಮ್ಮ ಬೇಡಿಕೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ಈಗ ತುರ್ತು ಕಾರ್ಯಕ್ರಮದ ನಿಮಿತ್ತ ಶ್ರೀಯುತ ಮಂಜುನಾಥ್ ಮಾನ್ಯ ಶಾಸಕರು ಸಕಲೇಶ್ಪುರ ಇವರು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾರೆ. ಅವರು AC ಅವರು ಆಗಮಿಸಿದ ಬಳಿಕ ತೆರಳುತ್ತಾರೆ. ಇದೀಗ ಸುಳ್ಯ ತಾಲೂಕಿನ ಮಾನ್ಯ ಶಾಸಕಿಯಾಗಿರುವ ಕುಮಾರಿ ಭಾಗೀರಥಿ ಮುರುಳ್ಯ ಅವರು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಪರಿಸರದ ಎಲ್ಲ ದೇವರುಗಳಿಗೆ ವಂದಿಸಿಕೊಳ್ತಾ, ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಶಿರಾಡಿ ಈ ವೇದಿಕೆಯ ಮುಖಾಂತರ ಇವತ್ತು ಹೋರಾಟ ಸಮಿತಿಯ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗೌರವಾನ್ವಿತ ಶಾಸಕರುಗಳೇ, ಮಾಜಿ ಶಾಸಕರಿದ್ದಾರೆ, ನಮ್ಮೆಲ್ಲ ಪಕ್ಷದ ಬೇರೆ ಬೇರೆ ಪಕ್ಷದ ಇವತ್ತು BJP, ಕಾಂಗ್ರೆಸ್, JDS ಎಲ್ಲ ಪಾರ್ಟಿಯ ಪ್ರತಿನಿಧಿಗಳು ವೇದಿಕೆಯಲ್ಲಿದ್ದಾರೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತರೇ, ಹೋರಾಟಗಾರರೇ, ಬಹಳಷ್ಟು ವಿಚಾರವನ್ನು ಈಗಾಗಲೇ ನಮಗೆ ಮನದಟ್ಟು ಮಾಡಿದ್ದಾರೆ ನಮ್ಮ ಕಿಶೋರ್ ಶಿರಾಡಿ ಅವರು. ಕಿಶೋರ್ ಶಿರಾಡಿ ಅವರು ಇವತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅದಕ್ಕೆ ಅವರೊಬ್ಬರ ನೇತೃತ್ವ ಸಾಕಾಗುವುದಿಲ್ಲ. ನೀವೆಲ್ಲ ಬೆಂಬಲ ಕೊಟ್ಟು ಅವರಿಗೆ ಸಹಕಾರ ಕೊಟ್ಟು ಶಕ್ತಿ ಕೊಟ್ಟ ಕಾರಣ ಇಷ್ಟು ದೊಡ್ಡ ಶಕ್ತಿಯಾಗಿ ಇವತ್ತಿಷ್ಟು ಜನ ಸೇರಲಿಕ್ಕೆ ಸಾಧ್ಯತೆ ಆಗಿದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವುದಕ್ಕೆ ಕಿಶೋರ್ ಶಿರಾಡಿ ಅವರು ಇವತ್ತು ಸಾಕ್ಷಿಯಾಗಿರ್ತಾರೆ. ಆ ಮೂರ್ತಿ, ದೊಡ್ಡ ಮೂರ್ತಿ ಒಳಗೆ ಕೂತು ಏನೆಲ್ಲ ಮಾಡಿದಾಗ ಉತ್ಸವ ಮೂರ್ತಿ ಅಂತ ಒಂದಿರ್ತದೆ, ಸಣ್ಣ ಮೂರ್ತಿ, ಅದು ಹೊರಗೆ ಬಂದು ಎಲ್ಲರಿಗೂ ದರ್ಶನ ಕೊಡ್ತದೆ. ಆಗ ಅಲ್ಲಿ ಆ ಮನುಷ್ಯನಿಗೆ ಅಲ್ಲಿ ಆ ದರ್ಶನದಿಂದ ಸಂತೃಪ್ತನಾಗ್ತಾನೆ. ಇವತ್ತು ಅದೇ ರೀತಿಯ ದರ್ಶನವನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ಸೇರಿಕೊಂಡಿದ್ದೇವೆ, ನಾವೆಲ್ಲ ಅದಕ್ಕೆ ಬೆಂಬಲ ಕೊಟ್ಟಿದ್ದೇವೆ. ಇವತ್ತು ಗಂಟಿಹೊಳೆ ಮತ್ತು ಸಿಮೆಂಟ್ ಮಂಜು ಅಂತ ಅವರ ಹೆಸರು. ಎಲ್ಲ ಮಂಜುಗಳು ತುಂಬ ಜನ ಇದ್ದಾರೆ ಅಲ್ಲಿ. ಸಿಮೆಂಟ್ ವ್ಯಾಪಾರ ಮಾಡುವವರು ಸಿಮೆಂಟ್ ಮಂಜು, ಅದಕ್ಕೆ ಅವರಿಗೆ ಸಿಮೆಂಟ್ ಮಂಜು ಅಂತ ಹೆಸರು, ಅಂದರೆ ಮಂಜು ಮಂಜು ಅಂತ ಹೇಳುವಾಗ. ಗಂಟಿಹೊಳೆ ನಾನು ಮತ್ತು ಮಂಜಣ್ಣ ಒಂದೇ ಬೆಂಚಿ ಹತ್ರ ಕೂತ್ಕೊಳ್ಳೋರು. ಅಲ್ಲಿ ಕೂಡ ವಿಧಾನಸೌಧದಲ್ಲಿ ಕೂಡ ಕ್ಲಾಸ್ಮೇಟ್ಗಳು ಮತ್ತು ಪ್ರಥಮ MLAಗಳಾದವರು ನಾವು. ಅವರು 3 ಜನ ಕೂಡ ಪ್ರಥಮ MLAಗಳು. ಇವತ್ತು ಸಮಸ್ಯೆ ಕೂಡ ನಮಗೆ ಬಂದದ್ದು, ಮುಂದಿನ ದಿನ ನಮ್ಮ ಕ್ಯಾರನ್ನು ಚೇಂಜ್ ಮಾಡಬೇಕು, ಎಲ್ಲಾದರೂ ಬೇರೆ ಬೇರೆ ಕೂರಿಸಿದ್ರೆ ಆಗ ನಮ್ಮ ಇಲ್ಲಿಯ ಪರಿಸರದ ಎಲ್ಲ ಸಮಸ್ಯೆ ಸರಿ ಆಗ್ತದೆ ಅಂತ. ಅಂದರೆ ನಮಗೆ 3 ಜನರಿಗೆ ಈ ಒಂದು ಏನು ಪರಿಸರದ ಬಗ್ಗೆ ಇವತ್ತು ನಮ್ಮ ರೈತರಿಗೆ ತೊಂದರೆ ಬಂದಿದೆ. ನಾವು ಕೂಡ ರೈತರ ಮಕ್ಕಳಾಗಿ ಬಂದವರು. ಇವತ್ತು ನಾನು ಕಂಡುಕೊಂಡಂತೆ ನಾನು ಸುತ್ತಮುತ್ತ ಎಲ್ಲ RTCಯಲ್ಲಿ ನೋಂದಣಿ ಮಾಡಿ ಅವ್ರ ರೆಕಾರ್ಡ್ ಆಗಿರ್ತದೆ. ಮಧ್ಯದಲ್ಲಿ ಒಂದಷ್ಟು ಜಾಗ ಫಾರೆಸ್ಟ್ ಅಂತ ಬರ್ತದೆ ಅಂತೆ. ಅದು ಹೇಗೆ ಅಂತ ನಾನು ತಹಶೀಲ್ದಾರ್ಗಳಲ್ಲಿ ಕೇಳಿದ್ದೇನೆ. ಸುತ್ತಮುತ್ತ ನೀವೆಲ್ಲರಿಗೆ ಕೊಟ್ಟಿದ್ದೀರಿ, ಇವರದ್ದೇನು ಬಾಕ್ಯದ? ಆಗ ಅವ ಹೇಳ್ತಾನೆ, ಅವನು ಪಾಪದವ, ಬಡವಾಗಿರ್ತಾನೆ, ಅವ್ರ ರೈತನ ಮಗ ಆಗಿ, ಸುತ್ತಮುತ್ತಿನವರು ಶ್ರೀಮಂತರಾಗಿರ್ತಾರೆ, ಅವರು 1 ಲಕ್ಷ 2 ಲಕ್ಷ ಈಗಾಗಲೇ ಹೇಳಿದ್ರಲ್ಲ, ಅಧಿಕಾರಿಗಳು ಕೊಟ್ಟು ಮಾಡಿಸಿಕೊಂಡಿದ್ದಾರೆ. ಇದು ನ್ಯಾಯ ಅಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾನೂನು ತಂದಿದ್ದಾರೆ, ಸಂವಿಧಾನ ರಚನೆ ಮಾಡಿದ್ದಾರೆ. ಯಾಕೆ? ಎಲ್ಲರಿಗೂ ಸಮಾನವಾದ ನ್ಯಾಯ ಸಿಗಬೇಕು ಎನ್ನುವುದಕ್ಕೋಸ್ಕರ. ಸುಭಾಷ್ ಚಂದ್ರ ಬೋಸ್ ಅವರ ಫೋಟೋ ಇಟ್ಟು ನಾವು ಇವತ್ತು ಅವರನ್ನು ಸ್ಮರಣೆ ಮಾಡ್ತಿದ್ದೇವೆ. ಯಾಕೆ? ಹೋರಾಟ ಮಾಡಿದವರು ಅವರು, ಈ ದೇಶದ ಬಗ್ಗೆ ಹೋರಾಟ ಮಾಡಿದವರು. ಎಲ್ಲಿಯವರೆಗೆ ಹೋರಾಟ ಮಾಡಬೇಕು? ಗುರಿ ಮುಟ್ಟುವ ತನಕ ನೀನು ನಿಲ್ಲು, ಎದ್ದೇಳು, ಗುರಿ ಮುಟ್ಟುವ ತನಕ ನೀನು ನಿಲ್ಲು ಅಂತ ಹೇಳ್ತಿದ್ದಾರೆ. ಅದೇ ರೀತಿಯ ನಾವು ಇವತ್ತು ಗುರಿ ಮುಟ್ಟಲಿಕ್ಕೆ ನೀವೆಲ್ಲ ಎದ್ದು ನಿಂತು ಬಂದಿದ್ದೀರಿ. ನಾನು ಹೇಳ್ತಿದ್ದೀನಿ, ಈ ಪರಿಸರದಲ್ಲಿ ಕಾಡು ಪ್ರಾಣಿಗಳು ಬದುಕಬೇಕು, ಹೌದು. ಪರಿಸರದ ಒಂದು ಚಕ್ರದಲ್ಲಿ ನಾವೆಲ್ಲ ಇರಬೇಕು. ಪ್ರಾಣಿ ಇರಬೇಕು, ಪಕ್ಷಿ ಇರಬೇಕು, ಗಿಡ ಇರಬೇಕು, ಮರ ಇರಬೇಕು, ಮನುಷ್ಯ ಇರಬೇಕು. ಆಗ ಆ ಪರಿಸರ ಅಂತ ಆಗ್ತದೆ. ಒಬ್ಬನೇ ಮನುಷ್ಯ ಮಾತ್ರ ಇದ್ದರೆ ಅದು ಪರಿಸರ ಅಂತ ಆಗೋದಿಲ್ಲ, ಪ್ರಾಣಿ ಮಾತ್ರ ಇದ್ದರೆ ಪರಿಸರ ಆಗೋದಿಲ್ಲ. ಇವತ್ತು ನಾವು ನಮ್ಮ ರೈತರು ಮೊದಲು ಬೇಸಾಯ ಮಾಡ್ತಿದ್ರು, ಗದ್ದೆ ಬೇಸಾಯ ಮಾಡ್ತಿದ್ರು. ಆಗೆಲ್ಲ ಆವರಣ ಇಡೀ ಪ್ರಪಂಚದಲ್ಲಿ ಎಲ್ಲ ಕಾಣ್ತಿತ್ತು, ಕಾಡು ಕಾಣ್ತಿರ್ಲಿಲ್ಲ. ಆನಂತರ ನಮ್ಮ ಆರ್ಥಿಕ ಬೆಲೆ ಪರಿಹಾರ ಆಗಿರ್ಬೋದು, ನೆರೆ ಹಾವಳಿಯಿಂದ ತೊಂದರೆಗೀಡಾದಾಗ ನಮ್ಮ ರೈತರು ಬುದ್ಧಿವಂತರಲ್ಲ ಅಂತ ಯಾರು ಹೇಳಿಲ್ಲ. ಅವರು ತುಂಬ ಬುದ್ಧಿವಂತರು. ಬರೀ ಅಕ್ಕಿ ಇದ್ರೆ ಸಾಕಾಗ್ಲಿಕ್ಕಿಲ್ಲ, ನಮಗೆ ಊಟಕ್ಕೆ ಖರ್ಚಿಗೆ ಹಣ ಬೇಕು ಅಂತೇಳಿ ಅಡಿಕೆ ಹಾಕ್ಲಿಕ್ಕೆ ಶುರು ಮಾಡಿದರು, ತೆಂಗಿನ ಮರ ನೆಡಲಿಕ್ಕೆ ಶುರು ಮಾಡಿದರು. ಆ ತೆಂಗಿನ ಮರ, ಅಡಿಕೆ ಮರ ಇವತ್ತು
ಫಾರೆಸ್ಟ್ನವರಿಗೆ ಎಲ್ಲ ನಾವು ನೆಟ್ಟ ಮರ ಅಂತ ಹೇಳ್ತಾರೆ. ಅವರು ನೆಟ್ಟ ಮರ ಯಾವುದಿಲ್ಲ, ಅದು ಪ್ರಕೃತಿಯಲ್ಲಿ ಅದರಷ್ಟಕ್ಕೆ ಬೆಳೆದಂಥ ಮರ. ಎಲ್ಲಾದ್ರೂ ಅವರು ನೆಟ್ಟ ಮರ ಬದುಕಿದ್ರೆ ಹೇಳಿ, ಎಲ್ಲಿಯಾದ್ರೂ ಬದುಕಿದ? ರೋಡ್ ಸೈಡಲ್ಲಿ ನಡೀತಿದ್ದಾರೆ ಮರ, ಅಲ್ಲೆಲ್ಲ ಬದುಕಿದೆ ಅದು. ಈ ವರ್ಷ ನೆಡ್ತಾರೆ, ಬರುವ ವರ್ಷ ವಾಪಸ್ ಅದೇ ಗಿಡವನ್ನು ತೆಗಿತಾರೆ, ಮತ್ತೊಮ್ಮೆ ನಡೀತಾರೆ, ಬಿಲ್ ಮಾತ್ರ ಮಾಡ್ತಾ ಇರ್ತಾರೆ. ಇದು ನಮಗೆ ಗೊತ್ತಿದೆ. ಕಾಡಿನೊಳಗೆ ಎಷ್ಟು ಕಾಡು ಮರಗಳಿದೆ ನೋಡಿ, ಫಾರೆಸ್ಟ್ನವ್ರು ಬಂದು ಕಾಡಿನ ಒಳಗೆ ಎಷ್ಟು ಮರ ಇದೆ ನೋಡಿ. ರೋಡ್ ಸೈಡಲ್ಲಿ ಮಾತ್ರ ಸಾಲು ಮರಗಳು ಕಾಣ್ತದೆ, ಕಾಡಿನ ಒಳಗೆ ಝೀರೋ ಆಗಿದೆ. ಯಾರಾದರೂ ಕಾಡಿನೊಳಗೆ ಹೋಗಿದ್ದೀರಾ? ದೊಡ್ಡ ದೊಡ್ಡ ಮರಗಳು ಯಾವುದೂ ಇಲ್ಲ, ಬೆಳೆ ಬಾಳುವ ಮರಗಳು ಯಾವುದಿಲ್ಲ. ಈಗಿನ ನಮ್ಮ ಹೆಬ್ಬಳಸ ಇಂಥ ಮರಗಳು ಮಾತ್ರ ನಮಗೆ ಕಾಣಲಿಕ್ಕೆ ಸಿಗ್ತದೆ, ಮತ್ತೆ ಯಾವ ಮರ ಇಲ್ಲ. ಅಲ್ಲಿ ಹೋಗಿ ಮರ ನೆಡಿ ಅಂತ ನಾನು ಹೇಳ್ತೇನೆ. ಅರಣ್ಯ ಇಲಾಖೆಯವರು ಮತ್ತು ಸಾಮಾಜಿಕ ಅರಣ್ಯದವರು ನಮ್ಮೊಟ್ಟಿಗೆ ಬಂದು ಇಲ್ಲಿ ನಮಗೆ ಈ ಸಲ ಇಷ್ಟು ಅನುದಾನ ಬಿಡುಗಡೆ ಆಗಿದೆ, ನಾವು ಮರ, ಆಗ ನಾನು ಹೇಳಿದೆ ರೋಡ್ ಸೈಡಲ್ಲಿ ನೆಡಬೇಡಿ, ಕಾಡಿನೊಳಗೆ ಜಾಗ ಇದೆ, ಎಲ್ಲ ಕದ್ದು ಮಾರಿ ಮರ ಎಲ್ಲ ಲೂಟಿ ಮಾಡಿದ್ದಾರೆ, ಆ ಜಾಗದಲ್ಲಿ ನೆಡಿ ಅಂತ ಹೇಳಿದರೆ ಅವರು ಕೇಳಲ್ಲ. ಕರೆಂಟ್ ಕಂಬ ಎಲ್ಲಿ ಉಂಟು ಅದರ ಅಡಿಯಲ್ಲಿ ನೆಡ್ತಾರೆ. ನಾಳೆ ನಮಗೆ ಕರೆಂಟ್ ಇಲ್ಲದೆ ಮಾಡ್ತಾರೆ. ಲೈನ್ ಬರುವಾಗ ಮರ ಕಡಿಲಿಕ್ಕೆ ಇಲ್ಲ. ನೀವು ಮನೆಯಲ್ಲಿ ಮರ ಕಡೀರಿ, ನಿಮ್ಮ ಕಟ್ಟಿಗೆಗೆ ಮರ ಕಡಿದ್ರೆ ಫಾರೆಸ್ಟ್ಗೆ ಯಾರೊಬ್ಬ ನಮ್ಮ ಪಕ್ಕದ ಮನೆಯವ ಹೇಳ್ತಾನೆ ಅಂತ ಹೇಳ್ತಾನೆ, ಅಲ್ಲಿ ಬರ್ತಾರೆ, ಮರ ಕಡಿದ ಕೇಸ್ ಹಾಕ್ತಾರೆ, ಮರ ಲೋಡ್ ಮಾಡಿ ಪೀಸ್ ಪೀಸ್ ಮಾಡಿ ಇಟ್ಟರೆ ಲೋಡ್ ಮಾಡಿಕೊಂಡು ಹೋಗ್ತಾರೆ. ರೋಡ್ ಸೈಡಲ್ಲಿ ಎಷ್ಟು ಮರ ಬಿದ್ದಿದೆ ನೋಡಿ, ಎಲ್ಲಾದರೂ ಕಟ್ ಮಾಡಿಕೊಂಡು ಅಲ್ಲಿ ಫಾರೆಸ್ಟ್ ಇಲಾಖೆಗೆ ತಗೊಂಡುಕೊಂಡು ಹಾಕಿದಾರಾ? ಎಲ್ಲೂ ಹಾಕಲಿಲ್ಲ. ರೋಡಲ್ಲಿ ಬಿದ್ದ ಮರ ಹಾಗೆ ಉಂಟು, ಹೊಳೆಯಲ್ಲಿ ಬಿದ್ದ ಮರ ಹಾಗೆ ಉಂಟು, ಕಾಡೊಳಗೆ ಬಿದ್ದ ಮರಗಳು ಕೂಡ ಹಾಗೆ ಇದೆ. ಯಾರು ಅದನ್ನು ಕಟ್ ಮಾಡಿ ಫಾರೆಸ್ಟ್ನ ಒಳಗೆ ಹೋಗಿ ತಗೊಂಡೋಗಿ ಹಾಕಲೇ ಇಲ್ಲ. ಅಂದರೆ ನಮ್ಮಂಥವರನ್ನು ನಾವು ಏನು ಗೊತ್ತಿಲ್ಲ ಅಂತ ಅವರ ತಲೆಯಲ್ಲಿ. ನಾನೆಲ್ಲ ಕಲಿತು ಬಂದಿದ್ದೇನೆ, ಅವನು ಝೀರೋ ಕಲಿತದ್ದು. ದಕ್ಷಿಣ ಕನ್ನಡ ಜಿಲ್ಲೆ ಯಾವಾಗಲೂ ಫಸ್ಟ್ ರ್ಯಾಂಕ್ ಬರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಯಾವತ್ತೂ SSLC PUC ಡಿಗ್ರಿಯಲ್ಲಿ 100% ಮತ್ತು ಡಿಸ್ಟಿಂಕ್ಷನ್ ಮಾರ್ಕ್ ತೆಗೆದವರದು. ಆ ಘಟ್ಟದ ಸೈಡ್ನವರು ಯಾರಿಲ್ಲ, ನೋಡಿ ಬರೆದಿರ್ತಾರೆ. ನಮಗೊಬ್ಬರು ಮಾಸ್ಟರ್ ಹೇಳಿದರು, ನೋಡಿ ಬುಕ್ ಇಟ್ಟು ಮಾಡ್ತಾರೆ, ನೋಡಪ್ಪ ಒಂದು ಶಾಲೆಗೆ ನಮ್ಮ ದಕ್ಷಿಣ ಕನ್ನಡದವರು ಮಾಸ್ಟರ್ ಹೋದಾಗ ನಾನು ನಿಮಗೆ ಎಲ್ಲ ಕೇಳಿ ಬೇಜಾರಾಗೋದು ಬೇಡ ಅಂತ ಒಂದು ಕತೆ ಹೇಳ್ತಿದ್ದೇನೆ. ಅವರು ಬರೋದಿಲ್ಲ, ಅವರು ಬಯಲು ಸೀಮೆ, ನಾನು ಬಯಲು ಸೀಮೆದು ಹೇಳಿದ್ದು. ಅಲ್ಲಿ ಒಬ್ಬ ನಮ್ಮ ದಕ್ಷಿಣ ಕನ್ನಡದ ಉಡುಪಿ ಭಾಗದ ಒಬ್ಬ ಲೆಕ್ಚರ್ ಪಾಠಕ್ಕೆ ಒಂದು ಶಾಲೆಗೆ ಹೋಗ್ತಾರೆ. ಶಾಲೆಯಲ್ಲಿ ಮಕ್ಕಳೆಲ್ಲ ಪಾಠ ಎಕ್ಸಾಮ್ ಆಗ್ತದೆ. ಆಗ ಅಲ್ಲಿ ಶಿಕ್ಷಣಾಧಿಕಾರಿ ಬರ್ತಾರೆ, ನೋಡಪ್ಪ ಇದು ನಿನ್ನ ದಕ್ಷಿಣ ಕನ್ನಡ ಉಡುಪಿ ಅಲ್ಲ, ಇದು ನಮ್ಮ ಜಿಲ್ಲೆ, ನೋಡಿ ಇಲ್ಲಿ ನೋಡಿ ಬರೀತಾರೆ, ಪುಸ್ತಕ ಬಿಡಿಸಿ ಬರೀತಾರೆ, ನೀನು ಏನು ಮಾತಾಡುವಾಗಿಲ್ಲ, ಮಾತಾಡಿದರೆ ನಾನು ಇನ್ನು ಸಸ್ಪೆಂಡ್ ಮಾಡ್ತೇನೆ ಅಂತ ಹೇಳ್ತಾರೆ. ನೋಡಿ ಅದಕ್ಕೆ ವ್ಯತ್ಯಾಸ. ಅದಕ್ಕೋಸ್ಕರ ಅವ್ರಿಗೆ ಏನು ಬರಿಬೇಕು, ಎಲ್ಲಿ ಹೇಗೆ ಇರಬೇಕು ಅನ್ನೋದು ಗೊತ್ತಿರುವುದಿಲ್ಲ ಎಲ್ಲರಿಗಂತಲ್ಲ, ಕೆಲವೊಂದು ಜನರಿಗೆ. ಅದರಲ್ಲಿ ಕೂಡ ಒಳ್ಳೆ ಕಲಿತ ವಿದ್ಯಾವಂತರು ಇರ್ತಾರೆ. ನಮಗೆ ರೈತರ ಮಕ್ಕಳು ಬಂದಿರ್ತಾರೆ, ಅವರು ಕಷ್ಟದಲ್ಲಿ ಬಂದಿರ್ತಾರೆ, ಒತ್ತಡದಲ್ಲಿ ಕೂಡ ಈ ಒಂದು ರಸ್ತೆ ಅವರಿಗೆ ಬೇಡ ಅಂತಿದ್ರು ಮೇಲಿನ ಒತ್ತಡಕ್ಕೋಸ್ಕರ ಅವರು ಈ ಕಾನೂನನ್ನು ಬರೆಯುವಂಥ ಪುಸ್ತಕದಲ್ಲಿ ಬರೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ಕಸ್ತೂರಿರಂಗನ ವರದಿಯನ್ನು ಜಾರಿ ಮಾಡಬಾರ್ದಂತೇಳಿ ನಾವೆಲ್ಲರೂ ಶಾಸಕರು ಮಾತಾಡಿದ್ದೇವೆ. ಈ ಸಲದ ಅಧಿವೇಶನ ಬೆಂಗಳೂರಲ್ಲಿ ನಡೆಯುವುದಿಲ್ಲ, ಬೆಳಗಾವಿಯಲ್ಲಿ ನಡೀತದೆ. ನೀವು ಬೆಳಗಾವಿಗೆ ಬನ್ನಿ, ನಿಮ್ಮೊಟ್ಟಿಗೆ ನಾವಿದ್ದೇವೆ. ಅಲ್ಲಿಯ ಶಾಸಕರನ್ನೆಲ್ಲ ಸೇರಿಸಿಕೊಂಡು ಉಗ್ರವಾದ ಹೋರಾಟ ಮಾಡಲಿಕ್ಕೂ ನಾವು ನಮ್ಮ ಜನಗಳೊಟ್ಟಿಗೆ ನಿರಂತರ ಇದ್ದೇವೆ ಅಂತೇಳಿ ಇಲ್ಲಿ ನಮಗೆ ಸಾಕ್ಷಿಯಾಗಿ 2 ಶಾಸಕರು ನನ್ನೊಟ್ಟಿಗೆ ಇದ್ದಾರೆ, ನನ್ನ 2 ಅಣ್ಣಂದಿರು. ನನಗೆ ತುಂಬ ಖುಷಿಯಾಗ್ತದೆ, 2 ಕಣ್ಣಿದ್ದಾಗೆ ಅವರು ಮತ್ತು ಬಲ ಸೇರಿ ಇವತ್ತು ನಮಗೆ ಶಕ್ತಿ ಕೊಟ್ಟಿದ್ದಾರೆ. ಆದ ಕಾರಣ ನಮ್ಮ ಎಂಪಿಗಳಿದ್ದಾರೆ, ಮಾಜಿ MP ಇರ್ಬೋದು, ಈಗಿನ MP ಕೂಡ. ಮಾಜಿ MPಗೆ ಒಂದಷ್ಟು ವಿಚಾರಗಳು ಈ ಸಲ ನಾವು ಮೊದಲು ಕೊಟ್ಟಿದ್ದೇವೆ. ಈಗಿನ MPಗಳಿಗೆ ಕೂಡ ಅವರೆಷ್ಟು ಒಂದಷ್ಟು ತಿಳ್ಕೊಳ್ಳುವ ಶಕ್ತಿ ಇದೆ, ಎಲ್ಲವನ್ನು ತಿಳ್ಕೊಳ್ತಾರೆ ಫೋನ್ ಮುಖಾಂತರ ಏನಾಗಿದೆ ಅಂತೇಳಿ. ಇವತ್ತು ಬರಲಿಕ್ಕೆ ಆಗದಿದ್ದರೂ ನಾಳೆ ವಿಧಾನಸೌಧ ಮತ್ತು ನಮ್ಮ ಸಂಸತ್ತಿನ ಒಳಗೆ ಕೂಡ ಅವರನ್ನು ಗರ್ಜಿಸಲಿಕ್ಕೆ ನಾವು ಬೆಂಬಲವನ್ನು ಕೊಟ್ಟು ಅಲ್ಲಿ ಕೂಡ ತಿದ್ದುಪಡಿಯನ್ನು ಮಾಡಿಸಿ ನಮ್ಮ ಏನು ವರದಿಯನ್ನು ಮಂಜೂರಾಗದ ರೀತಿ, ಆ ಮಂಜೂರಾತಿ ಸಿಗದ ಹಾಗೆ ನಾವೆಲ್ಲ ಅದಕ್ಕೆ ಬೆಂಬಲವಾಗಿ ಕೆಲಸವನ್ನು ಮಾಡಲಿಕ್ಕೆ ಕಟಿಬದ್ಧರಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಜಾಸ್ತಿ ಇವತ್ತು ನಮ್ಮ AC ಅವರು ಬರಬೇಕು, ಈ ಮೊದಲೇ ಬಂದು ನಮ್ಮ ಮನವಿಯನ್ನು ಪಡ್ಕೊಳ್ಬೇಕಿತ್ತು. ಬರ್ತೇನೆ ಅಂತ ಹೇಳಿದ್ದಾರೆ. ಬಾರದಿದ್ದರೆ ನಾನು ಕೂಡ ಬಂದದ್ದು ತೀರ್ಥಾನ ಹೇಳಿದಾಗೆ ರೋಡಲ್ಲಿ ರಸ್ತೆ ತಡೆ ಅಂತ ಹೇಳಿದರು. ಅದಕ್ಕೋಸ್ಕರ ಬಂದದ್ದು ನಾನು ರೋಡಲ್ಲಿ ಕೂತ್ಕೊಳ್ಳಿಕ್ಕೆ. ಇಲ್ಲಿ ಬರುವಾಗ ವೇದಿಕೆ ಉಂಟು, ವೇದಿಕೆಯಲ್ಲಿ ಅವರು ಏನೋ ಮಾತಾಡ್ತಾರೆ ಅಂತ ಎಲ್ಲರನ್ನು ನಮ್ಮನ್ನು ಕರೆಸಿದ್ದಾರೆ. ಅದು ವೇದಿಕೆಯಲ್ಲಿ ಮೇಲೆ ಕೂತವರು ನಾವು ದೊಡ್ಡವರಲ್ಲ, ಕೆಳಗೆ ಕೂತವರು ನೀವು ಚಿಕ್ಕವರಲ್ಲ, ನೀವೇ ದೊಡ್ಡವರು, ನೀವೇ ವಿದ್ಯಾವಂತರು, ನೀವೇ ಬುದ್ಧಿವಂತರು. ಆದ್ದರಿಂದ ಈ ಹೋರಾಟದಲ್ಲಿ ನಿಮ್ಮ ಶಕ್ತಿ ಇದ್ದರೆ ಮಾತ್ರ ನಮಗೆ ಶಕ್ತಿ ಬರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಜೊತೆಯಾಗಿ ಹೋರಾಟ ಮಾಡುವ. ಮಾಧ್ಯಮದ ಮಿತ್ರರು ನಮ್ಮೊಟ್ಟಿಗೆ ನಿರಂತರವಾಗಿ ನಾವು ಹೇಳಿದ್ದನ್ನು ಮಾತ್ರ ಬರೀಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾರೋ ಇನ್ನು ಅಧಿಕಾರಿ ಹೇಳಿದ್ದನ್ನು ಒಪ್ಪಿಕೊಳ್ಳದೆ ಇಲ್ಲಿ ರೈತ ಏನು ಹೇಳ್ತಾನ ಅದನ್ನೇ
ಮಂಜೂರು ಏನು ಅವರ ಪತ್ರಿಕೆಯಲ್ಲಿ ಬರೆದು ಸರಿಯಾದ ವಿವರವನ್ನು ಕೊಟ್ಟು ಸರ್ಕಾರಕ್ಕೆ ಆ ಮನವಿಯನ್ನು ಮುಟ್ಟಿಸುವಂಥ ಕೆಲಸವನ್ನು ಖಂಡಿತ ಮಾಡಬೇಕು ಅಂತ ಪತ್ರಿಕೆಯವರಿಗೆ ಕೂಡ ವಿನಂತಿ ಮಾಡಿಕೊಳ್ತಾ ಬಂದಿರುವಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಿದ್ದೇನೆ. ನಿಮ್ಮ ಶಕ್ತಿ ಇನ್ನಷ್ಟು ಶಕ್ತಿಯಾಗಿ ಮೂಡಿ ಬರಲಿ. ನಮ್ಮ ಮಣ್ಣು ನಮ್ಮ ರಕ್ಷಣೆ, ನಮ್ಮ ಕಾಡು ನಮ್ಮ ರಕ್ಷಣೆ. ಮನುಷ್ಯ ಇದ್ದರೆ ಮಾತ್ರ ಇವತ್ತು ಅಧಿಕಾರಿ, IAS ಅಧಿಕಾರಿ ಆಗಿರ್ಬೋದು, ಯಾವ ಅಧಿಕಾರಿ ಆಗಿರ್ಬೋದು, ಅವನಿಗೆ ಈಗ ಹೇಳಿದಾಗೆ ಟ್ಯಾಕ್ಸಿ ಕಟ್ಟುವವರು ಮಾತ್ರ. ಇವತ್ತು ನೀವು ದುಡ್ಡು ಕೊಟ್ಟು ಕೆಲಸ ಮಾಡೋದಾದರೆ, ನಾನೊಂದು ಮಾತು ಹೇಳ್ತೇನೆ, ಲಂಚ ಪಡ್ಕೊಂಡು ಕೆಲಸ ಮಾಡಿದ್ರೆ ಲಂಚನೇ ಪಡ್ಕೊಂಡು ನಾವು ಬಜೆಟಲ್ಲಿ ಹೇಳ್ತೇವೆ ಯಾವ ಅಧಿಕಾರಿಗೂ ಸರ್ಕಾರಿ ಸಂಬಳ ಕೊಡೋದು ಬೇಡ, ರೈತರಿಂದ ಅವರು ಲಂಚ ತಗೊಂಡು ಕೆಲಸ ಮಾಡ್ತಾರೆ, ಹಾಗೆ ಮಾಡಲಿ. ಆಗ ಅವ್ರು ಏನು ಬೇಕಾದ್ರೆ ಎಷ್ಟು ಬೇಕಾದ್ರೆ ತಗೊಳ್ಳಿ, ಆದರೆ ಸರ್ಕಾರದ ಟ್ಯಾಕ್ಸಿ ಹಣವನ್ನು ಬೇರೆ ಬಡವರಿಗೆ ಕೊಡಿ, ಅವರು ಊಟ ಮಾಡಲಿ, ಅವ್ರಿಗೆ ಅಡಿಕೆ ಮಾಡಲಿಕ್ಕೆ, ಕೃಷಿ ಮಾಡಲಿಕ್ಕೆ ಆ ದುಡ್ಡನ್ನು ಬಳಸಲಿ. ಆ ಮುಖಾಂತರ ಈ ಸಮಾಜದ ಇವತ್ತು ನಾವು ಕೂಡ ಎಲ್ಲ ರೀತಿಯಲ್ಲಿ ಗಾಳಿ ನೀರು ಬೆಳಕು ಇಲ್ಲದೆ ಬದುಕಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ಆದ್ದರಿಂದ ಅದಕ್ಕೆಲ್ಲದಕ್ಕೂ ಸಹಕಾರ ಕೊಟ್ಟುಕೊಂಡು ಕೆಲಸ ಮಾಡಿದರೆ ನಮ್ಮ ಊರಿನಲ್ಲಿ ಇರ್ಬೋದು. ನಾನು ನೋಡ್ತಿದ್ದೇನೆ, ಬೆಂಗಳೂರಿಗೆ ಹೋಗುವಾಗ ನಮ್ಮ ಹುಡುಗರು ಹೇಳ್ತಾರೆ, ನೋಡಿ ಮೇಡಮ್ ನೋಡಿ 4 ಜನ ಇದ್ದಾರೆ, ಒಂದು ಬೈಕಲ್ಲಿ 5 ಜನ ಇದ್ದಾರೆ, ಯಾರಲ್ಲಿ ಹೆಲ್ಮೆಟ್ ಇಲ್ಲ. ಎಲ್ಲ ಕಾನೂನನ್ನು ತರುವುದು ದಕ್ಷಿಣ ಕನ್ನಡಕ್ಕೆ. ಒಬ್ಬ ಪೊಲೀಸಿಗೆ ಕೇಳಿದೆ, ಏನಪ್ಪ ನೀನು ನಮ್ಮ ಕರ್ನಾಟಕಕ್ಕೆ ಬಂದು ದಕ್ಷಿಣ ಕನ್ನಡಕ್ಕೆ ಬಂದು ನಮಗೆ ಕಾನೂನು ಹೇಳ್ತೇನೆ, ನಿನ್ನಲ್ಲಿ ಅಲ್ಲಿ ಹೆಲ್ಮೆಟ್ ಹಾಕದೆ 4 ಜನ ಹೋಗ್ತಾರಲ್ಲ, ಏನು ನಿಂದು ಕತೆ? ಅಲ್ಲ ಮೇಡಮ್, ಅಲ್ಲಿ SI ಹಾಕುದಿಲ್ಲ ಮೇಡಮ್. ಅವನು ಹೇಳುದು SI ಹಾಕುದಿಲ್ಲ ಮೇಡಮ್. ಏನು ಪರಿ ಇದು? ಅದಕ್ಕೆ ನಾನು ನೀನು ನೋಡು, ನಮ್ಮ ದಕ್ಷಿಣ ಕನ್ನಡದ ಬುದ್ಧಿ ಹೇಳಲಿಕ್ಕೆ ಬರಬೇಡ, ಮೊದಲು ನೀನು ಬುದ್ಧಿ ಕಲ್ತ್ಕೋ ಅಂತ ಹೇಳಿದೆ. ಇದು ಆಗಬೇಕು, ನಾವು ಅವ್ರಿಗೆ ಕಲಿಸಬೇಕು. ಆ ನಿಟ್ಟಿನಲ್ಲಿ ಮುಂದಿನ ಹೋರಾಟ ಒಳ್ಳೆಯ ಹೋರಾಟ ಆಗಲಿ. ನಾವು ಕಿಶೋರಣ್ಣನ ಮತ್ತು ಅವರ ತಂಡಕ್ಕೆ ನಾವೆಲ್ಲರೂ ಶಕ್ತಿಯಾಗಿ ನಿಂತು ಆ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಈ ನಮ್ಮ ಹೋರಾಟ ಇವತ್ತು ಈಗ ಹೇಳಿದಾಗೆ ಇವತ್ತು ಒಂದು ಹೋರಾಟ ಮಾಡಿ ನಾಳೆ ಅದು ಆಗದನ್ನಲ್ಲ ಆ ಬಾಪಣದ ಅನ್ನ ಕಿಶೋರ್ಗೆಲ್ಲ ಸೀಟ್ ಇಕ್ಕೋದಾನೆ MLA ಅಂತ ಹೇಳಿ ನಾವು ಯೋಚನೆ ಮಾಡಬಾರ್ದು. ನಮಗೆ ನಮ್ಮ ಜಾಗ ಸಿಗಬೇಕು. ಕಿಶೋರಿಗೆ MLA MP ಸೀಟು ಸಿಗೋದು ಮುಖ್ಯ ಅಲ್ಲ, ನಮಗೆ ನಮ್ಮ ಜಾಗ ಸಿಗೋದು ಮುಖ್ಯ. ಅದಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲ ಪಕ್ಷ ಭೇದ ಮರೆತು ಒಟ್ಟಿಗೆ ಕೆಲಸ ಮಾಡುವ. ನಿಮ್ಮ ಬೆಂಬಲಕ್ಕೆ ನಾನು ಯಾವಾಗಲೂ ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿದ್ದೇನೆ. ಧನ್ಯವಾದಗಳು. ಮಾನ್ಯ AC ಅವರು ಸ್ವಲ್ಪ ಹೊತ್ತಿನಲ್ಲಿ ಆಗಮಿಸ್ತೇನೆ ಅಂತ ಒಂದು ನಿಮಿಷ ಮಾನ್ಯ ಶಾಸಕಿಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಸೋಯಿ ವರ್ಗೀಸ್ ಅವರು 2 ಮಾತುಗಳನ್ನಾಡ್ತಾರೆ. ಈ ಮಧ್ಯೆ ನೋಡಿ, ಆರಕ್ಷಕರು ನಮಗೆ ತಿಳಿಸಿದ್ದಾರೆ AC ಅವರು ಬರ್ತೇನೆ ಅಂತೇಳಿ. ನಾವೆಲ್ಲ ಕೂಡ ಊಟ ಬೆಳಿಗಿಂದ 6 ಗಂಟೆಗೆ ಹೊರಟಿದ್ದೇವೆ. ಪೇಷಂಟ್ಗಳಿದ್ದಾರೆ, ಮಾತೆಯರಿದ್ದಾರೆ, ನಾವೆಲ್ಲರೂ ಕೂತ್ಕೊಂಡಿದ್ದೇವೆ. ದಯವಿಟ್ಟು ಆರಕ್ಷಕರು ಇದಕ್ಕೆ ನೀವು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕು, ಎಷ್ಟೊತ್ತಿಗೆ ಬರ್ತಾ ಎಲ್ಲಿದ್ದಾರೆ ಅಂತ ಹೇಳಿ. ಈಗಾಗಲೇ ನಮ್ಮ ಸಂಚಾಲಕರು ವೇದಿಕೆಯಿಂದ ಕೆಳಗಿಳಿದಿದ್ದಾರೆ. ನಾವು ಖಂಡಿತವಾಗಿಯೂ ಒಂದಷ್ಟು ಸಮಯ ಕಾಯ್ತೇವೆ. ನಾವು ರಾಷ್ಟ್ರೀಯ ಹೆದ್ದಾರಿಗೆ ನುಗ್ಗುತ್ತೇವೆ. ನಾವು ಆರಕ್ಷಕರು ತಕ್ಷಣದಲ್ಲಿ ನಮಗೆ ಮಾಹಿತಿಯನ್ನು ನೀಡಿ, ನಮ್ಮನ್ನ ಕಾಯಿಸುವಂತ ಅವಶ್ಯಕತೆ ಇಲ್ಲ ಅಧಿಕಾರಿಗಳಿಗೆ ಅಂತ ಹೇಳ್ತಾ ಇದ್ದೇವೆ. ನಾವು ಇಷ್ಟೊತ್ತು ಬೇಕಿತ್ತ AC ಅವರು ಬರಲಿಕ್ಕೆ, ಮತ್ತು DC ಅವರು ಯಾಕೆ ಬರುವುದಿಲ್ಲ ಅಂತ ಕ್ಲಾರಿಫಿಕೇಶನ್ ಬೇಕು ನಮಗೆ. AC ಅವರು ಯಾಕೆ ಮಾತ್ರ ಬರ್ತಾರೆ, ನಾವು DC ಅವರ ಅಪೇಕ್ಷೆಯಲ್ಲಿದ್ದೆವು, DC ಅವರು ಯಾಕೆ ಬರ್ತಿಲ್ಲ ಅಂತೇಳಿ AC ಅವರ ಕ್ಲಾರಿಫಿಕೇಶನ್ ಅನ್ನ ಈ ವೇದಿಕೆಗೆ ಬಂದು ಕೊಡಬೇಕು ನಮಗೆ. ಇನ್ನು ಮುಂದೆ ಸಂಚಾಲಕರು ವೇದಿಕೆ ಹತ್ತೋದಿಲ್ಲ. ಶ್ರೀಯುತ ಸೋಯಿ ವರ್ಗೀಸ್ ಅವರು 2 ನಿಮಿಷಗಳ ಕಾಲ ನಮ್ಮ ಮಾತಾಡ್ತಾರೆ. ಅನುಮತಿ ಇಲ್ಲದೆ ಹೊರಗೆ ಹೋಗುವಾಗಿಲ್ಲ, ಈ ಗ್ರೌಂಡ್ ಬಿಟ್ಟು ಹೋಗುವಾಗಿಲ್ಲ. ದಯವಿಟ್ಟು ಅಲ್ಲಿ ಗಮನಿಸಿ, ಅಲ್ಲಿಯ ನಮ್ಮ ಸ್ವಯಂ ಸೇವಕರು ಗಮನಿಸಿ, ಆ ಹೊರಗೆ ಹೋಗಲಿಕ್ಕೆ ಇಲ್ಲ ಯಾರೂ ಕೂಡ. ಇಲ್ಲಿಯ ಏನು ಬರ್ತದೆ ಆ ನಂತರದಲ್ಲಿ ಮುಂದಿನ ಕಾರ್ಯಗಳು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವೇದಿಕೆಯಲ್ಲಿರುವಂತಹ ಶಾಸಕರೇ, ಗುರುವೃಂದದವರೇ, ಗಣ್ಯರೇ, ನಮ್ಮ ಬೈಂದೂರಿನ ಶಾಸಕರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು. ನಾವು ಈ ಹೋರಾಟದ ನಂತರ ನಮ್ಮ ರೋಮ ಕೆಳಗೆ ಆಗ್ತದೆ ಅಂತ ಒಂದು ವಿಚಾರವನ್ನು ಇಲ್ಲಿ ನಡೆದಿರುವ ಎಲ್ಲ ಜನಪ್ರತಿನಿಧಿಗಳ ಗಮನಕ್ಕೆ ತರವಹಿಸುತ್ತೇನೆ. ನಮ್ಮ ಹೋರಾಟ ಇದು ರಾಜಕೀಯ ಪ್ರೇರಿತವಲ್ಲ. ಮಲೆನಾಡು ಹಿತರಕ್ಷಣಾ ವೇದಿಕೆಯ ಬ್ಯಾನರ್ ಅಡಿಯಲ್ಲಿ ಕಿಶೋರ್ ಕುಮಾರ್ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ.
ಮೊನ್ನೆ ಕಿಶೋರಣ್ಣನವರು ಪುದುವೇಟಿಗೆ ಬಂದಾಗ ಅವರು ಮಾತಾಡುವ ರೀತಿ, ಶೈಲಿ ಎಲ್ಲವನ್ನು ನಾನು ಗಮನಿಸಿದಾಗ ಇಷ್ಟು ವರ್ಷಗಳ ಕಾಲ ತನ್ನ ಬೆವರನ್ನು ರಕ್ತದ ಹನಿಯಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿ ಬಾಧಿತ ಗ್ರಾಮದ ನಮ್ಮ ರೈತರಿಗಾಗಿ ಮಿಡಿಯುವ ಒಂದು ಹೃದಯವನ್ನು ನಾನು ಅವರಲ್ಲಿ ಗಮನಿಸಿದ್ದೇನೆ. ಇದನ್ನು ಗಮನಿಸಿ ನಾನು ಅವರಿಗೆ ಒಂದು ಮಾತನ್ನು ಕೊಟ್ಟಿದ್ದೇನೆ. ಕಿಶೋರಣ್ಣ, ಖಂಡಿತವಾಗಿ ಈ ಸಲ ಹೋರಾಟದಲ್ಲಿ ಜೈಲಿಗೆ ಹೋಗ್ಲಿಕ್ಕೂ ನಾವು ಸಿದ್ಧರಿದ್ದೇವೆ. ಬೋಲೋ ಭಾರತ್ ಮಾತಾ ಕಿ. ಖಂಡಿತವಾಗಿ ಜೈಲಿಗೆ ಹೋಗ್ಲಿಕ್ಕೆ ನಿಮ್ಮೊಂದಿಗೆ, ಈ ಪ್ರಜೆಗಳಿಗೋಸ್ಕರ, ಈ ರೈತ ಬಂಧುಗಳಿಗೋಸ್ಕರ ನಿಮ್ಮೊಂದಿಗೆ ಪ್ರಥಮವಾಗಿ ಜೈಲಿಗೆ ಹೋಗ್ಲಿಕ್ಕೆ ನಾನು ಸಿದ್ಧನಿದ್ದೇನೆ ಎಂಬ ಮಾತನ್ನು ಅವರಿಗೆ ಕೊಟ್ಟಿದ್ದೇನೆ. ಒಂದು ಮಾತನ್ನ ನೀವು ಅರ್ಥ ಮಾಡಿಕೊಳ್ಳಿ. ನಾವಿಲ್ಲಿ ಈಗ ಸೇರಿದ್ದೀರಿ. ಯಾಕೆ ಸೇರಿದ್ದೀರಿ? ಚುನಾವಣೆ ಸಂದರ್ಭ ಬಂದಾಗ ಜನಪ್ರತಿನಿಧಿಗಳಿಗೆ ನಾವು ದುರ್ಲಭರಂತೆ ಕಾಣುತ್ತೇವೆ. ಚುನಾವಣೆ ಸಂದರ್ಭದಲ್ಲಿ ನಮ್ಮನ್ನು ಎಲ್ಲರೂ ದುರ್ಲಭರು ಅಂತ ಕರೀತಾರೆ. ಚುನಾವಣೆ ನಂತರ ದಯವಿಟ್ಟು ಕೇಳಿಸಿಕೊಳ್ಳಿ, ನಮ್ಮನ್ನು ದುರ್ಬಲರು ಅಂತ ಕರೀತಾರೆ. ನಾವು ದುರ್ಬಲರಲ್ಲ. ಇಲ್ಲಿ ಮಾತಾಡಿದ ಪ್ರತಿಯೊಬ್ಬ ಜನಪ್ರತಿನಿಧಿಯ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಈ ಹೋರಾಟದಲ್ಲಿ ಪಕ್ಷ ಭೇದ ಮರೆತು ಎಲ್ಲ ಜನಪ್ರತಿನಿಧಿಗಳು ನಮ್ಮೊಂದಿಗೆ ಸೇರಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಪಕ್ಷದವರಿದ್ದಾರೆ, ಬಿಜೆಪಿ ಪಕ್ಷದವರಿದ್ದಾರೆ. ನಮಗೆ ನಮ್ಮದೇ ಆದಂತಹ ರಾಜಕೀಯ ಇದೆ. ಅವರು ಹೇಳಿದ ಮಾತನ್ನು ನಾನು ಇನ್ನೊಮ್ಮೆ ನಿಮಗೆ ಜ್ಞಾಪಿಸ್ತೇನೆ. ನಮ್ಮ ರಾಜಕೀಯ ಗಂಟು ಮೂಟಗಳನ್ನು ಈ ಹೋರಾಟದ ಹೋಳಿಗೆ, ಈ ಚಪ್ಪರದೊಳಗೆ, ಹೋರಾಟದ ವೇದಿಕೆ ಹತ್ರ ಇನ್ನು ಮುಂದೆ ಯಾರು ತರಬಾರದು. ನಾವಿದನ್ನು ಬದಿಗಿಟ್ಟು ಕಿಶೋರರೊಂದಿಗೆ ಕೈ ಜೋಡಿಸಿ ನಮ್ಮ ಏನು ಲಕ್ಷ್ಯ ಇದೆಯಾ ಗುರಿ ಮುಟ್ಟುವ ತನಕ ಹೋರಾಡುವಂತ ಕೆಲಸ ಆಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯವರು ಖಂಡಿತವಾಗಿ ಭಾಗ್ಯವಂತರು. ಯಾಕೆ ಭಾಗ್ಯವಂತರು? ಚುನಾವಣೆಯ ಸಂದರ್ಭದಲ್ಲಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವ ದಕ್ಷಿಣ ಕನ್ನಡದ ಜಿಲ್ಲೆಯವರಿಗೆ ಯಾಕೆ ಇಷ್ಟು ಕಷ್ಟ ಬರ್ತಾ ಇದೆ? ಕೇಂದ್ರ ಸರ್ಕಾರಕ್ಕೆ ದೂರುತ್ತಾ ರಾಜ್ಯ ಸರ್ಕಾರಕ್ಕೆ ದೂರುವ ಪ್ರಶ್ನೆ ಇಲ್ಲ ಇಲ್ಲಿ. ನಾನು ಈ ಭಾಷಣದ ಮೂಲಕ ಕಳಕಳಿಯಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ಡೆಲ್ಲಿಯಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಡೆಲ್ಲಿಯ ಚುಕ್ಕಾಣಿ ಹಿಡಿದು ನಮ್ಮನ್ನು ಆಳ್ತಾ ಇದ್ದಾರೆ. ಇಡೀ ವಿಶ್ವ ಮಟ್ಟದಲ್ಲಿ ಭಾರತ ವಿಶ್ವಗುರುವಾಗ ಹೊರಟಿದೆ. ಈ ಸಂದರ್ಭದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಪ್ರತಿಯೊಬ್ಬ ಈ ಪ್ರಜೆಗಳಿಗೆ ನ್ಯಾಯ ಒದಗಿಸುವಂತಹ ಕೆಲಸ ಕೇಂದ್ರ ಮಟ್ಟದಿಂದ ಆಗಬೇಕಿದೆ. ಅದೇ ರೀತಿ ಕರ್ನಾಟಕ ಸರ್ಕಾರದಿಂದ ಕೂಡ ಆಗಬೇಕಿದೆ. ದಯವಿಟ್ಟು ಇಲ್ಲಿ ಬಂದವರು ನಾವು ಕಿಶೋರ್ ಶಿರಾಡಿ ಅವರ ಆ ಕೈ ಕೆಳಗೆ ಎಲ್ಲರೂ ಜಾತಿ ಭೇದ ಮರೆತು, ಪಕ್ಷ ಭೇದ ಮರೆತು, ರಾಜಕೀಯ ಮರೆತು, ಧರ್ಮ ಭೇದ ಮರೆತು ಒಗ್ಗಟ್ಟಾಗಬೇಕು. ನಾವು ಮೊನ್ನೆ ನಮ್ಮ ಬಿಷಪ್ ಸ್ವಾಮಿ ಹತ್ರ ಕಿಶೋರ್ ಮತ್ತು ನಾವು ಭೇಟಿಯಾದೆವು. ನಾವು ಭೇಟಿಯಾದ ಸಂದರ್ಭದಲ್ಲಿ ನಮ್ಮ ವಂದನೀಯ ಪೂಜ್ಯ ಬಿಷಪ್ ರವರು ಹೇಳಿದ್ರು, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತ. ದಯವಿಟ್ಟು ನಾವು ಶಾಂತತೆಯನ್ನು ಕಾಪಾಡಬೇಕು. ಖಂಡಿತವಾಗಲೂ ನಮಗೆ ನ್ಯಾಯ ಸಿಗದಿದ್ರೆ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ. ಅದಕ್ಕೆ ಎರಡು ಮಾತಿಲ್ಲ. ಶಾಂತ ಚಿತ್ತದಿಂದ ಕಿಶೋರ್ ಶಿರಾಡಿ ಅವರು ಏನು ಹೇಳ್ತಾರ ಅದರ ಕಡೆ ಗಮನ ಕೊಟ್ಟು ಸಹಕರಿಸುವ ಎಂಬ ವಿನಂತಿಯನ್ನು ಮಾಡ್ತಾ
ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಭಾರತ್ ಮಾತಾ, ಓಲೋ ಭಾರತ್ ಮಾತಾ ಕಿ. ಧನ್ಯವಾದಗಳು ಸೋಯಿ ವರ್ಗೀಸ್ ಅವರಿಗೆ. ಮುಂದಕ್ಕೆ ಶ್ರೀಯುತ ಕಿಶೋರ್ ಶಿರಾಡಿ ಅವರು ಕೆಲವೊಂದು ಸೂಚನೆಗಳನ್ನು ನೀಡಲಿಕ್ಕಿದ್ದಾರೆ. ಈಗ ಹೊರಟದಂತೆ ಅದಕ್ಕೆ ವೇದಿಕೆಯವರ ಅಭಿಪ್ರಾಯದ ಮೇರೆಗೆ ನಾವಂತೂ ರಸ್ತೆಗೆ ಈಗ ಹೋಗುದು ಎಂದು ನಿಶ್ಚಯ ಮಾಡಿದ್ದೇವೆ. ನಾವು ಮನವಿ ಅಲ್ಲಿಯೇ ತಗೊಳ್ಳೋದು, ರಸ್ತೆ ತಡೆ ಈಗ ಮಾಡ್ತೇವೆ. ಯಾಕೆಂದರೆ ಈಗ ತನಕ ನಾವು ಕಾನೂನಲ್ಲಿ ಚೌಕಟ್ಟಲ್ಲಿ ಇರಬೇಕು ಅಂತ ನಾನು ಕಾದಾಯಿತು. 4 ಗಂಟೆ ಹೊತ್ತು ತಾಳ್ಮೆ ಆಯಿತು. ಇನ್ನು ನಾವು ನೇರ ಈಗಾಗಲೇ ನಮ್ಮ ಎಲ್ಲ ಧರ್ಮಗುರುಗಳು ಸಿದ್ಧರಿದ್ದಾರೆ, ಜನಪ್ರತಿನಿಧಿಗಳು ಸಿದ್ಧರಿದ್ದಾರೆ, ಜನರು ಇದ್ದಾರೆ. ನಾವು NHI ತಡೆಗೆ ನಾವು ಈಗ ಹೊರಡುದು. 1 ನಿಮಿಷ ಇಲ್ಲಿ ಕೇಳಿ, 1 ನಿಮಿಷ ದಯವಿಟ್ಟು ಎಲ್ಲ ಹಿರಿಯರಿದ್ದಾರೆ. ಆದ್ದರಿಂದ ನಾವು ಶಿಸ್ತುಬದ್ಧವಾಗಿ ಅಲ್ಲಿ ಹೋಗುವ, ಅಲ್ಲಿ ಸಾಲಾಗಿ ಒನ್ ಸೈಡ್ ನಿಲ್ಲುವ. ರಸ್ತೆ ತಡೆ ಮಾಡಬೇಕಿದ್ರೆ ಸೂಚನೆ ಬಂದ ಮೇಲೆ ರಸ್ತೆ ತಡೆ ಮಾಡಬೇಕು. ಒಪ್ಪಿಗೆ ತಾನೆ? ನಮಗೆ ಇಲ್ಲಿ ಹೇಳ್ಬೇಡಿ 1 ನಿಮಿಷ. ಈಗ ಸಬ್ ಇನ್ಸ್ಪೆಕ್ಟರ್ ಬಂದು ನಮಗೆ ಎಲ್ಲಿ ತಲುಪಿದ್ದಾರೆ ಏನು ಅಂತ ಮಾಹಿತಿ ನೀಡಬೇಕು. ಆಮೇಲೆ ನಾವು ಇಲ್ಲಿಂದ ಹೊರಡಬೇಕು. ದಯವಿಟ್ಟು ತಾವುಗಳು ಬಂದು ನಮಗೊಂದು ಮಾಹಿತಿ ನೀಡಬೇಕು. ಯಾವುದೇ ರೀತಿಯ ಗೊಂದಲ ಆಗುವುದಿಲ್ಲ, ಅದು ಪಕ್ಕ. ಆದರೆ ಎಲ್ಲಿ ತಲುಪಿದ್ದಾರೆ ಏನಂದ್ರೆ 4 ಗಂಟೆ ತನಕ ಕಾಯ್ತಿದ್ದೆವು. ನಾವಂತೂ ಹೇಳಿದೆವು, ತಮಗೆ ಕೂಡ ಹೇಳಿದೆವು, AC ಅವರು ಬರಲೇಬೇಕು ಅಂತ ಹೇಳಿದೆವು. ದಯವಿಟ್ಟು ನೀವು ಕಾನೂನನ್ನು ಉಲ್ಲಂಘನೆ ಮಾಡಿದ್ದು ನೀವೇ, ಆದ್ದರಿಂದ ಇದಕ್ಕೆ ಉತ್ತರ ನೀವೇ. ತಕ್ಷಣ ಅದರ ಬಗ್ಗೆ ಮಾಹಿತಿ ನೀಡಬೇಕು. ಕಡಬ, ಸುಳ್ಯ, ಬೆಳ್ತಂಗಡಿ ತಾಲೂಕಿನ ಬಾಧಿತ ಗ್ರಾಮಗಳಿಂದ ಹತ್ತಿರ ಸುಮಾರು 5,000ದಷ್ಟು ಅಪಾರ ಸಂಖ್ಯೆಯಲ್ಲಿ ಪ್ರತಿಭಟನಾ ಬಂದು ಸೇರಿದ್ದೀರಿ. ಈಗಾಗಲೇ ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ಬರಬೇಕು. ಅವರು ವೈರ್ಲೆಸ್ ಮುಖಾಂತರ AC ಅವರಿಗೆ ಮಾತಾಡಬೇಕು. ನಂತರ ನಾವು ರಸ್ತೆ ಬದಿಗೆ ಹೋಗಬೇಕು. ದಯವಿಟ್ಟು 1 ನಿಮಿಷ ನಿಲ್ಲಬೇಕು. ನಂತರ ನಾವು ರಸ್ತೆ ಬದಿಗೆ ಹೋಗಬೇಕು. ಸಬ್ ಇನ್ಸ್ಪೆಕ್ಟರ್ ಬರಬೇಕು. ಅವರು AC ಜೊತೆ ಮಾತಾಡಿ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ನಾವು ರಸ್ತೆಗೆ ನಿಲ್ಲಕ್ಕಿದ್ದೇವೆ. ಎಲ್ಲರೂ ಕೂಡ ದಯವಿಟ್ಟು ಶ್ರೀಯುತ ಕಿಶೋರ್ ಶಿರಾಡಿ ಅವರ ಸೂಚನೆಯನ್ನು ಪಾಲಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು ಅಲ್ಲಿ ಗಮನಿಸಿ, ರಸ್ತೆಗಿಳಿಬೇಕಿದ್ರೆ ನಮ್ಮ ಇಲ್ಲಿಯ ಮಾಹಿತಿ ಸಿಕ್ಕಿದ ಮೇಲೆ ರಸ್ತೆಗಿಳಿಬೇಕು. ದಯವಿಟ್ಟು ಗಮನಿಸಿ. ದಯವಿಟ್ಟು ಪೊಲೀಸ್ ಇಲಾಖೆಯವರು ಎಲ್ಲಿದ್ದೀರಿ ನೋಡಿ. ನಾಳೆ ಹೆಚ್ಚು ಕಡಿಮೆ ಆದರೆ ಮತ್ತೆ ನೀವು ದೂರವಾಗಿಲ್ಲ. ಯಾರು ಸಬ್ ಇನ್ಸ್ಪೆಕ್ಟರ್ ಎಲ್ಲಿದ್ದೀರಿ ನೋಡಿ. ನಾಳೆ ನೀವು ಗುರಿ ಆಗ್ತೀರಿ. ಯಾರು ಪೊಲೀಸ್ ಮೆನ್ ನೀವು ಈಗ ಯಾರು ಹಾಕಿದ್ದೀರಾ ನೀವು ಜವಾಬ್ದಾರರಾಗ್ತೀರಿ. ನೀವು ಇಲ್ಲಿನ ಇಶ್ಯೂವನ್ನು ನೀವು ಮೇಲಧಿಕಾರಿಗಳೇ ತಿಳಿಸಬೇಕಿತ್ತು. ಮತ್ತೆ ನಮ್ಮನ್ನು ದೂರಬೇಡಿ ಪ್ಲೀಸ್. ದಯವಿಟ್ಟು ನೋಡಿ ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಸಂಘಟನಾಕಾರರ ಸೂಚನೆಗಳನ್ನು ಪಾಲಿಸಬೇಕು. ಅದೇ ರೀತಿ ಅತ್ಯಂತ ಶಾಂತ ಚಿತ್ತತೆಯನ್ನು ಕಾಪಾಡಿಕೊಳ್ಳಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಪ್ರಮುಖ ಬೇಡಿಕೆಗಳು: ಕಸ್ತೂರಿ ರಂಗನ್ ವರದಿಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ಕೈಬಿಡಬೇಕು. ಪಶ್ಚಿಮ ಘಟ್ಟ ಮತ್ತು ಜನವಸತಿ ಪ್ರದೇಶಕ್ಕೆ ಈಗಾಗಲೇ ನಮಗೆ ಒಂದು ಗಮನಿಸಿ, ಇಲ್ಲಿಗೆ ಅಥವಾ ಅಲ್ಲಿಗೆ ಊಟ ಮಾಡಿ ಪುನಃ ಬರಬೇಕು. ಯಾಕಂದ್ರೆ ಸಮಯ ಆಗಿದೆ, ಅಲ್ಲಿ ಊಟದ ವ್ಯವಸ್ಥೆ ಇದೆ. ಆದ್ದರಿಂದ ಅಲ್ಲಿ ತನಕ ವೇಟ್ ಮಾಡುವ. ಅದಕ್ಕೋಸ್ಕರ ಊಟ ಮಾಡಿ ತಕ್ಷಣ ಇಲ್ಲಿ ಬರಬೇಕು. ಅಲ್ಲಿ ಯಾರು ಕೂಡ ಹೋಗಬಾರದು. ಊಟ ಮಾಡಿ ತಕ್ಷಣ ಬಂದು ಆ ಹೊತ್ತಿಗೆ ಬರದಿದ್ರೆ ನಾವು ಅಲ್ಲಿಂದ ಹೋಗುವುದು. ಯಾಕಂದ್ರೆ ಅಲ್ಲಿ ಹೋದರೆ ಪುನಃ 2 ಗಂಟೆ ಹೊತ್ತಾಗ್ತದೆ.
ಅದಕ್ಕೆ ದಯವಿಟ್ಟು ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಹಿರಿಯರಲ್ಲಿದ್ದಾರೆ, ಅದಕ್ಕೋಸ್ಕರ ಊಟ ಮಾಡಿ ತಕ್ಷಣ ಇಲ್ಲಿ ಬರಬೇಕು. ಕಂದಾಯ ಮತ್ತು ಅರಣ್ಯ ಇಲಾಖೆಯಿಂದ ಜಂಟಿ ಸರ್ವೆ ನಡೆಯಬೇಕು. ಪಶ್ಚಿಮ ಘಟ್ಟಕ್ಕೆ ಸಂಬಂಧಪಟ್ಟಂತೆ ತಜ್ಞರ ವರದಿ ತಯಾರಿಸುವಾಗ ಗ್ರಾಮ ಪಂಚಾಯತ್ಗಳಲ್ಲಿ ವಿಶೇಷ ಗ್ರಾಮ ಸಭೆ ಕರೆದು ಗ್ರಾಮಸ್ಥರ ಅಭಿಪ್ರಾಯವನ್ನು ಸಂಗ್ರಹಿಸಬೇಕು. ಇದೇ ನಮ್ಮದು ಪ್ರಮುಖ ಬೇಡಿಕೆಗಳಾಗಿದೆ. ಈ ಬೇಡಿಕೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸ್ವೀಕರಿಸಬೇಕಾಗಿದೆ. ಸಂಘ ಕಾರ್ಯಕರ್ತರ ಒಂದು ಅಭಿಪ್ರಾಯ ಇದೆ, ಆರಂಭದಲ್ಲಿ ಊಟ ಮಾಡಿ ನೀವು ಚಂದ ಕೂತ ಮೇಲೇ ನಾವು ಮನವಿ ಕೊಡೋದು. AC ಅವರು ಬರ್ತಾ ಇದ್ದಾರೆ, ಅದಕ್ಕೆ ನೀವು ಊಟ ಮಾಡಿದ ಮೇಲೆ, ಯಾಕಂದ್ರೆ ನಿಮಗೆ ಹಸಿವಿದೆ, ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿ ಈ ಹೋರಾಟ ಮಾಡುವ ಪ್ರಶ್ನೆ ಇಲ್ಲ. ಆದ್ದರಿಂದ ನಿಮ್ಮ ಊಟ ಆಗುವ ತನಕ ಉಪಹಾರ, ಲಘು ಉಪಹಾರ ಏನು ಅದನ್ನು ಸೇವಿಸುವ ತನಕ ಅವರು ಕಾಯಿಸ್ತೇವೆ. ಆದ್ದರಿಂದ ಗೊಂದಲ ಮಾಡಬೇಡಿ, ನಿಧಾನದಲ್ಲಿ ಊಟ ಮಾಡಬೇಕು, ಬಂದು ಪುನಃ ಇಲ್ಲಿ ಆಸೀನರಾಗಬೇಕು. ಊಟದ ವ್ಯವಸ್ಥೆಯಲ್ಲಿ ಯತೀಶ್ ಗುಂಡಿ ಇದ್ದಾರೆ, ಅವರೊಟ್ಟಿಗೆ ಎಲ್ಲ ಸ್ವಯಂ ಸೇವಕರಲ್ಲಿ ಸಹಾಯ ಮಾಡಬೇಕು. ಅವರೊಟ್ಟಿಗೆ ಯತೀಶ್ ಗುಂಡಿಯ ಊಟದಲ್ಲಿ ಎಲ್ಲ ಸಹ ಸ್ವಯಂ ಸೇವಕರಲ್ಲಿ ತಗೊಳ್ಬೇಕು. ಯಾರು ಕೂಡ ನೂಕುನುಗ್ಗಲು ಮಾಡದೆ ಆಹಾರವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈಗ ಆಗಮಿಸಿದ್ದಾರೆ ನಮ್ಮ ಗ್ರಾಮದ, ಅವರು ಸಮಯವನ್ನು ತಿಳಿಸ್ತಾರೆ. ತಹಸೀಲ್ದಾರ್ ಸಾಹೇಬರು ಬಂದಿದ್ದಾರೆ, ಈಗ ಅವರು ಸಹಾಯಕ ಆಯುಕ್ತರು ಎಷ್ಟೊತ್ತು ಬರ್ತಾರೆ ಅಂತ ತಿಳಿಸ್ಬೇಕು. ಸಾಹೇಬ್ರೆ ಒಮ್ಮೆ ತಿಳಿಸಿ, ಎಷ್ಟೊತ್ತು ಬರ್ತಾರೆ? ಮಾನ್ಯ AC ಸಾಹೇಬರನ್ನು ಬರ್ತಾರೆ. ಈಗ ಅವರು ಅಲ್ಲಿ ಸರ್ಕಾರದ ಹಂತದಲ್ಲಿ ಮೀಟಿಂಗ್ ನಡೀತಾ ಇದೆ, ಅದರಲ್ಲಿ ಬ್ಯುಸಿ ಇದ್ದಾರೆ, ಬರ್ತಾರೆ. ಹಾಂ, ಹಲೋ ಸಾಹೇಬರು ಬರ್ತಾ ಇದ್ದಾರೆ, ಸ್ವಲ್ಪ ವೇಟ್ ಮಾಡಿ. ನೋಡಿ, ಅಧಿಕಾರಿಗಳು ಸುಳ್ಳು ಹೇಳೋದು ಬೇಡ. ಸ್ವತಃ ನಾನು ಫೋನ್ ಮಾಡಿದ್ದೇನೆ, ಸ್ವತಃ AC ಅವರಿಗೆ ಫೋನ್ ಮಾಡಿದ್ದೇನೆ. ಅವರು ಇನ್ನು ಹೊರಡ್ತಾ ಇದ್ದಾರೆ, 1 ಗಂಟೆ ಇನ್ನೂ ಬೇಕು. ನೀವೇನು ಈಗ ಬರ್ತಾರೆ ಅಂತ ಹೇಳಿದ್ರೆ ನಮ್ಮನ್ನು ಮೂರ್ಖರನ್ನಾಗಿ ಮಾಡೋದು ಬೇಡ. ಇದು 1 ಗಂಟೆ ಬೇಕೀಗ. ನಿಮಗೆ ಇಷ್ಟೊತ್ತು ಜವಾಬ್ದಾರಿ ಇರಲಿಲ್ವಾ? ನಿಮಗೆ ಅಲ್ಲಲ್ಲ, ಸಭೆ ಮುಗೀತದೆ, ನಿಮಗೆ ಜವಾಬ್ದಾರಿ ಇಲ್ವಾ? ಹಲೋ, ಈಗ ನಾವೆಲ್ಲರೂ ಕೂಡ ಊಟಕ್ಕೆ ಹೋಗ್ತಾ ಇದ್ದೇವೆ. ಊಟ ಮುಗಿದ ತಕ್ಷಣ ಇಲ್ಲಿ ಬರಬೇಕು. 1 ಗಂಟೆ ಒಳಗೆ AC ಅವರು ಇಲ್ಲಿ ಬರ್ತಾರೆ. ಆನಂತರ AC ಅವರು ಬಂದು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕು ನಮಗೆ, DC ಯಾಕೆ ಬರ್ತಿಲ್ಲ ಅಂತೇಳಿ ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ. ಈ ಮಧ್ಯೆ ಕ್ಲಾರಿಫಿಕೇಶನ್ ಅವ್ರು ಕೊಡಲಿ, ನಮಗೆ ಅವರು ಹಾಸ್ಪಿಟಲ್ ಎಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ. ನಾವು DC ಅವರು ಬರಬೇಕು ಅಂತ ಹೇಳಿತ್ತು, ಅವರು ಕೊಡಲಿ ಬಂದ ಕ್ಲಾರಿಫಿಕೇಶನ್ ಅನ್ನು. AC ಅವರು ಕೊಡಲಿ, ನೀವು ಅವರ ಪ್ರತಿನಿಧಿಯ ಕಳಿಸಿದ್ದ, DC ಅವರು ಹೇಳಿದ್ದಾರೆ ಅಂತ ಅವ್ರು ಹೇಳಿ. ಇನ್ನೊಂದು ಸೂಚನೆ ಇದೆ, ದಯವಿಟ್ಟು ಅಲ್ಲಿ ಯಾರ್ಯಾರು ನಾವು ಊಟ ಮಾಡ್ತಾ ಇದ್ದೇವೆ ಆ ಊಟದ ತಟ್ಟೆಗಳನ್ನು ಮತ್ತು ಊಟದ ಏನು ಪ್ಲಾಸ್ಟಿಕ್ ತೊಟ್ಟೆಗಳು ಕೊಟ್ಟಿದ್ರೆ ಒಂದೇ ಜಾಗದಲ್ಲಿ ಹಾಕಬೇಕು. ಇದು ಸೂಚನೆ ಇದೆ. ದಯವಿಟ್ಟು ಊಟ ಮಾಡಿದ ಮೇಲೆ ಎಲ್ಲರೂ ಕೂಡ ಇಲ್ಲಿ ಬನ್ನಿ.
ಆದರೆ ಊಟ ಅಲ್ಲ, ಅದು ಲಘು ಉಪಹಾರ ಮಾಡಿದ್ದೇವೆ. ಇಷ್ಟು ಜನರಿಗೆ ನಾವೆಲ್ಲ ದುಡ್ಡು ಹಾಕ್ಕೊಂಡು ನಾವೇ ಮಾಡಿರುವಂಥದ್ದು. ಯಾರೇ ಹೇಳಿದರು ಕಿಶೋರಣ್ಣನೇ ಕೆಲವರು ದುಡ್ಡು, ಆದರೆ ನಾವೆಲ್ಲ ಬಂದು ನಾವು ದುಡ್ಡು ಕೊಟ್ಟು ನಾವೇ ಬಂದದ್ದು ಇಲ್ಲಿಗೆ. ಅದರಿಂದ ನಮ್ಮ ದುಡ್ಡಲ್ಲಿ ನಾವೇ ಊಟ ಮಾಡುವಂಥದ್ದು. ಇದು ಬೇರೆ ಯಾರ ದುಡ್ಡಲ್ಲಿ ಅಲ್ಲ, ನಮ್ಮ ದುಡ್ಡಲ್ಲೇ ನಾವು ಊಟ ಮಾಡ್ತಾ ಇದ್ದೇವೆ. ಉಪಹಾರದ ವ್ಯವಸ್ಥೆ, ಸಣ್ಣ ಮಟ್ಟಿನ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮಗೆ ಎಷ್ಟು ಸಾಧ್ಯವಷ್ಟನ್ನು ಮಾಡಿದ್ದೇವೆ. ಈಗ ಒಮ್ಮೆ ಒಂದು ಸಲ ಧಿಕ್ಕಾರ ಹೋಗಬೇಕು. ಎಸಿ ಅವರಿಗೆ, ಎಸಿ ಅವರಿಗೆ, ಸಹಾಯಕ ಆಯುಕ್ತರಿಗೆ, IAS ಅಧಿಕಾರಿಗಳಿಗೆ, IAS ಅಧಿಕಾರಿಗಳಿಗೆ, IAS ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಅಧಿಕಾರಿಗಳು ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ರೈತರ ತಾಳ್ಮೆ ಸುಮಾರು ಬೆಳಿಗ್ಗೆ ನಾವಿಲ್ಲಿ ಈಗ 2 ಗಂಟೆ ಆಯ್ತು. ನಮ್ಮ ಮನೆಯಿಂದ ಎಷ್ಟು ಗಂಟೆಗೆ ಹೊರಟಿರ್ಬೋದು ಹೇಳಿ? 6 ಗಂಟೆಗೆ 7 ಗಂಟೆಗೆ ಹೊರಟವರು ಇದ್ದೇವೆ. ಇವರು ಹೊಟ್ಟೆಗೆ ಎಂತ ತಿನ್ನುವುದಂತ ಅವರೇ ಬಂದು ಹೇಳಬೇಕಿಲ್ಲಿ. ನಮಗೆ ಕೂಡ ಸಮಯದ ಪ್ರಜ್ಞೆ ಇದೆ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವುದು ಯಾರು ಕೂಡ ಬೇಡ. ನೀವು ಕೂಡ ನಮ್ಮಂತೆ ಮನುಷ್ಯರು, ನಿಮಗೂ 3 ಹೊತ್ತು ಊಟ ಎಲ್ಲ ಬೇಕಲ್ಲ. ನಮ್ಮ ಮನವಿ ಮೊದಲೇ ನಿಮಗೆ ಕೊಟ್ಟಿದ್ದೇವಲ್ಲ. ನಿಮ್ಮ ಬೇಜವಾಬ್ದಾರಿತನವೇ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದಲೇ ಈ ಮನುಷ್ಯರನ್ನು ನಕ್ಸಲೈಟ್ ಮಾಡ್ತಾ ಇದ್ದಾರೆ. ನಕ್ಸಲೈಟ್ ಮಾಡುವುದು ಇವರೇ, ಅಧಿಕಾರಿಗಳೇ. ಅವರ ವಿರುದ್ಧ ಅಧಿಕಾರ ವಿರುದ್ಧ ಧಿಕ್ಕಾರ. ದಯವಿಟ್ಟು ಎಲ್ಲ ಹೋರಾಟಗಾರರಲ್ಲಿ ಮನವಿ, ಯಾರೂ ಕೂಡ ಹೋಗಬಾರದು. ಆ AC ಅವರಿಗೆ ಮನವಿ ಕೊಟ್ಟ ಮೇಲೇ ಹೋಗುವಂಥದ್ದು. ಇದಕ್ಕೆ ಮೊದಲೇ ಬರಬೇಕಿತ್ತು. ಎಲ್ಲರೂ ಊಟ ಮುಗಿಸ್ಕೊಂಡು ಬನ್ನಿ, ಆನಂತರ ನಿರ್ಧಾರವನ್ನು ನಾವು ಪ್ರಕಟಿಸ್ತೇವೆ. ಆದಷ್ಟು ಬೇಗ ಊಟ ಮಾಡಿಕೊಂಡು ನಿಮ್ಮ ಆಸನವನ್ನು ಸ್ವೀಕರಿಸಿ ಮತ್ತೆ ನಿಮ್ಮ ನಿರ್ಧಾರವನ್ನು ಪ್ರಮುಖರನ್ನ ಜೊತೆ ಕರೆಸ್ಕೊಂಡು ನಾವು ಮಾಡ್ತೇವೆ. ಯಾರೂ ಕೂಡ ಹೈವೇ ಬದಿಗೆ ಹೋಗಬಾರ್ದು. ನಮ್ಮ ಇಚ್ಛೆ ಪ್ರಕಾರ ಯಾರು ಮಾಡಬಾರ್ದು. ಸಂಘಟಕರ ತೀರ್ಮಾನ ಮಾಡಿದ ಮೇಲೇ ಮುಂದಿನ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ನೀವಾಗಿಯೇ ಹೋದರೆ ನಾವು ಹೊಣೆಗಾರರಲ್ಲ. ನೀವಾಗಿ ಹೋದರೆ ನಾವು ಹೊಣೆಗಾರರಲ್ಲ. ನಾವಿಲ್ಲೇ ಇರ್ತೇವೆ, ಸಂಘಟಕರು ಇಲ್ಲೇ ಇರ್ತೇವೆ. ಸಂಘಟಕರು ಕೊನೆಯಲ್ಲಿ ಕೂತ್ಕೊಂಡು ಕೊನೆಯ ಹಂತಕ್ಕೆ ನಿರ್ಧಾರಕ್ಕೆ ಬರ್ತಾರೆ. ಅಲ್ಲಿವರೆಗೆ ಕಾಯಬೇಕು, ತಾಳ್ಮೆ ಇರಬೇಕು. ಎಷ್ಟು ತಾಳ್ಮೆಯಿಂದ ಇದ್ದೇವೆ. ರೈತರು ಖಂಡಿತವಾಗಿ ಭೂಮಿಯಲ್ಲಿ ನಾವು ಬದುಕುವವರು. ಆದ್ದರಿಂದ ಭೂಮಿ ತಾಯಿಯ ಮಕ್ಕಳು ನಾವು, ಅದಕ್ಕೋಸ್ಕರ ನಾವು ತಾಳ್ಮೆಯಲ್ಲಿ ಇರ್ತೇವೆ. ಆದರೆ ಇರಲಿ. ಆದ್ದರಿಂದ ದಯವಿಟ್ಟು ಎಲ್ಲರೂ ಕೂಡ, ಅಧಿಕಾರಿಗಳು ನಮ್ಮನ್ನು ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡಿದರು. SI ಅವರು ಹೇಳಿದರು ಹೊರಟಿದ್ದಾರೆ ಅಂತೇಳಿ, ಆನಂತರ ಈಗ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಾರಿ ತಪ್ಪಿಸುವಂಥ ಕೆಲಸವನ್ನು ಒಂದಷ್ಟು ಅಧಿಕಾರಿಗಳು ಮಾಡ್ತಾ ಇರೋದು ಬೇಜವಾಬ್ದಾರಿತನ. ಇರಲಿ, ಆದರೂ ಕೂಡ ನಾವು ತಾಳ್ಮೆಯ ಮೂರ್ತಿಗಳು. ಯಾರೂ ಕೂಡ ಹೊರಗೆ ಹೋಗಬೇಡಿ. ಇಲ್ಲಿಯ ಹೋರಾಟಕ್ಕೋಸ್ಕರ ಬಂದಿದ್ದೇವೆ. ರಾತ್ರಿ ಆದರೂ ಕೂಡ ಇಲ್ಲಿ ಇರ್ತೇವೆ ನಾವು.
ಸೂಚನೆಯ ನಂತರವೇ ಮುಂದಿನ ಹಂತಕ್ಕೆ ನಾವು ಹೋಗುದು. ಇಲ್ಲದಿದ್ದರೆ ಎ ಸಿ ಅವರು ಬಂದಲ್ಲಿ ಮನವಿ ಸ್ವೀಕರಿಸಿ ಅವರು ಹೋಗ್ತಾರೆ. ಅವರು ಬರುವಾಗ ನಮ್ಮ ಒಂದು ಪ್ರತಿಭಟನೆ ಕಿಚ್ಚನ್ ಅವರಿಗೆ ತೋರಿಸಬೇಕು. ಯಾರು ಕಾನೂನನ್ನು ಕೈಗೆತ್ತಿಕೊಳ್ಳಬೇಡಿ. ಆದರೆ ಅವರ ತಡವಾಗಿ ಇಲ್ಲಿ ಬರುವುದಕ್ಕೆ ಅವರಿಗೂ ಕೂಡ ಒಂದು ವಿಷಾದ ಅನ್ನಿಸಬೇಕು. ಯಾಕೆಂದ್ರೆ ನಾವು ಬೇರೆ ಬೇರೆ 3 ಜಿಲ್ಲೆಗಳಿಂದ ದೂರದಿಂದ ಬಂದಿದ್ದೇವೆ. ಅವರಿಗೂ ಕೂಡ ಸಮಯ ಜ್ಞಾನ ಸ್ವಲ್ಪ ಇರಬೇಕಿತ್ತು. ಅವರು ಅದರ ಹೊರತಾಗಿಯೂ ಈಗ ಈ ಕಡೆ ಬರುವವರಿದ್ದಾರೆ. ದಯವಿಟ್ಟು ಆಹಾರ ಸೇವಿಸಿ ಇಲ್ಲೇ ಆಸೀನರಾಗಬೇಕೆಂದು ಮಗದೊಮ್ಮೆ ವಿನಂತಿಸ್ತಾ ಇದ್ದೇನೆ. ಮಹಿಳೆಯರ ಗಮನಕ್ಕೆ
ರಸ್ತೆಯ ಮುಂಭಾಗದಲ್ಲಿ ಇರುವಂಥ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಇರ್ತದೆ. ರೋಡಿನ ಆ ಬದಿಯಲ್ಲಿ ಅಲ್ಲಿ ಶಾಲೆ ಇದೆ, ಅಲ್ಲಿ ಶೌಚಾಲಯದ ವ್ಯವಸ್ಥೆ ಇದೆ, ಮಹಿಳೆಯರು ಗಮನಿಸಬೇಕು. ಆತ್ಮೀಯ ಎಲ್ಲ ರೈತಾಪಿ ಬಂಧುಗಳು, ಅಲ್ಲೇ ಆಹಾರವನ್ನು ಸೇವಿಸಿಕೊಂಡು ಬಂದು ನಮ್ಮ ಈ ಒಂದು ಆಸನದಲ್ಲಿ ಕೂತ್ಕೊಳ್ಬೇಕು. ನಮ್ಮ ಈ ಒಂದು ಪ್ರತಿಭಟನೆಯ ಸ್ವರೂಪ ಇನ್ನೂ ಏನು ನಮಗೆ ತಿಳಿಯಬೇಕಷ್ಟೇ. ಎ ಸಿ ಅವರು ಬರ್ತಾರೆ ಅಂತ ಹೇಳಿದ್ದಾರೆ, ಬರ್ತಾರೆ ಇಲ್ವೋ ನಮಗೆ ಗೊತ್ತಾಗಲಿಲ್ಲ, ನಮ್ಮನ್ನು ಆಟಾಡಿಸ್ತಾ ಇದ್ದಾರೆ. ಹಾಗಾಗಿ ಯಾರು ಕೂಡ ನಾವು ಮನೆಯನ್ನು ಇವತ್ತು ಯಾಕೆ ಬಿಟ್ಟು ಬಂದೇವೆ ಅಂತ ಹೇಳಿದರೆ, ನಾವು ನಮ್ಮ ಜಮೀನು, ನಮ್ಮ ಮನೆ ಮಠ ಮಂದಿರಗಳನ್ನೆಲ್ಲ ಕಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲೇ ನಾವು ಇಲ್ಲಿಗೆ ಬಂದಿರುವಂಥದ್ದು. ಹಾಗಾಗಿ ಅಧಿಕಾರಿಗಳು ನಮ್ಮ ಈ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಯಾರು ಕೂಡ ಈ ಸಭೆಯಿಂದ ಹೊರಗೆ ಹೋಗಬಾರ್ದು. ನಾವು ನಮ್ಮ ಆಹಾರವನ್ನು ಸೇವಿಸಿಕೊಂಡು ಬಂದು ಇಲ್ಲೇ ನಮ್ಮ ಈ ಆಸನದಲ್ಲಿ ಕೂತ್ಕೊಳ್ಬೇಕು ಅಂತೇಳಿ ಈ ಸಂಘಟನೆಯ ಕಡೆಯಿಂದ ವಿನಂತಿ ಮಾಡ್ತಾ ಇದ್ದೇವೆ.
ರೈತಾಪಿ ಬಂಧುಗಳು ಊಟ ಆದ ತಕ್ಷಣ ಇಲ್ಲಿ ಬಂದು ಆಸೀನರಾಗಬೇಕು. ಅಲ್ಲಿ ದೂರದಲ್ಲಿರುವಂತಹ ಎಲ್ಲ ರೈತಾಪಿ ಬಂಧುಗಳು ಊಟ ಆದ ತಕ್ಷಣ ಇಲ್ಲಿ ಬಂದು ಆಸೀನರಾಗಬೇಕು. ಸಹಾಯಕ ಆಯುಕ್ತರು ಬರ್ತಾರೆ ಈಗ ನಮ್ಮ ಮನವಿ ಸ್ವೀಕಾರ ಮಾಡಲಿಕ್ಕೆ. ಊಟ ಅಲ್ಲಿ ಇದೆ ಇನ್ನೂ ಸಹ. ಆದ್ದರಿಂದ ಯಾರೆಲ್ಲ ಊಟ ಮಾಡಿಲ್ಲ ಅವರು ಹೋಗಿ ತಕ್ಷಣ ಊಟ ಮಾಡಿಕೊಂಡು ಬರಬೇಕು. ಊಟ ಯಾರು ಮಾಡಿಲ್ಲ ಅವರು ತಕ್ಷಣ ಊಟ ಮಾಡಿ ಬರಬೇಕು. ಅಲ್ಲಿ ಮೇಲೆ ಇರುವವರು ಇಲ್ಲಿ ಬಂದು ಪೆಂಡಲ್ ಒಳಗೆ ಕೂತ್ಕೊಳ್ಬೇಕು. ಭಾಗಶಃ ಊಟ ಮಾಡಿ ಆಗ್ತಾ ಇದೆ. ಆದ್ದರಿಂದ ಮೇಲೆ ಇರುವಂಥವರು ಸೂಚನೆ ಪಾಲಿಸಲಿಕ್ಕೋಸ್ಕರ ದಯವಿಟ್ಟು ಪೆಂಡಲ್ ಒಳಗೆ ಕೂತ್ಕೊಳ್ಬೇಕು. ಯಾರೆಲ್ಲ ಗಣ್ಯ ವ್ಯಕ್ತಿಗಳಿದ್ದಾರೆ ತಾವುಗಳು ಬಂದಿದ್ದೀರಾ, ನೀವು ಊಟ ಮಾಡಿ ಬರಬೇಕು. ಊಟ ಮಾಡಲಿಕ್ಕೆ ಬಾಕಿ ಇರುವವರು ದಯವಿಟ್ಟು ಒಮ್ಮೆ ಬರಬೇಕು. ದೂರದಲ್ಲಿರುವವರು ಪೆಂಡಲ್ ಒಳಗೆ ಬರಬೇಕು. ಊಟ ಮಾಡಲಿಕ್ಕೆ ಬಾಕಿ ಇರುವವರು ತಕ್ಷಣ ಊಟ ಮುಗಿಸಿಕೊಳ್ಬೇಕು. ಅಣ್ಣ ಯಾರು ಹೋಗ್ಬೇಡಿ ಅಣ್ಣ, ಕೂತ್ಕೊಳ್ಳಿ ದಯವಿಟ್ಟು ಸೂಚನೆಯನ್ನು ಪಾಲಿಸಿ. ಯಾರು ಹೋಗ್ಬೇಡಿ. ಇದೀಗ ಕೆಲವೇ ಸಮಯದಲ್ಲಿ AC ಅವರು ಬರಲಿಕ್ಕಿದ್ದಾರೆ. ಎಲ್ಲರೂ ಬಂದು ಇಲ್ಲಿ ಆಸೀನರಾಗಿ ಸೂಚನೆ ಬಂದ ನಂತರ ನಾವು ಮುಂದಿನ ಕ್ರಮ ಕೈಗೊಳ್ಳೋಣ. ದಯವಿಟ್ಟು ಎಲ್ಲರೂ ಸೂಚನೆಯನ್ನು ಪಾಲಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸುಮಾರು 1-2 ತಿಂಗಳಿಂದ ಇಂದಿನ ಪ್ರತಿಭಟನಾ ಸಭೆಯ ಒಂದು ಪೂರ್ವ ತಯಾರಿ, ಅಲ್ಲಲ್ಲಿ ಸಭೆಗಳು, ಪ್ರತಿಭಟನಾ ಸಭೆ, ಸಮಾಲೋಚನಾ ಸಭೆಗೆ ನಡೆದು ಬಂದು ಅಂತಿಮ ಹಂತದಲ್ಲಿದ್ದೇವೆ. ನಾವೊಂದು ನಿರ್ಣಾಯಕವಾಗಿ ಈ ಹೋರಾಟ ಮಾಡಬೇಕಾಗಿದೆ. ಅದಕ್ಕಾಗಿ ಎಲ್ಲರೂ ಸೂಚನೆಯನ್ನು ಪಾಲಿಸಬೇಕು. ದಯವಿಟ್ಟು ಯಾರು ಅತಿರೇಕದ ವರ್ತನೆ ಮಾಡುವುದು ಬೇಡ. ನಾವು ಕಾನೂನು ಪಾಲನೆ ಮಾಡಿಕೊಂಡು ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡುವ. ಎಲ್ಲರ ಸೂಚನೆಯನ್ನು ಪಾಲಿಸಬೇಕಾಗಿ ಮಗದೊಮ್ಮೆ ವಿನಂತಿಸ್ತಾ ಇದ್ದೇನೆ. ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ನಾವು. ಆದರೆ ನಾವು ಹೇಳುವವರೆಗೆ ಸಂಯಮದಿಂದ ಇರಬೇಕು. ಗೊತ್ತು ನಿಮಗೆಲ್ಲರಿಗೂ ಆಕ್ರೋಶ ಇದೆ. ನಿಮ್ಮ ಆಕ್ರೋಶವನ್ನು ನಾವು ಗಮನಿಸಿದ್ದೇವೆ. ಖಂಡಿತವಾಗಿಯೂ ಈ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಅಧಿಕಾರಿಗಳ ಎದುರು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಅಲ್ಲಿಯವರೆಗೂ ಸಂಯಮದಿಂದ ಇರಬೇಕು. ನಾವೆಲ್ಲರೂ ಕೂಡ ರೈತಾಪಿ ವರ್ಗದವರಿದ್ದೇವೆ. ನಾವೆಲ್ಲರೂ ಕೂಡ ಮಣ್ಣಿನ ಮಕ್ಕಳಿದ್ದೇವೆ. ನಾವು ನಮ್ಮ ಸಂಘಟಕರೆಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಯಾರೂ ಕೂಡ ಹೊರಗೆ ಹೋಗಲಿಲ್ಲ. ಒಂದು ವೇಳೆ ಈಗ ಹೋಗಿ ಯಾರಾದರೂ ಮಾಡಿದರೆ ನಾವು ಅದಕ್ಕೆ ಹೊಣೆಗಾರರಲ್ಲ, ಸಂಘಟಕರು ಹೊಣೆಗಾರರಲ್ಲ. ದಯವಿಟ್ಟು ಗಮನಿಸಿ, ದಯವಿಟ್ಟು ಎಲ್ಲರೂ ಗಮನಿಸಬೇಕು. ಒಂದು ವೇಳೆ ಯಾರಾದರೂ ಈ ಮೊದಲೇ ಹೈವೇ ಬದಿಗೆ ಹೋಗಿ ತಡೆಯನ್ನು ಉಂಟು ಮಾಡಿದ್ದರೆ ಇದಕ್ಕೆ ಸಂಘಟಕರಿಗೂ ಇದಕ್ಕೂ ಏನೂ ಸಂಬಂಧ ಇರೋದಿಲ್ಲ. ನಾವು ಸಂಘಟಕರು ಇಲ್ಲೇ ಇರ್ತೇವೆ.
ನಿಮ್ಮ ಆಕ್ರೋಶವನ್ನು ಅಧಿಕಾರಿಗಳ ಬಳಿ ಹೇಳೋದಕ್ಕೆ ಅವಕಾಶ ಮಾಡಿಕೊಡ್ತೇವೆ ನಾವು. ನಮ್ಮನ್ನು ನಂಬಿದ್ದೀರಿ, ನಾವು ನಿಮ್ಮನ್ನು ಖಂಡಿತವಾಗಿ ಕೈ ಬಿಡುವುದಿಲ್ಲ, ಜನರನ್ನು ಕೈ ಬಿಡುವ ಪ್ರಶ್ನೆಯೇ ಇಲ್ಲ. ಒಂದು ವೇಳೆ ಯಾರಾದರೂ ಹೋಗಿದ್ರೆ ಈಗ ಸೂಚನೆನೇ ಯಾರು ಮೀರಬೇಡಿ. ನಾವೀಗ ಒಂದು 5 ನಿಮಿಷದಲ್ಲಿ ಡಿಸಿಷನ್ ತಿಳಿಸ್ತೇವೆ.
ಊಟ ಹೆಚ್ಚಿನ ಅಂಶ ಎಲ್ಲರಿಗೆ ಆಗಿದೆ. ಒಮ್ಮೆ ಇಲ್ಲಿ ಸೇರಿ ನಂತರ ನಾವು ಅಲ್ಲಿ ರಸ್ತೆಗೆ ಹೋಗೋದೇ ಇಲ್ವ ಅಂತ ತೀರ್ಮಾನ ಆಗಲಿಕ್ಕೆ ಉಂಟು. ಅದಕ್ಕೆ ದಯವಿಟ್ಟು ಹತ್ತಿರ ಬನ್ನಿ, ಒಮ್ಮೆ ಎಲ್ಲ ಚೇರ್ ಒಮ್ಮೆ ಫಿಲ್ ಮಾಡಿ. ಅಲ್ಲಿ ದೂರದಲ್ಲಿ ಮಾತಾಡ್ತಿರುವಂಥ ಗುಂಪು, ನೀವು ನಮ್ಮೊಟ್ಟಿಗೆ ರಸ್ತೆ ತಡೆಗೆ ಬರ್ತಿರಿಲ್ವ ಕನ್ಫರ್ಮ್ ಆಗಬೇಕಾದ್ರೆ ಒಮ್ಮೆ ಕೂತ್ಕೊಳ್ಬೇಕು. ಕೂತ್ಕೊಂಡಾಗ ನಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಒಳ್ಳೆಯದಾಗ್ತದೆ ಅಲ್ಲ ಸರ್? ಒಮ್ಮೆ ದೂರದಲ್ಲಿರುವವರು ತಕ್ಷಣ ಕೂತ್ಕೊಳ್ಬೇಕು. ಕೂತ್ಕೊಂಡಾಗ ನಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಒಳ್ಳೆಯದಾಗ್ತದೆ. ಈಗಾಗಲೇ ಊಟ ಎಲ್ಲರಿಗೆ ಮುಗಿದಿದೆ ಅಂತ ಅನಿಸ್ತದೆ. ಜಂಟಿ ಸರ್ವೆದು ಗಡಿಗುರಿತು ಆರ್ಡರ್ ಆಗದಿದ್ದರೆ 15ನೇ ತಾರೀಕಿಗೆ ಯಾವುದೇ ಪರ್ಮಿಷನ್ ಇಲ್ಲದೆ ರಸ್ತೆ ತಡೆ ಕಾರ್ಯಕ್ರಮ ಇದೆ ಜನವರಿ 15ಕ್ಕೆ. ಇನ್ನೊಮ್ಮೆ ರಿಮೈಂಡ್ ಮಾಡ್ತೇನೆ, ಜಂಟಿ ಸರ್ವೆ ಪಶ್ಚಿಮ ಘಟ್ಟಕ್ಕೂ ಜನವಸತಿ ಪ್ರದೇಶಕ್ಕೂ ಗಡಿಗುರುತು ಆಗದಿದ್ದರೆ 15ನೇ ತಾರೀಕು ಜನವರಿ 15ಕ್ಕೆ ನಿಮಗೆ ಯಾವುದೇ ಕರಪತ್ರಗಳು ಬರುವುದಿಲ್ಲ. 15ನೇ ತಾರೀಕಿಗೆ ಅನುಮತಿ ಇಲ್ಲದೆ ಸ್ವಯಂ ಪ್ರೇರಣೆಯಾಗಿ ರಸ್ತೆ ತಡೆ ನಡೀಲಿಕ್ಕಿದೆ. ಗುಂಡ್ಯ NHI 75 ರಾಷ್ಟ್ರೀಯ ಹೆದ್ದಾರಿ 75 ಜಂಟಿ ಸರ್ವೆ ಗಡಿಗುರುತು ಆಗದಿದ್ದಲ್ಲಿ ರಸ್ತೆ ತಡೆ ಜನವರಿ 15ನೇ ತಾರೀಕಿಗೆ ಅನುಮತಿ ಇಲ್ಲದೆ, ಆದ್ದರಿಂದ ಕಾನೂನಿನ ಉಲ್ಲಂಘನೆ ಮಾಡುವುದರಿಂದ ನಾವೆಲ್ಲ ಕೋರ್ಟಿಗೆ ಜೈಲು ಬರೋ ಕಾರ್ಯಕ್ರಮ ನಡೆಯಲಿದೆ. ಸಮಯಕ್ಕೆ ಸರಿಯಾಗಿ 10:30ಕ್ಕೆ ರಸ್ತೆ ತಡೆ ಜನವರಿ 15ನೇ ತಾರೀಕಿಗೆ. ಜನವರಿ 15ನೇ ತಾರೀಕಿಗೆ ಸಮಯಕ್ಕೆ ಸರಿಯಾಗಿ 10:30ಕ್ಕೆ ಯಾವುದೇ ಅನುಮತಿ ಪಡೆದುಕೊಳ್ಳದೆ ರಸ್ತೆ ತಡೆದು ಇದನ್ನು ಪ್ರತಿಭಟಿಸಲಿದ್ದೇವೆ. ಕಾನೂನಿನ ಯಾವುದೇ ಪರ್ಮಿಷನ್ ಇಲ್ಲದೆ, ಆದ್ದರಿಂದ ಜೈಲು ಬರೋ ಕಾರ್ಯಕ್ರಮ ನಾವೆಲ್ಲರೂ ಅದಕ್ಕೆ ಬರುವಾಗ ನಾವು ಜೈಲಿಗೆ ಹೋಗ್ಲಿಕ್ಕೆ ಸಿದ್ಧರಾಗಿ ಬರಬೇಕು. ಅಲ್ಲಿ ಮತ್ತೆ ಓಡಿ ಹೋಗುವಂಥದ್ದಿಲ್ಲ ಸಮಯ. ಒಮ್ಮೆ ಎಲ್ಲ ಪ್ರಮುಖರೊಮ್ಮೆ ಮಾತ್ರ, ಗುರುಗಳು, ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಸಂಬಂಧಪಟ್ಟವರೆಲ್ಲ ಒಮ್ಮೆ ವೇದಿಕೆ ಹತ್ತಿರ ಬರಬೇಕು. ಈಗ ನಾವು ಒಂದು 3 ನಿಮಿಷದೊಳಗೆ ಡಿಸಿಷನ್ ಹೇಳಲಿದ್ದೇವೆ. ಎಲ್ಲ ಗಣ್ಯ ವ್ಯಕ್ತಿಗಳು ಒಮ್ಮೆ ಪ್ರಮುಖರೊಮ್ಮೆ ವೇದಿಕೆ ಹತ್ತಿರ ಬರಬೇಕು. ಈಗ ಕೇವಲ 3 ನಿಮಿಷದಲ್ಲಿ ನಿಮಗೆ ನಮ್ಮ ನಿಲುವನ್ನು ತಿಳಿಸಲಿದ್ದೇವೆ. ಈಗಾಗಲೇ ಭಾಗೀರಥಿ ಅಕ್ಕ ಹೋಗಿ ರಸ್ತೆ ಬದಿಯಲ್ಲಿ ಇದ್ದಾರಂತೆ. ನಾವೆಲ್ಲರೂ ಅವರಿಗೆ ಸಹಕಾರ ಕೊಟ್ಟು ಅವರ ಅಲ್ಲಿ ಒಂದು ಲೈನಲ್ಲಿ ನಿಲ್ಲಬೇಕು. ರಸ್ತೆ ತಡೆ ಇಲ್ಲ, ಲೈನಲ್ಲಿ ನಿಲ್ಲಬೇಕು. ಈಗ ನಾವು ನೇರ ಹೋಗಬೇಕು. ನಾವು ಸೂಚನೆ ಕೊಟ್ಟ ಮೇಲೆ ತಕ್ಷಣ ಒಂದು ಸೈಡ್ ರಸ್ತೆಯಲ್ಲಿ ನಿಲ್ಲಬೇಕು. ಈಗಾಗಲೇ ನಮ್ಮ ಶಾಸಕರಲ್ಲಿ ನಿಂತಿದ್ದಾರೆ, ರಸ್ತೆ ತಡೆ ಅಲ್ಲಿ ನಿಂತಿದ್ದಾರೆ. ಅದಕ್ಕೆ ನಾವೆಲ್ಲ ಅಲ್ಲಿಗೆ ಹೋಗಬೇಕು. ಅಲ್ಲಿಯೇ ಮನವಿ ಸ್ವೀಕಾರ ಅಂತ ಸಂಘಟನೆ ಕಡೆಯಿಂದ ಈಗ ತೀರ್ಮಾನ ಆಗಿದೆ. ರಸ್ತೆಯಲ್ಲೇ ನಮ್ಮ ಮನವಿ ಸ್ವೀಕಾರ, ಯಾವುದೇ ರೀತಿ ಗೊಂದಲ ಮಾಡಬೇಡಿ, ರಸ್ತೆಯಲ್ಲೇ ಮನವಿ ಸ್ವೀಕಾರ. ಈಗಾಗಲೇ ಅಲ್ಲಿ ನಮ್ಮ ಶಾಸಕರಿದ್ದಾರೆ, ಅವರಿಗೆ ಸಾಥ್ ಕೊಡ್ಲಿಕ್ಕೋಸ್ಕರ ನಾವು ಅಲ್ಲಿ ಹೋಗಬೇಕು. ಧಿಕ್ಕಾರ 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 ಧಿಕ್ಕಾರ, ಹೋರಾಟ ಹೋರಾಟ, ಎಲ್ಲಿಗವರೆ